ವಿಜಯ್ ಕುಮಾರ್ ಕುಡಿಯಾತ್ರೆ ದೇವ ಶರಣಶೆಟ್ಟಿ ಕಿಡಿಗೋಡಿ ತಿರುಮಲ ಮಾತೆಲ್ಲ ಕುಲ್ಲರ ಅನುಭವ ತಿರುಮಲ ಏನಾದಿ ಅಂಡ ಈ ಒಂದು ವಿಶೇಷ ಸಂದರ್ಭಗಳು ಇದರ ಉದ್ದೇಶ ಹೆಚ್ಚಿನ ಮಾತಾಡಲಿದ್ದೇವೆ. ಕೋಡೆ ಧೋರಣಿ ಶನಿವಾರದಲ್ಲಿ ಗೀತೆ ಸಂಗೀತ ಜಾತಿ ಆಯ್ಕೆ ಹತ್ರ ಮಾಡು ಸಮಾರಂಭ ಅವಕಾಶ ಐತಿ. ಅಂಚನೆ ಜಗನ್ ಪವಾರ್ ಬೇಕಲ್ ನೇರ ದಯಮಾಡಿ ಸಂಗೀತ ಕಲಾರಂಗದ ಜಗನ್ ಪವಾರ್ ಬೇಕಲ್ ನೇರ ಜಾಥಾ ಮತ್ತು ನಮಗೆ ಕಾರ್ಯಕ್ರಮ ಇತ್ತು. ಪಡೆದಿ ಎಂಟನೇ ಕುಬೇರಲ್ಲಿ ಜಾಥಾ ಹತ್ತನ ಸಭೆ ಸಮಾರಂಭ ಸಾರ್ವಜನಿಕವಾಗಿ ಮಂತ್ರಿದೆ. ಇದರಿಂದ ಈ ಸಭೆಯಲ್ಲಿ ಒಬ್ಬ ಮಾತನಾಡುವ ಕುಬೇರಿಗೆ ರಾಜಕೀಯ ಪಕ್ಷದ ಪರವಾದವರು ಅಥವಾ ರಾಜಕೀಯ ವ್ಯಕ್ತಿಯ ಉದರವಾದ ತುಂಬ ಉದ್ಯೋಗದಲ್ಲಿ ದೊಡ್ಡ ನೀತಿ ಸಂಹಿತೆ ಜಾರಿಯಾಗಿ ಕೊಟ್ಟ ಕುಬೇರಿಗೆ ರಾಜಕೀಯ ಕಟ್ಟುದಾಗ ರಾಜಕೀಯ ವ್ಯಕ್ತಿಯ ಬಗ್ಗೆ ಅವರ ಮಾತನ್ನ ಅವು ಸರಿಯಾದ ಕಾನೂನು ರೀತಿಯಲ್ಲಿ ಕ್ರಮವಾಗಿ ಬೇರೆ ರೀತಿ ದೇವಸ್ಥಾಪಿತ ಬರುತ್ತದೆ. ಅಂಚನೆ ಮಧು ದೇವ ವೇದಿಕೆ ಬರುತ್ತದೆ. ನಮ್ಮ ನಾಟಕಗಳು ನಮ್ಮ ದೈವ ದೇವರನ್ನು ಕನಪ ಉದ್ದೇಶಗಳು ಕೆಲವು ಸ್ಥಾಪಿತ ಸಾಮೂಹಿಕವಾಗುವಂತೆ ನಿರ್ಣಯಗೊಂಡು ನಮ್ಮ ಹೆಚ್ಚಿನ ಹೊರಪರಿಯಲ್ಲ ಅವರಿಗೆ ಜಿಲ್ಲಾಧಿಕಾರಿ ಕೆಲವು ಗಣ್ಯ ವ್ಯಕ್ತಿಗಳು ಐದು ಆಗಿ 7 ಜನರ ಉನ್ನೈ ಹಿರಿಯ ವ್ಯಕ್ತಿಗಳಲ್ಲಿ ಬರುವಂತ ಜಿಲ್ಲಾಧಿಕಾರಿ ಮುಕ್ತವಾಗಿ ಕೆಲಸ ಅವರು ತಯಾರಾದ ಈ ಮಂಚಿನ ತಯಾರಾದ ಹಣವಿದೆ ಯಾರ ನೀವು ಓದಲು ಬಂದ ಮಾನ್ಯ ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತುಳುನಾಟ ಕಲಾವಿದರ ಒಕ್ಕೂಟ ದೇಶದ ಮಂಗಳೂರು ಜಿಲ್ಲಾ ರಂಗ ಸಮ್ಮೇಳನ ವೇದಿಕೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆ ಪೋಸ್ಟಲ್ ಕಲಾವಿದರ ಮತ್ತು ತಂತ್ರಜ್ಞಾನ ಸಹಕಾರಿ ಒಕ್ಕೂಟ ದೇಶದ ಮಂಗಳೂರು
ಇತ್ತೀಚೆಗೆ ಕೆಲವು ಸ್ಥಾಪಿತ ಹಿತಾಸಕ್ತಿಗಳ ಕುಮ್ಮಕ್ಕಿನಿಂದ ಕೆಲವು ನೋಂದಣಿಯಾಗದ ಸಂಘಟನೆಗಳು ಕಲಾವಿದರ ಮೇಲೆ ಗೂಬೆ ಕೂರಿಸುವ ಮತ್ತು ಕಲಾತಂತ್ರಗಳ ಮೇಲೆ ಸವಾರಿ ಮಾಡುವ ಹಾಗೂ ಅನಾವಶ್ಯಕ ತೊಂದರೆಗಳಿಗೆ ಉದ್ದೇಶದಿಂದ ಸುಳ್ಳು ನೀಡುತ್ತಿರುವುದು ಆತಂಕದ ಬೆಳವಣಿಗೆಯಾಗಿದೆ. ಕರಾವಳಿಯ ಯಾವುದೋ ಯಕ್ಷಗಾನ, ಸಿನಿಮಾ ಅಥವಾ ನಾಟಕ ತಂಡವು ದೇವರನ್ನಾಗಲಿ ದೈವವನ್ನಾಗಲಿ ಅಥವಾ ಯಾವುದೇ ಆರಾಧನಾ ಕ್ರಮವನ್ನಾಗಲಿ ಹೀಯಾಗಿಸದೆ ಅದರ ಮಹತ್ವವನ್ನು ಸಾರುವ ಅಪರೂಪದ ಕಥೆಗಳನ್ನು ಪ್ರದರ್ಶನ ರೂಪದಲ್ಲಿ ಕೊಡುತ್ತಿದೆ. ಈವರೆಗೆ ಯಾವುದೇ ರೀತಿಯ ದೂರು ಗಲಾಟೆಯಾದ ನಿದರ್ಶನಗಳಿಲ್ಲ. ಆರಾಧನೆಯ ಪವಿತ್ರತೆಗೆ ಭಂಗ ತರುವಂತಹ ಯಾವುದೇ ದೃಶ್ಯ ಅಥವಾ ಸಂಭಾಷಣೆಯನ್ನು ನಾಟಕಗಳು ಮಾಡುತ್ತಿಲ್ಲ. ಆದರೆ ಇತ್ತೀಚೆಗೆ ದೈವಾರಾಧಕರ ಸಂಘ ಎಂದು ಹೇಳಿಕೊಂಡ ಕೆಲವರು ನಾಟಕವನ್ನು ನೋಡಲು ಕೇವಲ ನಾಟಕದ ಶೀರ್ಷಿಕೆಯನ್ನೇ ನೋಡಿ ನಾಟಕದ ಬಗ್ಗೆ ಒಂದು ಕಲಾವಿದರ ಬಗ್ಗೆ ಅಪಪ್ರಚಾರ ನಡೆಸುವುದು ಕಂಡುಬರುತ್ತಿದೆ. ಇವರ ಹಿಂದೆ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಕೆಲಸ ಮಾಡುತ್ತಿರುವುದು ನಮ್ಮ ಗಮನಕ್ಕೆ ಬಂದಿರುತ್ತದೆ. ದೈವಾರಾಧನೆ ಕರಾವಳಿಯ ಅತ್ಯಂತ ಪ್ರಮುಖ ಆರಾಧನಾ ಕ್ರಮವಾಗಿದೆ. ದೈವದ ಹಿನ್ನೆಲೆ ಮತ್ತು ಹಿರಿಮೆಯನ್ನು ಸಾರುವ ಯಕ್ಷಗಾನ ಮತ್ತು ನಾಟಕಗಳು ಈಗಾಗಲೇ ಸಾವಿರಾರು ಪ್ರದರ್ಶನಗಳಿವೆ. ಈವರೆಗೆ ಇಲ್ಲದ ಟೀಕೆಗಳು ಏಕಾಏಕಿ ದೈವಾರಾಧಕರ ಸಂಘದ ವ್ಯಕ್ತಿಗಳ ಮೂಲಕ ಬರುತ್ತಿರುವುದು ಒಳ್ಳೆಯ ಲಕ್ಷಣವಲ್ಲ ಮತ್ತು ಅದೊಂದು ಸೌಹಾರ್ದಕ್ಕೆ ಸತ್ಯ. ಕರಾವಳಿ ಭಾಗದ 16 ವರ್ಗದ ಮತ್ತು ಸಮಾಜದ ಎಲ್ಲಾ ಸಮುದಾಯಗಳು ಜಾತಿ, ಮತ, ಭೇದ ಮರೆತು ಮಾಡುವ ದೈವಿಕ ಆಚರಣೆ. ದೈವಾರಾಧನೆ ಕೇವಲ ಒಂದು ವರ್ಗಕ್ಕೆ ಸೀಮಿತವಾದ ಸುತ್ತಲ್ಲ ಮತ್ತು ಅದನ್ನು ಯಾವುದೋ ವರ್ಗವು ಗುತ್ತಿಗೆ ತೆಗೆದುಕೊಳ್ಳುವ ಹಾಗಿಲ್ಲ. ಹೀಗಿರಲು ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಆಚರಿಸುವ ದೈವಾರಾಧನೆಯನ್ನು ಕೇವಲ ವೈಯಕ್ತಿಕ ಹಿತಾಸಕ್ತಿಯುಳ್ಳ ಕೆಲವರು ನಿಯಂತ್ರಿಸಲಾಗದು. ಅದರ ಹಿರಿಮೆ, ಗೌರವ ಮತ್ತು ಘನತೆಯನ್ನು ಎಲ್ಲರೂ ಉಳಿಸಬೇಕಾದದ್ದು ಅಗತ್ಯ. ಅದು ಎಲ್ಲರ ಕರ್ತವ್ಯ ಮತ್ತು ಕಲಾವಿದರು ತಮ್ಮ ಕರ್ತವ್ಯವನ್ನು ಅತ್ಯಂತ ನಿಷ್ಠೆಯಿಂದ ಮತ್ತು ಜಾಗರೂಕತೆಯಿಂದ ನಿಭಾಯಿಸುತ್ತಿದ್ದಾರೆ. ನಾಟಕ ಕಲಾವಿದರು ನಾಟಕದಲ್ಲಿ ದೈವ ದೇವರುಗಳ ಹಿರಿಮೆ ಸಾರುತ್ತಾ ಜನಮಾನಸದಲ್ಲಿ ದೈವಾರಾಧನೆಯ ಬಗ್ಗೆ ಗೌರವ ಹೆಚ್ಚಿಸುತ್ತಿದ್ದಾರೆ ವಿನಃ ಅದಕ್ಕೆ ಧಕ್ಕೆ ತರುವಂತಹ ಪ್ರದರ್ಶನ ಈವರೆಗೆ ನೀಡಿಲ್ಲ ಮತ್ತು ಭವಿಷ್ಯದಲ್ಲೂ ನೀಡಲಾಗದು. ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೆ ನೀಡುತ್ತಿರುವ ಕೆಲವು ಸ್ವಯಂಘೋಷಿತ ದೈವಾರಾಧಕರ ಸಂಘದ ಸದಸ್ಯರು ನಾವು ದೈವದ ಬಗೆಗೆ ಯಾವ ನಾಟಕ ಅಥವಾ ಸಿನಿಮಾ ಪ್ರದರ್ಶನವಾದಂಥನ್ನು ನಿಲ್ಲಿಸುತ್ತೇವೆ ಎಂದು ಇದು ನಮ್ಮ ಎಚ್ಚರಿಕೆಯಲ್ಲಿ ಬೆದರಿಕೆ ಹಾಕುತ್ತಿದ್ದು ನಾಟಕ ಪ್ರದರ್ಶನ ನಡೆಯುವಲ್ಲಿ ಏಕಾಏಕಿ ಒಂದು ದಾಂಧಲೆ ನಡೆಸಿ ಅಥವಾ ಸಿನಿಮಾ ಮಂದಿರಕ್ಕೆ ಸೂಕ್ತಗಳನ್ನು ಹಾನಿ ಮಾಡುವ ಮತ್ತು ಸಾಮಾಜಿಕ ಸ್ವಾಸ್ಥ್ಯ ಹಾಗೂ ಸೌಹಾರ್ದ ಕೆಡಿಸುವ ಸಾಧ್ಯತೆಗಳಿವೆ. ನಾಟಕದಲ್ಲಿ ಇದನ್ನು ಬಳಸತಕ್ಕದ್ದಲ್ಲ. ಇಂತಹ ವೇಷ ಹಾಕಬಾರದು. ಇಂತಹ ಸಮಾಜಕ್ಕೆ ಹೇಳಬಾರದಕ್ಕಿಂತಲೂ ಸುದ್ದಿವಾಹಿನಿ ಹೊರಡಿಸುವ ಇವರ ಹೇಳಿಕೆಗಳು ಭಾರತದಂದು ಮತ್ತು ಯಾವುದೇ ಪಾರಂಪರಿಕ ಹಿನ್ನೆಲೆ ಇಲ್ಲದಿರುವಂಥದ್ದು. ಇಂತಹ ಹೇಳಿಕೆಗಳು ಭಾರತದ ಸಂವಿಧಾನದಲ್ಲಿ ದೃಢಪಡಿಸಲಾದ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸ್ಪಷ್ಟ ಉಲ್ಲಂಘನೆಯಾಗಿದ್ದು ಇದರ ವಿರುದ್ಧ ಸರ್ಕಾರ ಮತ್ತು ಆಡಳಿತ ಸ್ವಯಂ ಪ್ರೇರಿತ ದೂರು ದಾಖಲಿಸಬೇಕಾಗಿದೆ. ಆದುದರಿಂದ ತಾವು ಕೂಡಲೇ ಜಿಲ್ಲೆಯ ಕಲಾವಿದರಿಗೆ ಸೂಕ್ತ ರಕ್ಷಣೆ ನೀಡಲು ಮತ್ತು ನಾಲಾಯಕಿನಿಂದ ನಿರಾತಂಕವಾಗಿ ನಡೆದು ಬರುತ್ತಿರುವ ಕಲಾ ಪ್ರದರ್ಶನ, ರಂಗ ಪ್ರದರ್ಶನ, ಸಿನಿಮಾ ಪ್ರದರ್ಶನ ನಡೆಯುವ ಸ್ಥಳದಲ್ಲಿ ಯಾವುದೇ ಆತಂಕ ಅಡ್ಡಿಯಾಗದಂತೆ ಸೂಕ್ತ ಭದ್ರತೆ ನೀಡಲು ಸ್ಥಳೀಯ ಪೊಲೀಸರಿಗೆ ಮತ್ತು ಸ್ಥಳೀಯ ಆಡಳಿತಕ್ಕೆ ನಿರ್ದೇಶನ ನೀಡಬೇಕಾಗಿ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಇತಿ ನಮ್ಮ ವಿಶ್ವಾಸಗಳು. ಅಧ್ಯಕ್ಷರು ತುಳುನಾಟಕ ಕಲಾವಿದರು ಒಕ್ಕೂಟ ಮಂಗಳೂರು, ಜಿಲ್ಲಾ ರಂಗ ಸಮ್ಮೇಳನ ವೇದಿಕೆ ದಾಖ ಉಡುಪಿ, ಕಾಸರಗೋಡು ಜಿಲ್ಲೆ, ಕೋಸ್ಟಲ್ ರೋಡ್ ಕಲಾವಿದರು ಮತ್ತು ತಂತ್ರಜ್ಞಾನ ಸಹಕಾರಿ ಒಕ್ಕೂಟ ಮಂಗಳೂರು, ಕರಾವಳಿ ಮತ್ತು ಯಕ್ಷಗಾನ ಕಲಾವಿದರ ದಾಖ ಉಡುಪಿ, ಕಾಸರಗೋಡು ಜಿಲ್ಲೆ. ಇದರ ಜೊತೆಗೆ ನಮ್ಮ ಈ ರಂಗ ಸಮ್ಮೇಳನ ವೇದಿಕೆಯಲ್ಲಿ ಜೊತೆಗೂಡಿದಂತಹ ಎಲ್ಲ ಕಲಾವಿದರು, ಕಲಾ ತಂಡಗಳು ಈ ಒಂದು ಮನವಿಗೆ ಪ್ರತ್ಯೇಕ ಒಂದು ಹಾಳೆಯಲ್ಲಿ ಸಹಿ ಮತ್ತು ಅವರ ಕಲಾವಿದರ ಹೆಸರು, ಅವರ ತಂಡದ ಹೆಸರು, ಅವರ ಮೊಬೈಲ್ ಸಂಖ್ಯೆ ಮತ್ತು ಸಹಿಯನ್ನ ಅವರು ಪತ್ರದಲ್ಲಿ ಹಾಕಬೇಕು ಅಂತ ಕೇಳಿಕೊಳ್ಳೇವೆ. ಅದನ್ನು ಇದಕ್ಕೆ ಜೊತೆಗೂಡಿಸಿ ನಾವು ಈ ಮನವಿಯನ್ನು ಇವತ್ತು ಜಿಲ್ಲಾಧಿಕಾರಿಯವರ ಸಮ್ಮುಖವನ್ನು ಅವರಿಗೆ ಅರ್ಪಣೆ ಮಾಡಲಿಕ್ಕಿದ್ದೇವೆ. ಇವತ್ತು ಈ ಬಂದಂತ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಂತ ಎಲ್ಲ ಕಲಾವಿದರನ್ನು ಹಾಗೂ ವೇದಿಕೆಯಲ್ಲಿ ಎಲ್ಲ ಗಣ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಒಂದು ಈ ಪ್ರಸ್ತಾವನೆಯ ಮಾತನ್ನು ಮುಗಿಸ್ತೇನೆ. ಮುಂದೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ದೇವದಾಸ ಕಾಪುಗಾರವರು ನಮ್ಮ ಉದ್ದೇಶಗಳನ್ನು ಮಾತನಾಡಬೇಕು. ವಿಶೇಷವಾಗಿ ನಾವೇ ಕೆಲವರ ಸದಸ್ಯರ ಇನ್ನೊಬ್ಬರ ಆಟ ನಾವು ಹಾಗೆ
ಕೇಳೋದು ಸಾಧ್ಯ. ಹಾಗೆ ಕಲಾವಿದರಿಗೆ ಒಂದು ಚೌಕಟ್ಟಿನಲ್ಲಿ ಹಕ್ಕು ಕೇಳುವಂತ ವ್ಯವಸ್ಥೆ ಇಟ್ಕೊಂಡು ನಮ್ಮದೇ ಆದ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಅಲ್ಲಿ ಒಂದಷ್ಟು ನಿಯಮಗಳಿರಬೇಕು, ನಿಬಂಧನೆಗಳಿರಬೇಕು. ಜೊತೆಗೆ ಕೇವಲ ಒಂದು ಪ್ರದರ್ಶನ ಮಾತ್ರ ಅಲ್ಲ, ಪ್ರದರ್ಶನದಲ್ಲಿ ಇರುವ ಸಾವಿರಾರು ಕಲೆಗಳಿವೆ, ಅವುಗಳ ರಕ್ಷಣೆ ಮತ್ತು ಕಲ್ಯಾಣ ಕೂಡ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ಕೆಲವರು ವಿಶೇಷವಾದ ಇವತ್ತಿನ ವಿಶೇಷ ಸಂದರ್ಭದಲ್ಲಿ ನಾವೆಲ್ಲರೂ ಜೊತೆಯಾಗಿದ್ದೀವಿ ಅಂತ ಹೇಳೋದು ದೊಡ್ಡ ವಿಷಯ. ಸಂಖ್ಯೆಯಲ್ಲಿ ಹೆಚ್ಚು ನಾವು ನಿರೀಕ್ಷೆ ಮಾಡ್ಕೋಬಾರ್ದು. ಸಂಖ್ಯೆ ಇರುವುದು ಇಷ್ಟೇ ಅಂತ ತಿಳ್ಕೊಳ್ತಾ ಹೋಗ್ಬಾರ್ದು. ಬಹಳಷ್ಟು ಸಂಖ್ಯೆ ಇದೆ ಕಲಾವಿದರು, ಹಾಗೆ ಬಹಳಷ್ಟು ಸಂಖ್ಯೆಯಲ್ಲಿ ಇರ್ತಾರೆ. ಆದರೆ ನಾವು ಏನು ಕೇಳಬೇಕು ಅದನ್ನು ಕೇಳುವಾಗ ಬಹುಸಂಖ್ಯೆಯಲ್ಲಿ ಹೋಗೋದಕ್ಕೆ ಆಗಲ್ಲ. ಇವತ್ತು ಆ ರೀತಿಯ ಪ್ರಣಾಳಿಕೆಯಲ್ಲಿ, ಚುನಾವಣಾ ಸಂಹಿತೆಯಲ್ಲಿ ನಾವು ಅದನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಇದನ್ನು ಬಹಳ ಸರಳವಾಗಿ ಕಡಿಮೆ ಸಂಖ್ಯೆಯಾದ ಪರವಾಗಿಲ್ಲ ಒಂದು ಮನವಿಯನ್ನು ಕೊಡುವಂಥ ಕೆಲಸ ಆಗ್ತಿದೆ. ಇದರ ಹಿಂದೆ ಆಗಲೇ ಹೇಳಿದಾಗೆ ಕಲಾವಿದರು ಒಗ್ಗಟ್ಟಾಗಬೇಕು. ಇದರಲ್ಲಿ ಜಾತಿ, ಮತ, ಪಕ್ಷ ಭೇದ ಇಲ್ಲದೆ ಇರಬೇಕಾಗುತ್ತೆ. ಮತ್ತೊಂದು ಸಾಕಷ್ಟು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಏನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಗ್ರೂಪ್ಗಳನ್ನು ಮಾಡ್ಕೊಂಡಿದ್ದೀವಿ. ಆ ಗ್ರೂಪ್ಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ಬೇಕಾದಷ್ಟು ಅನಗತ್ಯ ವಿಷಯಗಳೇ ಸೇರ್ತಾ ಇದೆ ಅಂತದ್ದು ಕೂಡ ಎಲ್ರಿಗೂ ಭಾವನೆಯಲ್ಲಿದೆ. ಆಗ ಒಂದು ಗ್ರೂಪ್ ಇದಕ್ಕೆ ಸೀಮಿತ ಅಂತ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಂದೊಂದು ಗ್ರೂಪ್ಗಳು ಇಲ್ದಿದ್ರೆ ಕೆಲವೊಮ್ಮೆ ಈ ಗ್ರೂಪಲ್ಲಿ ನೀವು ಹಾಕಬಾರ್ದು, ಮಾಡಬಾರ್ದು ಅಂತ ಆ ನಿಟ್ಟಿನಲ್ಲಿ ಎಚ್ಚರಿಕೆ ಕೊಡುವಂಥ ಕೆಲಸ ಆಗಬೇಕು. ಮತ್ತು ವಿಶೇಷ ಅಂತ ಹೇಳಿದ್ರೆ ಹೇಗೆ ನಾವು ನಮ್ಮ ಒಟ್ಟು ವ್ಯವಸ್ಥೆಯಲ್ಲಿ ನಾಲ್ಕನೇ ಅಂಗವಾಗಿ ಪತ್ರಿಕಾ ರಂಗ ಆಡ್ತಿದ್ದೀವೋ ಅಥವಾ ಪತ್ರಿಕಾ ರಂಗ ಇದೆಯೋ, ಆ ಪತ್ರಿಕಾಗೆ ಪೂರಕವಾಗಿರುವಂಥ ಮಾಹಿತಿಗಳು, ಸುದ್ದಿಗಳು ಮತ್ತು ಪ್ರಚಾರದ ಕೆಲಸ ಮಾಡ್ತಾ ಇರೋದು ನಾವೇ. ಸಾಂಸ್ಕೃತಿಕ ಕ್ಷೇತ್ರದ ಬಹುಪಾಲು ಅಂಶ ಅಲ್ಲಿ ಬಿಂಬಿಸಿರೋದ್ರಿಂದ ಮತ್ತು ಗಟ್ಟಿತನವನ್ನು ಹೇಳೋದ್ರಿಂದ, ಜನರಿಗೆ ತಲುಪೋದ್ರಿಂದ ಅದು ಸಾಮಾಜಿಕ ಜಾಲತಾಣದಿಂದ ಮತ್ತು ಇತರ ಎಲ್ಲ ಮಾಧ್ಯಮ ರೂಪದಲ್ಲಿ ಹೊರಬರ್ತಿದೆ, ಪತ್ರಿಕಾ ಮಾಧ್ಯಮದಲ್ಲಿ ಬರ್ತಾ ಇದೆ. ಹಾಗೆ ಅಷ್ಟೇ ಜವಾಬ್ದಾರಿ ಮತ್ತು ಜಾಗ್ರತೆಯಿಂದ ವರ್ತಿಸಬೇಕಾದ ನಮ್ಮೆಲ್ಲ ಕರ್ತವ್ಯ. ಹಾಗೇನೆ ಒಂದು ವಿಷಯ ಅಂದರೆ ಇವತ್ತು ನ್ಯಾಯ ಕೇಳುವಂಥ ಸಮಯದಲ್ಲಿ ನಾವು ಇನ್ನು ಮುಂದಾದರೂ ಇಂಥವ್ರು ಬರಲಿಲ್ಲ, ಇಂಥವ್ರು ಬರಬೇಕಾಗಿತ್ತು, ಅವ್ರು ನಮ್ಮ ಜೊತೆ ಕೈ ಸೇರಿಸಿಲ್ಲ ಅಂತ ಯಾವುದು ಮಾತು ಬೇಡ. ಎಲ್ಲರೂ ಇರ್ತಾರೆ, ಪ್ರತಿಯೊಬ್ಬರಿಗೆ ಅವ್ರದ್ದೇ ಆದ ಒಂದು ಸಮಸ್ಯೆಗಳಿರ್ತದೆ, ಅವ್ರದ್ದೇ ಆದ ಒಂದು ಕಾಲಮಿತಿ ಇರ್ತದೆ. ಅದರೊಳಗಡೆ ಎಲ್ಲರೂ ಬಂದಿರುವ ಈ ಅವಧಿಯಲ್ಲಿ ಎಲ್ಲರಿಗೂ ಕೂಡ ನಾನು ಶುಭ ಹಾರೈಸ್ತೇನೆ ಮೊದಲಾಗಿ. ಮತ್ತು ಮುಂದೆ ನಾವು ಇನ್ನು ವಿಶಾಲವಾಗಿ ಚಿಂತಿಸುವಂಥ ಕೆಲಸ ಆಗಬೇಕು ಅಂತ ನಾನು ಒಂದು ಸಣ್ಣ ಮಾತು ಆಗಲೇ ಹೇಳಿದ್ದೀನಿ. ಕಲಾವಿದರ ಕಲ್ಯಾಣಕ್ಕೆ ಈಗಾಗಲೇ ಶ್ರಮಿಸುವ ಸಂಸ್ಥೆಗಳಿದೆ. ಆದರೆ ಅದಕ್ಕೊಂದು ಹಕ್ಕಿನ ರೂಪದ ನಿಬಂಧನೆಗಳು ಹಾಕ್ತಾ ಅದು ವಿಶಾಲವಾಗಿ ಬೆಳಿಬೇಕಾಗಿದೆ. ಆ ಮೂಲಕ ಎಲ್ಲ ಕಲಾವಿದರಿಗೆ ನ್ಯಾಯ ಸಿಗಬೇಕು. ಅಷ್ಟೇ ಅಲ್ಲ, ಬದುಕಿಗೆ ಒಂದು ಹೊಸ ರೂಪ ಕೂಡ ಬೇಕಾಗುತ್ತೆ. ನಾವು ಏನಾಗುತ್ತೆ, ಸಮಸ್ಯೆ ಬಂದಾಗ ಒಂದು ಪತ್ರಿಕೆ ಮೂಲಕ ಅಥವಾ ಸಾಮಾಜಿಕ ಜಾಲತಾಣದ ಮೂಲಕ ಒಟ್ಟಿಗಾಗ್ತೀವಿ. ಒಂದು ವ್ಯಕ್ತಿಗತ ಅಂತಲ್ಲ, ಸಾಮೂಹಿಕವಾದಂಥ ಸಮಸ್ಯೆ ಇರ್ಬೋದು, ಸೇರ್ತೀವಿ, ಆಮೇಲೆ ಅದನ್ನು ಮರೆತು ಬಿಡ್ತೀವಿ, ಆಮೇಲೆ ಅದು ಮುಂದೆ ಹೋಗೋಕ್ಕೆ ಆಗ್ತಾ ಇರೋದಿಲ್ಲ. ಆದರೆ ಅದರ ಹಿಂದಿರತಕ್ಕ ಶಕ್ತಿಗಳ ಜೊತೆಗೆ ನಾವು ತುಂಬ ಅವರಿಗೆ ಸಹಾಯ ರೂಪದಲ್ಲಿ ಸಂಸ್ಥೆಗಳು ಮುಂದಾಗಬೇಕು. ಆ ರೀತಿಯ ರಂಗಸಭೆಲ್ಲ ದೊಡ್ಡ ಯೋಜನೆ ಹಾಕಿಕೊಂಡಿದೆ ಅಂತಲೂ ಕೂಡ ನನಗೆ ತಿಳಿದು ಬಂದಿದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ಸಾಗಲಿ. ಮತ್ತು ಎಲ್ಲರ ಒಂದು ಶ್ರಮ, ಕಲಾವಿದರಿಗೆ ಹೆಚ್ಚಿನವರಿಗೆ ಬೇರೆ ಕೆಲಸ ಏನು ಬರಲ್ಲ. ಮಾತು, ಚಲನೆ, ಭಾವನೆ ಇಷ್ಟೇ ವ್ಯಕ್ತಪಡಿಸ್ತದೆ. ಮಾತಿನಲ್ಲಿ ಹೇಳೋಕ್ಕೆ ಸಾಧ್ಯ ಆಗೋದು ಚಲನೆಯಲ್ಲಿ ಇರ್ತದೆ, ಬಿಟ್ಟರೆ ಭಾವನೆಯಲ್ಲಿ ವ್ಯಕ್ತಪಡಿಸೋ ಅಲ್ಲಿ ಮುಗೀತು ಅಂತ. ಆದರೆ ಅದನ್ನು ವಿಶಾಲವಾಗಿ ತುಂಬ ವ್ಯಾಪ್ತಿ ಮಟ್ಟದಲ್ಲಿ ಅದನ್ನು ವಿಸ್ತರಿಸಲಿಕ್ಕೋಸ್ಕರ ನಾವು ಇವತ್ತು ಇಷ್ಟು ಜನ ಸೇರಿದ್ದೇವೆ. ಅದು ಮುಂದುವರಿಲಿ ಆಶಿಸ್ತೇನೆ. ಸಾಕಷ್ಟು ಗಣ್ಯರಿದ್ದಾರೆ, ವಿಜಯ್ ಕುಮಾರ್ ಕೋಡೇಲ್ಮಲ್ಲವರು, ಕಿಶೋರ್ ಅವರು, ದೇವದಾಸ್ ಕಾಪಿಕೊಂಡವರು, ಬಂಗೇರವರು, ಹಾಗೆ ಯಕ್ಷಗಾನ ರಂಗದವರಿದ್ದಾರೆ. ಇಲ್ಲಿ ನಾವು ಬಹಳಷ್ಟು ಸಾಂಸ್ಕೃತಿಕ ಕ್ಷೇತ್ರ ಅಂದರೆ ಒಂದು ಪ್ರದೇಶದ ಒಟ್ಟು ವೈಭವವನ್ನು ನೋಡಬೇಕಿದ್ರೆ ಸಾಂಸ್ಕೃತಿಕವಾಗಿ ಎಷ್ಟು ಬೆಳೆದಿದ್ದಾರೆ ಅಂತ ಅನ್ಸೋದು. ನಾವು ಒಂದು ರೀಜನ್ ಯಾವುದೇ ರೀತಿ ಬೆಳೆದಿದೆ ಅಂತ ಹೇಳಬೇಕಾದ್ರೆ, ಯಾವುದಾದ್ರೂ ರಾಜ್ಯ ಆಗಲಿ ದೇಶ ಆಗಲಿ ಬೆಳೆದಿರ್ಬೇಕಂತಿದ್ರೆ ಸಾಂಸ್ಕೃತಿಕವಾಗಿ ಹೇಗೆ ಬೆಳೆದಿದೆ ಅಂತ ನೋಡಿದಾಗ ಆ ರಾಜ್ಯ ಎಷ್ಟು ಸಂಪನ್ನ, ಎಷ್ಟು ಸಮೃದ್ಧಿ ಅಂತ ತಿಳ್ಕೊಳ್ಳೋದು. ಆ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಕ್ಷೇತ್ರ ನಾವೆಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡೋಣ, ಎಲ್ಲರೂ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ನಾನು ಜೊತೆ ಸೇರ್ತೀನಿ. ಧನ್ಯವಾದ. ಕಲಾವಿದರ ಬಣ್ಣ
ಕಲಾವಿದರದ್ದು ಮಾತಾ ವಿಷಯದ ಸಹಕಾರ ತೆಗೆದು ಅಕ್ಲೇನ ಮಿತ್ತೆ ಮಸ್ಕಿಲ್ ಮತ್ತೊಂದು ಅಥವಾ ಬುಕ್ಕಂಜಿ ಅಕ್ಲೆ ನೆಕ್ಕನ್ನು ಈ ಕಲಾವಿದರು ಮಾತ್ರ ಕಲಾವಿದರ ನಿಜವಾದ ಹೆಚ್ಚಿನ ಕಲಾವಿದರಿಗೆ ಹೂವೇ ವಿಷಯ ಗೊತ್ತಿಸುವಂತೆ ಯಾಂಸನ ಇದೆ ಬಣ್ಣ ಮಾತಾ ವಿಷಯದ ಪಳಗಿನಾಗಲೇ ಕಲಾವಿದೆ ಅವು ಒಂದು ಡಾಕ್ಟರ್ ಆದಿಪ್ಪು ಇಂಜಿನಿಯರ್ ಆದಿಪ್ಪು ಏರ್ಲಾದಿಪ್ಪು ಹಾಗಾಗಿ ಕಲಾವಿದೆ ಅಂಡ ಆನಂದಿನ ಮಾತಾ ವಿಷಯ ಮತ್ತೆ ಗೊತ್ತಿದ್ದಾಗೆ ಆಂಡ ಈ ಕಲಾವಿದರ ತೂಪುನ ದೃಷ್ಟಿ ಆನ ರಂಗ ನೆಟ್ಟುಪ್ಪಾಗ ಒಂಜಿ ಮೇಕಪ್ ಉಡುಪಿನಾಗ ಪೊರ್ಲಡೆ ತೂದಂಜಿ ಅಭಿನಯ ಮನಸ್ಸಿಗೆ ಸಂತೋಷ ಆಗ್ತದೆ ಬಿದಾಯಿ ಪೋಯಿ ನಡೆದ ಬೊಕ್ಕ ಆ ರಂಗ ದೆತ್ತದ ಆಕಲ ನೈಜ ಜೀವನ ಬಂದಾಗ ಬೊಕ್ಕ ಹಾಕಲಿ ಹೆಂಚೆ ಹಾಕಲಿ ಒಂಥರ ತೂಪನೆದ ಈಜನ್ನ ದಯಪಂಡ ಈ ಕಲೆನ ನಾವು ಅಂಚಾರು ಹೋದದಾಗ ಒಂಜಿ ಕಾಲಡು ಕೂಡ್ಲಡು ಕೆಲವಾರು ನಾಟಕ ತಂಡವಾಗಿರ್ತದೆ ಅಪ್ಪಾಗ ಕೆಲವರಿಂದ ಈ ದೂರದರ್ಶನ ನಾಟಕ ವಿಜಯಕುಮಾರ್ ವಿಜಯರು ಪಕ್ಕ ನಮ್ಮ ಮ್ಯೂಸಿಕ್ ಏಕೆ ವಿಜಯರು ಮತ್ತು ಮನವಲ್ಲ ಹೆಚ್ಚಿನ ಕಲಾವಿದರಲ್ಲಿ ಆ ಒಂಜಿ ವಿಷಯಗಳು ಮತ್ತೆ ಕಷ್ಟ ಏತು ಮಾಡಿದ್ರೆ ಆ ಒಂಜಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಬೊಕ್ಕ ಇಲ್ಲರ್ಬೋದು ಗುಲ್ತನ ಉಂಟು ಸತ್ಯ ಇಲ್ಲ ಅವೇ ಇತ್ತೆ ಅವೇನು ಒಂಜಿ ರಾಜಕೀಯದ ಒಂಜಿ ಇಡಟ್ಟು ಒಯ್ತೊಂದು ಐನೇ ಬಂಡವಾಳ ಅಂತದ್ದು ಬೊಕ್ಕಂಜಿ ಅಕ್ಲ ನಿತ್ಯ ದಬ್ಬಾಳಿಕೆ ಮಲ್ಪಂಚ ನಿತ್ಯಂಜಿ ಒಂಜಿ ಕಾರ್ಯಕ್ರಮ ಅಂತದ್ದು ಮನಸ್ಸು ಮಸ್ತ್ ಬೇಜಾರು ಮೊನ್ನೆ ಸಾಧಾರಣ ವಾಟ್ಸಪ್ ಆಯ್ತು ಒಂಜರ ಗಡ್ಡು ಪೇಜಿ ಬರುತ್ತೇವೆ ಕೆಲವೊಂದು ಆಯ್ದ ಗೇರ್ನಾಗ ಆ ಒಂಜಿ ಕಾಲಡು ಹೆಂಚಾಯ್ತು ಉದಾಹರಣೆಗೆ ದೇವರನ್ನು ಬಂದಾಗ ಏರು ಮಕ್ಕಳು ಅಂತ ಬರೀ ನಾವು ಇಲ್ಲಿ ಮುಟ್ಟೆ ಹಾಕ್ತಿದ್ವಿ ಎಗ್ದಲನೇ ಕೆಲವು ಐತಿಹಾಸಿಕ ಪೌರಾಣಿಕ ಮಾತಾಡೋಕೆ ಹೋಗ್ತಾರೆ ಮೂಲ ಕುಡ್ಲಾಡಿ ಸಿಟ್ಟಿಟ್ಟು ಒಂಜಿ ಕಾಲ ಒಂಜಿ ಅಪಗ ಈ ಹೊರಗ ಜನ ಮುಂದೆ ನಾಟಕ ಹೋಗೋದಾಗ್ತದೆ ಆ ಊರಾಗ ಪೂರ ಕುತ್ತಾರ ಹೋದು ಕೈ ಮುಗಿದು ಪ್ರಸಾದ ಬರುವಂತ ಮಾನವ ಗಿಡ ಅಂತೇವೆ ನಡುತ್ತೆ ಒಂದು ಕತೆ ಬೊಕ್ಕಂಜಿಗಡೆ ಇದರಲ್ಲಿ ಕಾರ್ಮಿಕದ ಆಲಿ ದೈವ ನಾಟಕ ಬಂತೇವೆ ಯಾಕೆ ಕೆಲವು ಕಾಲದಲ್ಲಿ ಕೊಲ್ಲಿದೆ ಆ ದರ್ಶನ ಸ್ವಲ್ಪ ಎಂಚೆಂಚು ಕಡೆಗೆ ಆಗಿರ್ಬೋದು ಒಂದೇ ದಿಕ್ಕಲ ಪ್ರಶ್ನೆಗಳಿಗೆ ನಿಖಲ್ನ ಕಾಣಿಕೆ ಸಂತದ್ದು ನೀ ಪ್ರಶ್ನೆ ಓದಿಬೇಕಂತ ನಿಖಲ ಕಾಣಿಕೆ ಅಲ್ಪ ಸಂತದ ಇದು ನಮ್ಮ ಉಡುಪಿಯ ಪ್ರಭಾಕರ್ ಕಲ್ಯಾಣಿ ಆಗ ಒಂಜಿ ನಾಟಕನು ಒರಂಬ ಸತ್ಯ ಗೊಬ್ಬನ ಒಂಜಿ ಒಣ್ಣ ನೈಟ್ ಬರ್ಬೋದು ಅವೊಂಜಿ ಶಕ್ತಿ ಬಂಡ ವಿಚಿತ್ರ ದಾಲ ಒಂಜೇ ಪನ್ನ ಡೈಲಾಗ್ ಆಡ ಪನ್ನ ಆ್ಯಕ್ಷನ್ ಆಡು ಸತ್ತದು ಬಂದು ಅಪ್ಪ ಅಂಚಿನ ಒಂಜಿ ಕಲಾವಿದಾಗ ಅಲ್ಪ ಕಲಾವಿದ ನೆಟ್ಟು ಆ ದೇವಿ ಶಕ್ತಿ ತೋರಿಸಬೇಕು ಅಂಚಿನ ಏತ ವಿಷಯಗಳು ಏತೋ ಇಂಚಿನ ಗುಪ್ತವಾಯಿನ ಕೆಲವು ಸನ್ನಿವೇಶ ದೈವ ಸಾನ್ನಿಧ್ಯವು ಕೂಡ ಈ ಕಲಾವಿದರ ಲೇಖಕರಾದ ಕಲಾವಿದರ ನಾಟ ನೀಡಿ ಸಾರ್ವತ್ರಿಕವಾದ ಬರೆಯ ಕಾರಣ ಆದರು ಅಂಚಾದ ತುಂಬ ಇಂಚಿನ ಕಲಾವಿದರ ಮಲ್ಪನಂಚಿನ ಈ ಕಾರ್ಯಕ್ರಮಗಳಿಗೆ ಈ ಬೊಕ್ಕರಿಯನ ದಬ್ಬಾಳಿಕೆ ಅಥವಾ ಒತ್ತಡಕ್ಕೆ ನಾನು ಉಂಟಾವನಂಚಿನ ಕಾರ್ಯಕ್ರಮ ಮಾತಾಡಿಸಿ ಮಕ್ಕಳು ಮಾತಾಡಲಾಗಿ ಒತ್ತಡ ಮಾಡೋಕ್ಕೆ ಇನ್ನೊಂದು ಎರಡು ಮಾತನ್ನು ಉಂಟ ನಮಸ್ಕಾರ ಕೇಳತ್ತ ಐದಕ್ಕೆ ವಾಲಿಂಗ್ ಮೊತ್ತ ಭಯ ವೇದಿಕೆ ಪೂರ ರಂಗ ಭೂಮಿದ ಏತೋ ಕಲಾವಿದರನ್ನು ಸೃಷ್ಟಿ ಮಾಡ್ತೀನಿ ಹೆಚ್ಚಿನ ತಂಡವನ್ನು ರಚನೆ ಮಾಡ್ಕೊಂಡು ಆಯ್ತಾ ಬೇನೆ ಬೇಜಾರನ್ನು ಪೂರ ತಿಂಗಳು ನಿಂಗೊಂದು ಬಂಗ ಬೈದಿನ ವ್ಯವಸ್ಥಾಪಕ ಇರಬೇಕು ನಿರ್ಮಾಪಕ ಇರಬೇಕು ಅಂಚಿನ ಬೆನ್ನಿನ ಅಂಚಿನ ಎಂಟ್ಲಗೊಂಡು ಸಾದಿ ಪಾಡ್ತಿನ ಅಂಚಿನ ಹಿರಿಯರು ಯಕ್ಷಗಾನ ಕಲಾವಿದ ಅಶೋಕಣ್ಣ ಅಂಚಿನ
ಗುರುಕುಲ ಬೇರೆ ಅದು ಸರ್ ఒక ಪೂರ ಪೂರ ಗಣ್ಯರೇ ಮಧು ಬಂಗೇರ ಒಂಜಿ ಬಂಗಾರದಂಚಿನ ಕೆಲಸ ಮಾಡ್ತಾರೆ. ಮಧು ಬಂಗೇರ ಬಂಗಾರ ಒಂಜಿ ಆರು ಒಂಜಿ ಮುಖವರ್ತಿದ್ದೊಂದು ಇಂದು ನಾ ವಿಜಯನಡ ಒಟ್ಟು ಕುಂದು ಪಾತೆರ್ದು ವಿಶ್ವಶಕಡ ಪಾತೆರ್ದು ಮಾತ ಕಲಾವಿದರನ್ನು ಒಟ್ಟು ಮಾಡ್ತಾರೆ. ಕಲಾವಿದರು ಕಂಡಿ ಕೂಡಲೇ ಒಂಜಿ ಟೈಮ್ ಭಾರಿ ಸಸಾರ ಮಾಸ್ಟರ್ ಕಂಡೇನು ಒಂಜಿ ಟೈಮ್ ಭಾರಿ ಸಸಾರ ಆ ಸಸಾರಕ್ಕೆ ಪೂರ್ತಿ ಇಟ್ಟು ಸ್ವಾಮಿ ಇದ್ದೆ ಕಲಾವಿದರು ನೀವು ಆಫೀಸರ್ ಕೂತ್ಕೊಂಡಾಗ ಆಫೀಸರ್ ಎಲ್ಲ ಏತ್ ಮಲ್ಲ ಜನಲ್ಲ ಹೊಡ ಎಲ್ಲ ನಮಸ್ಕಾರ ಈಗಿನ ತಾತ್ಸಾರ ಭಾವನೆ ಪೋತು ದೆಪ್ಪದ ನಮ್ಮ ದಯಪಟ್ಟು ನಮ್ಮಡಕ್ಕಿನ ಕಲೆಯನ್ನು ತೋಚ್ಪಾದ ದೆಪ್ಪದಿ ನಮ್ಮ ಏತ್ ಮಲ್ಲ ಒಂಜಿ AC ಅವಾರ್ಡ್ DC ಅವಾರ್ಡ್ ಏರ್ಲ ಗೌರವ ತಿಳ್ಕೊಂಡ ನಮ್ಮ ಆ ಕಲೆಯನ್ನು ತೋಚ್ಪಾದಿಟ್ಟು ಅವೇ DC ಅವಾರ್ಡ್ ಲಭ್ಯ ಆ ಕಲೆ ಕಥೆ ಗೌರವ ಬರಬೇಕು ಅಂಚಿನ ಕಲೆಯನ್ನು ಸೃಷ್ಟಿ ಮಾಡಿದ ನಮ್ಮ ಇನಿ ನಮ್ಮ ಮಿತ್ತು ಒಂಜಿ ದಬ್ಬಾಳಿಕೆ ಬಂದಾಗ ಭಾರಿ ಭಾರಿ ಬೇಜಾರು ಸಂಗತಿ. ನಮ್ಮ ಹೊರನಲ್ಲಿ ಹಾಕಿದ ಬಗ್ಗೆ ಸಾಮದಾನ ವೇದ ದಂಡ ನಾವು ಸ್ವಲ್ಪ ಸಾಧಾರಣ ರೂಪಾಯಿ ದಂಡ ಬಣ್ಣದಂತ ಲೀಟ್ರು ಆನ ಮನ್ಕನಗಳನ್ನ ಬಚ್ಚಿ ದಯ ಬಂದಾಗ ಮತ್ತು ಪ್ರತಿಯೊಂಜಿ ಡೈಲಾಗ್ ಬಂದಾಗ ಕೋಡಿಗೇನಿ ಏನೆಂಟು ಭಯೋತ್ಪಾದಕ ನಮ್ಮ ಹತ್ರ ಕೋಡಿ ಇದು ಭಾರಿ ಬೇಜಾರು ಸಂಗತಿ, ಭಾರಿ ಬೇಜಾರು. ಒಂದು ದೈವನಾಡು ನಾವೇನಾಡು ನಮ್ಮ ಊರಿಗೆ ಇಲ್ಲ ನಮ್ಮ ಇಲ್ಲ ಪ್ರತಿ ಅವರಿಗೆಲ್ಲ ಇಟ್ಟಲ್ಲ ದೈವದ ಮೂಲ್ಯದ ಒಂದು ಪ್ರಥಮ ನಾಟಕ ಮಾಡ್ತಾರೆ ತವನಾಡು ನಮ್ಮ ಪುಟ್ಟಾರಿಗೆ ಹೋಗೋದ ಒಡೆಗಳ ಹೋಗ ಅಂತ ದೈವದ ಪ್ರಸಾದವನ್ನು ದೀದು ಆ ಗಣಪತಿ ದಿನದ ಪ್ರಸಾದವನ್ನು ಸಾಗಿ ದೈವದೇವರು ನಮ್ಮೊಂದು ಬಂದಿನಾಗ ನಮ್ಮ ತಮಾಷೆ ಹೋಗಿ ಮಾತಾಡ್ತಾರೆ. ಒಂದು ಕ್ರಿಯೇಟ್ ಮಾಡ್ತದೆ ಕೆಲವು ಇಂಚಿಪ್ಪು ಕೆಲವು ಮೇಧಾವಿ ಮೊದಲೆಲ್ಲ ಮೇಧಾವಿ ಪುರಾಣನು ಬರೆತಿನಂಚಿನ ಮೇಧಾವಿ ಅಕ್ಲೇರ್ದ ಈ ತೊಂದರೆ ಈ ಲೆಕ್ಕಟೆಚ್ಚ ಕಲ್ತಿ ಕೂಡಲೇ ಅವು ಅಂಚಿನಾಗಿ ಅವು ಕಲಾವಿದರು ಪಾಪ ಅದನ್ನ ಬಂಜಿದ ನೆಕ್ಕು ಮಲ್ಪೇರು ಅವದೆಲ್ಲ ಮಕ್ಕಳ ಮಕ್ಕಳು ಗೋಡನ್ನು ಮಲ್ಪನಾಗ್ತಾರೆ ಒಂಜಿ ಕಲೆ ಒಂಜಿ ಕಲೆಗೆ ಪ್ರೋತ್ಸಾಹ ಒಂಜಿ ಒಳ್ಳೆಯ ವಿಷಯ ಅವ ಶೋಧಕ ಗುಳಿಗೆ ಅವ ಏತೋ ಕಲಾವಿದರಿಗೆ ಉಪ್ಪುಗಳು ನಾವು ಏತೋ ಕಲಾವಿದರನ್ನು ಅವು ಬೆಳೆಪಾಡು ಏತೋ ಪ್ರದರ್ಶನಗಳು ಏತೋ ಸಂಘ ಸಂಸ್ಥೆಯಲ್ಲಿ ಏತೋ ಶಾಲೆ ಅವು ಉದಾಹರಣೆ ಪ್ರತಿಯೊಂದು ನಾಟಕದಲ್ಲ ಪ್ರತಿಯೊಂದು ನೆಟ್ಟಲ ಇಕ್ಕಲ ಹಾಳು ಮಾಡಿನಂತಂದು ಎಟ್ಟನೇ ಹಾಕ್ತೀನಿ ನಾವು ಅಂಚಾದ ಕಲಾವಿದರೆ ಒಂಜಿ ಈ ನಮ್ಮದೊಂದು ಕೋಡಿಗೆ ಅಭಿನಯ ಮಾಡ್ತಾರೆ ಕೋಡಿಗೆ ಒಂದು ಡೈಲಾಗ್ ತತ್ವದ ಬರ್ತದ ಮನದಲ್ಲಿ 10 ಜನ ಬರ್ತಾರೆ ಆ ಡೈಲಾಗ್ ಬಿಟ್ಟಿದೆ ಇನ್ನೊಬ್ಬರ ಒಂಜಿ ಭಯದ ವಾತಾವರಣ ನೋಡು ದೈವದೇವರು ಯಾಪ ಐತಿ ಅಶೋಕನೋಡು ಯಕ್ಷಗಾನೋಡು ಯಾಪೋಟ್ ದಿಂಚಿ ಪ್ರತಿ ಪೌರಾಣಿಕ ಪ್ರಸಂಗ ನೋಡಿದ್ರೆ ದೈವಗಳು ಬೇಡ ಯಕ್ಷಗಾನೋಡು ಇತ್ತೆಲ್ಲ ಧರ್ಮಸ್ಥಳ ಇತ್ತೆಲ್ಲ ದೈವಗಳು ಆದವ ಅವ ಹೇಳೋದು ನಮ್ಮ ಇತ್ತಿನಂತೂ ಅಲ್ಲ ಐತದಲ್ಲ ಮಿಸ್ಟೇಕ್ ಇತ್ತು ಬರ್ತಾನೆ ನಾವು ಮಿಸ್ಟೇಕ್ ಮಾಡ್ತಾರೆ ಅದನ್ನು ಚೂರು ಬಿಟ್ಟರೆ ಇಲ್ಲಿ ಅದಾದ ನಂತರ ಅಭ್ಯಾಸ ಅವಾಗ ನಂತರ ಪರವಾಗಿ ನಾನು ಡಾಕ್ಟರ್ ನಾನು ಕೆಲವು ಸರ್ತಿ ದಾದಾಗಳು ಬಂದಾಗ ಮೇಲಿನ ಹಾಗೆ ಬರ್ಕೊಂಡು ಬಂದಾಗ ಭಾರಿ ಬೇಜಾರ ಕಲಾವಿದರಿಗೆ ಬೆಲೆನೇ ಜನ ಇರ್ತಾರೆ ಹಾಕೊಂಡು ಇನ್ನೂ ಈ ದಬ್ಬಾಳಿಕೆ ಉಂಟು ಪಕ್ಕ ಒಂದು ಮುಕ್ತವಾದ ರಂಗೋಡು ಮತ್ತು ನಾಟಕ ಮಾಡ್ತಾರೆ ಕಲಾವಿದರಿಗೆ ಒಂದು ಅವಕಾಶ ಕೊಡೋದು ನಮ್ಮೊಂದು ಮನವಿ ಯಾಕೆ ಮನವಿ ಪೂರಾ ಪಾಯಿಂಟ್ಸ್ಲ ಬೈದು ನಮ್ಮ ಶೋಧೆ ಪೂರಾ ಪಾಯಿಂಟ್ಸ್ಲ ಹಾಕೊಂಡು ಕರೆಕ್ಟ್ ಒಬ್ಬೊಂದು ದೈವದ ಹೂವೇ ನಾಟಕ ಮಾಡ್ಕೊಂಡಾಗ ಆ ಬರೆದಿ ನಾಯಕ ಅವರ ಕಲಾವಿದರಿಗೆ ಅವರು ಕೊಡುಗೆ ಒಂದು ಜೀಪ್ ಬರ್ತು ಕೊಡುಗೆ ಜೊತೆ ನಾಲ್ಕು ಜೊತೆ ಹೆಚ್ಚಿನ ವಾತಾವರಣ ಐನೊಂದು ಮುಕ್ತವಾದ ಅಣ್ಣ ಬಲೆ ಒಂಚೂರು ಮಾತಾಡೋದು ಇನ್ನು ಸ್ಕ್ರಿಪ್ಟದ ಬಗ್ಗೆ ಒಂಚೂರು ತಿದ್ದೋಡಿ ಸರಿಯಾಗಿ ಈಗಲೇ ಬೇಜಾರಾಗ್ತದೆ ತಿದ್ದೋಡಿ ಆಯ್ತು ಮಕ್ಕಳು ಸಂಗತಿ ಈ ವಾತಾವರಣ ಐತಿ ಡೈರೆಕ್ಟ್ ಅಟ್ಯಾಕ್ ಬರ್ಕೊಂಡು ನಾಡ ಕಲಾವಿದರ ಕಾಲ ಕಲಾವಿದರಿಗೆ ದಾದ ಶಕ್ತಿ ಇದೆಯಾ ಕಲಾವಿದರಿಗೆ ಕೆಲವರು ಬ್ಯಾಕ್ಗ್ರೌಂಡ್ ಇದೆಯಾ ಖಂಡಿತ ಉಂಟು ಪ್ರತಿಯೊಂದು ಕಲಾವಿದರಿಗೆ ಕೆಲವರು 10 ಜನಕ್ಕೆ ಇನ್ನೂ ಇರಲಿ ಒಂದು ಕಲಾವಿದರ ಮೇಘೆ ಪಾಡಿಗೆ ಇಲ್ಲ 5 ಪಕ್ಕ ಗೊತ್ತಾಗ್ತದೆ ಒಂದು ಕಲಾವಿದ ಅವಹೇಳನ ನಮ್ಮ ಒಟ್ಟಾಗ ನಮಗೆ ಮಾತಾಡೋದು ಗೊತ್ತಾಗ್ತದೆ ನಮ್ಮ ಮನಪೂಜೆ ನಮ್ಮ ವೈದ್ಯಲಜ್ಜ ನಮ್ಮ ಕಲಾವಿದರ ಮಂಡ ದಾಲ ಜಾಗ್ರಾಟ್ ನಿರ್ಣಲ ತೊಂದರೆ ಜಾಗ್ರಾಟ್ ಪಾಂಡಲ ತೊಂದರೆ ಇಂಚ ಏನು ಬೇರೆ ಅವ್ರು ರಾಂಗ್ ಚಿಂತನೆ ಪ್ರತಿ ಒರಿಯಾಗಲಕ್ಕೆ ಏನು ಹಾಕೊಳ್ಳಿ ರವಂಜಿ ನೆನಪು ನೋಡಿ ಏನು ಮಲ್ಪನೆ ಇಲ್ಲ ಪ್ರತಿ ಒರಿಯಾಗಲಕ್ಕೆ ಏನು ಹಾಕೊಳ್ಳಿ ಆಡ ಬುರ್ಚು ಸೌಹಾರ್ದತೆ ಇಟ್ಕೊಡು ಆ ವಿಷಯವನ್ನು ನಮ್ಮ ಸೌಹಾರ್ದತೆ ಮಾತೆಂದು ಪೂರ ಸರಿಯಾಗ್ಬೋದು
ಇದು ಪಾತ್ರ ಅಂದರೆ ಒಂದು ಮೂಲೆ ಓಲ ತೆಗೆದಪ್ಪ ಅದು ಒರಿಯಾಗಿ ಎದುರು ಅದು ನೇರು ನೇರು ಕಡಪುಂಡಾಯ ಪಾಪದ ನಡುಕುತ್ತಿಕೊಂಡು ಮಕ್ಕ ಹಾಗೆ ಚಟ್ನಿ ಆಯರು ರಾಯ ಸಾಬೀತು ಕಡಪುಂಡಾಯ ಸಾಬೀತು ಹೆಚ್ಚಿನ ಪರಿಸ್ಥಿತಿ ನಮ್ಮ ತುಳುನಾಡು ಬರಲಿ ಎನ್ನ ಅಭಿಪ್ರಾಯ ಪ್ರಕಾರ ಕಲಾವಿದರಿಗೆ ಒಂದು ಮುಕ್ತವಾದ ರಂಗಭೂಮಿಡು ಅಥವಾ ಎನ್ವಾಲ್ಮೆಂಟೆಡ್ ನಾಟಕ ಬದುಕಿನ ಪರಿಸ್ಥಿತಿ ಬರೋದು ಕೋಡಿ ಅದು ಸ್ಟೇಜಿಗೆ ಉಪ್ಪನಾಗಲ್ಲ ಅವ್ರದ್ದು ಕಾರು ರಡ್ಡು ಉಪ್ಪನಾಡ 3 ಡೈಲಾಗ್ ಅವ್ರು ಕಾಣು ಅವಾಂಚ ಆಯಿತು. ಈ ಒಗ್ಗಟ್ಟು ಇನ್ನು ಎಲ್ಲಿ ಒಗ್ಗಟ್ಟಾಗ್ತದೆ ಇದು ಭಾರಿ ಸ್ಟ್ರಾಂಗ್ ಒಗ್ಗಟ್ಟು ಅವರು ಮಾತೆಲ್ಲ ನೆಟ್ಟು ಜಾತಿ ಮತ ಮೇಲೆ ಹೋಗಲು ಕೊಚ್ಚಿ ಆ ದಂಡ ಈ ತಂಡ ಕೊಚ್ಚಿ ಕಲಾವಿದಕ್ಕೆ ಒಂಜಿ ಮಾತ ಕೆಂಪಿ ಹೌದಾ ಪಾತ್ರ ರೀತಿ ಒರೇ ಗುರಿ ಪುಗಿಯಲು ಬರ್ಕ ಖಂಡಿತವಾಗಲ್ಲ ನಮಗೆ ಎದುರು ಪಾತ್ರ ಒಂಚೂರು ಆಲೋಚನೆ ಮಾಡ್ತೀವಿ ಅಪ್ಪ ಸ್ಟ್ರಾಂಗ್ ಉಳ್ಳೇರು ಮಾರೆ ಪಾತ್ರ ಬರಲಿ ಸ್ಟ್ರಾಂಗ್ ಉಳ್ಳೇರು ಬರ್ತೀನಿ ಕುದುರೆಯನ್ನು ಉತ್ತೋಡು ಅದು ಗಾಲಜಿಗೆ ಅಂದ ದ್ರಾವಡ ಅಕ್ಕಲ ಶಕ್ತಿ ಉಂಟು ಅವು ಅಕ್ಕ ಕೋಪ ಬರ್ತದೆ ಅಕ್ಕಲ ಪುಷ್ಪವಿದೆ ಅಕ್ಕಲೆಲ್ಲ ಗರ್ವ ಬರ್ತದೆ ಕಲಾವಿದರು ಕಂಡು ಅವು ಸ್ಟೇಜಿಗೆ ಮುಂಚೆ ಪ್ರಿಪೇರ್ ಆಗಿದೆ ಅಣ್ಣ ದ್ರಾವಡ ನಮ್ಮನ್ನ ಜೋರ್ಲ ಬಂದಿದೆ ಅವು ಎಚ್ಚರಿಕೆ ಅಕ್ಕಲೆಲ್ಲ ಹೊರಡೋದು ಪಕ್ಕ ದೈವದೇವರಿಗೂ ಅನ್ಯಾಯ ನಿಜವಾದರೂ ಮಾಡ್ತಾರೆ ಬಲ್ಲಿ ವ್ಯಾಪಾರ ಬಲ್ಲಿ ದಯಾಪರ ನಮ್ಮೊಂದು ಬೈದಿನ ದೈವರು ಐನು ಒಂದು ಮಕ್ಕಳ ಕೈ ವ್ಯಾಪಾರ ಮಾಡ್ತಾರೆ ಬಲ್ಲಿ ಆಂಡ ಈತ್ನಾಟಕವಿನ ಯಾರು ಮಾಡ್ತಾರೆ ಪೂರೆಲ್ಲ ಗೌರವ ಕೊಟ್ಟು ಅವು ಎಂಚ ಐಕೆ ದಾದ ಗೌರವ ಕೊಡ್ತಾ ಹಿಂಗೆ ಕೊಡ್ತೇ ಮಲ್ದೇರು ಪ್ರತಿಯವರೆಲ್ಲ ಕೈ ಮುಗಿದು ತಪ್ಪು ನಟ್ಟದ ಮಲ್ದೇರು ಒಂದು ನುಪ್ಪದ ಪಡಿಯ ಉಪ್ಪು ಒಣಸ ಪಡಿ ಒಂಜಿ ಪ್ರಕಾರ ಒಂದು ಬೇತೆ ಬೇತೆ ರೀತಿಯಲ್ಲಿ ತೋರಿಸ್ಕೊಂಡು ಚಾಕ ಚಕ್ಯತೆ ಅವರೆಲ್ಲ ಮಕ್ಕಳ ಮಾಡ್ಕೊಂಡು ಒಂದು ದೈವಗಳನ್ನು ಕಾರ್ಮಿಕರು ತೋರಿಸುವಾಗ ಕೆಲ ಬಡಿ ಐದು ನಮ್ಮ ಮಕ್ಕಳ ಮೇಲೆ ಲೆಕ್ಕ ಈಗ ಕಾಂತಾರ ಬರ್ತದೆ ಕಾಂತಾರ ಇಡೀ ಜಗತ್ತಿನ ತೋರಿಸುವಾಗ ದೈವದ ಶಕ್ತಿದಾರ ಐದು ಓಲ್ ಮಕ್ಕಳಿಗೆ ದಾಳ ಹೆಚ್ಚಾಗಿ ಕ್ಷತ್ರಿ ಕ್ರಾಂತಿನ ಮಕ್ಕಳ ಒಂದು ಅದು ಶಕ್ತಿ ಒಂದು 50 ವಿಜಯ ಪಾಂಡೆ ನೋಡಲಿ 100 ಜನ ಸಾನೋ ಕೈ ಮುಗಿನಟ್ಟು ನೀವು 500 ಜನ ಕೈ ಮುಗಿತೇವೆ ಕಾಂತಾರ ಕೈ ಅವು 100% ಕರೆಕ್ಟ್ ಅಂಚಾಗಿ ಮೇಧಾವಿಲು ಮಾತ್ರ ಲಕ್ಕೊಂದು ಇಂಚಿನ ಆಪಿನ ತಂದೆ ಬೇತೆ ಏನೇನು ತೊಂದರೆ ನಮ್ಮಿಂಚಿನ ಒಗ್ಗಟ್ಟಡೆ ಒಪ್ಪಗ ಪಕ್ಕ ಏರಿಂಚಿನ ಮಕ್ಕಳ ಸಮಾಧಾನ ವೇದ ದಂಡಗಳು ಆರಾಮಾಗಿ ಹೋಗಿ ಪಕ್ಕದ ನಮಸ್ಕಾರ ಮುಂಚೆ ನಮಗಿಂತ ಮರ್ಯಾದೆ ನಿಜವಾದ ವಾ ಕಲಾವಿದರಿಗೆ ಭಾಷೆ ಒರಿದಿದೆ ನಾಟಕ ಯಕ್ಷಗಾನ ನಾಟಕಗಳು ನಮ್ಮ ತುಳು ಭಾಷೆ ಒರಿದಿದೆ ಬಂದರೆ ಮಾತೆಲ್ಲ ಒಟ್ಟೊಂದಿದೆ ಅದಾದ್ಮೇಲೆ ನಮ್ಮದಾಗಿ ಅಂತ ಭೇದ ಉಂಟು ನಮಗೆ ಇದು ಬಂದಾಗ ನಮ್ಮ ಖಂಡಿತ ಬಂದಾಗ ಒಂದು ಆಪಲ್ಲ ಏನು ಇಂಚಿನ ಮಣ್ಣು ನಮ್ಗೆ ಏನು ನಮಗೆ ನಮ್ಮ ಕಲಾವಿದರಿಗೆ ಓದ ಹೆಚ್ಚಿನ ತೊಂದರೆ ಆಗಿ ಐಕೆ ಹೆಂಗೆ ಸುರುಟುಲ್ಲ ಇದು ನಾಳೆ ಏಕ ಬೋಡಿಯೋಡಿದ್ದು ಖಂಡಿತವಾದ ಆಡ ಉಂಜಿ ಮಾತ್ರ ನಮ್ಮ ಈ ಕಟ್ಟಣ ಕೂಡ ಒಂದು ಅಕ್ಕಡಿಗೆ ನಮ್ಮ ದಾದಾಣದ ನಮ್ಮ ರೂಸ್ಕಾಪಾದ್ಯರಿಂದ ಮಾರಿದ್ದೆ ದಯಮಾಡಿ ಏರ ಅಕ್ಕಡಿಗೆ ಏಕವಚನ ಅವರು ಅక్కడ ಜಾತಿನಿಂದ ಮಾತಾಡ್ಕೊಂಡ ಅವೇನೇ ಪದ್ಧತಿ ನಮ್ಮ ನಮ್ಮಲ್ಲಿ ಆಡೋವಂಥ ಚಾನ್ಸ್ ಇದೆ ಅಂತ ಓಲ್ಲ ವಾದೆಟ್ಟು ಕೋಪ ಬಂದಾಗ ಅಕ್ಕಡಿಗೆ ನಮ್ಮ ಕಾಲ ಅಕ್ಕಡಿಗೆ ನೆರೆ ಬಂದು ನೆರಿಯಾಗಿ ಬಂದಾಗ ಖಂಡಿತವಾದ ಏನು ನೆರಿಯಾಗಿ ಖಂಡಿತ ಅವರು ಅನುಭವಿಸೋಣ ಅವಾಗ ನಮಗೆ ದಾನ ಮಾಡ್ತಾರೆ ಎಂಚ ಬಂದೆ ಏಕವಚನ ಎಲ್ಲ ಜಾತಿನಿಂದ ಮಧ್ಯೆ ಬಂದು ನಮಗೆ ಕೇಸ್ ಮಾಡಿ ಬಂದಾಗ ಮಸ್ತ್ ತೊಂದರೆ ಮಧ್ಯದ ಮಗ ದಯಮಾಡಿ ಐಕೊಂಚಿ ಕೈಪಾಡ ಅಂದರೆ ನಮ್ಮ ಸೀದವಾದ ನಮ್ಮ ಅಕ್ಕಡೆ ಏಪ ಇಂಥ ನಮ್ಮ ದಿಸಿರಬಹುದು ನಮ್ಮ ಪ್ರಾಬ್ಲಮ್ ನಮ್ಮ ಬಂದ ಖಂಡಿತವಾದ ನಮಗೆ ಸ್ಪಂದನೆ ಕೊಡ್ತೇವೆ ಯಾಕಂದ್ರೆ ಮಾತ್ರ ನಮ್ಮ ವೈಕಲ ಕಮ್ಮಿ ಇಲ್ಲ ವೈಟ್ ಕಮ್ಮಿ ಇಲ್ಲ ನಮ್ಮ ವೈಕಲ ನಮ್ಮ ಕಮ್ಮಿ ಅಂಚದ ಮಗ ಮಾತ್ರ ನಮ್ಮ ಮುಂಜಾಕ ಖಂಡಿತವಾದ ನಮ್ಮ ಈ ಒಂದು ನೆಕ್ ಖಂಡಿತ ಯಶಸ್ವಿ ತಿಳ್ಕೊಂಡು ಮಾಡೋದಕ್ಕೆ ಅದಕ್ಕೆ ಮನಂದುಂಟು ಎಲ್ಲರೂ ಮಾತಾಡುತ್ತಾರೆ ಕಲಾವಿದರಿಗೆ ಉಳ್ಳ ಜಾತಿ ಇಜ್ಜಿ ಖಂಡಿತ ಜಾತಿ ಇಜ್ಜಿ ನಮ್ಮ ಮಾತ ಒಂಜಿ ಒಗ್ಗಟ್ಟಡೆ ಕೊಡು ಬೊಕ್ಕ ದೈವದ ಇತ ಎರಡಾವರಿ ಅಂತರ್ಜಾಲಡು ಎರವರಿ ನಮ್ಮ ಮುಂಚೆ ದಬ್ಬಾಳಿಕೆ ಮಾಡ್ಕೊಂಡ್ಲಿ ಆಯ ತುಳುನಾಡಿದ ನಮ್ಮ ಕುಟುಂಬದವೇ ಆಯ್ತು ಆಯ ಇನಿ ಮುಟ್ಟ ಒಂದು ದೈವಸ್ಥಾನ ಬೋದಿಪಾಯಿ ఆయన మిట్టు ఎరా పండుకున్నట్లు పండుది ఆయే ముక్కరు ఏడ పండుది నమ్మకలే నమ్మని సాంటది పాడినట్టు నమ్మకలు ఏరు లేదు ನಮ್ಮ ಕಮ್ಯುನಿಸ್ಟ್ ಬಣ್ಣ ನಾಟಕದ కమ్యూనిస్ట్ అక్కడ పనుంది లేదు ఆయనే కమ్యూనిస్ట్ పండుకున్న ఇన్ని ముట్ట కొరగజ్జాలు వీడ దిగిపోయి ರಾಜಕೀಯದ ವಿಷಯ ಎತ್ತು ಬರ್ತಿದ್ದೆ ನಾನು ರಾಜಕೀಯದ ವಿಷಯ ಎತ್ತು ನೈತಿಕ ವಿಷಯ ಬರ್ತಿದ್ದೆ ನಾನು ಇತ್ತನ ವಿಷಯ ಐದು ಬುಕ್ಕ ಇತ್ತ ಮುರಣಿ
ತಮ್ಮಣ್ಣಿತ ಬಂಡೇರು ಗುಳಿಗೆ ಬರೆಯರ ಬಲ್ಲಿ ಎಲ್ಲ ಮೈಸೂರು ಬರೆಯರ ಬಲ್ಲಿ ಬಂಪೇರು ಐಕ್ಲ ನಮ್ಮ ಓದ್ತೋಣವನ ಕಲಾವಿದ ನಕಲಿಗೆ ಪ್ರದರ್ಶನದ ಒಂದು ಮೌಲ್ಯ ಜಾಸ್ತಿ ಅವ್ರನಾಡ ಜನಕ್ಲಿಗೆ ತೂಪು ನಕಲಿಗೆ ದೈವ ದೇವರನ್ನ ಬಿಟ್ಟು ಭಕ್ತಿ ಪುಟ್ಟು ಹೊಡ್ನಾಡ ನಮ್ಮ ಅಂಚಿನ ಪುರ ಗಿಮಿಕ್ ಮಲ್ಕೊಡಿ ನಮ್ಮ ದಾರ ಏರನ್ನ ಅವಹೇಳನ ಮಲ್ತದ ಪಾತಿರ್ಜ ದೈವ ದೇವರನ್ನ ಅವಹೇಳನ ಮಲ್ತದ ಪಾತಿರ್ಜ ಮಾತಾ ಕಲಾವಿದನ ಇಲ್ಲಲ್ಲ ಮಾತಾ ಕಲಾವಿದರ ನಕಲನ ಇಲ್ಲಲ್ಲ ಒಂದು ಕರವಾಡದ ಇಲ್ಲು ಕುಡು ಗುತ್ತದ ಇಲ್ಲದ ಅಟ್ಲು ಉಪ್ಪೇರು ಮಾತೆ ಎದಡ್ಡೆ ಮನೆತನದ ಅಟ್ಲೇ ಉಳ್ಳೇರು ಮಾತೆಲ್ಲ ಮಾತೇರ್ನ ಇಲ್ಲ ದೈವನು ನಮ್ಮ ನಕಲಿ ಉಳ್ಳೇರು ಏರ್ಲ ಅಟ್ಲಟ್ಲನ ಇಲ್ಲದ ದೈವನು ಏರನ್ನ ಚಂದ ಮಂದಿರ ತಯಾರು ಉಳ್ಳೇರ ಇಜ್ಜೇರು ಇನಿ ಎರ್ನವ ಪಾತಿರಕ್ಕೇನೊಂದು ಕಲಾರಂಗದ ಮಿತ್ತು ಒಂಜಿ ದಬ್ಬಾಳಿಕೆ ಮಲ್ಕೊಂಡು ಬಂಡ ಈಗ ಅರ್ಥ ಐಕ್ಬೋಡದು ಮಾತಿರ್ಲ ಒಟ್ಟಿಗೆ ಅದು ನಮ್ಮ ಒಂಜಪ್ಪ ಜೋಕುಲ್ ಲೆಕ್ಕ ಈ ದಬ್ಬಾಳಿಕೆದ ಮಿತ್ತು ನಮ್ಮ ಮೊಟ್ಟದು ಉಂಚೆನಾಡ ಎಲ್ಲೇ ನಂಕಲ ಅಕಲ್ಲ ಅಕ್ಲೆಲ್ಲ ಉಳ್ಳೇರು ಮಾರೆ ಅಕಲ್ಲ ಮಾತಿರ್ಲ ಒಗ್ಗಟ್ಟಾಪ ಏನಂತ ಬಂತೇವೆ ಐಕ್ಬೋಡದು ಮಾತಿರ್ಲ ಆಯ್ ಇಂಬಿ ಅಂತ ಎನ್ನಂದೆ ಆಯ್ ಬತ್ತಜಿ ಎಂಬಿ ಬತ್ತಜಿ ಅಂತ ಎನ್ನಂದೆ ಮಾತಿರ್ಲ ನಮ್ಮ ಒಗ್ಗಟ್ಟಾದ ಉಪ್ಪುಗ ಒಗ್ಗಟ್ಟು ಈ ಎಂಚಿನ ಕಷ್ಟ ಬೈದ್ರ ಈ ಕಷ್ಟನು ಸುಲಭರು ಗೊಲ್ಪದ ಸಾಗಿದಂಚಿ ನಮ್ಮ ಕೋಯಿ ಬಂದು ಎನ್ನ ಎರಡು ಪಾತ್ರ ಉಂಟು ಜೈ ಹಿಂದ್ ಪಾತ್ರ ಇಂಥ ವೇದಿಕೆ ಮಾತಾಡಲು ಕಡೆಗಾದ ವಿಜಯ್ ಕುಮಾರ್ ಕಡಿಯಾಲಗಳು ಕೊಂಚ ಹಕೀರು ದಾಟ ಪಾತ್ರ ಪಾತ್ರ ಈ ಮುಗಿತಲ್ಲ ಫೇಸ್ ಮತ್ತೊಂದು ಬೈದೆ ಅಣ್ಣ ಉಂಟುದಿತ್ತಂದ್ರೆ ಕಡೆ ಕುಂದಿನ ಮಂಡ ಲಾಸ್ಟ್ಗೆ ಅಕ್ಕಳೆ ಕುಂಜಿ ತಿಕ್ಕಿನ ಉಪಾಯ ಎಂಚಿನ ಅಂದ ಮಂಡ ಒಂದು ಸಮುದಾಯನ ಪತ್ತದು ಒಂದು ಹಿಂದುಳಿದ ಸಮುದಾಯನ ಪತ್ತದು ಎಂಕಲ್ ಮಿತ್ತು ಗುಂಡು ನಂಡ ಐಕೆ ದಾಳ ಮಲ್ಪರ ಆಪುಜಿ ಮಾಡ್ಕೊಂಡು ದೃಷ್ಟಿಡು ಒಂದು ಆತಿನ ಪ್ಲಾನ್ ಉಂಡು ಒಂದು ಐಕೆ ದಾಳ ಮಲ್ಪರ ಆಪುಜಿ ಎದುರು ಪಾತ್ರ ಆಪುಜಿ ಮಾಡಿ ಅಂಡ್ ಐಕೆ ನಮ್ಮ ಕಲಾವಿದರನ್ನ ಫುಲ್ ಉತ್ತರ ಕೊಡ್ತೇವೆ ಏರ್ಲ ಜಾತಿನಿಂದನ ಧರ್ಮನಿಂದನ ಮಲ್ಪಂದು ಏಕವಚನಡು ಪಾತ್ರನೇ ಉತ್ತರ ಕೊಡ್ತೇವೆ ಐಕೆ ಬಟ್ ಮುಗಿಯೊಂದು ಬೈದನೊಂದು ನನಗೆ ರಡ್ಡು ಮೂಜಿ ಜನ ಮಾತ್ರ ಉಳ್ಳೇರು ಅಂಡ ಇರುವನ ಇಸುವಿಡು ಲಕ್ಕ ದಿನ ಒಂದು ಬೆಳ್ತಂಗಡಿಗೆ ಕುಲ್ಲ ಇತ್ತ ಕೂಡ ಹಾಕದುಂಡು ಅಂಡ ತೂಕ ಕೋಡೆ ಸ್ಟಾರ್ಟ್ ಮಾಡಿದೆ ನಾವು ಆಯ್ತದಲ್ಲ ಉತ್ತರ ಕೊರಡು ಒಂದಿಜ್ಜಿ ಮತ್ತು ನಾನು ಉತ್ತರ ಕೊಡ್ತೀನ ಬಡ್ಸಿ ನಮ್ಮ ಕೆಲಸ ನಮ್ಮ ಮಲ್ತೊಂದು ಪೋಯಿ ಮಾತಾಡ್ಲಿಕ್ಕೆ ಬರ್ತಾರೆ ಪೂರ ಕೆಲವರು ಸಾಮಾಜಿಕ ನಾಟಕ ಮಲ್ಪನಕ್ಕಲ್ಲ ಈ ನೆಟ್ ಭಾಗವಹಿಸ್ತೀನಿ ಮಸ್ತ್ ಕೃತಜ್ಞತೆ ದಯಗೊಂಡು ನನ್ನ ಮಿಕ್ಕ ನಿಕ್ಲೆಲ್ಲ ಒಳ್ಳೆ ರೀತಿಯ ತೊಂದರೆ ಬಂದು ನನಗೆ ಸಾಧ್ಯ ಅಪ್ಪ ಹಿಂಗೆ ಒಟ್ಟಿಗೆ ಸೇರ್ಗ ಮಾತಾಡಲ್ಲ ಮಲ್ಲ ಸಂಕೇತ ಮಾಧ್ಯಮ ಬಂಧುಲು ಬತ್ತು ಇದು ಸಾಕಾರ ಕೊರಿಯರು ನಿಕ್ಲೆಲ್ಲ ಕೃತಜ್ಞತೆ ಇಂದು ಬುದ್ಧಿಗೇಡಿನ ಪನ್ಪುಣಂಚಿನ ಪಾತ್ರ ಎಂಕಲ್ಲ ಯಕ್ಷಗಾನ ಮೇಲೋಡು ಸಶೀತ ಮೇಲೋಡು ಪರಮ ಸಮಾಜದಾರಿ ಕಲಾವಿದ ಅದುಲ್ಲೇರಿ ನಲಿಕೆ ಸಮಾಜದಾರಿ ವೇಷಧಾರಿ ಅದುಲ್ಲೇರಿ ನಿಖಿಲ್ ವೇಷ ಮಲ್ಪಡ್ತೀನಿ ಎಂಕುಲ ಪನ್ಪುಜ ಅಕಲ ವೃತ್ತಿ ಉಂಡು ಆ ವೃತ್ತಿನ ಮುರಿದ ಲೆಕ್ಕ ಬೈದೇರಿ ನಮ್ಮ ಕಲಾವಿದರ ಪನ್ಪುಣ ಭಾವನೆ ನಕಲೆ ಮಾತ್ರ ಸ್ವೀಕಾರ ಮಾಡ್ತೇವೆ ನಾವು ಇನ್ನು ಏರೋ ಒಂದು ಮೂಡಿಡ್ಕೊಳ್ಳೊಂದು ಅವು ಸರಿಯತ್ತು ಒಂದು ಸರಿಯತ್ತನ್ನು ಪಂಡದೆ ಆ ಸಾಂದರ್ಭಿಕವಾದ ಕೆಲವು ಸಂಘಟನೆಗೆಲ್ಲ ದೌರ್ಬಲ್ಯ ಅಂತೂದಾಡಿ ಸವಾರಿ ಬಂದು ಹೋದ ಕಿಶೋರಣ್ಣನ ತಂದಿಡ್ಬೋದು ಮಾತಾಡಿ ಹೊದಮ್ಮ ಮಲ್ಪಡಿ ಅದು ಸರಿ ಬಾರಣ್ಣ ದೇವದಾಸಣ್ಣನ ತಂದಿಡ್ಬೋದು ಹೊದಮ್ಮ ಮಲ್ಪಡಿ ತುಗೆಲ್ಲ ಮಾಡಿದರೆ ಮತ್ತೊಂದು ಹೊದಮ್ಮ ಮಲ್ತು ಮಾಡಿ ನಮ ಏಪ ಒಗ್ಗಟ್ಟಾದ ನಮ್ಮ ಧ್ವನಿ ಅಖಿಲರಿಗೆ ಹೆಚ್ಚ ತೋಜವನ ನಮ್ಮ ಸುದ್ದಿಗೆ ಸರ್ವತಾ ಬರ್ಬಿದ್ದೀರಿ ಏರ ಅನಪೇಕ್ಷಿತ ವ್ಯಕ್ತಿಗಳು ಸ್ಥಾಪಿತ ಹಿತಾಸಕ್ತಿಗಳು ಒಂದು ಹೆಚ್ಚಿನ ಹಿಂದುತ್ವದ ವಿಚಾರ ಅಥವಾ ನಮ್ಮ ಧರ್ಮದ ಪ್ರಜ್ಞೆಗಳ ವ್ಯಕ್ತಿಗಳು ಮಾತ್ರ ಕಲಾವಿದರೆ ಪ್ರಶ್ನೆ ಮಾಡಿದರೆ ಹೊರತು ಸಮಾಜದ ಸ್ವಾಸ್ಥ್ಯನ ಕಾಪಾಡಿನಗಳು ಸಮಾಜದ ಒಂದು ಅಂಗನ ಕಲಾವಿದರ ಬಗ್ಗೆ ಏರು ತೆರೆಯೊಂದು ಎಲ್ಲರ ಅದು ಆ ಕಾರಣ ವಿರೋಧ ಮಾಡ್ತಾರೆ ಸಾಧ್ಯತೆ ಹೆಚ್ಚು ನಮ್ಮ ಸಮಾಜದ ಆಸ್ತಿ ಕಲಾವಿದರಿಗೆ ಸಮಾಜ ಇರ್ತದೆ ನಮ್ಮಲ್ಲ ನಮ್ಮ ವ್ಯತ್ಯಾಸ ನಮ್ಮದನ್ನ ಏರ್ಲ ಸರ್ವಜ್ಞರತ್ತಿ ಪ್ರತಿಯೊಬ್ಬರಿಗೂ ಕಲ್ಪನೆ ಕಲ್ತನಾತುಂಡು ನನಾತುಂಡು ಇನ್ನು ಕೆಲವು ಜನಕ್ಕೆ ಬೇಡಿಕೆ ಹೆಚ್ಚೆಪ್ಪು ಬೇಡಿಕೆ ಹೆಚ್ಚೆತ್ತಿ ಮಟ್ಟಿಗೆ ಸರ್ವಜ್ಞತ್ತಿ ಬೇಡಿಕೆ ಇದ್ದಂದ ದಾಳ ಹತ್ತೊಂದು ನಮ್ಮಡಿಪ್ಪುಡಂಚಿನ ಕೀಳರ ಮೇಲೆ ದೂರ ಮಾಡ್ತದಾಣ ನಮ್ಮ ಉತ್ತರ ಕೊರ್ಪುಣ ಜಾಗದ ಸಮರ್ಥನೀಯ ರೀತಿಯಲ್ಲಿ ಉತ್ತರ ಕೊರ್ಪುಣಂಚಿನ ಆ ಧೈರ್ಯ ಭರವಸೆ ಇತ್ತಿದ್ದಾಡ ನಮ್ಮ ಓಡಿನ ಪ್ರಶ್ನೆ ಇದ್ದಿರ ಉಂಟು ಗೋಡೆ ಪಟ್ಲ ಸತೀಶ್ ಶೆಟ್ಟರ ಸಂಪರ್ಕ ಬರುತ್ತೆ ಅರಿನ ಶಿವಮೊಗ್ಗದಲ್ಲಿ ಇಂಜಿನಿಯರ್ ಬರ್ಪಣ ಕಲಾವಿದರ ಪರವಾಗಿ ಮಧುಬಂಜೇರಿ ಮಲ್ಲಕನಿಗೆ ಕಲಾವಿದರಿಗೆ ಪೂರ ಆಯ್ನಾತು ಸಂಪರ್ಕ ಬರುತ್ತೆ ವೃತ್ತಿಪರ ಕಲಾವಿದರು ಆಯ್ನ ಬಲ್ಪೂಟ ನಿದ್ರೆ ಗದ್ದೆರ್ದು ಇಂಜಿನಿಯರ್ ಭಾಗವಹಿಸಿದ್ರೆ ಮಾತಾಡಿದ್ರೆ ಸಾಧ್ಯ ಇತ್ತು ಎಲ್ಲ ಬಲ್ಪೂಟ ನಿದ್ರೆ ಗದ್ದೆರ್ನೇ ಇದು ಬರ್ತದೆ ಅದು ಸೇರಿದೆ ಪಟ್ಲ ಸತೀಶ್ ಶೆಟ್ಟರ ಬಂದು ನಾವೇನು ನಮ್ಮನ್ನ ಐತಿ ಸಂಪೂರ್ಣ ಸಹಕಾರ
ಕಲಾವಿದರಿಗೆ ಒಲ್ಪ ಅನ್ಯಾಯ ಆಪುಂದಾಂಡಲ ನಮ್ಮ ಅಡಿಗೆ ಧ್ವನಿ ಆದ ಉಳ್ಳಾದ ಪಣಪಣಿ ಪಾತ್ರ ಬಂದಿರ್ದಾದ ಎಂಗಳಿಗೆ ಯಕ್ಷಗಾನ ಕ್ಷೇತ್ರ ಮಾತಾಡ್ತಿ ಇಡೀ ಕಲಾವಿದರ ಕ್ಷೇತ್ರಗಳ ಒಂದು ಭೀಮ ಬಲದ ಅನೇಕಿದೆ ಇತ್ತ ಧಾರ್ಮಿಕ ಪರಿಷತ್ನ ಪ್ರಸ್ತುತ ಆಯ್ಕೆ ನಂಚಿನ ಜಗನ್ನಾಥ್ ಚೌಟೇರಿ ಬದಿಗುಡ್ಡ ಮಾಡಿ ಆರೇ ಪಾತ್ರ ಇಂಚ ಬಣ್ಣ ನಿಜ ಕಾರ್ಯಕ್ರಮ ನಡೆಕೊಂಡು ಎನ್ನರ ಸಂಪೂರ್ಣ ಬೆಂಬಲವನ್ನು ಮಾಡಿರಿ ಮುರಳಿ ಬೀಸೋಡಿಗೆ ನಾಟಕಗಳಿಗೆ ಶಿವದೂತಗಳಿಗೆ ತಿರುಗಟ್ಟರ ಬಲ್ಲಿ ಬಂದೆ ದಾಯ ತಿರುಗಟ್ಟರ ಬಲ್ಲಿ ಅವರ ಪ್ರಶ್ನೆ ಇರ್ತದೆ ದಾಯ ತಿರುಗಟ್ಟರ ಬಲ್ಲಿ ಇನ್ನು ನಿಖಿಲ ಯಕ್ಷಗಾನ ನಾಟಕ ಮತ್ತೊಂದಿದ್ದೀರ ಅವು ಮಾಡ್ಬೋದು ಸರಿ ನಮ್ಮ ಪ್ರಶ್ನೆ ಮಾಡಿದ್ಯ ನಮ್ಮ ಸಹಿಸೋದ ಈ ನಮ್ಮ ಸಹಿಸೋದ ನಮ್ಮ ಸಜ್ಜನಿಕೆನೆ ದೌರ್ಬಲ್ಯ ಎಲ್ಲಿದೆ ನಮ್ಮ ಮಿತ್ರ ಸವಾರಿ ಮತ್ತೊಂದ ನಮ್ಮ ಪ್ರತಿಕ್ರಿಯೆ ಕೊರಡೆ ಕ್ರಿಯೆಗೆ ಪ್ರತಿಕ್ರಿಯೆನೇ ಉತ್ತರ ಸಾಮಧಾನ ಭೇದ ದಂಡ ದೇವನು ಬಂದೇರಿ ದಂಡ ಪ್ರಯೋಗಗಳು ನಮ್ಮ ತಯಾರವರು ಅಂಚಂದ್ರೆ ಮಾತ್ರ ಈ ಏರಿ ಇಲ್ಲಿ ಸಮಾಜ ಕುಡಪ್ಪನ ಕೆಲಸ ಮತ್ತೊಂದು ಕಲಾವಿದರನ್ನು ತೂಕ ಮಲ್ಪರ ಬಿದ್ದಾರ್ದಾರ ಕಲಾವಿದರನ್ನು ಪ್ರಶ್ನೆ ಮಲ್ಪಡೋದು ಏರು ಬಿದ್ದಾರ್ದಾರ ಅಕ್ಕಳಿಗೆ ಉತ್ತರ ದಿಕ್ಕೋದು ನಾನು ಈ ಕಡೆ ಬಲ್ಲಿಗೆ ನಮ್ಮದೆಲ್ಲ ಸರ್ವಜ್ಞರತ್ತೆ ನಮ್ಮದೆಲ್ಲ ತಪ್ಪಾವು ನಮ್ಮದೆಲ್ಲ ದೋಷ ಉಂಟು ನಮ್ಮದ ಆಯ್ನತ್ತಿ ಸಮಾಜಗೂ ಅಪಚಾರ ಆಗ್ಲಿಕ್ಕ ದೈವದ ಅಪಚಾರ ಆಗ್ಲಿಕ್ಕ ನಮ್ಮ ಅಭಿವ್ಯಕ್ತ ಗೊಳಿಸಗ ಬರೀ ನಿರ್ಮಾಪಕ ಅಥವಾ ನಿರ್ದೇಶಕ ಇಲ್ಲ ನಾಡು ಎಂಗಿಲಿನ ಆತೋಡು ನಿರ್ದೇಶಕ ನಿರ್ಮಾಪಕ ಇಚ್ಚಿ ಕಲಾವಿದ ಸ್ವತಂತ್ರ ನೇರದ ಹೋಗ್ಬಿಡಿ 1000 ಗಂಟೆದು ಪಾತ್ರನೇ ದಾಳ ಬರೆದುವರೆ ಇಚ್ಚಿ ಈತ ಪಾತ್ರ ಏನ ನಿಯಮలు ಇಚ್ಚಿ ఎక్కువ ಪಾತ್ರನೆಲ್ಲ ಆಲೋಚನೆ ಮಾಡ್ಕೊಡು ಪ್ರತಿಯೊಂದು ಶಬ್ದಲ್ಲ ತೂಕುದು ನಮ್ಮ ಪಾತ್ರಗಳು ಅಳತೆ ಮತ್ತು ಪಾತ್ರಗಳು ಮತ್ತು ಪರಿಣಾಮದಾತ ವ್ಯತ್ಯಾಸ ಬರುವ ವ್ಯತ್ಯಾಸ ಮತ್ತಕ್ಕೆ ಉತ್ತರಗಳು ಏನಾದರೂ ಸಾಧ್ಯ ಉಂಟ ಪಣಪನ ಪರಾಮರ್ಶೆ ಮಾಡ್ತದೆ ನಮ್ಮ ಬಣ್ಣ ಬಾರದೆ ರಂಗಭೂಮಿಗೆ ಹೋದಾಗ ಯೋಚನೆ ಮಾಡ್ಕೊಡು ಇನ್ನು ಎಲ್ಲ ಉದ್ದೇಶನೇ ತಪ್ಪಿರಬೇಕು ಕಲಾವಿದರ ಉದ್ದೇಶನ ಹತ್ತಿ ಇದು ಸ್ಥಾಪಿತ ಹಿತಾಸಕ್ತಿ ಒಂದು ಷಡ್ಯಂತ್ರದ ಒಂದು ಭಾಗ ಕಲಾವಿದರಲ್ಲಿ ಪ್ರೀತಿ ಬಲ್ಪನ ಸಮಾಜ ಇತ್ತೋಡೆ ಬಿಟ್ಟ ನಮ್ಮ ಏರಿಗೆ ಫೋಟಿನಂಚಿನ ಅವಶ್ಯಕತೆ ಹೆಚ್ಚಿ ಪಣಪನಂಚಿನ ಆತ್ಮವಿಶ್ವಾಸ ಯಾರು ಪಣ್ಣುವುದಿಲ್ಲ ದಯವಂಡ ನಿಕ್ಕಿನ ಮಾತ ಹೆಚ್ಚಿ ಬೇನೆ ತಿಂದರೆ 2 ವರ್ಷ ತುಂಬು ಸವಣೂರು ಎನ್ನ ರಂಗದ ವೇಷ ಪ್ರವೇಶ ಅನ್ನಗ 15 ಜನ ಹೊರಗೋನೆ ಲಕ್ಕೊಂದು ಬೈರಿ ಚೌಕಿಡು ಬರ್ತದೆ ಗಲಾಟೆನೆ ಗಲಾಟೆ ಅವ್ರು ಎಂಚರ ಬರ್ತದೆ ಅವು ಬರ್ತಾರ ಸರಿ ಒಂದು ಚೌಕಿಡು ಅಪಗಾಲ ಪೈತರು ಹಿರಿಯ ಕಲಾವಿದ ಪುದರವನ ಪೂಜೆನ ಎಂಟದ ಬಂದು ಬರ್ಬರ್ರಿ ಬೋಲ ಆಮೇಲೆ ಬರ್ತೇವೆ ಏನಾದ್ರು ಕೊಡ್ಲೆತ್ತ ಸರಪಟ್ಟನೆ ಬರ್ತಿರಲಿ ಏನಾಗ್ತಾನೆ ಎಲ್ಲ ಅವ್ರ ಪೂಜೆರಿ ಮಕ್ಕಳು ಉತ್ತರ ಹಂಚಿ ಯಾನಾತ್ ಇಜ್ಜಂದೆ ಎಲ್ಲ ಬರ್ತಾರೆ ಅಂಚಾದೆ ಕಲಾವಿದರು ಎಲ್ಲ ಎದೆಗುಂದು వచ్చి ಒಬ್ಬರು ಕಲಾವಿದರ ಮಿತ್ತವರಿಗೆ ಸವಾರಿ ಮಾಡ್ಕೊಂಡು ಪಾತ್ರದ ವ್ಯತ್ಯಾಸ ಬರ್ತದೆ ಬಂದಿದೆ ನಮ್ಮ ಪೊರ್ಲು ತೀರದಲ್ಲಿ ಒಬ್ಬಗಡೆ ನಮ್ಮಲಾಡಿ ಹೋಡೆ ಏರೇ ಕಲಾವಿದವಡೆ ಒಂದು ತಪ್ಪು ಪಾತ್ರ ಬರ್ತದ ನಮ್ಮಡೆ ಹೋದ ರಕ್ಷಣೆಗೆ ಉಂಟೋಡು ಈ ಕೆಲಸವನ್ನು ಮಲ್ಪುಗ ನಮ್ಮನ್ನು ವಿರೋಧಿಸೋದು ಶಕ್ತಿ ಇಜ್ಜಿ ಜಾಣ ಬಂದ್ಬೇಡ ದೈವಾರಾಧನೆ ನಮ್ಮ ಪ್ರಧಾನ ಅಂಗ ದೈವ ದೇವರ ನಮ್ಮ ಪ್ರಾರ್ಥನೆ ಬಂದು ಹೂ ಕೆಲಸ ಮಲ್ಪುಜಿ ಎಲ್ಲ ಇನ್ನಿತ್ತ ಶಿವದೂತಗಳಿಗೆ ಉದಾಹರಣೆ ಬಂದೇನೆ ಶಿವದೂತಗಳಿಗೆ ಅವು ಸರಿಯತ್ತಿ ಅವುಗಳಿಗೆ ಅಪಹಾಸ್ಯ ಅಪ್ಪಣದ ಪಣಪಡಗಳು ಎಂಕೆಲ್ಲ ಸಸಿಯುತ ಭಗವತಿ ಕ್ಷೇತ್ರ ಹೋಗ್ಬೇಡಿ ಗುಳಿಗೆ ಪ್ರಧಾನ 25 ವರ್ಷದ ಇತಿಹಾಸಗಳು ಯಕ್ಷಗಾನ ಮೇಳಗು ಆ ಗುಳಿಗನ ಪಾತ್ರ ಬರ್ತದೆ ಅಂಚನೆ ಮಲ್ಪಡಗಳು ಇರುತ್ತೆ ತುಯಿನಗಳು ಏನು ಮಾಡ್ಬೇಕು ಐದು ಆ ಗುಳಿಗೆ ಇಟ್ಟು ಮಾತ್ರ ಆಟದ ಗುಳಿಗೆ ಇಟ್ಟು ಅವೇನು ಸ್ವೀಕಾರ ಆಗ್ಬಿಡ ಅಂಚಾದ್ರೆ ನಮ್ಮ ಮೆತ್ತ ಬಗ್ಗೆ ಎಂಟು ಬಾರಿ ಖುಷಿಯಲ್ಲಿರುವಂಡ ಇದು ಜನ ಕಲಾವಿದರು ಒಟ್ಟಾಬಿಡ ಬಾರಿ ಬಂದ ಮಧುವಣ್ಣನ ಏತ್ತು ತಿರವು ಪ್ರಯತ್ನ ಉಂಡ ವಿಜಯಣ್ಣನ ಏತ್ತು ಪ್ರಯತ್ನ ಉಂಡ ಏರೇರಿ ಏತ್ತು ಪ್ರಯತ್ನ ಮತ್ತೆ ಎಲ್ಲ ಪ್ರಯತ್ನ ಮತ್ತೆ ಮುರಂದಿಚ್ಚಿ ಆಜಿ ಮೇಲನ್ನು ಸಂಪರ್ಕ ಮತ್ತೆ ಪ್ರತಿಯೊಂದು ಕಲಾವಿದಲ್ಲ ಬಂದು ಬಲೆ ನಮ್ಮ ಆತ ಒಟ್ಟು ಸೇರ್ಗ ನಮ್ಮೊಂದು ಧ್ವನಿ ಹಾಕ ಜಿಲ್ಲೆ ನಮ್ಮ ಶಕ್ತಿಯಂಜಿನ ತೋಜಕ ಕೆಲವೊಂದು ಬರ್ರೆ ಪುರುಷೋತ್ತಿದ್ದಂತೆ ಬತ್ತಿದ್ದೀರಿ ಅಂಚದ್ದು ಏಮಂದ್ರೆ ಆ ಜಗನ್ನಾಥ್ ಚೌಟೇರಿ ಧಾರ್ಮಿಕ ಪರಿಷತ್ ಸದಸ್ಯರಿ 6 ಬಂದ ಸಂಪೂರ್ಣ ಬೆಂಬಲ ಉಂಟು ನಿಖಿಲ ಎಂಜಿನ ಮಾಡು ಧಾರ್ಮಿಕ ಪರಿಷತ್ತದ ಮೂಲಕಲ್ಲ ಯಾನೈತೆ ಅವು ಸರಿ ಯಕ್ಷಗಾನ ಹೊಡೆ ನಾಟಕ ಹೊಡೆ ಸಿನಿಮಾ ದೈವದ ಬರ್ರೆ ಬಲ್ಲಿ ಪಣಪುರಕ್ಕೆ ಎಲ್ಲರ ವಿರೋಧ ಉಂಟು ಕಂಡೇರಿ ಅರೆ ಸಾಂದರ್ಭಿಕವಾದ ನಮ್ಮ ಓಡನ್ನಾನ ವೇದಿಕೆಗೆಲ್ಲಿತ್ತದ ಪಾತ್ರ ದಯಮಂಡ ಸರ್ಕಾರದ ಪ್ರತಿನಿಧಿ ಧಾರ್ಮಿಕ ಪರಿಷತ್ ಸದಸ್ಯರು ಅಂಚದ್ದು ನಮ್ಮ ನೆಟ್ಟದಾಲ ಹತಾಶರಾವು ಎಲ್ಲ ಹತಾಶರಾಪುರ ಬಚ್ಚಿ
ಮಲ್ಲ ಮಲ್ಲ ಧೀಮಂತ ಶಕ್ತಿಗಳು ಇರ್ಬೋದು, ಆನೆ ಬಲ ಭೀಮ ಬಲ ತಗಲು ಮಾತೆಲ್ಲ ನಮ್ಮ ಮಾತಾಡಿಕೊಳ್ಳೋಟಿಲ್ಲ. ಯಕ್ಷಗಾನ ಕಲಾವಿದೆಲ್ಲ ಒಂಜಿ ಎಲ್ಲ ಕಲಾವಿದೆ, ಒಂಜಿ ನಾಟಕ ತಂಡದವಡು, ಯಕ್ಷಗಾನ ತಂಡದವಡು, ಒರಿ ಕಲಾವಿದಾಗಿ ಒಂಜಿ ಎಲ್ಲ ಬೇಡ ಆಡವ ನಮ್ಮಡಿಗೆ ಬರ್ತದೆ. ಅದಕ್ಕೆ ನ್ಯಾಯ ಕಟ್ಟು ಕೊಡ್ತದೆ ಅನ್ನೋ ವಿಶ್ವಾಸದ ಪಾತ್ರಗಳು ಈ ಸಂದರ್ಭ ಬಂದ್ರೆ ನಮಸ್ಕಾರ. ಅಲ್ಲ ಕಷ್ಟ ಸ್ಫೂರ್ತಿ ವಿದ್ಯೆ ಯಾವೇ ಸ್ಫೂರ್ತಿ ಮುಂಬರಿಯಡು ಸುನಿಲ್ ನೆಲ್ಲಿಗುಡ್ಡ ಪಾಠ್ಯ ಒಂಜಿ ಪ್ರಸ್ತುತ ಕಲೆಗೆ ಬೋಡಾದ ಮನವಿದ ಪ್ರತಿಯೊಂದು ಮಾತ ಕೈಲಿನ ಕಲಾವಿದರು ಸ್ವಲ್ಪ ಸ್ಟೇಜ್ ಸ್ಟೇಜ್ ಯಾವುದು ಸ್ಟೇಜ್ ಯಾವುದು ಸ್ಟೇಜ್ ಯಾವುದು ಇದೆ ಆಟಜಿ ಎಸ್ ಸರ್ ಇನ್ನೇ ಬರ್ರೆ ಯಾರು ಅಪ್ರೂ ಅಲ್ಲ ರಂಗಭೂಮಿ ಸಿನಿಮಾ ರಂಗ ಬೊಕ್ಕ ಯಕ್ಷಗಾನ ರಂಗದ ಮಿತ್ತು ಅಂಚನೆ ಭಕ್ತಿಗೀತೆ ಪನ್ಪುನ ಸಂಗೀತಗಾರರ ಮಿತ್ತು ಒಂಜಿ ಮಲ್ಲ ಮಟ್ಟದ ದೌರ್ಜನ್ಯ ಇಂಚಿಪೋಗು ನಡೆದೊಂದು ಪುನಃ ನಿಕ್ಲೆ ಗೊತ್ತುಂಡು ನೆಕ್ಕ ಪೂರ ಒಂಜಿ ನಿರ್ಬಂಧ ಹೇರ್ನಂಚಿನ ಒಂಜಿ ಪೌರಾಣಿಕ ನಾಟಕದ ಒಂಜಿ ಸಾಂಸ್ಕೃತಿಕ ಲೋಕಗೆ ಒಂಜಿ ನಿರ್ಬಂಧ ಪಾಡಿನಂಚಿನ ಒಂಜಿ ವ್ಯವಸ್ಥಿತವಾದ ಇಂಚಿಪೋಗು ನಡೆದೊಂದಿತ್ತಂಡು. ಈ ಬಗ್ಗೆ ಕಲಾವಿದರನ್ನ ಒಕ್ಕೂಟ ಅಂಚನೆ ರಂಗ ಸಮ್ಮಿಲನ ಸಂಸ್ಥೆ, ಕ್ಯಾಟ್ಕಾ ಸಂಸ್ಥೆ, ಮೂಜಿ ಸಂಸ್ಥೆಯಲ್ಲಿ ಪೂರ ಸೇರಿದು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಬೊಕ್ಕ ಕಾಸರಗೋಡು ಜಿಲ್ಲೆದ ಕಲಾವಿದರು ಒಟ್ಟು ಸೇರಿದೀನಿ ಒಂಜಿ ಮಲ್ಲ ಮಟ್ಟದ ಚರ್ಚೆ ನಡ್ತಂಡು. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಒಂಜಿ ಮನವಿನ ಕೊರದು ನೆಡು ದುಂಬು ಇಂಚಿನ ಕೆಲಸ ನಡ್ತಂದಾಂಡ ಪೂರ ಕಲಾವಿದರೆಲ್ಲ ಒಗ್ಗಟ್ಟಾದ ಒಂದೇನು ಎದುರಿಸನ ಒಂಚಿನ ಒಂಜಿ ಚರ್ಚೆ ನಡತಂಡು. ಮಲ್ಲ ಮಟ್ಟದ ಸಂಖ್ಯೆಡ್ ಕಲಾವಿದರನ್ನಕ್ಕೆ ಸೇರೊಂದಿತ್ತೇರು ನನ್ನ ಮಿತ್ತು ಈ ರೀತಿದ ಒಂಜಿ ಒವೇ ರೀತಿಯ ದೌರ್ಜನ್ಯ ನಾಟಕ ಆಪಿನಡೆಗಾವಡು ಸಂಗೀತಗಾರರನ್ನ ಮಿತ್ತಾವಡು ಯಕ್ಷಗಾನದ ಮಿತ್ತಾವಡು ನಡತನಂದಾಂಡ ಮಲ್ಲ ಮಟ್ಟದ ಎಂಕುಲು ಉಗ್ರವಾದ ಪ್ರತಿಭಟನೆ ಮಲ್ಪನ ಎಚ್ಚರಿಕೆಯನ್ನು ಈ ಮೂಲಕ ಈ ವ್ಯವಸ್ಥಿತ ಶಕ್ತಿಗಳಿಗೆ ಎಂಕುಲು ಕೊರೋದಿಲ್ಲ. ಸರ್ಕಾರ ಮಲ್ತಜಿತ್ತು ಜಿಲ್ಲಾಧಿಕಾರಿಗೆ ಮಲ್ತ ನೆಕ್ಸ್ಟ್ ಪೊಲೀಸ್ ಕಮಿಷನರ್ಗೆ ಮಲ್ತೊಂದಲ್ಲ ಬೊಕ್ಕ ಸರ್ಕಾರಗಳ ಮನವಿ ಮಲ್ಪೈತೆ ಇಲೆಕ್ಷನ್ದ ಇಂದು ಆಯಿ ನಡೆದವರ ಇಲೆಕ್ಷನ್ ಆಯಿ ನಡೆದು ಬೊಕ್ಕ ಸರ್ಕಾರಗಳ ಮನವಿ ಕೊರ್ಪು ಅಂಚಿನ ಒಂಜಿ ನಿರ್ಧಾರವನ್ನು ಮಲ್ತದೆ. ಎಲ್ರಿಗೂ ನಮಸ್ಕಾರ. ರಂಗ ಸಮ್ಮಿಲನ ಅಂತ ಇವತ್ತು ನಾವೆಲ್ಲ ಕಲಾವಿದರು ಒಟ್ಟಾಗಿದ್ದೀವಿ. ಸುಮಾರು ದಿನಗಳಿಂದ ಸುಮಾರಲ್ಲ ವರ್ಷ ಕಳೆಯಿತು. ರಂಗಭೂಮಿ ರಂಗ ಕಲಾವಿದರ ಬಗ್ಗೆ ಏನೋ ಒಂಥರ ಒಂದು ದಬ್ಬಾಳಿಕೆ, ಒಂದು ಕಲಾವಿದರಿಗೆ ಯಾರೂ ಕೇಳುವವರಿಲ್ಲ ಅಂತ ಒಂದು ಭಾವನೆ ಉಟ್ಕೊಂಡಿದೆ. ಕಲಾವಿದರಿಗೂ ಕೇಳುವವರಿದ್ದಾರೆ. ಕಲಾವಿದರು ಎಲ್ಲರನ್ನೂ ಮನಸ್ಸನ್ನು ತಣಿಸುವಂಥ ಕೆಲಸ ಮಾಡುವವರು ಕಲಾವಿದರು. ಯಾವುದೇ ಒತ್ತಡ ಇದ್ದರೂ ಆ ಒತ್ತಡವನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡುವುದು ಕಲಾವಿದರು. ಇವತ್ತು ತುಳು ಭಾಷೆ ಉಳಿದಿದ್ದರೆ ಯಕ್ಷಗಾನ ಹಾಗೂ ತುಳು ರಂಗಭೂಮಿಯ ನಾಟಕ ಕಲಾವಿದರಿಂದ ಆ ಕಲಾವಿದರ ಮೇಲೆ ಸವಾರಿ ಆಗುವಾಗ ನಾವು ಒಗ್ಗಟ್ಟಾಗಲೇಬೇಕು. ಇವತ್ತು ಒಗ್ಗಟ್ಟಾಗಿದ್ದೀವಿ. ನಾವು ಸೌಹಾರ್ದಯುತವಾಗಿ ಅದನ್ನು ಮುಗಿಸಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀವಿ. ಸಂಬಂಧಪಟ್ಟ ಈ ನಮ್ಮ ನಾಟಕಕ್ಕೆ ತಡೆಯೊಡ್ಡುವ, ನಾಟಕ ಆಗುವಲ್ಲಿ ಬಂದು ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡುವವರಿಗೆ ನಾವು ಕೂಡ ಅಂಥ ಕೆಲಸವನ್ನು ಮಾಡಬೇಡಿ ಅಂತ ಒಂದು ವಿನಂತಿ ಮಾಡ್ತೇವೆ. ಆಮೇಲೆ ಎಲ್ಲದರಲ್ಲಿ ಉಂಟು ಸಮಾಧಾನ, ವೇದ ದಂಡ. ಕಲಾವಿದರು ಶಾಂತಿ ಪ್ರಿಯರು, ಗಲಾಟೆ ಮಾಡುವವರಲ್ಲ, ನಗಿಸುವವರು, ಒಂದು ಒಳ್ಳೆಯ ಸಂದೇಶವನ್ನು ನಾಟಕದ ಮುಖಾಂತರ ಕೊಡುವವರು. ನಾವೇನು ಪೆಟ್ಟು ಗಲಾಟೆ ಅದು ದೊಂಬಿ ಮಾಡಲಿಕ್ಕೆ ಹೋಗುವವರಲ್ಲ. ದಯವಿಟ್ಟು ಕಲಾವಿದರನ್ನು ಅವರ ಕೆಲಸವನ್ನು ಅವರಿಗೆ ಮಾಡಲಿಕ್ಕೆ ಬಿಡಿ. ಇದು ನಮ್ಮ ವಿನಂತಿ. ಎಷ್ಟೋ ಜನರ ಬದುಕು ರಂಗ ಇಷ್ಟು ತಂಡಗಳು 60 ತಂಡ ಉಂಟು. ಕಲಾವಿದರ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಅವರಿಗೆ ಅವರಷ್ಟಕ್ಕೆ ಅವರ ನಾಟಕವನ್ನು ಮಾಡಲಿಕ್ಕೆ ಬಿಡಿ. ದಯವಿಟ್ಟು
ಕಲಾವಿದರಿಗೆ ಉಪದ್ರ ಮಾಡಲಿಕ್ಕೆ ಬರಬೇಡಿ. ಯಾರು ದೈವವನ್ನು ದೂಷಿಸುವುದಿಲ್ಲ, ಎಲ್ಲ ದೈವವನ್ನು ನಂಬುವವರೇ ಇರುವುದು ತುಳುನಾಡಿನಲ್ಲಿ. ನಮ್ಮ ಮನೆಯಲ್ಲಿ ಕೂಡ ದೈವ ಉಂಟು. ಎಲ್ಲರೂ ದೈವವನ್ನು ಆರಾಧಿಸುವವರೇ. ನಿಂದನೆ ಮಾಡಿ ಏನು ಪ್ರಯೋಜನ? ದೈವ ನಿಂದನೆ ಮಾಡಿದರೆ ಅವನಿಗೆ ಗೊತ್ತುಂಟದು ದೈವ ಏನು ಮಾಡ್ತದಂತ. ನಿಂದನೆ ಮಾಡುವವನಿಗೆ ಗೊತ್ತುಂಟು. ಸುಮ್ಮನೆ ಎಲ್ಲ ನಾವೇ ನಮ್ಮಲ್ಲೇ ಇರುವುದು ದೈವ, ನಾವು ಹೇಳಿದಾಗೆ ದೈವ ಅಂತ ತಿಳ್ಕೊಂಡ್ರೆ ಅದು ತಪ್ಪು. ದಯವಿಟ್ಟು ಕಲಾವಿದರ ತಂಟೆಗೆ ಬರಬೇಡಿ. ಎಲ್ಲರೂ ಒಗ್ಗಟ್ಟಾಗಿದ್ದೇವೆ. ಈ ಒಗ್ಗಟ್ಟು ಇವತ್ತು ಕಮ್ಮಿ, ಇನ್ನೂ ಜಾಸ್ತಿ ಒಗ್ಗಟ್ಟಾಗ್ತೇವೆ. ಸಮ್ಮೇಳನ ಮಾಡ್ತೇವೆ. ತುಳು ನಾಟಕ ಕಲಾವಿದರು ಸಮ್ಮೇಳನ ಅಂತ ಒಂದು ಸೃಷ್ಟಿ ಮಾಡ್ತೇವೆ. ಖಂಡಿತ ಸಾವಿರ ಜನರನ್ನು ಒಟ್ಟು ಮಾಡ್ತೇವೆ. ನಮ್ಮ ಶಕ್ತಿ ಏನು ಅಂತ ನಾವು ಕೂಡ ತೋರಿಸ್ತೇವೆ. ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅಲ್ಲ, ಕಾನೂನು ಪ್ರಕಾರ ಹೋಗ್ತಾ ಇದ್ದೀವಿ. ನಾವು ಕಾನೂನನ್ನು ಮೀರಿ ಹೋಗೋದಿಲ್ಲ, ಹೋಗಬಾರ್ದು. ಕಾನೂನು ಪ್ರಕಾರ ನಾವು ನಮ್ಮ ಹಕ್ಕು ಏನಿದೆ ಅದನ್ನು ಕೇಳ್ತಾ ಇದ್ದೀವಿ ಅಷ್ಟೇ. ನಮಗೆ ನಾಟಕ ತಂಡದಲ್ಲಿ ಎಲ್ಲಿ ನಾಟಕ ಆದರೂ ನಾವು ಒಂದು 10-15-25 ಕಲಾವಿದರು ಇರೋದು. ಅಲ್ಲಿ ನಮಗೆ ಯಾರ್ಯಾರು ಬಂದು ಏನಾದರೂ ಮಾಡಿದರೂ ಕೇಳುವವರು ಬೇಕಲ್ಲ. ಅದಕ್ಕೆ ಮೊದಲು ಕಾನೂನು ಪ್ರಕಾರ ನಾವು ಹೋಗ್ತಾ ಇದ್ದೇವೆ. ಎಲ್ಲರೂ ಸಹಕರಿಸಬೇಕು ಅಷ್ಟೇ. ಯಾವುದು ನಾಟಕವನ್ನು ಅಲ್ಲ, ಕೆಲವು ಕಡೆಯಲ್ಲಿ ಆಯ್ತಂತೆ, ನಂಗೆ ಗೊತ್ತಿಲ್ಲ. ನಮ್ಮ ತಂಡದಲ್ಲಿ ಆಗಿಲ್ಲ, ಬಟ್ ಬೇರೆ ತಂಡಗಳಲ್ಲೆಲ್ಲ ಹೋಗಿ ಅದಕ್ಕೆ ನಾವು ಪುನಃ ಒಗ್ಗಟ್ಟಾಗ್ತೀವಿ, ಮೀಟಿಂಗ್ ಮಾಡ್ತೀವಿ. ಮುಂದಿನ ಹೆಜ್ಜೆ ಏನು ಅಂತ ಆಮೇಲೆ ತೀರ್ಮಾನ ಮಾಡ್ತೀವಿ. ನಮಸ್ಕಾರ. ನಮ್ಮ ಜಿಲ್ಲೆ ನಾಗಾರಾಧನೆ, ದೈವಾರಾಧನೆ, ಯಕ್ಷಾರಾಧನೆ ಈ 3 ವಿಭಾಗಗಳಲ್ಲಿ ತುಂಬ ಕೆಲಸ ಮಾಡ್ತಾ ಇಲ್ಲಿನ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಜನರು ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿದ್ದಾರೆ. ಆ ಮೂಲಕ ಇದೊಂದು ಸುಸಂಸ್ಕೃತ ಜಿಲ್ಲೆಯಾಗಿ ಕಾಣಿಸಿಕೊಳ್ತಾ ಇದೆ. ಇಂತಹ ಜಿಲ್ಲೆಯಲ್ಲಿ ಒಂದು ಕಳಂಕಪ್ರಾಯವಾದಂಥ ಒಂದು ಸಣ್ಣ ವಿಚಾರ, ದೈವವನ್ನು ರಂಗಭೂಮಿಗೆ ತರಬಾರ್ದು, ರಂಗವೇದಿಕೆಯಲ್ಲಿ ದೈವವನ್ನು ಅಭಿವ್ಯಕ್ತಗೊಳಿಸಬಾರ್ದು ಎನ್ನುವಂತಹ ಒಂದು ಸಣ್ಣದಾದಂಥ ಒಂದು ಕಿಡಿಯನ್ನು ಹಚ್ಚಿಬಿಟ್ಟಿದ್ದಾರೆ. ಇದು ನಮ್ಮ ಕಲಾವಿದರಿಗೆ ತುಂಬ ಮನಸ್ಸಿಗೆ ನೋವನ್ನು ಕೊಡ್ತಾ ಇದೆ. ಇಲ್ಲಿನ ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಅಥವಾ ಇತರ ಯಾವುದೇ ಧಾರ್ಮಿಕ ವಿಚಾರಗಳಿರ್ಬೋದು, ದೈವವನ್ನು ಪ್ರಧಾನವಾಗಿಟ್ಟುಕೊಂಡು ನಾವು ಯಾವುದನ್ನು ಮಾಡುವವರು. ಯಕ್ಷಗಾನದಲ್ಲಿ ಅನೇಕ ಪುರಾಣ ಪುಣ್ಯ ಕಥೆಗಳು ಕೂಡ ದೈವಾರಾಧನೆ ವಿಚಾರ ಅದರಲ್ಲಿ ಬಂದೇ ಬರ್ತದೆ. ಉದಾಹರಣೆಗೆ ನಮ್ಮ ಅತಿ ಪುರಾತನವಾದಂಥ ದೇವಸ್ಥಾನ ಬಪ್ಪನಾಡು ಇರ್ಬೋದು, ಕಟೀಲು ಕ್ಷೇತ್ರ ಇರ್ಬೋದು, ಸಸೀತ್ಲು ಕ್ಷೇತ್ರ ಇರ್ಬೋದು, ಮಂಗಳಾದೇವಿ ಕ್ಷೇತ್ರ ಇರ್ಬೋದು. ಇಲ್ಲಿನ ಕ್ಷೇತ್ರ ಮಹಾತ್ಮೆಯನ್ನು ಆಡುವಾಗ ಪ್ರತಿಯೊಂದು ಕ್ಷೇತ್ರ ಮಹಾತ್ಮೆಯಲ್ಲಿ ದೈವಗಳ ಪಾತ್ರ ಬಂದೇ ಬರ್ತದೆ. ಅದು ಬರದಿದ್ದರೆ ಅದು ಪರಿಪೂರ್ಣ ಆಗುವುದಿಲ್ಲ. ಆ ದೈವ ಪಾತ್ರವನ್ನು ಮಾಡೋದ್ರ ಬಗ್ಗೆ ಆಕ್ಷೇಪವೋ, ಅವರು ಮಾಡುವಂತಹ ಪಾತ್ರ ವೇಷವೂ ಸರಿಯಿಲ್ಲ ಎನ್ನುವ ಆಕ್ಷೇಪವು ಇನ್ನೂ ಸ್ಪಷ್ಟತೆ ಸಿಗಲಿಲ್ಲ. ಇಲ್ಲಿ ಈಗ ಏನಾಗಿದೆ ಅಂದರೆ, ಒಂದು ರೀತಿ ಕಲಾವಿದರನ್ನು ಹೆದರಿಸುವಂಥ ಒಂದು ತಂತ್ರ ನಡೀತಿದೆ. ಈ ಮೂಲಕ ಒಂದು ರೀತಿಯ ಭಯವನ್ನು ಉಂಟು ಮಾಡುವ ಭಯೋತ್ಪಾದಕರ ರೀತಿಯಲ್ಲಿ ವ್ಯವಹರಿಸ್ತಾ ನಾಟಕವನ್ನು ನಿಲ್ಲಿಸಬೇಕು. ದೈವ ಬರಬಾರ್ದು ರಂಗದಲ್ಲಿ. ದೈವ ಬರದಿದ್ದರೆ, ದೈವದ ಪಾತ್ರವೊಂದು ರಂಗಕ್ಕೆ ಬರದಿದ್ದರೆ ಅಲ್ಲಿನ ಚರಿತ್ರೆ ಪರಿಪೂರ್ಣ ಆಗುವುದಿಲ್ಲ. ಇಲ್ಲಿ ಇರುವಂಥ ಎಲ್ಲ ಕಲಾವಿದರು ದೈವಾರಾಧಕರೇ. ಅವರ ಕುಟುಂಬದಲ್ಲಿರ್ಬೋದು, ಅವರ ಮನೆಯಲ್ಲಿರ್ಬೋದು, ಅವರ ಊರಿನಲ್ಲಿರ್ಬೋದು. ದೈವಾರಾಧನೆ ಮಾಡುವಂತಹ ಕುಟುಂಬದಲ್ಲಿ ಹುಟ್ಟಿ ಬಂದು ಆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಾ ಜೀವನ ಮಾಡುವಂತಹ ಎಲ್ಲ ಕಲಾವಿದರು ದೈವ ನಿಂದನೆ ಎನ್ನುವಂಥ ಒಂದು ಹಣೆಪಟ್ಟಿಯನ್ನು ಕಟ್ಟುತ್ತಾ ಕಲಾವಿದರನ್ನು ಒಂದು ಮೂಲೆ ಗುಂಪು ಮಾಡುವಂಥ ಒಂದು ಕೆಲಸ ನಡೀತಿದೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಯಾಕಂದರೆ ನಮ್ಮಲ್ಲೂ ಒಂದು ಶಕ್ತಿ ಇದೆ. ನಾವು ಕೇವಲ ಕಲಾವಿದರೆಂದರೆ ನಮ್ಮ ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕೆ ಮಾತ್ರ ನಾವು ಕಲಾ ಜೀವನ ಮಾಡುವುದಲ್ಲ, ಸಮಾಜದ ಆಸ್ತಿಯಾಗಿದ್ದೇವೆ. ನಾವು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುತ್ತಾ ಒಂದು ಸುಸಂಸ್ಕೃತ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಕಲಾವಿದರ ಪಾತ್ರ ಹಿರಿದು. ಇದು ನಾನು ಮಾತ್ರ ಹೇಳುವುದಲ್ಲ, ಇಡೀ ವಿದ್ವಾಂಸರೆಲ್ಲರೂ ಹೇಳುವಂಥ ವಿಚಾರ. ಹಾಗಾಗಿ ಕಲಾವಿದರು ಅಭಿವ್ಯಕ್ತಗೊಳಿಸುವಂತಹ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಯಾವುದೇ ಕಾರಣಕ್ಕೂ ನಾವು ಸಹಿಸಿಕೊಳ್ಳುವುದಿಲ್ಲ. ನಮ್ಮಲ್ಲಿ ಕೂಡ ಸಂಘಟನೆ ಇದೆ, ಕಲಾವಿದರಲ್ಲಿ ಕೂಡ ಸಂಘಟನೆ ಇದೆ. ಈ ಸಂಘಟನೆಯನ್ನು ಯಾವುದೇ ಕಾರಣಕ್ಕೂ ದುರುಪಯೋಗ ಪಡಿಸದಂತೆ ಇದರ ವಿರುದ್ಧವಾಗಿ ಮಾತಾಡುವಂತಹ ಎಲ್ಲರೂ ಯಾರೇ ಇರ್ಬೋದು, ಇದು ದೈವಾರಾಧಕರು ಎನ್ನುವಂತಹ ಹೆಸರಿಟ್ಟುಕೊಂಡು ಕೆಲಸ ಮಾಡ್ಬೋದು ಅಥವಾ ಬೇರೊಂದು ಹೆಸರಿಟ್ಟುಕೊಂಡು ಕೆಲಸ ಮಾಡ್ಬೋದು. ರಂಗದಲ್ಲಿ ದೈವದ ಪಾತ್ರ ಬರಬಾರ್ದು ಎನ್ನುವಂತಹ ಆ ವಿಚಾರಕ್ಕೆ ನನ್ನ ವಿರೋಧ ಇದೆ. ಖಂಡಿತ. ನಾನು 48 ವರ್ಷಗಳಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ವ್ಯವಸಾಯ ಮಾಡ್ತಾ ಇದ್ದೇನೆ. ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿದ್ದೇನೆ. ಆ ಕಾರಣದಿಂದ ನಾನು ಹೇಳ್ತಾ ಇದ್ದೇನೆ, ನನಗೆ ಒಂದು ಅಧಿಕಾರ ಇದೆ. ಅಧಿಕಾರವಾಣಿಯಿಂದ ಹೇಳ್ತಾ ಇದ್ದೇನೆ. ನಾನು ಯಾವುದೇ ಕಾರಣಕ್ಕೂ ದೈವದ ಪಾತ್ರ ರಂಗಕ್ಕೆ ಬಂದಾಗ ವಿರೋಧ ಮಾಡುವಂಥ ವ್ಯಕ್ತಿಗಳು
ಇನ್ನು ಮುಂದಕ್ಕೆ ತಮ್ಮ ನರಿಬುದ್ಧಿಯನ್ನು ತೋರಿಸಿದರೆ ನಾವು ತಕ್ಕದಾದಂಥ ಉತ್ತರವನ್ನು ಯಾವುದೇ ಸಂದರ್ಭದಲ್ಲಿ ಕೊಡೋದಕ್ಕೆ ಸಿದ್ಧರಿದ್ದೇವೆ, ಬದ್ಧರಿದ್ದೇವೆ ಎಂದು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ನನ್ನ ಹೆಸರು ಸರಪಡಿ ಅಶೋಕ್ ಶೆಟ್ಟಿ, ಯಕ್ಷಗಾನ ಕಲಾವಿದ. ಮಾತೃಗಳಿಗೆ ನಮಸ್ಕಾರ. ಇನಿ ಎಂಗನ ತುಳುನಾಟಕ ಕಲಾವಿದರ ಒಕ್ಕೂಟ ಅಂಚನೆ ರಂಗ ಸಮ್ಮೇಳನ ಪಂಪಿನ ಒಂಜಿ ರಡ್ಡು ಸಂಘದ ಮುಖಾಂತರ ಅಂಚನೆ ಎಂಕಲ್ನ ಕೋಶಲ್ ವುಡ್ ಕಲಾವಿದರ ಸಂಘ, ಯಕ್ಷಗಾನ ಸಂಘ ಅಂಚೆ ಮಾತ್ರ ಎಂಗಳು ಒಟ್ಟಿಗೆ ಸೇರಿ ಕಮ್ಮಿಡ್ಲ ಒಂಜಿ 300-400 ಜನ ಸೇರೋಂಡ ಖಂಡಿತವಾದ ಎಂಗಳ ಒಂಜಿ ಎಂಕಲೆ ಬೇನಾಡು ಮಣ್ಣ ಖಂಡಿತವಾದ ಎಂಗಳು ಇಂಚಿನ ಒಯ್ಕಲ ತಯಾರಿಲ್ಲ ಬಣ್ಣದ ಇನ್ನು ಎಂಗಳು ತೋಜಾದ ಕೊರಿಯ ಇನಿ ದಾದಾನ ಒಂಜಿ ಕೆಲವು ಹಿತಾಸಕ್ತಿ ಸೇರೊಂದು ಈಗ ನಾಟಕದ ಕಲಾವಿದರು ನಾಟಕ ತಂಡದ ಕಡೆಗೆ ಬರೋ ಮಸ್ತ್ ಯಾಕಂದ್ರೆ ಏರ ಒಂದು 4 ಜನ ಸೇರೊಂದು ಎಂಗಳಿಗೆ ಎಂಗಳ ಕಲಾವಿದರಿಗೆ ಸಂಘದ ಕಡೆಗೆ ಬರೋ ಮಸ್ತ್ ಉಪದ್ರ ಕೊರೊಂದುಲ್ಲೇರು ಎಂಗಳಿಗೆ ದಾದಾನ ಬೇನಾನ್ ಬಂಡ ಇಂಗಳು ದಾದಾಲ ಮಲ್ಪ ತಯಾರಿಲ್ಲ ಬಂಡದ ನಿಂತೆ ನೀ ಒಂಜಿ ನೆಟ್ಟು ಎಂಗಳ ಸಭೆಟ್ಟು ಪೂರ ಮಾತ ತೀರ್ಮಾನ ಅಂಡು ಅಂಚೆ ಅದು ದಯ ಮಲ್ತದು ನಿಗಳು ನಿಖಲಾತಿಗೆ ಇತ್ತಂಡ ನಿಖಲೆಗೆ ಎಡ್ಡೆ ಎಂಗಳು ಎಂಗಳಾತಿಗೆ ಉಪ್ಪ ಈ ನಿಖಲೆ ಹಿಡಿದು ಎಂಕಲ ನಾಟಕಗಳು ದಾದಾದಾನರ ದೈವ ನಿಂದನೆ ಆತನ ಮನ್ನಣ ಎಂಗಳ ತೆರಿಪಾಲೆ ನಿಖಲು ಏಕಾಏಕಿ ನೀವು ಮುಂತಾರ ನಿಖುಲೆ ಸುಪ್ರೀಮತ್ ಎಂಕುಲ ಸುಪ್ರೀಮತ್ ನಿಖಲು ಎಂಜಿನ ಬಂದೆ ಅವು ಆಪುಣ್ಣ ಎಂಗಳಿಗೆ ಮಲ್ಪರೆ ಎಂಗಳು ತಯಾರಿಲ್ಲ ಪಕ್ಕ ನಿಖುಲು ಏತ ದೈವನು ನಂಬೋರ ಈಗ ಎನ್ನ ಇಲ್ಲ ರಾಜನ ದೈವ ಉಂಡು ಯಾನ ಮಸ್ತ್ ದೇವರ ಎಂಗಳಿಗೆ ಶೆಟ್ಟಿ ಯಾನು ಎಂಗಳಿಗೆ ದೇವರಿಜೇರಿ ಎಂಗಳಿಗೆ ದೇವಸ್ಥಾನ ಎಂಗು ನಮ್ಮನು ದೈವಲೇನೆ ಎಂಗು ಕಾರಣವೇ ದೈವಕ್ಕೆ ಕೈ ಮುಗಿದೇ ಬೋದು ಒಂದು ಮಲ್ಪನು ಎಂಗಳಿಗೆ ದಾಲ ಒಂದು ಮಲ್ಪರಿಜ್ಜಿ ನಿಕು ಎಂಗ್ ದೈವದ ಬಗ್ಗೆ ನಿಕುಲು ಎಂಗಳ ದಾಲ ಚಾಲೆಂಜ್ ಮಲ್ಪರ್ನೆಜ್ಜಿ ಎಂಗಳು ಎಂಗಳ ದೈವನ ನಿಂದನೆ ಮಲ್ಪರ್ ಸಾಧ್ಯಜ್ಜಿ ಎಂಗಳ ದೈವ பொண்ணு தெய்வான எங்கள் அப்ப ஆணு தெய்வான எங்கள் அம்மே ಅವು ಎಂಗಳು ನಿರ್ಧಾರ ಮಾಡ್ತಿನಗಳು ಅಂಚದಪ್ಪ ನಿಗಳು ದಯ ಮಲ್ತದೆ ನಿಗಳು ನಿಖಲಾತಿಗೆ ಎಂಚಿನಾಂಡಲ ತೀರ್ಮಾನ ಮಲ್ತಾರೆ ಬಂದಾಂಡ ಖಂಡಿತವಲ್ಲ ನಿಗಳು ಅವು ಸೋಷಿಯಲ್ ಮೀಡಿಯಾಡು ಪಕ್ಕ ಇನ್ಸ್ಟಾಗ್ರಾಮ್ಡು ಪೂರ ನಿಖಲ ಈ ಒಂಜಿ ಎಂಕಲ ಕಲಾವಿದರೆ ನೆರೆದು ನಿಗಳು ಇಂಚ ಪಂಡನ ಅವನ ಇನಿಕೆ ಉಂಟಾಡು ನಿಗಳು ದಯ ಮಲ್ತ ನಿಖಲ ಒಂದು ಉಂಟಾಲೆ ಬಲ್ಲೆ ಎಂಗಳ ಪಾತ್ರ ಕತೆಗೆ ಬಲೆ ಪಾತ್ರ ಕತೆ ಬಂದು ನಮ್ಮ ಎದುರು ಕುಲ್ಗ ನಮ್ಮ ನಿಗುಲ್ಲ ಒಂಜಿ ಲೆಕ್ಕೊಡು ಎಂಗುಲು ಸ್ಟೇಜ್ ಮಿತ್ತು ಕಲಾವಿದರು ಎಂಗುಲು ಸ್ಟೇಜ್ ಮಾತ್ರ ಎಂಗುಲು ಆಕ್ಟ್ ಮಾಡ್ಕೊಂಡು ನಿಕಲಕ್ಕ ಎಂಗುಲು ಉನ್ಮಾಲ್ ಬರುತ್ತೆ ನಿಕುಲ ಬಲ್ಲೆ ಎಂಗುಲ ಬಲ್ಲೆ ಒಟ್ಟು ಎಂಗುಲು ಪಾತಿರ್ಗ ನಮ್ಮ ಮೆಗ್ಗೆ ಬರಲಕ್ಕ ಪಾತಿರ್ದು ನಮ್ಮ ಇಂಜಿನ ನಮ್ಮ ಎಂಗ್ಳೂರು ದಾದ ಮಿಸ್ಟೇಕ್ ಆತನ ಎಂಗುಲು ಪನ್ಪ ನಿಕಲ ದಾದ ಮಿಸ್ಟೇಕ್ ಆತ ಎಂಗುಲ ಪನ್ಪ ಎಂಗುಲೆಲ್ಲ ಗೊತ್ತು ನಿಗುಲು ಇಂಜಿನ ಮಲ್ತಂದಿಲ್ಲ ಅವನ ಎಂಗುಲು ಒಬ್ಜೆಕ್ಷನ್ ಮಲ್ಪನೆ ಒಬ್ಜೆ ಮಲ್ಲೆ ಎಂಗುಲು ಪೂರ ನಿಕ್ಲೇನು ತೂಪಿನತ್ತೆ ಎಂಕಲ ಮನೆ ಹಿಡಿತೀನ ದೈವ ತೂದು ಎಂಗುಲು ನಿಕಲೆ ನಿಂತ ಮಾಪ್ ಮಲ್ತಿದ್ನ ತಂದ ಎಂಗಳಿಗೆ ನಿಗುಲು ಎಂಗಲ ಮಿದ್ದು ಸವಾಜಿ ಮಲ್ಪೆ ದಯ ಮಲ್ತು ಬರೋಚಿ ನಿಗಲ ನನರ ಪನೊಂದಿಲ್ಲ ದಯ ಮಲ್ತದೆ ನಿಗುಲು ನಿಖಲಾತಿಗೆ ಉಪ್ಪುಲೆ ಬಕ್ಕಲ ನಿಖಲಿಗೆ ಇನ್ನೂ ಮಲ್ಪಟ್ಟು ಎಂಗಲ ಪಾತ್ರ ಕತೆಗೆ ಬಲಿ ಪಾತ್ರ ಕತೆಗೆ ಮುಕ್ತವಾದ ಪಾತ್ರೆಗೆ ಓಲು ಸರಿ ಓಲು ತಪ್ಪು ನಮ್ಮ ತೀರ್ಮಾನ ಮಲ್ಪಗ 5 ಪಕ್ಕ ಡಿಸೈಡ್ ಮಾಡ್ಬೇಕು. ಜೈ ಕರ್ನಾಟಕ. ಇದೇ ಎಂಗ್ಲ ಕಲಾ ಸೇವೆ ಮಾಡ್ಪಾಗಲಿ ಓ ಕಾರಣಗಳು ಎಂಗ್ಲ ದೇವರನ್ನು ದುಂಬುದಿದ್ದು ಕಲಾ ಸೇವೆ ಮಾಡ್ಬಿಡ್ದವರ ದೈವಾರಾಧನೆ ದೈವನು ನಿಂದನೆ ಮಲ್ಪಣ ಅಪಹಾಸ್ಯ ಮಲ್ಪಣ ಒಂಜಿ ಖಂಡಿತ ಇಜ್ಜಿ ಯಾಕಂದ್ರೆ ಎಂಕ್ಲೆಗ್ ಕಲಾವಿದರು ಎಂಕ್ಲ ರಂಗವೇದಿಕೆಗೆ ಬರ್ಪಣೆ ದುಂಬು ದೇವರಿಗೆ ಎಂಕ್ಲ ಅಡ್ಡ ಬುರ್ದೇ ರಂಗಭೂಮಿಗೆ ಎಂಕ್ಲ ಬರ್ಪಣಗಳು ಅಂಜಿನಲ್ಪ ಎಂಕ್ಲ ವಾಕಾರಣಗಳ ರಂಗಭೂಮಿ ಇಟ್ಬಿಟ್ಟು ಪ್ರತಿಯೊಂದು ಕಲಾವಿದರೆಲ್ಲ ರಂಗ ಸೇವೆ ಉಂಟ ಕಲಾವಿದರು ವಾಕಾರಣಗಳ ದೇವರನ್ನು ಅವಹೇಳನ ಮಾಡೋಣ ದೈವವನ್ನು ಅವಹೇಳನ ಮಾಡೋ ಪ್ರಶ್ನೆ ಇಜ್ಜಿ ಅಂಜ ಬಂದು ದೈವದ ಒಂಜಿ ಟೈಟ್ಲ್ ಇತ್ತಿನ ನಾಟಕವನ್ನು ಮಲ್ತಿ ಕೂಡಲೇ ಇಟ್ಟು ಅಪಹಾಸ್ಯ ಆಪೂಜಿ ಅಲ್ಪ ನಮ್ಮ ಮಲ್ಪುಣಿ ದೈವದ ಮಿತ್ತು ನಂಬಿಕೆಯನ್ನು ದೇವರನ್ನ ಕಾರಣಿಕನು ದೈವದ ಕಾರಣಿಕನು ನನ್ನಲ್ಲ ಬರ್ಪಿನ ಜೋಕ್ಲಿಗೆ ತೆರಿಪಾಡು ಬಂದ ಉದ್ದೇಶಡು ಎಂಗ್ಲ ಕಲಾವಿದರು ಪೂರ ಸೇರಿದ ದೆನ್ನ ಮಲ್ಪುಣಿ ಅಂಜದು ವಾ ಕಾರಣಗಳ ದೆನಿಗೆಲ್ಲ ತಪ್ಪಾದ ತೆರೆಯುಣ್ಣತ್ತು ಕಲಾವಿದರನ್ನು ಮಿತ್ತು ಒಕ್ಕಡೆ ಒಂಜಿ ದೌರ್ಜನ್ಯ ಮಲ್ಪುಣ ಕ್ರಮ ಸರಿಯಾಗ್ತದೆ ಬಂದು ಈ ಮುಖಾಂತರ ಏನು ಪಣದಿಲ್ಲ. ನಮಸ್ಕಾರ. ಬಹುಶಃ ಈ ಒಂಜಿ ಬಾರಿ ಪೊರ್ಲಗಂಡದ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ನಮ್ಮ ರಂಗ ಸಮ್ಮೇಳನ ಮಸ್ತಲ ಪಂಡಜ್ ಮಾತ ಗುರಿಯೇರಿ ಒಂಜಾತ್ ವಿಷಯ ನಿರ್ಧಾರ ಮಾಡ್ತದೆ ಈ ಒಂಜಿ ಎಡ್ಡೆ ಪಜ್ಜೆಗೆ ದುಂಬುದಿ ಒಂದಲ್ಲ ಮಾತ ಸರ್ವ ಕಲಾವಿದರು ಸೇರಿದು ಎಂಕ್ ಪಂಡ್ರಪ್ಪು ನೀತೆ ನೇಟ್ ದಾದ ತೊಂದರೆ ಆತನ ಮನ್ಪನು ಎಂಕ್ ನಲ್ಲ ಕ್ಲಾರಿಟಿ ಇಜ್ಜಿ ಪರ್ಸನಲ್ ಆದ ಎಂಕ್ ಕ್ಲಾರಿಟಿ ಇಜ್ಜಿ ದಾದ ದೈವದೇರಿ ತೊಂದರೆ ಆಪನಂಚಿನ ಒಂಜಿ ಅವಹೇಳನ ಆಪನಂಚಿ ಕಾರ್ಯ ದಾದ ಆತನ ಮನ್ಪನು ಎಂಕ್ ನಲ್ಲ ಕ್ಲಾರಿಟಿ ಇಜ್ಜಿ ಬಟ್ ಎಂಕ್ ಗೊತ್ತಿದ್ದ ಪ್ರಕಾರ ಮಸ್ತ್ ಎಡ್ಡೆನೇ ಆತಿನಿ ಮನ್ಪನವು ಎನ್ನೊಂದು ಅಭಿಪ್ರಾಯ ನೇಡ್ದು ಪಂಡದು ಎಂಕ್ ಇತ್ತೀಚೆಗೆ ಬತ್ತನ ಒಂಜಿ ಮಾಹಿತಿ ಪ್ರಕಾರ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಬೇತೆ ಕಡೆ ಹಿಡಿದು ನಮ್ಮ ದೇವಿಯರ ನಡೆ
ಐತ ನಂಬೋಲಿಕೆಯನ್ನು ತೆರೆಯುವಂಚರೆ ತೆರೆಯಬೋಡಾದು ಶಕ್ತಿನ ತೆರೆಯಬೋಡಾದು ಬೇತೆ ಬೇತೆ ಕಡೆದು ಇಡೀ ರಾಜ್ಯ ಹೊಡೆದು ಇಡೆ ಬತ್ತದ ಕೈ ಮುಗಿದು ಪೋಂದಿಲ್ಲ ಬ್ರಹ್ಮ ತೆರೆಯಂಚಿನ ಸತ್ಯ ನೇಟ್ ಒಂಜಾತ್ ಎಡ್ಡೆನೇ ಆತಿನಿಂದ ಎನ್ನ ಅಭಿಪ್ರಾಯ ಹೆಂಗೆ ಜಾಸ್ತಿ ತಲ ಪಾತ್ರ ಇರಜ್ಜಿ ಆಣ ಒಂದು ಈತೆ ಪಂಡ್ರುಪುನಿ ರಂಗಭೂಮಿದ ಕಲಾವಿದರೆ ಅವಡು ಸಿನಿಮಾ ಕಲಾವಿದರೆ ಅವಡು ಇಂಚಿನೊಂಜಿ ಬೇಲೆ ಜೆಪ್ಪುನಾಗ ಗಣಪತಿ ದೈವದೇವರ ಕೈ ಮುಗಿದು ಆ ಕ್ಷೇತ್ರಡಿಚ್ಚಿನ ದೈವದೇವರ ಕೈ ಮುಗಿದು ಮಲ್ಪುನಂಚಿನ ಒಂಜಿ ರಂಗ ಸೇವೆ ಮಲ್ತೊಂದುಪ್ಪು ನಾವು ಪ್ರತಿ ಊರಿಲ ಬಹುಶಃ ಇಂಚಿನ ವಿಶೇಷವಾದ ಪಾತ್ರ ಈ ದೈವದೇವರನ್ನ ಇತ್ತಿನ ನಾಟಕಡು ಅಂಚೆ ವಿಶೇಷವಾದ ಅಂಚಿನ ಪಾತ್ರ ಇತ್ತಿಂದಲ್ಲ ఆయన ಇಡೀ ಕನ್ನಡ ನೀರೇರ್ಕುದುಪ್ಪು ನಂಜನ ವಿಷಯ ಅಂತೂತೆ ಅದು ಇನ್ವಾಲ್ವ್ ಆದು ಇಂದು ನಮ್ಮ ತುಳುನಾಡ್ದು ಎಮೋಷನ್ ಈ ಎಮೋಷನ್ಗೆ ಬೇತೆ ಏರೆ ದೈವ ಆರಾಧಕರೇ ಆವಡು ಅಕ್ಲು ಬತ್ತದ ನೇಕ ಪಾತ್ಯನಲ್ಲ ಆ ಎಮೋಷನ್ ಬಿತ್ತು ಗೊಬ್ಬುಣು ನಾಂಡ ಖಂಡಿತವಾದಲು ಕಲಾವಿದರ ಮನಸ್ಸಿಗೆ ಮಸ್ತ್ ಬೇನೆ ಹಾಕೊಂಡು ಸೊ ಇಂದು ಒಂಜಿ ಎಡ್ಡೆಡೆ ಆವಡು ಅನ್ಪುಣ ಎನ್ನ ವಿಷಯ ಥ್ಯಾಂಕ್ ಯು ಸೋ ಮಚ್ ಇಪ್ಪುನ ಒಂಜಿ ದಿನ ದಯಬಂಡ ಒಂಜಿ 70 ರಂಗಭೂಮಿದ 70 ತಂಡ ಇನ್ನು ಒಟ್ಟುಗಾದ ಒಂಜಿ ಬಲ ಪ್ರದರ್ಶನ ಮಂತದ್ದು ಈ ರಂಗಭೂಮಿದ ಮಿತ್ತಿ ಎಂಚಿನ ದಬ್ಬಾಲಿಕೆ ಒಂದುಂಡ ಐತೊಂಜಿ ಇರೋದ ಮಲ್ತದ ಎಂಕ್ಲುಲ್ಲ ದಯಬಂಡ ಪೂರ ಮನ್ಪೇರು ನಾಟಕದಲ್ಲಿ ಕಾಸು ಮಲ್ಪುಜ ಎಂಕಲ್ ಅಯ್ಯೋ ಅಜ್ಜಿಪ್ಪ ಸರ ದಿಕ್ಕಣ್ಣ 14 ಜನ ಕಲಾವಿದರು ಲೆತ್ತುಂದುಬೋದು ಆ 14 ಜನ ಕಲಾವಿದರೆ ಪಟ್ಟದು ಮೂಜಿ ಗಾಡಿ ಕೊಂಡದು ಎಂಕಲ್ ಮಾಂತ ಕಲಾವಿದರನ್ನ ಇಲ್ಲದೊಂಜಿ ಬೊಲ್ಪಾದುಲ್ಲ ಅಂಚಾದು ನನಾಲ್ನ ಈ ಸ್ಥಾಪಿತ ಎಕ್ತಿನ ಒಂಜಿ ಎಂಕಲ್ನ ಕಲಾವಿದರಪ್ಪನ ದೌರ್ಜನ್ಯ ಉಂತಾರ ಎಂಕ್ಲೆದ ನಿಜವಾದ ಎಂಕಲ್ನ ಕಲಾಭಿಮಾನಕಲ್ನ ಸಪೋರ್ಟ್ ಆಪಲುಂಡು ಆತನಟ ಎಂಕ್ಲ ದೇವರನ ನಾಟಕ ಖಂಡಿತ ಮಲ್ಪುವ ಮಾಂತಿರ್ಲ ಎಂಕ್ಲ ಒಗ್ಗಟ್ಟದಲ್ಲ ಪಲ್ಪೇನೆ ಈ ಮೂಲಕ ತೆರಿಪೋದು ಒಂದು ಕಟ್ಟಾಪುಂಡ ಎಲ್ರಿಗೂ ವಂದನೆಗಳು. ಸಮಾಜದ ಯಾವುದೇ ಪ್ರಕಾರದ ಪ್ರದರ್ಶನಗಳಿರಲಿ ಅದು ಸಮಾಜದ ಕನ್ನಡಿ. ಸಮಾಜದಲ್ಲಿ ಏನು ಘಟನಾವಳಿಗಳಿರ್ತದೆ ಅಥವಾ ನಮ್ಮ ನಿತ್ಯ ಜೀವನದಲ್ಲಿ ಆಗುಹೋಗುಗಳೇ ವೇದಿಕೆಯಲ್ಲಿ ನಡೆಯುವ ಅಥವಾ ಯಾವುದೇ ಪ್ರಕಾರಗಳಲ್ಲಿ ನಡೆಯುವ ಪ್ರದರ್ಶನದ ಚಿತ್ರಣವಾಗಿರ್ತದೆ. ಮುಖ್ಯವಾಗಿ ಸಮಾಜದ ಪ್ರತಿರೂಪವೇ ಪ್ರದರ್ಶನ. ಹಾಗಾಗಿ ಯಾವುದೇ ಕತೆ, ಯಾವುದೇ ಘಟನೆ ಇದು ನಮ್ಮ ನಿತ್ಯ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನಾಡಿಯಲ್ಲಿ ನಡೆಯುವಂಥದ್ದು. ದೈವ, ದೇವರು, ಪುರಾಣ, ಇತಿಹಾಸ ಇವುಗಳೆಲ್ಲವೂ ನಮ್ಮ ಜೀವನ ಬದುಕಿನಲ್ಲಿ ಅವಲಂಬಿತವಾಗಿರ್ತದೆ. ಆ ಘಟನೆಗಳೇ ಪ್ರದರ್ಶನಗಳಾಗಿರ್ತವೆ. ಅದಕ್ಕಾಗಿ ಯಾವುದೇ ಕತೆ, ಕಾದಂಬರಿ ಅಥವಾ ಕವನಗಳಲ್ಲಿ ನಮ್ಮ ಸಮಾಜದ ತಿಳುವಳಿಕೆಯನ್ನು ತಿಳಿಸುವುದರ ಮೂಲಕ ಕೆಲವು ಸಂದೇಶ, ಸುಧಾರಣೆ, ಪ್ರಗತಿ, ಸಮಾಜ ಸ್ವಾಸ್ಥ್ಯ ಇವುಗಳಿಂದ ಆಗ್ತದೆ. ಆದುದರಿಂದ ತುಳುನಾಡಲ್ಲಿ ಪ್ರಚಲಿತವಾಗಿ ಎಲ್ಲ ಕಡೆಯೂ ದೈವ, ದೇವರು, ಭಕ್ತರು, ಭಯ, ಭಕ್ತಿ ಇವುಗಳೆಲ್ಲ ಬಹಳ ಹೆಚ್ಚೆಚ್ಚಾಗಿ ಜನಗಳಿಗೆ ಇವೆ. ಆದುದರಿಂದ ಯಾವುದೇ ಭಕ್ತಿ ಪ್ರಧಾನವಾಗಲಿ, ಪುರಾಣವಾಗಲಿ, ಜನಪದವಾಗಲಿ, ಸಾಮಾಜಿಕವಾಗಲಿ ಎಲ್ಲವೂ ನಮ್ಮ ನಿತ್ಯ ನಮ್ಮ ಒಡನಾಡದೊಟ್ಟಿಗೆ ನಮ್ಮೊಟ್ಟಿಗೆ ಅದು ಅವಲಂಬಿತವಾಗಿರುವುದರಿಂದ ಆ ಪ್ರದರ್ಶನಗಳು ಅದಕ್ಕೆ ನಿರ್ಬಂಧ ಹಾಕುವ ಯಾವುದೇ ಒಂದು ವಿಷಯಗಳು ನಮ್ಮಲ್ಲಿಲ್ಲ. ಇದಕ್ಕೆ ಸರಿಯಾದ ಸೂಕ್ಷ್ಮ ವಿಷಯದಲ್ಲಿ ಹೇಳುವುದಾದರೆ ಸರಕಾರ, ಕಾನೂನು ಇದೆ. ಎಲ್ಲ ವಿಷಯಗಳನ್ನು ವೇದಿಕೆಯಲ್ಲಿ ಅಭಿವ್ಯಕ್ತಪಡಿಸುವ ಕಲಾವಿದನ ಧರ್ಮ. ಅವನು ಪಾತ್ರಕ್ಕೆ ಸರಿಯಾಗಿ ಅಭಿನಯ ಮಾಡುತ್ತಾನಲ್ಲದೆ ಬೇರೆ ಆತನದೇ ಇರುವುದಿಲ್ಲ. ಆದುದರಿಂದ ನಾವು ರಂಗಭೂಮಿ, ಸಿನಿಮಾ ಕ್ಷೇತ್ರ ಅಥವಾ ಯಕ್ಷಗಾನ ಆಗಲಿ, ಭರತನಾಟ್ಯ ಯಾವೇ ಪ್ರಕಾರಗಳ ಪ್ರದರ್ಶನವಿರಲಿ ಅದು ಸಮಾಜದ ಕಥೆಯನ್ನು ಕಥಾನಕ ರೂಪದಲ್ಲಿ ಪ್ರದರ್ಶನವಾಗುತ್ತದೆ. ಇಷ್ಟು ಹೇಳಿ ನಾನು ತುಳು ರಂಗಭೂಮಿದ ಮಿತ್ತು ಒಂಜಾತು ಜನ ದಬ್ಬಾಳಿಕೆ ಮಲ್ಪುನ ಒಂಜಿ ಪ್ರಯತ್ನ ನಡುಲ್ಲೇರು. ನಮ್ಮ ತುಳು ರಂಗಭೂಮಿದ ಕಲಾವಿದರು ದೈವ ದೇವರನ್ನು ಪ್ರತಿಯೊಂದು ನಮ್ಮುನಕ್ಲ ಒವೇ ರೀತಿಯ ಅಪಾಸ್ಯ ಮಲ್ಪುನಂಚಿನ ಕತೆ ನಂಗೆ ಲೇಪಲ ಕನಪುಜ ಇಂಚಿನ ದಬ್ಬಾಳಿಕೆ ದಾದಾಪುಣ ಪಂಡ ನನ್ನ ದುಂಬಗೋರಿ ರೈಟರ್ಗೆ ಬಾರಿ ಮಲ್ಲ ಸಮಸ್ಯೆ ಹಾಕೊಂಡು ಓವೇನು ಮಲ್ಪುಡು ಓವೇನು ಮಲ್ಪರೆ ಬಲ್ಲಿ ಪನ್ಪಿನ ಉದ್ದೇಶ ಅದಕ್ಕೋಸ್ಕರ ಇನ್ನು ಎಂಕ್ಲು ರಂಗಭೂಮಿದ ಕಲಾವಿದರು ಉಡುಪಿ, ದಕ್ಷಿಣ ಕನ್ನಡ, ಅಂಚನೆ ಕಾಸರಗೋಡು ಮೂಜಿ ಜಿಲ್ಲೆದ ರಂಗಭೂಮಿ ಕಲಾವಿದರು ಸೇರಿ ಶಾಂತಿಯುತವಾಯಿನಂಚಿನ ಪ್ರತಿಭಟನೆ ಮಲ್ತದೊಂಜಿ ನಮ್ಮ ಜಿಲ್ಲಾಧಿಕಾರಿಗೆ ಮನವಿ ಮಲ್ಪುನಂಚಿನ ಒಂಜಿ ಕೆಲಸಕ್ಕೆ ನಮ್ಮ ಪಿದಾಡ್ದ ಈ ಒಂಜಿ ಕಜ್ಜಗು ನಮಕ್ ಮಸ್ತ್ ಕಲಾಭಿಮಾನಿ ಇಲ್ಲ ನಂಗೆ ಸಹಕಾರವನ್ನು ಕೊರೊಂದುಲ್ಲೇರು. ಇಂಚಿತ್ನ ಘಟನೆ ನನಾವರೆ ಬಲ್ಲಿ ಒವೇ ರೀತಿದ ಅವರಿ ಕಲಾವಿದನು ಸಾಮಾಜಿಕ ಜಾಲತಾಣಡು ಏಕವಚನಡು ಅವಹೇಳನ ಮಲ್ಪುನಂಚಿನ ಕೆಲಸ ಏಪಗ್ಲ ಆವರೆ ಬಲ್ಲಿ ಒಂದೇನು ನಮ್ಮ ಮಾತೆರ್ಲ ಕಲಾವಿದರು ನೆತ್ ಬೆರಿಯಾದುಂತುದು ಇಂದೇನು ಖಂಡಿಸಾವನಂಚಿನ ಕೆಲಸ ನಾನು ದುಂಬಗೆಂಕ್ಲು ಮಲ್ಪುವ ಇಂಚಿತ್ನ ಕೆಲಸಕ್ಕೆ ನಂಗೆ ಮಾತ ಕಲಾಭಿಮಾನಿಲ್ಲ ನಂಗೆ ಸಹಕಾರನ ಕೊರಡು. ತುಳು ರಂಗಭೂಮಿ ಆವಾಡು, ಯಕ್ಷಗಾನ ಆವಾಡು, ಸಿನಿಮಾ ಆವಾಡು ಒವೇ ರೀತಿದು ನಮ್ಮ ದೈವನು ಅಪಾಸ್ಯ ಮಲ್ಪುನಂಚಿನ ಕೆಲಸ ಈತನಟ ಮಲ್ದಿಜ ನನ್ನ ದುಂಬಗ್ಲ ಮಲ್ಪುಜ ದಯಪಂಡ ನಮ್ಮ ಮಾತೆರ್ಲ ದೈವ ದೇವರ ನಂಬುನಕ್ಲು
ಇನ್ನಿತ್ತ ಈ ಕೆಲಸಕ್ಕೆ ನಿಕ್ಲು ಮಾತೇನಲ್ಲ ಸಾಕಾರ ಬೋರ್ಡು ಬಂದಕ್ಕೆ ಏನೊಂದಿಲ್ಲ ಅಂಚನೆ ಮೀಡಿಯಾದಲ್ಲ ನಿಕ್ಲ ಸಪೋರ್ಟ್ ಎಂಗ್ಲ ಮಿತಿ ಏಪಲ ಇಪ್ಪಾಡು ಬಂದಕ್ಕೆ ಏನೊಂದಿಲ್ಲ ಸೊಲ್ಮೇಲು. ನಮಸ್ತೆ ಮಾತಿರಗಿಲ್ಲ ನಾನು ವಿಜಯಮಯ್ಯಪ್ಪ ಅಂದು ಶಾರದಾಸ್ ಕಲಾವಿದರೆ ಮಂಜೇಶ್ವರ ತಂಡದ ಒಂದು ಇಲ್ಲಿ ಕಲಾವಿದೆ ಇನ್ನು ಇತ್ತೆ ಒಂಜಿ ದಾದ ಒಂದು ಕಲಾವಿದರನ್ನ ಸೇರಿಗೆ ಮೂಲ ಆತಂದು ದಾದ ಪಂಡ ಕಲಾವಿದರನ್ನ ಮತ್ತು ಮಸ್ತ್ ಶೋಷಣೆ ಒಂದುಂಡು ಪಂಪಿನ ಒಂದು ವಿಷಯ ಶೋಷಣೆ ಪಂಡ ಅವೇ ದೈವರಾಧನದ ವಿಷಯ ಪೂರ ನಾಟಕದ ತೋಜಾರ ಬಲ್ಲಿ ಸಿನಿಮಾದ ತೋಜಾರ ಬಲ್ಲಿ ಅಂಚಿನ ವಿಷಯ ಇಂದಿಟ್ಟು ವಿಷಯ ದಾದ ಪಂಡ ನಮ್ಮ ನಾಟಕದ ಓಲ್ಲ ಅಕಲ್ಲ ಐತೆ ಅಕಲ ಪಂಪಿನ ಪ್ರಕಾರ ಅಪಹಾಸ್ಯ ಅಪಚಾರ ನಿಂದನೆ ಎಂಕಲ್ ನಾಟಕದ ಓಲ ಏನು ಮಲ್ದಜ ಓವೇ ನಾಟಕಡ್ಲ ಅವಳು ದಯ ಬಂಡ ಬೊಕ್ಕ ಇತ್ತೊಂಜಿ ದೈವದೇವನ ಕಲಾಕಾರಣಿಗೆ ಗೊತ್ತಾಯಿನ ಆಲ್ಮೋಸ್ಟ್ ಜನಗಳಿಗೆ ನಮ್ಮ ನಾಟಕ ಸಿನಿಮಾದ ಹತ್ರ ಐಟಮ್ ಇತ್ತು ದೇವರ ಮಿತ್ತು ಅಥವಾ ದೈವದ ಮಿತ್ತು ಏರಿಯಾಗಳ ಭಕ್ತಿ ಕಮ್ಮಿ ಆದ ಭಕ್ತಿ ಜಾಸ್ತಿನೇ ಆಯ್ತೀನಿ ಅಂಚಾದಿ ಪುನ್ನಾಗ ಇಂದೊಂಜಿ ಪರ್ಟಿಕ್ಯುಲರ್ ಒಂಜಿ ಬೋರ್ಡ್ ಉಂದೆ ದಾದನ ಒಂಜಿ ಅವ್ರೇನು ಟಾರ್ಗೆಟ್ ಮಾಡ್ತಾರೆ ದಾದನ ಒಂದು ಮಲ್ಪೋಡು ಬಂದು ಏರೋ ಪಬ್ಲಿಸಿಟಿ ದತ್ತೊಂಡ್ರಸ್ಕರ ಇಂದ ನೀವು ಯೂಸ್ ಮಾಡ್ತಂದುಲ್ಲೇರು ದಯಮಲ್ತು ಮಾತ ಕಲಾಭಿಮಾನಗಿಲ್ಲ ಎಂಗ್ಲ ಕಲಾವಿದರನೊಟ್ಟಿಗೆ ಉಂತುಲೆ ಎಂಗ್ಲಿಗೆ ಪ್ರೋತ್ಸಾಹ ಮಲ್ಪಲೆ ಆ್ಯಂಡ್ ಈ ಇಂಚಿನ ಮದಕ ಇನಿ ಮೂಲ ಬತ್ತ ಸೇರಿನ ಮಾತ ಕಲಾವಿದರುಗಳ ಈ ಒಂಜಿ ಮಲ್ಲ ಸಂಖ್ಯೆಯ ಬತ್ತ ಸೇರಿನ ಮಸ್ತ್ ಖುಷಿ ಆಗ್ಬಿಟ್ಟು ದಯಮಾಡಿ ಕಲಾವಿದರನ್ನ ಒಂಜಿ ಒಗ್ಗಟ್ಟು ಏತಂದು ಬಂದುತ್ತೆ ಇಡೀ ತುಳುನಾಟಕದ ಇಡೀ ಮಾತಾಡಕ್ಕೆ ಗೊತ್ತಾಗ್ಬಿಟ್ಟು ಅಂಚನೆ ನಿಖಿಲ ಕಲಾಭಿಮಾನಿಲ್ಲ ಎಂಗಳೊಟ್ಟಿಗೆ ಸಾತುಪ್ಪಲೆ ಎಂಗಳ ಪ್ರತಿಯೊಂದು ನಿಖಿಲ ಆಶೀರ್ವಾದ ಪ್ರೋತ್ಸಾಹ ಪ್ರತಿಯೊಂದು ವಿಷಯ ಇಲ್ಲ ಎಂಗಳೊಟ್ಟಿಗೆ ಉಪ್ಪಡು ಥ್ಯಾಂಕ್ ಯು ಸೊ ಮಚ್. ಮಧು ಬಂಗೇರ ಕಲ್ಲಡ್ಕ ದೈವಗ್ ಒಂಜಿ ಕೊಡಿ ಅಡಿತಲ್ಲ ಕಣೆ ರಂಗಭೂಮಿದ ರಂಗ ಕಲಾವಿದರೆಗಳ ಒಂಜಿ ಕೊಡಿ ಅಡಿ ಪಡೆದುಂಡು ಅವು ಎಂಗ್ಲ ಕಲಾ ಸೇವೆ ಕೊರಪುನಂಚಿನ ರಂಗವೇದಿಕೆ ಅಂಚಿತನ ರಂಗವೇದಿಕೆ ಕಲಾ ಪ್ರದರ್ಶನ ಕೊರೊಂದಿಪ್ಪನ ಪೊರ್ತುಡು ಸುಮಾರು ಸರ್ತಿ ಅವನು ಬತ್ತದ ಆ ಕಲಾ ಸೇವೆನ ತಡೆಪುನಂಚಿನ ಕೆಲಸ ನಡೆತದನ್ನು ಅವತ್ತಂದೆ ಮಲಮಲ್ಲ ತುಳು ರಂಗಭೂಮಿದ ಹುಗರ್ತೆ ಪಡೆಯನಂಚಿನ ಮಲಮಲ್ಲ ಕಲಾವಿದರನ್ನ ಏಕವಚನಡ್ ಅವಾಚ್ಯ ಶಬ್ದಡ್ ನಿಂದನೆ ಮಲ್ಪುನಂಚಿನ ಕೆಲಸ ಸೋಷಿಯಲ್ ಮೀಡಿಯಾ ನಡೆತೊಂದುಂಡು ಒಂದೇನು ಮಾತ ವಿರೋಧಿಸದು ಇನಿ ಡಾನ್ ಬಾಸ್ಕೋ ಹಾಲಡ್ ತುಳು ನಾಟಕ ಯಕ್ಷಗಾನ ಸಿನಿಮಾ ಕಲಾವಿದರು ಮಾತೆಲ್ಲ ಸೇರ್ದು ಒಂಜಿ ಶಾಂತಿಯುತ ಸಭೆ ಸೇರ್ದು ಇನಿ ಜಿಲ್ಲಾಧಿಕಾರಿಗೆ ಮನವಿ ಕೊರ್ಪುನಂಚಿನ ಒಂಜಿ ಕೆಲಸ ನಡೆತದನ್ನು ದಯವಿಟ್ಟು ಮಾಂತ ಸೋಷಿಯಲ್ ಮೀಡಿಯಾಡ್ ಕಲಾವಿದರನ್ನ ವಿರುದ್ಧವಾದ ಬರೆಪುನ ದೈವ ನಿಂದನೆ ಅಪಹಾಸ್ಯ ಮಲ್ತೊಂದು ಉಲ್ಲೇರ್ ಪನ್ಪುನಂಚಿನ ಮಾಂತ ದೈವಾರಾಧಕೆರಡ ಎಂಕ್ಲಲ್ಲ ದೈವಾರಾಧಕೆರೆ ಕಲಾವಿದರ್ಲ ದೈವಾರಾಧಕೆರೆ ಆಂಡ ದೈವಾರಾಧಕೆರೆ ಪನ್ಪಿನ ಕುಡೊಂಜಿ ಪುದರ್ನ ದೀವೊಂದು ಕಲಾವಿದರ್ನ ಮಿತ್ತ ದೌರ್ಜನ್ಯ ಮಲ್ತೊಂದು ನಂಚಿನ ಮಾತೆರಡಲ್ಲ ಎಂಕ್ಲ ಒಂಜಿ ಪಾತೆರ ದಯ ಮಲ್ತದು ಒವ್ವೇ ಕಲಾವಿದರ್ನ ಮಿತ್ತ ಈ ರೀತಿದ ಒಂಜಿ ದೌರ್ಜನ್ಯಗೆ ಜಪ್ಪಡೆ ದಾದಂಡಲ ನಿಕ್ಲೆಗೆ ಸಂಶಯ ಇತ್ತಂದಾಂಡ ದಾದಂಡಲ ತೆರಿಯೋನೇರ ಇತ್ತಂದಾಂಡ ದಯ ಮಲ್ತದು ಎಂಕ್ಲೆಗೆ ನೇರ ಭೇಟಿಯಾಲೆ ಐನ ಕುಲ್ಲುದು ಪಾತೆರ್ಗ ಒಂದಕ್ಕೆ ಸೋಷಿಯಲ್ ಮೀಡಿಯಾಡ್ ನಮ್ಮ ಒರಿಯನೋರಿ ದೂರೊನ್ನೆಟ್ ಖಂಡಿತವಾದ ಐಕ ಪರಿಹಾರ ತಿಕ್ಕುಜಿ ಎದುರೆದುರು ಕುಲ್ಲುದು ಪಾತೆರ್ಗ ಅವು ಬುಡ್ದು ನನ್ನ ದುಂಬುಗೆ ಏರ್ಲ ಈ ರೀತಿಯ ಅಪಪ್ರಚಾರಕ್ಕೆ ಜಪ್ಪಡೆ ಪಂದು ಈ ಮೂಲಕ ವಿನಂತಿ ಮಲ್ತೊಂದು ಎನ್ನ ರಡ್ಡು ಪಾತ್ರ ಅಂತ ಒಂದಿಲ್ಲ. ವಿಜಯ್ ಕುಮಾರ್ ಕುಡಿಯಾದರೆ ದೇವರ ವೇದಿಕೆ ಶರಶ್ರೀ ತಿಂಡಿಗೋಡಿ ವೇದಿಕೆ ಮಾತೆಲ್ಲ ಕುಲರ ಅನುಭವ ಅಂಡ ಈ ಒಂದು ವಿಶೇಷ ಸಂದರ್ಭಗಳು ಇದರ ಉದ್ದೇಶ ಹೆಚ್ಚಿನ ಹೊರಗೆ ಮಾತಾಡುತ್ತಿರುವ ಗೋಡೆ ಮರಣಿ ಶನಿವಾರದಲ್ಲಿ ಏಕ ಸಂಗೀತೆ ಜಾತಿಯಾಗಿದ್ದ ಹತ್ರ ಅದು ಸಮಾರಂಭ ಅವಕಾಶ ಇದೆ ಅಂಚನೆ ಜಗನ್ ಪವಾರ್ ಬೇಕರ್ ಏನು ದಯಮಾಡಿ ಸಂಗೀತ ಜಗನ್ ಪವಾರ್ ಬೇಕರ್ ಜಾಥಾ ಮಕ್ಕಳಿಗೆ ಕಾರ್ಯಕ್ರಮ ಇತ್ತು ಪಡೆದಿ ಎಂಚನೆ ಕುಬೇರಲ್ಲಿ ಜಾಥಾ ಹತ್ತನ ಸಭೆ ಸಮಾರಂಭ ಸಾರ್ವಜನಿಕವಾಗಿ ಪಡೆದಿ ಇದರಿಂದ ಈ ಸಭೆಗೆ ತುಂಬ ಮಾತನಾಡುವ ಕುಬೇರಿಗೆ ರಾಜಕೀಯ ಪಕ್ಷದ ಪರವಾದವಾಡು ಅಥವಾ ರಾಜಕೀಯ ವ್ಯಕ್ತಿಗಳ ಉದರವಾಡು ತುಂಬ ಕುಟುಂಬದಲ್ಲಿ ಪಟ್ಟ ನೀತಿ ಸಂಹಿತೆ ಜಾರಿಯಾಗಿ ಕೊಟ್ಟ ಕುಬೇರಿಗೆ ರಾಜಕೀಯ ಹತ್ತುದಾಗ
ರಾಜಕೀಯ ವ್ಯಕ್ತಿಗಳ ಬಗ್ಗೆ ಅವರ ಮಾತನ್ನ ಅವು ಸರಿಯಾದ ಏಕೆ ಕಾನೂನು ರೀತಿಯಲ್ಲಿ ಕ್ರಮವಾಗಿ ಆ ವೇದಿಕೆಗೆ ದೇವಸ್ಥಾಪಿಗಳನ್ನ ಇರುತ್ತದೆ ಅಂಚನೆ ಮಧು ದೇವ ವೇದಿಕೆ ಬಗ್ಗೆ ನಮ್ಮ ನಾಟಕಗಳು ನಮ್ಮ ದೈವ ದೇವರಿಗೆ ತನ್ನಪ್ಪ ಅತ್ತಿನ ಉದ್ದೇಶಗಳು ಕೆಲವು ಸ್ಥಾಪಿತ అయితే కళావిధుల ఒక్కటూరు పద్య ఉద్దేశాలు ఇవన్నీ ರಂಗ ಸಮ್ಮೇಳನ ವೇದಿಕೆ ಐಕೊಂಡಿ ಸಿದ್ಧತೆ ಮಾಡ್ತದೆ ಆಯ್ತಾ ಪೂರ್ಣ ಜವಾಬ್ದಾರಿ ಮಧುಬಗೆಯ ಮೇಲೆ ಇಲ್ಲಿ ಒಬ್ಬ ಈ ನಡವಳಿಕೆ ನಡೆಸಬೇಕು ನಾವು ಇಲ್ಲಿ ಸಾಮೂಹಿಕವಾದ ಒಂದು ನಿರ್ಣಯ ಒಂದು ನಮ್ಮ ಇಂದಿನ ಮಹತ್ವರಿಯವಲ್ಲ ಅವರಿಗೆ ಜಿಲ್ಲಾಧಿಕಾರಿ ಕೆಲವು ಗಣ್ಯ ವ್ಯಕ್ತಿಗಳಿಗೆ ಬರುವುದು ಈ ಐದು ಆಗಿ 7 ಜನರ ಉಮೈ ಹಿರಿಯ ವ್ಯಕ್ತಿಗಳಿಗೆ ಬರುವಂತ ಜಿಲ್ಲಾಧಿಕಾರಿ ಮುಕ್ತವರಿಗೆ ಕೆಲಸ ಅವರು ತಯಾರ ಈ ಮಲ್ಚಿನ ತಯಾರ ಮಾಡಿದ ಹಣವಿದೆ ಯಾರ ಎಲ್ಲರೂ ಓದಲು ಬರ್ತಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತುಳುನಾಟ ಕಲಾವಿದರ ಒಕ್ಕೂಟ ನೇಷನ್ ಮಂಗಳೂರು ಜಿಲ್ಲಾ ರಂಗ ಸಮ್ಮೇಳನ ವೇದಿಕೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆ ಕೋಸ್ಟರೋಡ್ ಕಲಾವಿದರ ಮತ್ತು ತಂತ್ರಜ್ಞಾನ ಸಹಕಾರಿ ಒಕ್ಕೂಟ ನೇಷನ್ ಮಂಗಳೂರು ಕರಾವಳಿ ಚಲನಚಿತ್ರ ಮತ್ತು ಯಕ್ಷಗಾನ ಕಲಾವಿದರು ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆ ಮಾನ್ಯ ವಿಷಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ರಂಗಭೂಮಿ ಕಲಾವಿದರಿಗೆ ಸೂಕ್ತ ರಕ್ಷಣೆ ಕೋರಿ ಮತ್ತು ರಂಗಭೂಮಿ ಪರಂಪರೆ ಉಳಿಸಲು ಹಾಗೂ ನಿರಾತಂಕವಾಗಿ ರಂಗ ಪ್ರದರ್ಶನ ಮಾಡಲು ಅನುಕೂಲಕರವಾದ ವಾತಾವರಣ ನಿರ್ಮಾಣ ಮಾಡಲು ಹೊರಗೊಂಡ ಭಾವಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿ ನಾವು ಹೇಳಬಯಸುವುದೇನೆಂದರೆ ತುಳುನಾಡ ಕಲಾವಿದರ ಒಕ್ಕೂಟ ನೇಷನ್ ಮಂಗಳೂರು ಮತ್ತು ಜಿಲ್ಲಾ ರಂಗ ಸಮ್ಮೇಳನ ವೇದಿಕೆ ಇದನ್ನು 1,700 ಕಲಾವಿದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಿಸುಮಾರು 40ಕ್ಕೂ ಹೆಚ್ಚು ನಾಟಕ ತಂಡಗಳಿವೆ. ಈ ತಂಡಗಳಿಂದ ತಿಂಗಳಿಗೆ 10ರಿಂದ 20ರವರೆಗೂ ಪ್ರದರ್ಶನಗಳಿದ್ದು ರಂಗಭೂಮಿ ಮತ್ತು ಉದ್ಯಮವಾಗಿ ಬೆಳೆದಿದ್ದ ಮಾತ್ರವಲ್ಲದೆ 100 ಕುಟುಂಬಗಳು ಇದರ ಆದಾಯವನ್ನು ನಡೆಸಿಕೊಂಡು ಬರುತ್ತಿವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಟಕ ತಂಡಗಳು ಸಾಮಾಜಿಕ ಪೌರಾಣಿಕ ಆಧ್ಯಾತ್ಮಿಕ ಚಾರಿತ್ರಿಕ ಮುಂತಾದ ವಿವಿಧ ಪ್ರಾಕಾರಗಳನ್ನು ಹಲವಾರು ವರ್ಷಗಳಿಂದ ನಿರಾತಂಕವಾಗಿ ಪ್ರದರ್ಶನ ನೀಡುತ್ತಾ ಬಂದಿದ್ದು ಜನರಿಗೆ ಮನರಂಜನೆ ಜೊತೆಗೆ ಸಂದೇಶ ಸಾರುವಂತಹ ಸಾಮಾಜಿಕ ಸಾಮರಸ್ಯ ಬೀರುವ ಮತ್ತು ಜಿಲ್ಲೆಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಕೆಲಸವನ್ನು ಮಾಡಿ ಜನತೆಗೆ ಬೆಳೆಸುತ್ತಿದೆ. ಕರಾವಳಿಯಲ್ಲಿ ಇತ್ತೀಚೆಗೆ ಬಂದ ಕೆಲವು ಭಕ್ತಿ ಪ್ರಧಾನ ಸಿನಿಮಾಗಳನ್ನು ದೈವಾರಾಧನೆಯನ್ನು ಉನ್ನತ ಮಟ್ಟದ ಘನತೆಗಾಗಿ ರೀತಿಯಲ್ಲಿ ತೋರಿಸಿದ್ದು ದೈವಾರಾಧನೆಗೆ ಇನ್ನಷ್ಟು ಹೆಚ್ಚು ಗೌರವ ಮೂಡಿಸಿತ್ತು. ಇತ್ತೀಚೆಗೆ ಕೆಲವು ಸ್ಥಾಪಿತ ಹಿತಾಸಕ್ತಿಗಳ ಕುಮ್ಮಕ್ಕಿನಿಂದ ಕೆಲವು ನೋಂದಣಿಯಾದ ಸಂಘಟನೆಗಳು ಕಲಾವಿದರ ಮೇಲೆ ಗೂಬೆ ಕೂರಿಸುವ ಮತ್ತು ಕಲಾತಂತ್ರಗಳ ಮೇಲೆ ಸವಾರಿ ಮಾಡುವ ಹಾಗೂ ಅನಾವಶ್ಯಕ ತೊಂದರೆಗಳಿರುವ ಉದ್ದೇಶದಿಂದ ಸುಳ್ಳು ದೂರು ನೀಡುತ್ತಿರುವುದು ಆನಂತರ ಬೆಳವಣಿಗೆಯಾಗಿದೆ. ಕರಾವಳಿಯ ಯಾವುದೋ ಯಕ್ಷಗಾನ ಸಿನಿಮಾ ಅಥವಾ ನಾಟಕ ತಂಡವು ದೇವರನ್ನಾಗಲಿ ದೈವವನ್ನಾಗಲಿ ಅಥವಾ ಯಾವುದೇ ಆರಾಧನಾ ಕ್ರಮವನ್ನಾಗಲಿ ಹೀಯಾಗಿಸದೆ ಅದರ ಮಹತ್ವವನ್ನು ಸಾರುವ ಅಪರೂಪದ ಕಥೆಗಳನ್ನು ಪ್ರದರ್ಶನ ರೂಪದಲ್ಲಿ ಕೊಡುತ್ತಿದೆ. ಈವರೆಗೆ ಯಾವುದೇ ರೀತಿಯ ದೂರು ಗಲಾಟೆಯಾದ ನಿದರ್ಶನಗಳಿಲ್ಲ. ಆರಾಧನೆ ಪವಿತ್ರತೆಗೆ ಭಂಗ ತರುವಂತಹ ಯಾವುದೇ ದೃಶ್ಯ ಅಥವಾ ಸಂಭಾಷಣೆಯನ್ನು ನಾಟಕಗಳು ಮಾಡುತ್ತಿಲ್ಲ. ಆದರೆ ಇತ್ತೀಚೆಗೆ ದೈವಾರಾಧಕರ ಸಂಘ ಎಂದು ಹೇಳಿಕೊಂಡ ಕೆಲವರು ನಾಟಕವನ್ನು ನೋಡಲು ಕೇವಲ ನಾಟಕದ ಶೀರ್ಷಿಕೆಯನ್ನೇ ನೋಡಿ ನಾಟಕದ ಬಗ್ಗೆ ಒಂದು ಕಲಾವಿದರ ಬಗ್ಗೆ ಅಪಪ್ರಚಾರ ನಡೆಸುವುದು ಕಂಡುಬರುತ್ತಿದೆ. ಇವರ ಹಿಂದೆ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಕೆಲಸ ಮಾಡುತ್ತಿರುವುದು ನಮ್ಮ ಗಮನಕ್ಕೆ ಬಂದಿರುತ್ತದೆ. ದೈವಾರಾಧನೆ ಕರಾವಳಿಯ ಅತ್ಯಂತ ಪ್ರಮುಖ ಆರಾಧನಾ ಕ್ರಮವಾಗಿದೆ. ದೈವದ ಹಿನ್ನೆಲೆ ಮತ್ತು ಹಿರಿಮೆಯನ್ನು ಸಾರುವ
ಈವರೆಗೆ ಇಲ್ಲದ ಟೀಕೆಗಳು ಏಕಾಏಕಿ ದೈವಾರಾಧಕರ ಸಂಘದ ವ್ಯಕ್ತಿಗಳ ಮೂಲಕ ಬರುತ್ತಿರುವುದು ಒಳ್ಳೆಯ ಲಕ್ಷಣವಲ್ಲ ಮತ್ತು ಅದೊಂದು ಸೌಹಾರ್ದಕ್ಕೆ ಸತ್ಯ. ಕರಾವಳಿ ಭಾಗದ 16 ವರ್ಗದ ಮತ್ತು ಸಮಾಜದ ಎಲ್ಲಾ ಸಮುದಾಯದವರು ಜಾತಿ ಮತ ಭೇದ ಮರೆತು ಮಾಡುವ ದೈವಿಕ ಆಚರಣೆ. ದೈವಾರಾಧನೆ ಕೇವಲ ಒಂದು ವರ್ಗಕ್ಕೆ ಸೀಮಿತವಾದ ಸೊತ್ತಲ್ಲ ಮತ್ತು ಅದನ್ನು ಯಾವೊಂದು ವರ್ಗವೂ ಗುತ್ತಿಗೆ ತೆಗೆದುಕೊಳ್ಳುವ ಹಾಗಿಲ್ಲ. ಹೀಗಿರಲು ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಆಚರಿಸುವ ದೈವಾರಾಧನೆಯನ್ನು ಕೇವಲ ವೈಯಕ್ತಿಕ ಹಿತಾಸಕ್ತಿಯನ್ನು ಕೆಲವರು ನಿಯಂತ್ರಿಸಲಾಗದು. ಅದರ ಹಿರಿಮೆ ಗೌರವ ಮತ್ತು ಘನತೆಯನ್ನು ಎಲ್ಲರೂ ಉಳಿಸಬೇಕಾದ ಅಗತ್ಯ. ಅದು ಎಲ್ಲರ ಕರ್ತವ್ಯ ಮತ್ತು ಕಲಾವಿದರು ತಮ್ಮ ಕರ್ತವ್ಯವನ್ನು ಅತ್ಯಂತ ನಿಷ್ಠೆಯಿಂದ ಮತ್ತು ಜಾಗರೂಕತೆಯಿಂದ ನಿಭಾಯಿಸಿದ್ದಾರೆ. ನಾಟಕ ಕಲಾವಿದರು ನಾಟಕದಲ್ಲಿ ದೈವ ದೇವರುಗಳ ಹಿರಿಮೆ ಸಾರುತ್ತಾ ಜನಮಾನಸದಲ್ಲಿ ದೈವಾರಾಧನೆ ಬಗ್ಗೆ ಗೌರವ ಹೆಚ್ಚಿಸುತ್ತಿದ್ದಾರೆ ವಿನಃ ಅದಕ್ಕೆ ಧಕ್ಕೆ ತರುವಂತಹ ಪ್ರದರ್ಶನ ಈವರೆಗೆ ನೀಡಿಲ್ಲ ಮತ್ತು ಭವಿಷ್ಯದಲ್ಲೂ ನೀಡಲಾರದು. ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೆ ನೀಡುತ್ತಿರುವ ಕೆಲವು ಸ್ವಯಂಘೋಷಿತ ದೈವಾರಾಧನಾ ಸಂಘದ ಸದಸ್ಯರು ನಾವು ದೈವದ ಬಗೆಗೆ ಯಾವ ನಾಟಕ ಅಥವಾ ಸಿನಿಮಾ ಪ್ರದರ್ಶನ ಮಾಡುವುದನ್ನು ನಿಲ್ಲಿಸುತ್ತೇವೆ ಎಂದು ಇದು ನಮ್ಮ ಎಚ್ಚರಿಕೆಯನ್ನು ಬೆದರಿಕೆ ಹಾಕುತ್ತಿದ್ದು ನಾಟಕ ಪ್ರದರ್ಶನ ನಡೆಯುವಲ್ಲಿ ಏಕಾಏಕಿ ಒಂದು ದಾಂಧಲೆ ನಡೆಸಿ ಅಥವಾ ಸಿನಿಮಾ ಮಂದಿರಕ್ಕೆ ನುಗ್ಗಿ ಸುತ್ತುಗಳನ್ನು ಹಾನಿ ಮಾಡುವ ಮತ್ತು ಸಾಮಾಜಿಕ ಸ್ವಾಸ್ಥ್ಯ ಹಾಗೂ ಸೌಹಾರ್ದ ಕೆಡಿಸುವ ಸಾಧ್ಯತೆಗಳಿವೆ. ನಾಟಕದಲ್ಲಿ ಇದನ್ನು ಬಳಸತಕ್ಕದ್ದಲ್ಲ. ಇಂತಹ ವೇಷ ಹಾಕಬಾರದು. ಇಂತಹ ಸಮಾಜಕ್ಕೆ ಹೇಳಬಾರದಕ್ಕಿಂತಲೂ ಸುದ್ದಿವಾಹಿನಿ ಹೊರಡಿಸುವ ಇವರ ಹೇಳಿಕೆಗಳು ಭಾರತದಲ್ಲೂ ಮತ್ತು ಯಾವುದೇ ಪಾರಂಪರಿಕ ಹಿನ್ನೆಲೆ ಇಲ್ಲದಿರುವುದು. ಇಂತಹ ಹೇಳಿಕೆಗಳು ಭಾರತದ ಸಂವಿಧಾನದಲ್ಲಿ ದೃಢಪಡಿಸಲಾದ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸ್ಪಷ್ಟ ಉಲ್ಲಂಘನೆಯಾಗಿದ್ದು ಇದರ ವಿರುದ್ಧ ಸರ್ಕಾರ ಮತ್ತು ಆಡಳಿತ ಸ್ವಯಂ ಪ್ರೇರಿತ ದೂರು ದಾಖಲಿಸಬೇಕಾಗಿದೆ. ಆದುದರಿಂದ ತಾವು ಕೂಡಲೇ ಜಿಲ್ಲೆಯ ಕಲಾವಿದರಿಗೆ ಸೂಕ್ತ ರಕ್ಷಣೆ ನೀಡಲು ಮತ್ತು ನಾಲಾಯಕದಿಂದ ನಿರಾತಂಕವಾಗಿ ನಡೆದು ಬರುತ್ತಿರುವ ಕಲಾ ಪ್ರದರ್ಶನ, ರಂಗ ಪ್ರದರ್ಶನ, ಸಿನಿಮಾ ಪ್ರದರ್ಶನ ನಡೆಯುವ ಸ್ಥಳದಲ್ಲಿ ಯಾವುದೇ ಆತಂಕ ಅಡ್ಡಿಯಾಗದಂತೆ ಸೂಕ್ತ ಭದ್ರತೆ ನೀಡಲು ಸ್ಥಳೀಯ ಪೊಲೀಸರಿಗೆ ಮತ್ತು ಸ್ಥಳೀಯ ಆಡಳಿತಕ್ಕೆ ನಿರ್ದೇಶನ ನೀಡಬೇಕಾಗಿ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಇಲ್ಲಿ ನಮ್ಮ ವಿಶ್ವಾಸಗಳು. ಅಧ್ಯಕ್ಷರು ತುಳುನಾಡ ಕಲಾವಿದರು ಒಕ್ಕೂಟ ಮಂಗಳೂರು, ಜಿಲ್ಲಾ ರಂಗ ಸಮ್ಮೇಳನ ವೇದಿಕೆ ದಾಖ ಉಡುಪಿ ಕಾಸರಗೋಡು ಜಿಲ್ಲೆ, ಕೋಸ್ಟಲ್ ರೋಡ್ ಕಲಾವಿದರು ಮತ್ತು ತಂತ್ರಜ್ಞಾನ ಸಹಕಾರಿ ಒಕ್ಕೂಟ ಮಂಗಳೂರು, ಕರಾವಳಿ ಚಿತ್ರ ಮತ್ತು ಯಕ್ಷಗಾನ ಕಲಾವಿದರ ದಾಖ ಉಡುಪಿ ಕಾಸರಗೋಡು ಜಿಲ್ಲೆ. ಇದರ ಜೊತೆಗೆ ನಮ್ಮ ಈ ರಂಗ ಸಮ್ಮೇಳನ ವೇದಿಕೆಯಲ್ಲಿ ಜೊತೆಗೂಡಿದಂತಹ ಎಲ್ಲ ಕಲಾವಿದರು ಕಲಾ ತಂಡಗಳು ಈ ಒಂದು ಮನವಿಗೆ ಪ್ರತ್ಯೇಕ ಒಂದು ಹಾಳೆಯಲ್ಲಿ ಸಹಿ ಮತ್ತು ಅವರ ಕಲಾವಿದರ ಹೆಸರು, ಅವರ ತಂಡದ ಹೆಸರು, ಅವರ ಮೊಬೈಲ್ ಸಂಖ್ಯೆ ಮತ್ತು ಸಹಿಯನ್ನ ಆ ಒಂದು ಪತ್ರದಲ್ಲಿ ಹಾಕಬೇಕು ಎಂದು ಕೇಳಿಕೊಳ್ಳುತ್ತೇವೆ. ಅದನ್ನು ಇದಕ್ಕೆ ಜೊತೆಗೂಡಿಸಿ ನಾವು ಈ ಮನವಿಯನ್ನು ಇವತ್ತು ಜಿಲ್ಲಾಧಿಕಾರಿಯವರ ಸಮ್ಮುಖವನ್ನು ಅವರಿಗೆ ಅರ್ಪಣೆ ಮಾಡಲಿಕ್ಕಿದ್ದೇವೆ. ಇವತ್ತು ಈ ಬಂದಂತ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಂತ ಎಲ್ಲ ಕಲಾವಿದರನ್ನು ಹಾಗೂ ವೇದಿಕೆಯಲ್ಲಿ ಎಲ್ಲ ಗಣ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಒಂದು ಈ ಪ್ರಸ್ತಾವನೆಯ ಮಾತನ್ನು ಮುಗಿಸ್ತೇನೆ. ಮುಂದೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ದೇವರ ಸ್ಥಾಪಕರು ನಮ್ಮ ಉದ್ದೇಶಗಳನ್ನು ಮಾತಾಡಬೇಕು. ವಿಶೇಷವಾಗಿ ನಾವೇ ಕೆಲವೊಂದು ಸಮಸ್ಯೆಯಿಂದ ಇನ್ನೊಬ್ಬರ ಮಾತಾಡ ನಾವು ಅವರು ನ್ಯಾಯ ಕೇಳಲು ಸಾಧ್ಯ. ಹಾಗೆ ಕಲಾವಿದರಿಗೆ ಒಂದು ಚೌಕಟ್ಟಿನಲ್ಲಿ ಹಕ್ಕು ಕೇಳುವಂಥ ವ್ಯವಸ್ಥೆ ನಮ್ಮದೇ ಅಲ್ಲಿ ಒಂದಷ್ಟು ನಿಯಮಗಳಿರಬೇಕು, ನಿಬಂಧನೆ ಜೊತೆಗೆ ಕೇವಲ ಒಂದು ಪ್ರದರ್ಶನ ಮಾತ್ರ ಅಲ್ಲ, ಪ್ರದರ್ಶನದಲ್ಲಿ ಇರುವ ಸಾವಿರಾರು ಕಲಾವಿದರಿದೆ, ಅವರ ರಕ್ಷಣೆ ಮತ್ತು ಕಲ್ಯಾಣದ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ವಿಶೇಷವಾದ ಇವತ್ತಿನ ವಿಶೇಷ ಸಂದರ್ಭದಲ್ಲಿ ನಾವೆಲ್ಲರೂ ಜೊತೆಯಾಗಿದ್ದೀವಿ ಅಂತ ಹೇಳೋದು ದೊಡ್ಡ ವಿಷಯ. ಸಂಖ್ಯೆಯಲ್ಲಿ ಹೆಚ್ಚು ನಾವು ನಿರೀಕ್ಷೆ ಮಾಡ್ಕೋಬಾರ್ದು. ಸಂಖ್ಯೆ ಇರುವುದು ಇಷ್ಟೇ ಅಂತ ತಿಳ್ಕೊಳ್ತಾ ಹೋಗ್ಬಾರ್ದು. ಭಾಳಷ್ಟು ಸಂಖ್ಯೆ ಇದೆ ಕಲಾವಿದರು, ಹಾಗೆ ಭಾಳಷ್ಟು ಸಂಖ್ಯೆಯಲ್ಲಿ ಇರ್ತಾರೆ.
ಆದರೆ ನಾವು ಏನು ಕೇಳಬೇಕು ಅದನ್ನು ಕೇಳುವಾಗ ಬಹುಸಂಖ್ಯೆಯಲ್ಲಿ ಹೋಗೋದಕ್ಕೆ ಆಗಲ್ಲ. ಇವತ್ತು ಆ ರೀತಿಯ ಪ್ರಣಾಳಿಕೆಯಲ್ಲಿ ಚುನಾವಣಾ ಸಂಹಿತೆಯಲ್ಲಿ ನಾವು ಅದನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಇದನ್ನು ಬಹಳ ಸರಳವಾಗಿ ಕಡಿಮೆ ಸಂಖ್ಯೆಯಾದ ಪರವಾಗಿಲ್ಲ ಒಂದು ಮನವಿಯನ್ನು ಕೊಡುವಂಥ ಕೆಲಸ ಆಗ್ತಿದೆ. ಇದರ ಹಿಂದೆ ಆಗಲೇ ಹೇಳಿದಾಗೆ ಕಲಾವಿದರು ಒಗ್ಗಟ್ಟಾಗಬೇಕು. ಇದರಲ್ಲಿ ಜಾತಿ ಮತ ಪಕ್ಷ ಭೇದ ಇಲ್ಲದೆ ಇರಬೇಕಾಗುತ್ತೆ. ಮತ್ತೊಂದು ಸಾಕಷ್ಟು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಏನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಗ್ರೂಪ್ಗಳನ್ನು ಮಾಡ್ಕೊಂಡಿದ್ದೀವಿ. ಆ ಗ್ರೂಪ್ಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ಬೇಕಾದಷ್ಟು ಅನಗತ್ಯ ವಿಷಯಗಳೇ ಸೇರ್ತಾ ಇದೆ ಅಂಥದ್ದು ಕೂಡ ಎಲ್ರಿಗೂ ಭಾವನೆಯಲ್ಲಿದೆ. ಆಗ ಒಂದು ಗ್ರೂಪ್ ಇದಕ್ಕೆ ಸೀಮಿತ ಅಂತ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಂದೊಂದು ಗ್ರೂಪ್ಗಳು ಇಲ್ದಿದ್ರೆ ಕೆಲವೊಮ್ಮೆ ಈ ಗ್ರೂಪಲ್ಲಿ ನೀವು ಹಾಕಬಾರ್ದು ಮಾಡಬಾರ್ದು ಅಂತ ಆ ನಿಟ್ಟಿನಲ್ಲಿ ಎಚ್ಚರಿಕೆ ಕೊಡುವಂಥ ಕೆಲಸ ಆಗಬೇಕು. ಒಂದು ವಿಶೇಷ ಅಂತ ಹೇಳಿದ್ರೆ ಹೇಗೆ ನಾವು ನಮ್ಮ ಒಟ್ಟು ವ್ಯವಸ್ಥೆಯಲ್ಲಿ ನಾಲ್ಕನೇ ಅಂಗವಾಗಿ ಪತ್ರಿಕಾ ರಂಗ ಆಡ್ತಿದೆಯೋ ಅಥವಾ ಪತ್ರಿಕಾ ರಂಗ ಇದೆಯೋ ಆ ಪತ್ರಿಕಾ ರಂಗಕ್ಕೆ ಪೂರಕವಾಗಿರುವಂಥ ಮಾಹಿತಿಗಳು ಸುದ್ದಿಗಳು ಮತ್ತು ಪ್ರಚಾರದ ಕೆಲಸ ಮಾಡ್ತಾ ಇರೋದು ನಾವೇ. ಸಾಂಸ್ಕೃತಿಕ ಕ್ಷೇತ್ರದ ಬಹುಪಾಲು ಅಂಶ ಅಲ್ಲಿ ಬಿಂಬಿಸಿರೋದ್ರಿಂದ ಮತ್ತು ಗಟ್ಟಿತನವನ್ನು ಹೇಳೋದ್ರಿಂದ ಜನರಿಗೆ ತಲುಪೋದ್ರಿಂದ ಅದು ಸಾಮಾಜಿಕ ಜಾಲತಾಣದಿಂದ ಮತ್ತು ಇತರ ಎಲ್ಲ ಮಾಧ್ಯಮ ರೂಪದಲ್ಲಿ ಹೊರಬರ್ತಿದೆ. ಪತ್ರಿಕಾ ಮಾಧ್ಯಮದಲ್ಲೂ ಬರ್ತಾ ಇದೆ. ಹಾಗೆ ಅಷ್ಟೇ ಜವಾಬ್ದಾರಿ ಮತ್ತು ಜಾಗ್ರತೆಯಿಂದ ವರ್ತಿಸಬೇಕಾದ ನಮ್ಮೆಲ್ಲ ಕರ್ತವ್ಯ. ಹಾಗೇನೆ ಒಂದು ವಿಷಯ ಅಂದರೆ ಇವತ್ತು ನ್ಯಾಯ ಕೇಳುವಂಥ ಸಮಯದಲ್ಲಿ ನಾವು ಇನ್ನು ಮುಂದಾದರೂ ಇಂಥವ್ರು ಬರಲಿಲ್ಲ, ಇಂಥವ್ರು ಬರಬೇಕಾಗಿತ್ತು, ಅವ್ರು ನಮ್ಮ ಜೊತೆ ಕೈ ಸೇರಿಸಿಲ್ಲ ಅಂತ ಯಾವುದು ಮಾತು ಬೇಡ. ಎಲ್ಲರೂ ಇರ್ತಾರೆ, ಪ್ರತಿಯೊಬ್ಬರಿಗೆ ಅವ್ರದ್ದೇ ಆದ ಒಂದು ಸಮಸ್ಯೆಗಳಿರ್ತದೆ, ಅವ್ರದ್ದೇ ಆದ ಒಂದು ಕಾಲಮಿತಿ ಇರ್ತದೆ. ಅದರೊಳಗಡೆ ಎಲ್ಲರೂ ಬಂದಿರುವ ಈ ಅವಧಿಯಲ್ಲಿ ಎಲ್ಲರಿಗೂ ಕೂಡ ನಾನು ಶುಭ ಹಾರೈಸ್ತೇನೆ ಮೊದಲಾಗಿ. ಮತ್ತು ಮುಂದೆ ನಾವು ಇನ್ನು ವಿಶಾಲವಾಗಿ ಚಿಂತಿಸುವಂಥ ಕೆಲಸ ಆಗಬೇಕು ಅಂತ ನಾನು ಒಂದು ಸಣ್ಣ ಮಾತು ಆಗಲೇ ಹೇಳಿದ್ದೀನಿ. ಕಲಾವಿದರ ಕಲ್ಯಾಣಕ್ಕೆ ಈಗಾಗಲೇ ಶ್ರಮಿಸಿರುವ ಸಂಸ್ಥೆಗಳಿದೆ. ಆದರೆ ಅದಕ್ಕೊಂದು ಹಕ್ಕಿನ ರೂಪದ ನಿಬಂಧನೆಗಳು ಹಾಕ್ತಾ ಅದು ವಿಶಾಲವಾಗಿ ಬೆಳಿಬೇಕಾಗಿದೆ. ಆ ಮೂಲಕ ಎಲ್ಲ ಕಲಾವಿದರಿಗೆ ನ್ಯಾಯ ಸಿಗಬೇಕು. ಅಷ್ಟೇ ಅಲ್ಲ, ಬದುಕಿಗೆ ಒಂದು ಹೊಸ ರೂಪ ಕೂಡ ಬೇಕಾಗುತ್ತೆ. ನಾವು ಏನಾಗುತ್ತೆ, ಸಮಸ್ಯೆ ಬಂದಾಗ ಒಂದು ಪತ್ರಿಕೆ ಮೂಲಕ ಅಥವಾ ಸಾಮಾಜಿಕ ಜಾಲತಾಣದ ಮೂಲಕ ಒಟ್ಟಿಗಾಗ್ತೀವಿ. ಒಂದು ವ್ಯಕ್ತಿಗತ ಅಂತಲ್ಲ, ಸಾಮೂಹಿಕವಾದಂಥ ಸಮಸ್ಯೆ ಇರ್ಬೋದು, ಸೇರ್ತೀವಿ, ಆಮೇಲೆ ಅದನ್ನು ಮರೆತು ಬಿಡ್ತೀವಿ, ಆಮೇಲೆ ಅದು ಮುಂದೆ ಬದುಕಾಗ್ತಾ ಇರೋದಿಲ್ಲ. ಆದರೆ ಅದರ ಹಿಂದಿರತಕ್ಕಂಥ ಶಕ್ತಿಗಳ ಜೊತೆಗೆ ನಾವು ತುಂಬ ಅವರಿಗೆ ಸಹಾಯ ರೂಪದಲ್ಲಿ ಸಂಸ್ಥೆಗಳು ಮುಂದಾಗಬೇಕು. ಆ ರೀತಿಯ ರಂಗಸಭೆಲ್ಲ ದೊಡ್ಡ ಯೋಜನೆ ಹಾಕಿಕೊಂಡಿದೆ ಅಂತಲೂ ಕೂಡ ನನಗೆ ತಿಳಿದು ಬಂದಿದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ಸಾಗಲಿ. ಮತ್ತು ಎಲ್ಲರ ಒಂದು ಶ್ರಮ, ಕಲಾವಿದರಿಗೆ ಹೆಚ್ಚಿನವರಿಗೆ ಬೇರೆ ಕೆಲಸ ಏನು ಬರಲ್ಲ. ಮಾತು, ಚಲನೆ, ಭಾವನೆ ಇಷ್ಟೇ ವ್ಯಕ್ತಪಡಿಸ್ತದೆ. ಮಾತಿನಲ್ಲಿ ಹೇಳೋಕ್ಕೆ ಸಾಧ್ಯ ಆಗೋದು ಚಲನೆಯಲ್ಲಿ ಇರ್ತದೆ, ಬಿಟ್ಟರೆ ಭಾವನೆಯಲ್ಲಿ ವ್ಯಕ್ತಪಡಿಸಲಿ ಮುಗೀತು ಅಂತ. ಆದರೆ ಅದನ್ನು ವಿಶಾಲವಾಗಿ ತುಂಬ ವ್ಯಾಪ್ತಿ ಮಟ್ಟದಲ್ಲಿ ಅದನ್ನು ವಿಸ್ತರಿಸಲಿಕ್ಕೋಸ್ಕರ ನಾವು ಇವತ್ತು ಇಷ್ಟು ಜನ ಸೇರಿದ್ದೇವೆ. ಅದು ಮುಂದುವರಿಲಿ ಆಶಿಸ್ತೇನೆ. ಸಾಕಷ್ಟು ಗಣ್ಯರಿದ್ದಾರೆ, ವಿಜಯ್ ಕುಮಾರ್ ಕೋಡೇಲ್ಬಳ್ಳಿ ಅವರು, ಕಿಶೋರ್ ಅವರು, ದೇವದಾಸ್ ಕಾಪಿಕೊಂಡ್ ಅವರು, ಬಂಗೇರವರು, ಹಾಗೆ ಯಕ್ಷಗಾನ ರಂಗದವರು ಇದ್ದಾರೆ. ಇಲ್ಲಿ ನಾವು ಬಹಳಷ್ಟು ಸಾಂಸ್ಕೃತಿಕ ಕ್ಷೇತ್ರ ಅಂದರೆ ಒಂದು ಪ್ರದೇಶದ ಒಟ್ಟು ವೈಭವವನ್ನು ನೋಡಬೇಕಿದ್ರೆ ಸಾಂಸ್ಕೃತಿಕವಾಗಿ ಎಷ್ಟು ಬೆಳೆದಿದ್ದಾರೆ ಅಂತ ಅನ್ಸೋದು. ನಾವು ಒಂದು ರೀಜನ್ ಯಾವುದೇ ರೀತಿ ಬೆಳೆದಿದೆ ಅಂತ ಹೇಳಬೇಕಾದ್ರೆ, ಯಾವುದಾದ್ರೂ ರಾಜ್ಯ ಆಗಲಿ ದೇಶ ಆಗಲಿ ಬೆಳೆದಿರ್ಬೇಕಂತಿದ್ರೆ ಸಾಂಸ್ಕೃತಿಕವಾಗಿ ಹೇಗೆ ಬೆಳೆದಿದೆ ಅಂತ ನೋಡಿದಾಗ ಆ ರಾಜ್ಯ ಎಷ್ಟು ಸಂಪನ್ನ, ಎಷ್ಟು ಸಮೃದ್ಧಿ ಅಂತ ತಿಳ್ಕೊಳ್ಳೋದು. ಆ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಕ್ಷೇತ್ರ ನಾವೆಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡೋಣ, ಎಲ್ಲರೂ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ನಾನು ಜೊತೆ ಸೇರ್ತೀನಿ. ಧನ್ಯವಾದ. ಕಲಾವಿದರಿಗೆ ಮಾತಾ ವಿಷಯದಲ್ಲ ಸಹಕಾರ ತೆಗೆದು ಅಕ್ಲೇನ ಮಿತ್ತೆ ಮಸ್ಕಿರಿ ಮತ್ತೊಂದು ಅಥವಾ ಬುಕ್ಕಂಜಿ ಅಕ್ಲೆ ನೆಕ್ಕನ್ನು ಈ ಕಲಾವಿದರು ಮಾತ್ರ. ಕಲಾವಿದರಿಗೆ ನಿಜವಾದ ಹೆಚ್ಚಿನ ಕಲಾವಿದರಿಗೆ ಹೂವೇ ವಿಷಯ ಗೊತ್ತಿಜ್ಜಿವಂತ ಯಾಂಸನ ದಯಪಂಡ ಮಾತಾ ವಿಷಯದ ಪಳಗಿನಾಗಲೇ ಕಲಾವಿದರು ಒಂದು ಡಾಕ್ಟರ್ ಆದಿಪ್ಪು, ಇಂಜಿನಿಯರ್ ಆದಿಪ್ಪು, ಏರ್ಲಾದಿಪ್ಪು. ಹಾಗಾಗಿ ಕಲಾವಿದ ಅಂಡ ಆನಂದಿನ ಮಾತಾ ವಿಷಯ ಮತ್ತೆ ಗೊತ್ತಿದ್ದಾಗಲಿ ಆಂಡ ಈ ಕಲಾವಿದರ ತೂಪುನ ಒಂದು ದೃಷ್ಟಿ ಆನ ರಂಗ ನೆಟ್ಟುಪ್ಪಾಗ ಒಂಜಿ ಮೇಕಪ್ ಉಡುಪ್ಪಾಗ ಪೊರ್ಲಡೆ ತೂದಂಜಿ ಅಭಿನಯ ಮನಸ್ಸಿಗೆ ಸಂತೋಷ ಆಗ್ತದೆ. ಬಿಗೈ ಪೋಯಿ ನಡೆದ ಬೊಕ್ಕ ಆ ರಂಗ ದೆತ್ತದ ಆಕಲ ನೈಜ ಜೀವನ ಬಂದಾಗ ಬೊಕ್ಕ ಹಾಕಲಿ ಹೆಂಚೆ ಹಾಕಲಿ ಹಾಕಲಿ ಒಂಥರ ತೂಪುನಿದ ಈಜನ್ನ ದಯಪಂಡ ಈ ಕಲೆ
ಕಲೆನ ನಾವು ಅಂಚಾರು ಪೂರ್ಣದಾದ ಒಂಜಿ ಕಾಲಡು ಕುಡ್ಲಡು ಕೆಲವಾರು ನಾಟಕ ತಂಡವಾಗಿರ್ತದೆ ಅಪ್ಪಾಗ ಕೆಲವರಿಂದ ಈ ಕಾರ್ಮಿಕರು ವಿಜಯಕುಮಾರ್ ದೇವರು ಒಕ್ಕ ನಮ್ಮ ಮ್ಯೂಸಿಕ್ ಏಕೆ ವಿಜಯರು ಅದೇ ಮನವಲ್ಲ ಹೆಚ್ಚಿನ ಕಲಾವಿದರಲ್ಲಿ ಆ ಒಂಜಿ ವಿಷಯಗಳು ಮತ್ತೆ ಕಷ್ಟ ಏತು ಮಾಡಿದ್ವಿ ಆ ಒಂಜಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಬೊಕ್ಕ ಇಲ್ಲರ್ಬೋದು ಗುಲ್ತನ ಉಂಟು ಸತ್ಯ ಅವೇ ಇತ್ತೆ ಅವೇನು ಒಂಜಿ ರಾಜಕೀಯದ ಒಂಜಿ ಇಡೆಟ್ಟು ಒಯ್ತೊಂದು ಐನೇ ಬಂಡವಾಳ ಅಂತದ್ದು ಬೊಕ್ಕಂಜಿ ಅಕ್ಲ ನಿತ್ಯ ದಬ್ಬಾಳಿಕೆ ಮಲ್ಪಂಚ ನಿತ್ಯಂಜಿ ಒಂಜಿ ಕಾರ್ಯಕ್ರಮ ಅಂತದ್ದು ಮನಸ್ಸು ಮಸ್ತ್ ಬೇಜಾರು ಮೊನ್ನೆ ಸಾಧಾರಣ ವಾಟ್ಸಪ್ ಐಟಂటే ಒಂಜರ ಗಡ್ಡು ಪೇಜಿ ಬರುತ್ತೇವೆ ಕೆಲವೊಂದು ಆಯ್ದ ಗೇರ್ನಾಗ ಆ ಒಂಜಿ ಕಾಲಡೆ ಹೆಂಚಾಯ್ತು ಉದಾಹರಣೆಗೆ ದೇವರನ್ನು ಬಂದಾಗ ಏಳು ಮಕ್ಕಳಂತ ಬರೀ ನಾವು ಇನಿಮುಟ್ಟೆ ಹಾಕ್ತೀವಿ ಎಂಕಲನೇ ಕೆಲವು ಬಗೆಯ ಕೆಲವು ಐತಿಹಾಸಿಕ ಪೌರಾಣಿಕ ಮಾತ್ರಕ್ಕೆ ಹೋಗುತ್ತೆ ಮೂಲ ಕುಡ್ಲಾಡಿ ಸಿಟ್ಟಿಟ್ಟು ಒಂಜಿ ಕಾಲ ಒಂಜಿ ಅಪಗ ಈ ಕೊರಗ ಜನ ಮುಂದೆ ನಾಟಕ ಹೋಗುದಾಗಲೇ ಆ ಊರಾಗ ಪೂರ ಕುತ್ತಾರ ಹೋದು ಕೈ ಮುಗಿದು ಪ್ರಸಾದ ಭಗವಂತ ಮಾತನಾಡಿ ಗಿಡವಂತೇವೆ ಮಾಡುತ್ತೇವೆ ಕತೆ ಬೊಕ್ಕಂಜಿಗಡೆ ಇದರಲ್ಲಿ ಕಾರ್ಮಿಕದ ಆಲಿ ದೈವ ನಾಟಕ ಬಂತೇವೆ ಇದು ಕೆಲವು ಕಾಲದಲ್ಲಿ ಮುನ್ಕೊಳ್ಳೇದು ಆ ದರ್ಶನದಪ್ಪ ಎಂಚೆಂಚ ಕಡೆಗೆ ಆಗಿರ್ಬೋದು ಒಂದು ದಿಕ್ಕಲು ಪ್ರಶ್ನೆಗಳಿಗೆ ನಿಖಲ್ನ ಕಾಣಿಕೆ ಅಲ್ಪ ಸಂತದ್ದು ನೀ ಪ್ರಶ್ನೆ ಹೋಗಬೇಕು ನಿಖಲ ಕಾಣಿಕೆ ಅಲ್ಪ ಸಂತದ ಇದು ನಮ್ಮ ಉಡುಪಿಯ ಪ್ರಭಾಕರ್ ಕಲ್ಯಾಣಿ ಆಗ ಒಂಜಿ ನಾಟಕ ಒಂಬ ಸತ್ಯ ಗೊಬ್ಬನ ಒಂಜಿ ಒಣ್ಣ ನೈಟ್ ಬರ್ಬೋದು ಅವೊಂಜಿ ಶಕ್ತಿ ಬಂಡ ವಿಚಿತ್ರ ದಾಲ ಒಂಜೇ ಪನ್ನ ಡೈಲಾಗ್ ಆಡ ಪನ್ನ ಆ್ಯಕ್ಷನ್ ಆಡು ತತ್ತದು ಬಂದು ಅಪ್ಪ ಅಂಚಿನ ಒಂದು ಕಲಾವಿದಾಗ ಅಲ್ಪ ಕಲಾವಿದ ನೆಟ್ಟು ಆ ದೇವ ಶಕ್ತಿ ತೋರಿಸಬೇಕು ಅಂಚಿನ ಏತ ವಿಷಯಗಳು ಏತೋ ಇಂಚಿನ ಗುಪ್ತವಾಯಿನ ಕೆಲವು ಸನ್ನಿವೇಶ ದೈವ ಸಾನ್ನಿಧ್ಯವು ಕೂಡ ಈ ಕಲಾವಿದರ ಲೇಖಕರಾದ ಕಲಾವಿದರ ನಾಟ ನಡೆ ಸಾರ್ವತ್ರಿಕವಾದ ಬರೆಯಲು ಕಾರಣ ಆದರು ಪಂಚಾಯತ್ ತುಂಬ ಇಂಚಿನ ಕಲಾವಿದರ ಮಲ್ಪನಂಚಿನ ಈ ಕಾರ್ಯಕ್ರಮಗಳಿಗೆ ಈ ಒಕ್ಕಲಿನ ದಬ್ಬಾಳಿಕೆ ಅಥವಾ ಒತ್ತಡಕ್ಕೆ ನಾನು ಉಂಟಾವನಂಚಿನ ಕಾರ್ಯಕ್ರಮ ಮಾತಾಡ ಸೇರಿ ಮಲ್ಕೊಂಡು ಮಾತಾಡಲಿಕ್ಕೆ ಒತ್ತಡ ಮಾಡೋಕ್ಕೆ ಇನ್ನೊಂದು ಎರಡು ಪಾತ್ರಗಳು ಉಂಟಾಗ ನಮಸ್ಕಾರ ಕೇಳತ್ತ ವೇದಿಕೆ ಪೂರ ರಂಗ ಭೂಮಿದ ಏತೋ ಕಲಾವಿದರನ್ನು ಸೃಷ್ಟಿ ಮಾಡಿದ ನೆಚ್ಚಿನ ತಂಡವನ್ನು ರಚನೆ ಮಾಡೋದು ಆಯ್ತಾ ಬೇನೆ ಬೇಜಾರನ್ನು ಪೂರ ತಿಂಗಳು ನಿಂಗೊಂದು ಬಂಗ ಬೈದಿನ ವ್ಯವಸ್ಥಾಪಕರಿದ್ದೇನೆ ನಿರ್ಮಾಪಕರಿದ್ದೇನೆ ಅಂಚಿನ ಬೆನ್ನಿನ ಅಂಚಿನ ಇಂಗ್ಲೆಂಡ್ ಸಾದಿ ಪಾಡ್ತಿನ ಅಂಚಿನ ಹಿರಿಯರಿದ್ದೇನೆ ಯಕ್ಷಗಾನ ಕಲಾವಿದ ಅಶೋಕಣ್ಣಿದ್ದೇನೆ ಅಂಚಿನ ಗುರುಕುಲು ಅಲ್ಲೂ ಸರ್ ಪೂರ ವೇದಿಕೆ ಪೂರ ಗಣ್ಯರು ಮಧು ಬಂಗೇರು ಒಂಜಿ ಬಂಗಾರದಂಚಿನ ಕೆಲಸ ಮಾಡ್ತಾರೆ ಮಧು ಬಂಗೇರ ಬಂಗಾರ ಒಂಜಿ ಒಂಜಿ ಮುತ್ತುವರ್ಚಿದ್ದೊಂದು ಇಂದು ನಾವು ವಿಜಯನಡ ಒಟ್ಟು ಕುಂದು ಪಾತೆರ್ದು ವಿಶ್ವಶಕಡ ಪಾತೆರ್ದು ಮಾತ ಕಲಾವಿದರನ್ನು ಒಟ್ಟು ಮಾಡ್ತಾರೆ ಕಲಾವಿದರು ಪಟ್ಟಿ ಕೂಡಲೇ ಒಂಜಿ ಟೈಮ್ ಭಾರಿ ಸಸಾರ ಮಾಸ್ಟರ್ ಪಂಡಿರು ಒಂಜಿ ಟೈಮ್ ಭಾರಿ ಸಸಾರ ಆ ಸಸಾರಕ್ಕೆ ಪೂರ್ತಿ ಇತ್ತಿ ಇತ್ತೆ ಕಲಾವಿದರು ನೀವು ಆಫೀಸಲ್ಲಿ ಕೂತ್ಕೊಂಡಾಗ ಆಫೀಸಲ್ಲಿ ಲಗ್ನ ಏತ್ ಮಲ್ಲ ಜನರ ಹೊಡೆ ಲಗ್ನ ನಮಸ್ಕಾರ ಈಗಿನ ತಾತ್ಸಾರ ಭಾವನೆ ಹೋದ್ರು ದೆಪ್ಪದ ನಮ್ಮ ದಯಪಟ್ಟು ನಮ್ಮಡಕ್ಕಿನ ಕಲೆಯನ್ನು ತೋಚ್ಪಾದ ದೆಪ್ಪದಿನ ಏತ್ ಮಲ್ಲ ಒಂಜಿ ಎ ಸಿ ಅವಾರ್ಡು ಡಿ ಸಿ ಅವಾರ್ಡು ಏರ್ಲ ಗೌರವ ತಿಳ್ಕೊಂಡ ನಮ್ಮ ಆ ಕಲೆಯನ್ನು ತೋಚ್ಪಾಡಿಟ್ಟು ಅವೇ
DC ಅವಡೆ ಆ ಕಲೆ ಕಥೆ ಗೌರವ ಬರಬೇಕು ಅಂಚಿನ ಕಲೆಯನ್ನು ಸೃಷ್ಟಿ ಮಾಡ್ತಿನಕ ನಮ್ಮ ಇನಿ ನಮ್ಮ ಮಿತ್ತು ಒಂಜಿ ದಬ್ಬಾಳಿಕೆ ಬಂದಾಗ ಅವು ಭಾರಿ ಬೇಜಾರು ಸಂಗತಿ ನಮ್ಮ ಹೊರನಲ್ಲಿ ಹಾಕಿ ಕೊಟ್ಟು ಸಾಮಾಧಾನ ವೇದ ದಂಡ ನಾವು ಸ್ವಲ್ಪ ಸಾಧಾರಣ ರೂಪಾಯಿ ದಂಡ ಬನ್ನವಂತ ಲೇಟು ಆನ ಮನ್ಪನಗಳನ್ನ ಬಚ್ಚಿ ದಯ ಬಂದಾಗ ಮಾತ ಪ್ರತಿಯೊಂಜಿ ಡೈಲಾಗ್ ಬಂದಾಗೆಲ್ಲ ಕೋಡಿಗೇನಿ ಏನಾಯ್ತು ಭಯೋತ್ಪಾದಕ ನಮ್ಮ ಹತ್ರ ಕೋಡಿ ಇದು ಭಾರಿ ಬೇಜಾರು ಸಂಗತಿ ಭಾರಿ ಬೇಜಾರು ಒಂದು ದೈವನಾಡು ನಾವೇನಾಡು ನಮ್ಮ ಊರಿಗೆ ಇಲ್ಲ ಮತ್ತು ನಮ್ಮ ಇಲ್ಲ ಪ್ರತಿಗೆ ಒರಿಯಲ್ಲ ಇಲ್ಲಲ್ಲ ದೈವದ ಮೂಲ್ಯದ ಒಂದು ಪ್ರಥಮ ನಾಟಕ ಮಾಡ್ಕೊ ತಗೊಂಡು ನಮ್ಮ ಪುತ್ತಾರಿಗೆ ಹೋಗ್ಬಾರ ಒಡೆಗಳ ಹೋಗ್ಬ ಅಂತ ದೈವದ ಪ್ರಸಾದವನ್ನು ದೀದು ಆ ಗಣಪತಿ ಜಿಲ್ಲೆಯ ಪ್ರಸಾದನ ಸಾಯ್ತು ದೈವದ ನಮ್ಮೊಂದು ಬಂದಿನಾಗ ನಮ್ಮ ತಮಾಷೆ ಹೋಗೋದು ಮಾತಾಡ್ಬಾರ್ದು ಒಂದು ಕ್ರಿಯೇಟ್ ಮಾಡ್ತದೆ ಕೆಲವು ಇಂಚಿಪ್ಪು ಕೆಲವು ಮೇಧಾವಿಲ್ಲ ಇಂಚಿಪ್ಪು ಮೇಧಾವಿಲ್ಲ ಮೊದಲೆಲ್ಲ ಮೇಧಾವಿಲ್ಲ ಅದ ಪುರಾಣನ ಬರೆತಿನಂಚಿನ ಮೇಧಾವಿ ಅಕ್ಕಿರ್ತಿ ತೊಂದರೆ ಈ ಲೆಕ್ಕ ತೆಚ್ಚ ಕಲ್ತಿ ಕೂಡಲೇ ಅವು ಅಂಚಿನ ಅವು ಕಲಾವಿದರು ಪಾಪ ಅದನ್ನ ಬಂಜಿದ ನೆಕ್ಕು ಮಲ್ಪೇರು ಅವುದಲ್ಲ ಮಕ್ಕಳ ಮಲ್ಪನದ್ದು ಗೋಡನ್ನು ಮಲ್ಪನಂತ ಒಂದು ಕಲೆ ಒಂದು ಕಲೆಗೆ ಪ್ರೋತ್ಸಾಹ ಒಂದು ಒಳ್ಳೆಯ ವಿಷಯ ಅವ ಶೋಧಿತ ಗುಳಿಗೆ ಅವ ಏತೋ ಕಲಾವಿದರಿಗೆ ಒಪ್ಪುಕೊಂಡು ನಾವು ಏತೋ ಕಲಾವಿದರನ್ನು ಅವು ಉಳೆಪಾಡು ಏತೋ ಪ್ರದರ್ಶನಗಳು ಏತೋ ಸಂಘ ಸಂಸ್ಥೆಯಲ್ಲಿ ಏತೋ ಶಾಲೆ ಅವು ಉದ್ದಾರ ಪ್ರತಿಯೊಂದು ನಾಟಕಲ್ಲ ಪ್ರತಿಯೊಂದು ನೆಟ್ಟಲ ಇತ್ತಲ್ಲ ಹಾಳು ಮಾತಿನಂತಂದು ಎಟ್ಟನೇ ಹಾಕ್ತೀನಿ ನಾವು ಅಂಚಾದ ಕಲಾವಿದರೇ ಈ ನಮ್ಮದೊಂದು ಕೋಡಿಗೆ ಅಭಿನಯ ಮಾಡ್ತಾರೆ ಕೋಡಿಗೆ ಒಂದು ಡೈಲಾಗ್ ತತ್ವದ ಬರ್ತದ ಮನದಲ್ಲಿ 10 ಜನ ಆ ಡೈಲಾಗ್ ಬಿಟ್ಟಿದೆ ಇನ್ನೊಬ್ಬರ ಒಂದು ಭಯದ ವಾತಾವರಣ ನೋಡು ದೈವದೇವರು ಯಾಪ ಬೈದ್ಯ ಅಶೋಕ ನೋಡೋದು ಯಕ್ಷಗಾನ ನೋಡೋದು ಯಾಪೋಟ್ ದಿಂಚಿ ಪ್ರತಿ ಪೌರಾಣಿಕ ಪ್ರಸಂಗ ನೋಡಿದ್ರೆ ದೈವ ಬೇಡ ಯಕ್ಷಗಾನ ಇತ್ತೆಲ್ಲ ಧರ್ಮಸ್ಥಳ ಇತ್ತೆಲ್ಲ ದೈವ ಆಡವ ಅವ ಹೇಳೋದು ನಮ್ಮ ಇತ್ತಿನಂತ ಅಲ್ಲ ಐತದಲ್ಲ ಮಿಸ್ಟೇಕ್ ಇತ್ತು ನಮ್ಮ ನಾವು ಮಿಸ್ಟೇಕ್ ಮಾಡ್ತಾರೆ ನಾನು ಚೂರು ಬಿಟ್ಟರೆ ಅದಾದ ನಂತರ ಅಭಾಸ ಅವಾಗ ನನ್ನ ಕಲ ಪರವಾಗಿ ನಮ್ಮ ಡಾಕ್ಟರ್ ನಾನು ಕೆಲವು ಸರ್ತಿ ದಾದಾಪುರ ಬಂದಾಗ ಮೇಲ್ಗಡೆ ಹಾಗೆ ಬರ್ಕೊಂಡು ಬಂದಾಗ ಭಾರಿ ಬೇಜಾರ ಕಲಾವಿದರಿಗೆ ಬೆಲೆನೇ ಇರ್ತಾರೆ ಹಾಕೋದು ಇನ್ನೂ ಈ ದಬ್ಬಾಳಿಕೆ ಉಂಟು ಒಂದು ಮುಕ್ತವಾದ ರಂಗೋಡು ಮತ್ತು ನಾಟಕ ಮಾಡ್ತಾರೆ ಕಲಾವಿದರಿಗೆ ಒಂದು ಅವಕಾಶ ಕೊಟ್ಟು ನಮ್ಮೊಂದು ಮನವಿ ಪೂರಾ ಪಾಯಿಂಟ್ಸ್ಲ ಬೈದು ನಾವು ಸೋದೆ ಪೂರಾ ಪಾಯಿಂಟ್ಸ್ ಹಾಕೊಂಡು ಕರೆಕ್ಟ್ ಒಬ್ಬೊಂದು ದೈವದ ಒಬ್ಬೊಬ್ಬ ನಾಟಕ ಮಾಡಿದಾಗ ಆ ಬರೆದ ನಾಯಕ ಅವರ ಕಲಾವಿದರಿಗೆ ಅವರು ಕೊಡುಗೆ ಒಂದು ಜೀಪ್ ಬತ್ತು ಬಿಟ್ಟರೆ ಕೊಡುಗೆ ಅಭಿಷೇಕ್ ಜರ್ತಿ ನಾಲ್ಕು ಜರ್ತಿ ಮಾಡ್ತಾರೆ ಹೆಚ್ಚಿನ ವಾತಾವರಣ ಐನೊಂದು ಮುಕ್ತವಾದ ಅಣ್ಣನಿಗೆ ಬಲೆ ಒಂಚೂರು ಮಾತಾಡೋದು ಇನ್ನು ಸ್ಕ್ರಿಪ್ಟದ ಬಗ್ಗೆ ಒಂಚೂರು ತಿದ್ದೋಡಿ ಸರಿಯಾಗಿ ಈಗಲೇ ಬೇಜಾರಾಗ್ತದೆ ತಿದ್ದೋಡಿ ಆಯ್ತು ಮೊದಲು ಸಂಗತಿ ಈ ವಾತಾವರಣ ಐತಿ ಡೈರೆಕ್ಟ್ ಅಟ್ಯಾಕ್ ಬರ್ಕೊಂಡು ಕಲಾವಿದರ ಕಾಲ ಕಲಾವಿದರಿಗೆ ದಾನ ಶಕ್ತಿ ಇದೆಯಾ ಕಲಾವಿದರಿಗೆ ಕೆಲವರು ಬ್ಯಾಕ್ಗ್ರೌಂಡ್ ಇದೆಯಾ ಖಂಡಿತ ಉಂಟು ಪ್ರತಿಯೊಂದು ಕಲಾವಿದರಿಗೆ ಕೆಲವರು 10 ಜನಕ್ಕೆ ಎಣ್ಣೆ ಇರಲಿ ಒಂದು ಕಲಾವಿದ ಬೇಗ ಪಾಡಿಗೆ ಇಲ್ಲ 5 ಪಕ್ಕ ಗೊತ್ತಾಗ ಒಂದು ಕಲಾವಿದ ಅವಹೇಳನ ನಮ್ಮ ಮಾತಾಡಲ್ಲ ಒಟ್ಟಾಗ ಅಂತ ಮಾತಾಡಲು ಗೊತ್ತಾಗ್ತದೆ ನಮ್ಮ ಮನ್ಪೂಜ ನಮ್ಮ ವೈದ್ಯಲಜ್ಜ ಕಲಾವಿದರು ಬಂದ ದಾಲ ಜಾಗ್ರಾಟ್ ನಿರ್ಮಲ ತೊಂದರೆ ಜಾಗ್ರಾಟ್ ಪಾಂಡವ ತೊಂದರೆ ಇಂಚ ಏನೊಂದು ಬೇರೆ ಅವ್ರು ರಾಂಗ್ ಚಿಂತನೆ ಪ್ರತಿ ಒರಿಯಾಗಲ ಕೇರ್ ಹಾಕೊಳ್ಳಿ ರವಂಜಿ ನೆನಪು ಏನು ಕಲ್ಪನೆ ಇಲ್ಲ ಪ್ರತಿ ಒರಿಯಾಗಲ ಕೇರ್ ಹಾಕೊಳ್ಳಿ ಆಡ ಬುಚ್ಚು ಸೌಹಾರ್ದತೆ ಇಟ್ಕೊಂಡು ಆ ವಿಷಯವನ್ನು ನಮ್ಮ ಸೌಹಾರ್ದತೆ ಪಾತ್ರ ಪೂರ ಸರಿಯಾಗ್ಬೋದು ಇದು ಪಾತ್ರ ಅಂದರೆ ಒಂದು ಮೂಲೆ ಡೋಲ್ಲ ತೆಗೆದಪ್ಪ ಅದು ಒರಿಯಾಗ ಎದುರು ಅದು ನೀರು ಕಡಪುಂಡಾಯ ಪಾಪದ ನಡುಗುತ್ತಿಕೊಂಡು ಪಕ್ಕ ಪಕ್ಕ ಚಟ್ನಿ ಆಯರು ರಾಯ ಸಾಬೀತು ಕರದನ್ನೇ ಸಾಬೀತು ಹೆಚ್ಚಿನ ಪರಿಸ್ಥಿತಿ ನಮ್ಮ ತುಳುನಾಡು ಬರಲಿ ಎಲ್ಲ ಅಭಿಪ್ರಾಯ ಪ್ರಕಾರ ಕಲಾವಿದರಿಗೆ ಒಂದು ಮುಕ್ತವಾದ ರಂಗಭೂಮಿಗೆ ಅಥವಾ ಇನ್ವಾಲ್ವ್ಮೆಂಟೆಡ್ ನಾಟಕ ಮಾಡ್ಕೊಂಡು ಪರಿಸ್ಥಿತಿ ಬರೋದು ಕೋಡಿ ಅದೇ ಸ್ಟೇಜ್ ಉತ್ಪನ್ನಗಲ್ಲ ಅವ್ರಿಗೆ ಕಾರು ಡಾಕ್ಟರ್ ಉತ್ಪನ್ನ 3 ಡೈಲಾಗ್ ಅವ್ರು ಕೊಂಡು ಅವಾಂಚ ಆಯಿತು ಈ ಒಗ್ಗಟ್ಟು ಒಂದು ಎಲ್ಲೇ ಒಗ್ಗಟ್ಟಾಗುತ್ತೆ ಇದು ಭಾರಿ ಸ್ಟ್ರಾಂಗ್ ಒಗ್ಗಟ್ಟು ಅವರು ಮಾತೆಲ್ಲ ನೆಟ್ಟು ಜಾತಿ ಮತ ಮೇಲೆ ಹೋಗಲು ಕೊಚ್ಚಿ ಆ ತಂಡ ಈ ತಂಡ ಕೊಚ್ಚಿ ಕಲಾವಿದರಿಗೆ ಒಂಜಿ ಮಾತ ಕೆಂಪಿ ಹೌದಾ ಪಾತ್ರ ರೀತಿ ಒರೇ ಪುಗಿಯಲು ಕೊಡ್ಕಪ್ಪ ಖಂಡಿತವಾಗಲ್ಲ ನಮಗೆ ಎದುರು ಪಾತ್ರ ಒಂಚೂರು ಆಲೋಚನೆ ಮಾಡ್ತೀವಿ ಅದು ಸ್ಟ್ರಾಂಗ್ ಉಳ್ಳೇರು ಮಾರೆ ಪಾತ್ರ ಬರಲಿ ಸ್ಟ್ರಾಂಗ್ ಉಳ್ಳೇರು ಪಂಪಿನಲ್ಲಿ
ಕುದುರೆಯನ್ನು ಉತ್ತೋಡು ಅದು ದಾಲಜಿಗೆ ಅಂದ ದ್ರಾವಡ ಅಕ್ಕಲ ಶಕ್ತಿ ಉಂಟು ಅವು ಅಕ್ಕ ಕೋಪ ಬರ್ತದೆ ಅಕ್ಕಲ ಖುಷಿಯಾಗಿದೆ ಅಕ್ಕಲಿಗೆಲ್ಲ ಗರ್ವ ಬರ್ತದೆ ಕಲಾವಿದರು ಕಂಡು ಅವರು ಸ್ಟೇಜ್ ಮುಂಚೆ ಪ್ರಿಪೇರ್ ಆಗಿದೆ ಅಣ್ಣ ದ್ರಾವಡ ಜೋರ್ಲ ಬಂದು ಅವು ಎಚ್ಚರಿಕೆ ಅಕ್ಕಲಿಲ್ಲ ಹೊರಡೋದು ಪಕ್ಕ ದೈವದೇವರಿಗೆ ಅನ್ಯಾಯ ನಿಜವಾದರೂ ಮಾಡ್ತಾರೆ ಬಲ್ಲಿ ವ್ಯಾಪಾರ ಬಲ್ಲಿ ನಮ್ಮೊಂದು ಐದು ದೈವರು ಐದು ಒಂಜಿ ಮಕ್ಕಳ ವ್ಯಾಪಾರ ಮಾಡ್ತಾರೆ ಬಲ್ಲಿ ಆಂಡ ಈತ್ನಾಟತ್ವಿನ ಯಾನ್ ಮಟ್ಟಕ್ಕೆ ಪೂರೆಲ್ಲ ಗೌರವ ಕೊಟ್ಟು ಅವು ಎಂಚ ಐದು ದಾದ ಗೌರವ ಕೊಡ್ತಾ ಕೊರತೆ ಮಲ್ದೇರು ಪ್ರತಿಯವರೆಲ್ಲ ಕೈ ಮುಗಿದು ತಪ್ಪು ನಟ್ಟದ ಮಲ್ದೇರು ಒಂಜಿ ನುಪ್ಪದ ಪಡಿಯ ಉಪ್ಪು ಒಣಸ ಪಡಿ ಒಂಜಿ ಪ್ರಕಾರ ಒಂಜಿ ಬೇತೆ ಬೇತೆ ರೀತಿಯಲ್ಲಿ ತೋರಿಸ್ಬೋದು ಚಾಕಚಕ್ಯತೆ ಅವರೆಲ್ಲ ಮಕ್ಕಳ ಮಾಡ್ಕೊಂಡು ಒಂಜಿ ದೈವಗಳನ್ನ ಕಾರ್ಮಿಕರು ತೋರಿಸ್ಬೋದು ಕೆಲವು ಕಡೆ ಐದು ನಮ್ಮ ಮಕ್ಕಳ ಲೆಕ್ಕ ಈಗ ಕಾಂತಾರ ಬರ್ತದೆ ಕಾಂತಾರ ಇಡೀ ಜಗತ್ತಿನ ತೋರಿಸ್ಬೋದು ದೈವದ ಶಕ್ತಿದಾರ ಐದು ಓಲ್ ಮಕ್ಕಳಿಗೆ ದಾಗಿಚ್ಚ ಶಕ್ತಿಕ್ರಾಂತಿನ ಮಕ್ಕಳ ದಾಖಲೆ ಅದು ಶಕ್ತಿ ಒಂದು 50 ವಿಜಯ ಪಾಂಡ್ಯ ನೋಡಿ 100 ಜನ ಸಾನೋ ಕೈ ಮುಗಿದ್ರೆ ನೀವು 500 ಜನ ಕೈ ಮುಗಿತೇವೆ ಕಾಂತಾರ ಅವು 100% ಕರೆಕ್ಟ್ ಅಂಚ ಈ ಮೇಧಾವಿನ ಮಾತ್ರ ಲಕ್ಕೊಂದು ಇಂಚಿನ ಆಜ್ಞೆ ತಂದೆ ಬೇತೆ ಏನೇನು ತೊಂದರೆ ನಮಗಿನ ಒಗ್ಗಟ್ಟಡೆ ಒಪ್ಪಗ ಪಕ್ಕ ಇಂಚಿನ ಮಲ್ಪನಾಗ ಸಮಾಧಾನ ವೇದ ದಂಡನ್ನು ಆರಾಮಾಗಿ ಹೋಗಿ ಪಕ್ಕದ ನಮಸ್ಕಾರ ಇಂಥ ನಮ್ಗಿಂತ ಮರ್ಯಾದೆ ನಿಜವಾದ ವಾ ಕಲಾವಿದರಿಗೆ ಭಾಷೆ ಒರಿಜಿನಿ ನಾಟಕ ಯಕ್ಷಗಾನ ನಾಟಕಗಳು ನಮ್ಮ ತುಳು ಭಾಷೆ ಒರಿಜಿನಿ ಬಂದರೆ ಮಾತೆಲ್ಲ ಒಟ್ಟೊಂದಿಗೆ ಅದಾದ್ಮೇಲೆ ನಮ್ಮಲ್ಲಾಗಿ ಅಂತ ಬೇದಪ್ಪು ನಮಗೆ ಇದು ಬಂದಾಗ ನಮ್ಮ ಖಂಡಿತ ಬರ್ಕೊಂಡು ಒಂದು ಆಪನೆ ಅದು ಏನು ಇಂಚಿನ ಬಣ್ಣ ನಮ್ಗೆ ಕೇಂದ್ರ ನಮಗೆ ನಮ್ಮ ಕಲಾವಿದರಿಗೆ ಓದ ಇಂಚಿನ ತೊಂದರೆ ಆಗಿ ಕೈಗೆ ಏನು ಸುರುಗಿಲ್ಲ ಇದು ನಾಳೆ ಏದ ಕೋಡಿಯೋಡದ್ದು ಖಂಡಿತವಾಗಲ್ಲ ಆಡ ಒಂಜಿ ಮಾತ್ರ ನಮ್ಮ ಈ ಕಠಿಣ ಕೂಡ ಒಂದು ಆ ಕಡೆಗೆ ನಮ್ಮ ದಾದಾಣದ ನಮ್ಮ ರೂಲ್ಸ್ ಕಾಪಾದ್ದರಿಂದ ಮಾರಿದ್ದೇನೆ ದಯಮಾಡ್ತದೆ ಏರ ಆ ಕಡೆಗೆ ಏಕವಚನ ಅವರು ಆ ಕಡೆ ಜಾತಿನಿಂದ ಮಾತಾಡ್ಕೊಂಡ ಅವೇನೇ ಪದ್ಧತಿ ನಮ್ಮ ನಕಲು ಆಡೋವಂಥ ಚಾನ್ಸ್ ಇದೆ ಅಂದರೆ ಓಲ್ಲ ವಾದ ಕೋಪ ಬಂದಾಗ ಆ ಕಡೆಗೆ ನಮ್ಮ ದಾದ ಆ ಕಡೆಗೆ ನೆರಬಲ್ಲಿ ನೆರಿಯರು ಬಂದಾಗ ಖಂಡಿತವಾಗಲ್ಲ ಏನು ನೆರಿಯರು ಹಾಕಲು ಖಂಡಿತ ಅವರು ಅನುಭವಿಸೋದು ಅವಾಗ ನಮಗೆ ದಾನ ಮಾಡ್ಕೊಂಡು ಆ ಬೆಂಚ ಬಂಡೆ ಏಕವಚನ ಜಾತಿನಿಂದ ಮಧ್ಯ ಬಂದು ನಾವು ಕೇಸು ಮಾಡಿ ಬಂದಾಗ ಮಸ್ತ್ ತೊಂದರೆ ಮಧ್ಯದ ಮಗ ದಯಮಂತ್ರ ಐಕೊಂಚಿ ಕೈಪಾಡ ಅಂದರೆ ನಮ್ಮ ಸೀದವಾದ ನಮ್ಮ ಯಾಕಂದರೆ ಏಪ ಇಂಥ ನಮ್ಮ ದಿಸಿರಬಹುದು ನಮ್ಮ ಪ್ರಾಬ್ಲಮ್ ನಮ್ಮ ಬಂದ ಖಂಡಿತವಾದ ನಮಗೆ ಸ್ಪಂದನೆ ಕೊಡ್ತೇವೆ ಯಾಕಂದ್ರೆ ಮಾತ್ರ ನಮ್ಮ ವೈಕಲ ಕಮ್ಮಿ ಇದ್ದ ವೈಟ್ ಕಮ್ಮಿ ನಮ್ಮ ವೈಕಲ ನಮ್ಮ ಕಮ್ಮಿ ಇದ್ದ ಅಂಚದ ಮಗ ಮಾತ್ರ ನಮ್ಮ ಮುಂಜಾಕ ಖಂಡಿತವಾದ ನಮ್ಮ ಈ ಒಂದು ನೆಕ್ ಖಂಡಿತ ಯಶಸ್ವಿ ತಿಳ್ಕೊಂಡು ಮಾಡೋದಕ್ಕೆ ಅದಕ್ಕೆ ಮನಂದುಂಟು ಎಲ್ಲರೂ ಮಾತಾಡುತ್ತಾರೆ ಜೈ ಕಲಾವಿದರಿಗೆ ಉಳ್ಳ ಜಾತಿ ಇಜ್ಜಿ ಖಂಡಿತ ಜಾತಿ ಇಜ್ಜಿ ನಮ್ಮ ಮಾತ ಒಂಜೆ ಒಗ್ಗಟ್ಟಡೆ ಕೊಡು ಬೊಕ್ಕ ದೈವದ ಇತೆ ಎರಡ ಉರಿ ಅಂತರ್ಜಾಲಗಳು ಎರ ಉರಿ ನಮ್ಮ ಮುಂಚೆ ದಬ್ಬಾಳಿಕೆ ಮಾಡ್ಕೊಂಡ್ಲಿ ಆಯೆ ತುಳುನಾಡಿದ ನಮ್ಮ ಕುಟುಂಬದೇನೇ ಆಯ್ತು ಆಯೆ ಇನಿ ಮುಟ್ಟ ಒಂದು ದೈವಸ್ಥಾನ ಬೋದಿಪೈ ఆయన మిట్టు ఎరా పండుకున్నట్లు పండుగ ఆయే బుక్కరు ఏడ పండుగ నమ్మకలే నమ్మని తాంటది బాగా నమ్మకలు ఏరు లేరు ನಮ್ಮ ಕಮ್ಯುನಿಸ್ಟ್ ಬಣ್ಣ ಅದು ನಾಟಕದ కమ్యూనిస్ట్ అక్కడ పనుంది లేదు ఆయనే కమ్యూనిస్ట్ పండుకున్న ఇన్ని ముట్ట కొరగజ్జాలు వీడదిపై ರಾಜಕೀಯದ ವಿಷಯ ಎತ್ತು ಬರ್ತಿರ್ನಿ ರಾಜಕೀಯದ ವಿಷಯ ಎತ್ತು ನೈತಿಕ ವಿಷಯ ಬರ್ತಿರ್ನಿ ಇತ್ತಿನ ವಿಷಯ ಐದು ಬುಕ್ಕ ಇತ್ತ ಮುರಣಿ ನಾಟಕ ರಂಗ ಅವು ತಮ್ಮಣ್ಣಿದ್ದ ಬಂಡೇರು ಗುಳಿಗೆ ಬರೆಯರ ಬಲ್ಲಿ ಎಲ್ಲ ಮೈಸಾಸುರ ಬರೆಯರ ಬಲ್ಲಿ ಬಂಪೇರು ಐಕ್ಲ ನಮ್ಮ ಓದ್ತೋನ್ವನ ಕಲಾವಿದ ನಕಲಿಗೆ ಪ್ರದರ್ಶನದ ಒಂದು ಮೌಲ್ಯ ಜಾಸ್ತಿ ಅವ್ರನಾಡ ಜನಕಲಿಗೆ ತೂಪು ನಕಲಿಗೆ ದೈವ ದೇವರನ್ನ ಬಿಟ್ಟು ಭಕ್ತಿ ಪುಟ್ಟು ಹೊಡ್ದಾಡ ನಮ್ಮ ಅಂಚಿನ ಪುರ ಗಿಮಿಕ್ ಮಲ್ಕೊಡಿ ನಮ್ಮ ದಾರ ಏರನ್ನ ಅವಹೇಳನ ಮಲ್ತದ ಪಾತಿರ್ಜ ದೈವ ದೇವರನ್ನ ಅವಹೇಳನ ಮಲ್ತದ ಪಾತಿರ್ಜ ಮಾತಾ ಕಲಾವಿದನ ಇಲ್ಲಲ್ಲ ಮಾತಾ ಕಲಾವಿದರ ನಕಲನ ಇಲ್ಲಲ್ಲ ಒಂದು ತರವಾರದ ಇಲ್ಲು ಕುಡು ಗುತ್ತದ ಇಲ್ಲದ ಅಕ್ಲು ಉಪ್ಪೇರು ಮಾತ ಎಡ್ಡೆ ಮನೆತನದ ಅಕ್ಲೇ ಉಳ್ಳೇರು ಮಾತೇ ಇಲ್ಲ ಮಾತೇರ್ನ ಇಲ್ಲ ದೈವ ನಮ್ಮ ನಕಲೇ ಉಳ್ಳೇರು
ಏರ್ಲ ಅಕ್ಲಕ್ಲ ಇಲ್ಲದ ದೈವನು ಏರೆಲ್ಲ ಚಂದ ಮಂದಿರ ತಯಾರುಳ್ಳೇರ ಇಜ್ಜೇರು ಇನಿ ಎರ್ನವ ಪಾತ್ರಕ್ಕೇನೊಂದು ಕಲಾರಂಗದ ಮಿತ್ತು ಒಂಜಿ ದಬ್ಬಾಳಿಕೆ ಮಲ್ಕೊಂಡು ಬಂಡ ಈಗ ಅರ್ಥ ಐಕ್ ಬೋಡದು ಮಾತಿಲ್ಲ ಒಟ್ಟಿಗೆ ಅದು ನಮ್ಮ ಒಂಜಪ್ಪ ಜೋಕಲ್ ಲೆಕ್ಕ ಈ ದಬ್ಬಾಳಿಕೆದ ಮಿತ್ತು ನಮ್ಮ ಮೊಟ್ಟದು ಉಂಚನಾಡ ಎಲ್ಲೇ ನಂಕಲ ಅಕ್ಲೆಗ್ಲ ಉಳ್ಳೇರ್ ಮಾರೆ ಅಕಲ್ನ ಮಾತೆರ್ಲ ಒಗ್ಗಟ್ಟಾಪ ಏನಂತ ಬಂತೆ ಐಕ್ ಬೋಡದು ಮಾತೆರ್ಲ ಆಯ್ ಇಂಡಿಯನ್ ಎನ್ನಂದೆ ಆಯ್ ಬತ್ತಜಿ ಎಂಬಿ ಬತ್ತಜಿ ಅಂತ ಎನ್ನಂದೆ ಮಾತೆರ್ಲ ನಮ್ಮ ಒಗ್ಗಟ್ಟಾದ ಉಪಗ ಒಗ್ಗಟ್ಟು ಈ ಎಂಚಿನ ಕಷ್ಟ ಬೈದ್ರ ಈ ಕಷ್ಟನು ಸುಲಭರು ಗೊಲ್ಪದ ಸಾಧಿದಂಚಿ ನಮ್ಮ ಕೋಯಿ ಬಂದೊಂದು ಎನ್ನರೆಂಡು ಪಾತ್ರ ಅಂತದೆ ಜೈ ಹಿಂದ್. ಪಾತ್ರ ಇಂಥ ವೇದಿಕೆ ಮಾತಾಡೋದು ಕಡೆಗಾದ ವಿಜಯ್ ಕುಮಾರ್ ಕಡಿಯಾಲ್ ಒಂದು ಅಕೀರು ದಾಟಿದ ಪಾತ್ರ ಪಾತ್ರ ಈ ಮುಗಿತಲ್ಲ ಫೇಸ್ ಮಾಡ್ಕೊಂಡು ಬೈದೆ ಅಣ್ಣ ಉಂತುದಿತ್ತಂದು ಕಡೆ ಕುಂಜಿನ ಮಂಡ ಲಾಸ್ಟ್ಗೆ ಅಕ್ಲೆ ಕುಂಜಿ ತಿಕ್ಕಿನ ಉಪಾಯ ಎಂಚಿನ ಮಂಡ ಒಂಜಿ ಸಮುದಾಯನ ಪತ್ತದು ಒಂದು ಹಿಂದುಳಿದ ಸಮುದಾಯನ ಪತ್ತದು ಎಂಕಲ್ನ ಮಿತ್ತು ಗುಂಡು ನಂಡ ಐಕೆ ದಾಳ ಮಲ್ಪರ ಆಪುಜಿ ಮಾಡ್ಕೊಂಡು ದೃಷ್ಟಿಡ್ ಒಂಜಿ ಆತಿನ ಪ್ಲಾನ್ ಉಂಡು ಒಂಜಿ ಐಕೆ ದಾಳ ಮಲ್ಪರ ಆಪುಜಿ ಎದುರು ಪಾತ್ರ ಆಪುಜಿ ಮಾಡಿ ಅಂಡ್ ಐಕೆ ನಮ್ಮ ಕಲಾವಿದರನ್ನ ಫುಲ್ ಉತ್ತರ ಕೊಡ್ತೇವೆ ಏರ್ಲ ಜಾತಿ ನಿಂದನ ಧರ್ಮ ನಿಂದನ ಮಲ್ಪಂದ ಏಕವಚನಡು ಪಾತ್ರನೇ ಉತ್ತರ ಕೊಡ್ತೇವೆ ಐಕೆ ಬಟ್ ಮುಗಿಯೊಂದು ಬೈದನೊಂದು ನಾನೊಂದು 2-3 ಜನ ಮಾತ್ರ ಉಳ್ಳೇರು ಅಂಡ 20 ಇಸ್ವಿಡ್ ಲಕ್ಕ ದಿನ ಒಂದು ಬೆಳ್ತಂಗಡಿಗೆ ಕುಲ್ಲ ಇತ್ತ ಕೂಡ ಹಾಕದುಂಡು ಅಂಡ ತೂಕ ಕೋಡೆ ಸ್ಟಾರ್ಟ್ ಮಾಡ್ದು ನಾವು ಆಯ್ತದಲ್ಲ ಉತ್ತರ ಕೊಡೋದೊಂದು ಇಜ್ಜಿ ಮತ್ತು ನಾನು ಉತ್ತರ ಕೊಡ್ತೀನ ಬಡ್ಸಿ ನಮ್ಮ ಕೆಲಸ ನಮ್ಮ ಮಲ್ತೊಂದು ಬೈ ಮಾತಾಡ್ಲಿಕ್ಕೆ ಬರ್ತಾರೆ ಪೂರ ಕೆಲವರು ಸಾಮಾಜಿಕ ನಾಟಕ ಮಲ್ಪನಕ್ಕಲ್ಲ ಈ ನೆಟ್ ಭಾಗವಹಿಸ್ತೀನಿ ಮಸ್ತ್ ಕೃತಜ್ಞತೆ ದಯಗೊಂಡ ನನ್ನ ಮಿಕ್ಕ ನಿಕ್ಲೆಲ್ಲ ಒಳ್ಳೆ ರೀತಿಯ ತೊಂದರೆ ಬಂದು ನನಗೆ ಸಾಧ್ಯತೆ ನಪ್ಪ ಹಿಂಗೆ ಒಟ್ಟಿಗೆ ಸೇರ್ಗ ಮಾತಾಡಲ್ಲ ಮಲ್ಲ ಸಂಕೇತ ಮಾಧ್ಯಮ ಬಂಧುಲು ಮತ್ತು ಇದಕ್ಕೆ ಸಹಕಾರ ಕೊರಿಯಾರು ನಿಕ್ಲೆಲ್ಲ ಕೃತಜ್ಞತೆ ಒಂದು ಬುದ್ಧಿಗೇಡಿನ ಪಣಪಣಂಚಿನ ಪಾತ್ರ ಎಂಕಲ್ಲ ಯಕ್ಷಗಾನ ಮೇಲೋಡು ಸಸೀತ ಮೇಲೋಡು ಪರಮ ಸಮಾಜದಾರಿ ಕಲಾವಿದ ಅದುಲ್ಲೇರಿ ನಲ್ಕೆ ಸಮಾಜದಾರಿ ವೇಷಧಾರಿ ಅದುಲ್ಲೇರಿ ನಿಖಿಲ ವೇಷ ಮಲ್ಪಡ್ತಿದ್ದೆ ಎಂಕುಲ ಹೊರಪೂಜ ಅಕಲ ವೃತ್ತಿ ಉಂಡು ಆ ವೃತ್ತಿನ ಮೃದನಕ್ಕೆ ಬೈದೇರಿ ನಮ್ಮ ಕಲಾವಿದರು ಹೊಣಪಣ ಭಾವನೆ ನಗಲೆ ಮಾತ್ರ ಸ್ವೀಕಾರ ಮಾಡ್ತೇನೆ ಇನ್ನು ಏರೋ ಒಂಜಿ ಮೂಡೇಡ್ಕೊಳ್ಳೊಂದು ಅವು ಸರಿಯತ್ತು ಒಂದು ಸರಿಯತ್ತನ್ನು ಪಂಡದೆ ಸಾಂದರ್ಭಿಕವಾದ ಕೆಲವು ಸಂಘಟನೆಗೆಲ್ಲ ದೌರ್ಬಲ್ಯ ಅಂತೂದಾಡಿ ಸವಾರಿ ಬರ್ತದೆ ಹೋದ ಕಿಶೋರಣ್ಣನ ತಂದಿಡ್ಬೋದು ಮಾತಾಡಿ ಪದಮ್ಮ ಮಲ್ಪಡಿ ಅದು ಸರಿ ಪಾರಣ್ಣ ದೇವದಾಸನ್ನ ತಂದಿಡ್ಬೋದು ಪದಮ್ಮ ಮಲ್ಪಡಿ ತುಗೆಲ್ಲ ಮಾಡಿದರೆ ಮತ್ತೊಂದು ಪದಮ್ಮ ಮಲ್ತು ಮಾಡಿ ನಮ ಏಪ ಒಗ್ಗಟ್ಟಾದ ನಮ್ಮ ಧ್ವನಿ ಅಖಿಲರಿಗೆ ಹೆಚ್ಚ ತೋಜವನ ನಮ್ಮ ಸುದ್ದಿಗೆ ಸರ್ವತ ಬರ್ಬಿದ್ದೀರಿ ಏರ ಅನಪೇಕ್ಷಿತ ವ್ಯಕ್ತಿಗಳು ಸ್ಥಾಪಿತ ಹಿತಾಸಕ್ತಿಗಳು ಒಂದು ಹೆಚ್ಚಿನ ಹಿಂದುತ್ವದ ವಿಚಾರ ಅಥವಾ ನಮ್ಮ ಧರ್ಮದ ಪ್ರಜ್ಞೆ ಇದ್ದ ವ್ಯಕ್ತಿಗಳು ಮಾತ್ರ ಕಲಾವಿದರೆ ಪ್ರಶ್ನೆ ಮಾಡಿದರೆ ಹೊರತು ಸಮಾಜದ ಸ್ವಾಸ್ಥ್ಯನು ಕಾಪಾಡಿದಗಳು ಸಮಾಜದ ಒಂದು ಅಂಗನ ಕಲಾವಿದರ ಬಗ್ಗೆ ಏರು ತೆರೆಯೊಂದು ಎಲ್ಲರ ಅದು ಆ ಕಾರಣ ವಿರೋಧ ಮಾಡ್ತಾರೆ ಸಾಧ್ಯತೆ ಹೆಚ್ಚು ನಮ್ಮ ಸಮಾಜದ ಆಸ್ತಿ ಕಲಾವಿದರಿಗೆ ಸಮಾಜ ಇರ್ತದೆ ನಮ್ಮಲ್ಲ ನಮ್ಮ ವ್ಯತ್ಯಾಸ ನಮ್ಮದಲ್ಲ ಏರ್ಲ ಸರ್ವಜ್ಞರತ್ತಿ ಪ್ರಚೋದನೆಗಳ ಕಲ್ಪನೆ ಕಲ್ತನಾತ ಉಂಡು ನನಾತ ಉಂಡು ಇನ್ನು ಕೆಲವು ಜನಕ್ಕೆ ಬೇಡಿಕೆ ಹೆಚ್ಚೆಪ್ಪು ಬೇಡಿಕೆ ಹೆಚ್ಚೆತ್ತು ಮಟ್ಟಿಗೆ ಸರ್ವಜ್ಞ ಎತ್ತಿ ಬೇಡಿಕೆ ಇದ್ದನ್ನ ದಾಳ ಹತ್ತೊಂದು ನಮ್ಮಡಿಪ್ಪುರಂಚಿನ ಕೀಳರಿ ಮೇಲೆ ದೂರ ಮಲ್ತದಾಡ ನಮ್ಮ ಉತ್ತರ ಕೊರ್ಪುಣ ಜಾಗರಿ ಸಮರ್ಥನೀಯರಿ ಇರ್ತದೆ ಉತ್ತರ ಕೊರ್ಪುಣಿಂಚಿನ ಆ ಧೈರ್ಯ ಭರವಸೆ ನಿಂತಿದ್ದಾಡ ನಮ್ಮ ಮೋಡಿನ ಪ್ರಶ್ನೆ ಇದ್ದಿರ ಉಂಡು ಗೋಡೆ ಪಟ್ಲ ಸತೀಶ್ ಶೆಟ್ಟರ್ ಸಂಪರ್ಕ ಬರುತ್ತೆ ಅರಿವಿನ ಶಿವಮೊಗ್ಗದಲ್ಲಿ ಇಂಜಿನ ಇದು ಬರ್ಪಣ ಕಲಾವಿದರ ಪರವಾಗಿ ಮಧುಬಂಜೇರಿ ಮಲ್ಲಕನಿಗೆ ಆನೆ ಕಲಾವಿದರಿಗೆ ಪೂರ ಆಯ್ನಾತು ಸಂಪರ್ಕ ಬರುತ್ತೆ ವೃತ್ತಿಪರ ಕಲಾವಿದರು ಆಯ್ನ ಬಲ್ಪೂಟ ನಿದ್ರೆ ಗಜ್ಜರ್ದು ಇಂಜಿನ ಭಾಗವಹಿಸೋರು ಮಾತಾಡಿದ್ರೆ ಸಾಧ್ಯ ಇತ್ತು ಎಲ್ಲ ಬಲ್ಪೂಟ ನಿದ್ರೆ ಗಜ್ಜರ್ನೇ ಇದು ಬರ್ತದೆ ಅದು ಸೇರುತ್ತೆ ಪಟ್ಲ ಸತೀಶ್ ಶೆಟ್ಟರ್ಲ ಬಂದಾವೇವಿ ನಮ್ಮನ್ನ ಐತಿ ಸಂಪೂರ್ಣ ಸಹಕಾರ ಕಲಾವಿದರಿಗೆ ಒಲ್ಪ ಅನ್ಯಾಯ ಪುಂದಾಂಡಲ್ಲ ನಮ್ಮ ಅಡಿಗೆ ಧ್ವನಿ ಆದ ಉಳ್ಳಾದ ಹೊಂದ್ಕೊಂಡು ಪಾತ್ರ ಕೊಂಡರ್ದಾಡ ಎಂಕರಿಗೆ ಯಕ್ಷಗಾನ ಕ್ಷೇತ್ರ ಮಾತಾಡ್ತಿ ಇಡೀ ಕಲಾವಿದರ ಕ್ಷೇತ್ರಗಳ ಒಂದು ಭೀಮ ಬಲನೆ ಅನೇಕಿದೆ ಇತ್ತ ಧಾರ್ಮಿಕ ಪರಿಷತ್ನ ಪ್ರಸ್ತುತ ಆಯ್ಕೆ ನಂಕಿನ ಜಗನ್ನಾಥ್ ಚೌಟೇರಿ ಬದಿಗುಡ್ಡ ಮಾಡಿ ಆರೇ ಪಾತ್ರ ಇಂಚ ಬಣ್ಣ ನಿಜ ಕಾರ್ಯಕ್ರಮ ನಡೆದುಕೊಂಡಿಲ್ಲ ಎಲ್ಲರ ಸಂಪೂರ್ಣ ಬೆಂಬಲವನ್ನು ಮಾಡಿರಿ ಮುರಳಿ ಬೀಶೋಡಿಗೆ ನಾಟಕಗಳಿಗೆ ಶೋಧುತಗಳಿಗೆ ತಿರುಗಟ್ಟರ ಬಲ್ಲಿ ಬಂದೆ ದಾಯ ತಿರುಗಟ್ಟರ ಬಲ್ಲಿ ಅದರ ಪ್ರಶ್ನೆ ಇರ್ತದೆ ದಾಯ ತಿರುಗಟ್ಟರ ಬಲ್ಲಿ ಇನ್ನು ನಿಖಿಲ ಯಕ್ಷಗಾನ ನಾವು ಮತ್ತೊಂದಿದ್ದೀರಾ ಅವು ಮಾಡ್ಬೋದು ಸರಿ ನಮ್ಮ ಪ್ರಶ್ನೆ ಮಾಡಿದ್ಯ ನಮ್ಮ ಸಹಿಸೋಂದ ಈ ನಮ್ಮ
ಸಹಿಸೋದು ನಮ್ಮ ಸಜ್ಜನಿಕೆನೆ ದೌರ್ಬಲ್ಯ ಎಲ್ಲಿದೆ ನಮ್ಮ ಮಿತ್ರ ಸವಾರಿ ಮತ್ತು ನಮ್ಮ ಪ್ರತಿಕ್ರಿಯೆ ಕೊರಡೆ ಕ್ರಿಯೆಗೆ ಪ್ರತಿಕ್ರಿಯೆನೇ ಉತ್ತರ ಸಾಮ ದಾನ ಭೇದ ದಂಡ ದೇವನ ಬಂದೇರಿ ದಂಡ ಪ್ರಯೋಗಗಳು ನಮ್ಮ ತಯಾರವರು ಅಂಚಂದ್ರೆ ಮಾತ್ರ ಈ ಏರಿ ಇಲ್ಲಿ ಸಮಾಜ ಕುಡಪ್ಪುಡ ಕೆಲಸ ಮತ್ತೊಂದುಲ್ಲೇರ ಕಲಾವಿದರನ್ನು ತೂಕ ಮಲ್ಪರ ಬಿದ್ದಾರ್ದೇರ ಕಲಾವಿದರನ್ನು ಪ್ರಶ್ನೆ ಮಲ್ಪಡೋದು ಏರು ಬಿದ್ದಾರ್ದೇರ ಅಕ್ಕಳಿಗೆ ಉತ್ತರ ದಿಕ್ಕೋದು ನಾನು ಈ ಕಡೆ ಬಂದ ನಮ್ಮದೆಲ್ಲ ಸರ್ವಜ್ಞರತ್ತೆ ನಮ್ಮದೆಲ್ಲ ತಪ್ಪಾವು ನಮ್ಮದೆಲ್ಲ ದೋಷ ಉಂಟು ನಮ್ಮದು ಆಯ್ನತ್ತಿ ಸಮಾಜಗೂ ಅಪಚಾರ ಬಳಿಕ ದೈವದ ಅಪಚಾರ ಬಳಿಕ ನಮ್ಮ ಅಭಿವ್ಯಕ್ತ ಗೊಳಿಸಗ ಅವ್ರಿಗೆ ನಿರ್ಮಾಪಕ ಅಥವಾ ನಿರ್ದೇಶಕಿ ಇಲ್ಲ ನಾಡು ಎಂಗಿನ ಆಟೋಡು ನಿರ್ದೇಶಕ ನಿರ್ಮಾಪಕ ಇಚ್ಚಿ ಕಲಾವಿದ ಸ್ವತಂತ್ರ ನೇರದ ಪೋಪುಡೆ ಸಾವಿರದ ಪಾತ್ರವೇ ದಾನ ಬರೆದವರೇ ಇಚ್ಚಿ ಈತ ಪಾತ್ರದ ಏನ ನಿಯಮలు ಇಚ್ಚಿ ಎಂಕುಲು ಪಾತ್ರನೆಲ್ಲ ಆಲೋಚನೆ ಮಾಡ್ಕೊಡು ಪ್ರತಿಯೊಂದು ಶಬ್ದಲ್ಲ ತೂಕುದು ನಮ್ಮ ಪಾತ್ರಗಳು ಅಳತೆ ಮತ್ತು ಪಾತ್ರಗಳು ಮತ್ತು ಪರಿಣಾಮದಾತ ವ್ಯತ್ಯಾಸ ಬರುವ ವ್ಯತ್ಯಾಸ ಮತ್ತಕ್ಕೆ ಉತ್ತರಗಳು ಏನಾದರೂ ಸಾಧ್ಯ ಉಂಟ ಅನ್ಕೊಂಡ ಪರಾಮರ್ಶೆ ಮಾಡ್ತದೆ ನಮ್ಮ ಬಣ್ಣ ಬಾರದೆ ರಂಗಭೂಮಿಗೆ ಹೋದಾಗ ಯೋಚನೆ ಮಾಡ್ಕೊಡು ಇನ್ನು ಎಲ್ಲ ಉದ್ದೇಶನೇ ತಪ್ಪಿರಬೇಕು ಕಲಾವಿದರ ಉದ್ದೇಶನೇ ಹತ್ತಿ ಒಂದು ಸ್ಥಾಪಿತ ಹಿತಾಸಕ್ತಿ ಒಂದು ಷಡ್ಯಂತ್ರದ ಒಂದು ಭಾಗ ಕಲಾವಿದರಲ್ಲಿ ಪ್ರೀತಿ ಬರ್ಬೋದು ಸಮಾಜ ಇತ್ತೋಡೆ ಬಿಟ್ಟ ನಮ್ಮ ಏರಿಗೆ ಕೋಟಿನಂಚಿನ ಅವಶ್ಯಕತೆ ಹೆಚ್ಚಿ ಒಂದನಂಚಿನ ಆತ್ಮವಿಶ್ವಾಸ ಯಾರು பண்ணுವುದಿಲ್ಲ ದಯವಂಡ ನಿಕ್ಕರ ಮಾತ್ರ ಹೆಚ್ಚಿ ಬೇನೆ ತಿಂದರೆ ಎರ್ಮ ವರ್ಷ ತುಂಬು ಸವನವ್ರು ಎನ್ನ ರಂಗದ ವೇಷ ಪ್ರವೇಶ ನನಗ 15 ಜನ ಹೊರಗೂನೆ ಲಕ್ಕೊಂದು ಬೈರಿ ಚೌಕಿಡು ಬರ್ತದೆ ಗಲಾಟೆನೆ ಗಲಾಟೆ ಅವ್ರು ಎಂಚರ ಬರ್ತದೆ ಅವತರ ಸರಿಯ ಒಂದು ಚೌಕಿಡು ಅಪಗಾಲ್ ಪೈತ್ರವ್ರು ಹಿರಿಯ ಕಲಾವಿದ ಪುದರವನ್ ಪೂಜೆನ ಎಂಟದ ಬಂದು ಬರ್ರಿ ಕೂಡ ಆಮೇಲೆ ಬರ್ತೇವೆ ಬೇರೆ ಕೊಂಡ್ಲೆಕ್ಕ ಸರಪಟ್ಟನೆ ಬರ್ತಿರ್ಲಿ ಏನಾಗ್ತಾನೆ ಎಲ್ಲ ಅವ್ರ ಕೇಳಿ ಮಕ್ಕಳು ಉತ್ತರ ಹಂಚಿ ಯಾನಾತ್ ಇಜ್ಜನ್ನೇ ಎಲ್ಲ ಬರ್ತಾರೆ ಅಂಚಾಟಿ ಕಲಾವಿದರು ಎಲ್ಲ ಎದೆಗುಂದು వచ్చి ಒಬ್ಬರು ಕಲಾವಿದರ ಮಿದ್ದವರಿಗೆ ಸವಾರಿ ಮಾಡ್ಕೊಂಡು ಪಾತ್ರ ವ್ಯತ್ಯಾಸ ಬರ್ತದೆ ಬಂದಿದೆ ನಮ್ಮ ಪೊರ್ಲು ತೀರದಲ್ಲಿ ಒಬ್ಬರು ನಮ್ಮನಾಡಿ ಹೋಡಿ ಏನೇ ಕಲಾವಿದವರೇ ಒಂದು ತಪ್ಪು ಪಾತ್ರ ಬರ್ತದ ನಮ್ಮಡೆ ಹೋದ ರಕ್ಷಣೆಗೆ ಉಂಟೋಡು ಈ ಕೆಲಸವನ್ನು ಮಲ್ಪುಗ ನಮ್ಮನ್ನು ವಿರೋಧಿಸುವ ಶಕ್ತಿ ಇಜ್ಜಿ ಜಾಣ ಬಂದ್ಬೇಡ ದೈವಾರಾಧನೆ ನಮ್ಮ ಪ್ರಧಾನ ಅಂಗ ದೇವರ ನಮ್ಮ ಪ್ರಾರ್ಥನೆ ಅನ್ಬೋದು ಹೂ ಕೆಲಸ ಮಾಡ್ತೀವಿ ಎಲ್ಲ ಇನ್ನಿತ್ತ ಶಿವದೂತಗಳಿಗೆ ಉದಾಹರಣೆ ಬಂದಿದೆ ಶಿವದೂತಗಳಿಗೆ ಅವು ಸರಿಯತ್ತಿ ಅವುಗಳಿಗೆ ಅಪಹಾಸ್ಯ ಹಾಕೊಂಡು ಪಣಪಡಗಳು ಎಂಕೆಲ್ಲ ಸಸಿಯುತ ಭಗವತಿ ಕ್ಷೇತ್ರ ಹೋಗ್ಬೇಡಿ ಗುಳಿಗೆ ಪ್ರಧಾನ 25 ವರ್ಷದ ಇತಿಹಾಸಗಳು ಯಕ್ಷಗಾನ ಮೇಳಗು ಆ ಗುಳಿಗನ ಪಾತ್ರ ಬರ್ತದೆ ಅಂಚನೆ ಮಲ್ಪಡಗಳು ಉಳ್ಳೇರಿತ್ತೆ ತುಯಿನಗಳು ಏನು ಮಾಡ್ಬೇಕು ಐದು ಆ ಗುಳಿಗೆ ಇಟ್ಟು ಮಾತ್ರ ಆಟದ ಗುಳಿಗೆ ಇಟ್ಟು ಅವೇನು ಸ್ವೀಕಾರ ಆಗ್ಬಿಡ ಅಂಚಾದ ನಮ್ಮ ಮೆತ್ತ ಬಗ್ಗೆ ಎಂಟು ಬಾರಿ ಖುಷಿ ಏನಿರುವಂಡ ಇದು ಜನ ಕಲಾವಿದರು ಒಟ್ಟಾಬಿಡ ಬಾರಿ ಬಂದ ಮಧುವಣ್ಣನ ಏತ್ತು ತಿರುವು ಪ್ರಯತ್ನ ಉಂಡ ವಿಜಯಣ್ಣನ ಏತ್ತು ಪ್ರಯತ್ನ ಉಂಡ ಏರೇರಿ ಏತ್ತು ಪ್ರಯತ್ನ ಮತ್ತೆ ಎಲ್ಲ ಪ್ರಯತ್ನ ಮತ್ತೆ ಬುರಂದಿಚ್ಚಿ ಆಜಿ ಮೇಲನ್ನು ಸಂಪರ್ಕ ಮತ್ತೆ ಪ್ರತಿಯೊಂದು ಕಲಾವಿದಲ್ಲ ಬಂದು ಬಲೆ ನಮ್ಮ ಅತ್ತ ಒಟ್ಟು ಸೇರ್ಗ ನಮ್ಮೊಂದು ಧ್ವನಿ ಹಾಕ ಜಿಲ್ಲೆ ನಮ್ಮ ಶಕ್ತಿಯಂಜಿನ ತೋಜಕ ಕೆಲವರಲ್ಲಿ ಬರ್ರೆ ಪುರುಷೋತ್ತಿದ್ದಲ್ಲಿ ಬತ್ತಿದ್ದೀರಿ ಅಂಚದ್ದು ಬಂದ್ರೆ ಆ ಜಗನ್ನಾಥ್ ಚೌಟರಿ ಧಾರ್ಮಿಕ ಪರಿಷತ್ ಸದಸ್ಯರಿ ಆರು ಬಂದ ಸಂಪೂರ್ಣ ಬೆಂಬಲ ಉಂಟು ನಿಖಿಲ ಎಂಜಿನ ಮಾಡು ಧಾರ್ಮಿಕ ಪರಿಷತ್ತದ ಮೂಲಕಲ ಯಾನೈತೆ ಅವು ಸರಿ ಯಕ್ಷಗಾನ ಆಡು ನಾಟಕ ಆಡು ಸಿನಿಮಾ ಆಡು ದೈವದ ಬರ್ರೆ ಬಲ್ಲಿ ಪಣಪಡಕ್ಕೆ ಎಲ್ಲರ ವಿರೋಧ ಉಂಟು ಬಂದಿರಿ ಅರೆ ಸಾಂದರ್ಭಿಕವಾದ ನಮ್ಮ ಓಡಿ ನಾನು ವೇದಿಕೆಗೆಲ್ಲಿತ್ತು ನಾನು ಪಾತಿರ್ಬೇಕು ದಯಮಾಡಿ ಸರ್ಕಾರದ ಪ್ರತಿನಿಧಿ ಧಾರ್ಮಿಕ ಪರಿಷತ್ ಸದಸ್ಯರು ಅಂಚೆ ನಮ್ಮ ನಿಟ್ಟದಾಲ ಹತಾಶರ ಏನು ಹತಾಶರ ಪ್ರಬಚ್ಚಿ ಮಲ್ಲ ಮಲ್ಲ ಧೀಮಂತ ಶಕ್ತಿಗಳು ಇರ್ಬೋದು ಆನೆ ಬಲ ಭೀಮ ಬಲ ತಗಲು ಮಾತಾಡ ನಮ್ಮ ಮಾತಾಡಿಕಲೊಟ್ಟಿಗೆಲ್ಲ ಯಕ್ಷಗಾನ ಕಲಾವಿದೆಲ್ಲ ಒಂದು ಎಲ್ಲ ಕಲಾವಿದೆ ಒಂದು ನಾಟಕ ತಂಡದವಡು ಯಕ್ಷಗಾನ ತಂಡದವಡು ಒರಿ ಕಲಾವಿದಾಗಿ ಒಂದು ಎಲ್ಲ ಬೇನೆ ಆಡವ ನಮ್ಮಡಿಗೆ ಬರ್ತದೆ ಅದಕ್ಕೆ ನ್ಯಾಯ ಕಟ್ಟು ಕೊಡ್ತಾ ವಿಶ್ವಾಸದ ಪಾತ್ರಗಳು ಈ ಸಂದರ್ಭ ಬಂತು ನಮಸ್ಕಾರ ಸ್ಫೂರ್ತಿ ವಿಜಯ ಯಾವೇ ಸ್ಫೂರ್ತಿನ ತುಂಬರಿ ಸುನಿಲ್ ನೆಲ್ಲಿಗುಡ್ಡ ಪಾತ್ರ ಒಂಜಿ ಪ್ರಸ್ತುತ ಕಲೆಗೆ ಬೋಡಾದ ಮನವಿದ ಪ್ರತಿಯೊಂದು ಮಾತ ಕೈಲಿನ ಕಲಾವಿದರು ಸ್ವಲ್ಪ ಸ್ಟೇಜ್ ಯಾವುದು ಸ್ಟೇಜ್ ಯಾವುದು
ಯಾವತ್ತಿದೆ ಆಟಜಿ यस सर इन्हें कर रहे हैं यार अप्रूवल ರಂಗಭೂಮಿ ಸಿನಿಮಾ ರಂಗ ಬೊಕ್ಕ ಯಕ್ಷಗಾನ ರಂಗದ ಮಿತ್ತು ಅಂಚನೆ ಭಕ್ತಿಗೀತೆ ಪನ್ಪುನ ಸಂಗೀತಗಾರರ ಮಿತ್ತು ಒಂಜಿ ಮಲ್ಲ ಮಟ್ಟದ ದೌರ್ಜನ್ಯ ಇಂಚಿಪೋಗು ನಡೆದೊಂದು ಪುನಃ ನಿಕ್ಲೆ ಗೊತ್ತುಂಡು ನೆಕ್ಕ ಪೂರ ಒಂಜಿ ನಿರ್ಬಂಧ ಹೇರ್ನಂಚಿನ ಒಂಜಿ ಪೌರಾಣಿಕ ನಾಟಕದ ಒಂಜಿ ಸಾಂಸ್ಕೃತಿಕ ಲೋಕಗೆ ಒಂಜಿ ನಿರ್ಬಂಧ ಪಾಡ್ನಂಚಿನ ಒಂಜಿ ವ್ಯವಸ್ಥಿತವಾದ ಇಂಚಿಪೋಗು ನಡ್ಕೊಂದಿತ್ತಂಡು ಈ ಬಗ್ಗೆ ಕಲಾವಿದರನ್ನ ಒಕ್ಕೂಟ ಅಂಚನೆ ರಂಗ ಸಮ್ಮಿಲನ ಸಂಸ್ಥೆ ಕ್ಯಾಟ್ಕಾ ಸಂಸ್ಥೆ ಮೂಜಿ ಸಂಸ್ಥೆಯಲ್ಲಿ ಪೂರ ಸೇರಿದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಬೊಕ್ಕ ಕಾಸರಗೋಡು ಜಿಲ್ಲೆದ ಕಲಾವಿದರು ಒಟ್ಟು ಸೇರಿದೀನಿ ಒಂಜಿ ಮಲ್ಲ ಮಟ್ಟದ ಚರ್ಚೆ ನಡ್ತಂಡು ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಒಂಜಿ ಮನವಿನ ಕೊರದು ನೆಡು ದುಂಬು ಇಂಚಿನ ಕೆಲಸ ನಡ್ತಂದಾಂಡ ಪೂರ ಕಲಾವಿದರೆಲ್ಲ ಒಗ್ಗಟ್ಟಾದ ಒಂದೇನು ಎದುರಿಸನ ಒಂಚಿನ ಒಂಜಿ ಚರ್ಚೆ ನಡ್ತಂಡು ಮಲ್ಲ ಮಟ್ಟದ ಸಂಖ್ಯೆಡ್ ಕಲಾವಿದರನಿಗೆ ಸೇರೊಂದಿತ್ತೇರು ನನ್ನ ಮಿತ್ತು ಈ ರೀತಿದ ಒಂಜಿ ಒವೇ ರೀತಿಯ ದೌರ್ಜನ್ಯ ನಾಟಕ ಆಪಿನಡೆಗಾವಡು ಸಂಗೀತಗಾರರನ್ನ ಮಿತ್ತಾವಡು ಯಕ್ಷಗಾನದ ಮಿತ್ತಾವಡು ನಡತನಂದಾಂಡ ಮಲ್ಲ ಮಟ್ಟದ ಎಂಕುಲು ಉಗ್ರವಾದ ಪ್ರತಿಭಟನೆ ಮಲ್ಪನ ಎಚ್ಚರಿಕೆಯನ್ನು ಈ ಮೂಲಕ ಈ ವ್ಯವಸ್ಥಿತ ಶಕ್ತಿಗಳಿಗೆ ಎಂಕುಲು ಕೊರೋದಿಲ್ಲ ಸರ್ಕಾರ ಮಲ್ತಜಿತ್ತು ಜಿಲ್ಲಾಧಿಕಾರಿಗೆ ಮಲ್ತ ನೆಕ್ಸ್ಟ್ ಪೊಲೀಸ್ ಕಮಿಷನರ್ಗೆ ಮಲ್ತೊಂದಲ್ಲ ಬೊಕ್ಕ ಸರ್ಕಾರಗಳ ಮನವಿ ಮಲ್ಪೈತೆ ಇಲೆಕ್ಷನ್ದ ಇಂದು ಆಯ್ನ ಹಿಡಿದವರ ಇಲೆಕ್ಷನ್ ಆಯ್ನ ಹಿಡಿದು ಬೊಕ್ಕ ಸರ್ಕಾರಗಳ ಮನವಿ ಕೊರ್ಪುನಂಚಿನ ಒಂಜಿ ನಿರ್ಧಾರವನ್ನು ಮಲ್ತದೆ. ಎಲ್ರಿಗೂ ನಮಸ್ಕಾರ. ರಂಗ ಸಮ್ಮಿಲನ ಅಂತ ಇವತ್ತು ನಾವೆಲ್ಲ ಕಲಾವಿದರು ಒಟ್ಟಾಗಿದ್ದೀವಿ. ಸುಮಾರು ದಿನಗಳಿಂದ ಸುಮಾರಲ್ಲ ವರ್ಷ ಕಳೆಯಿತು. ರಂಗಭೂಮಿ ರಂಗ ಕಲಾವಿದರ ಬಗ್ಗೆ ಏನೋ ಒಂಥರ ಒಂದು ದಬ್ಬಾಳಿಕೆ, ಒಂದು ಕಲಾವಿದರಿಗೆ ಯಾರೂ ಕೇಳುವವರಿಲ್ಲ ಅಂತ ಒಂದು ಭಾವನೆ ಉಟ್ಕೊಂಡಿದೆ. ಕಲಾವಿದರಿಗೂ ಕೇಳುವವರಿದ್ದಾರೆ. ಕಲಾವಿದರು ಎಲ್ಲರನ್ನೂ ಮನಸ್ಸನ್ನು ತಣಿಸುವಂಥ ಕೆಲಸ ಮಾಡುವವರು ಕಲಾವಿದರು. ಯಾವುದೇ ಒತ್ತಡ ಇದ್ದರೂ ಆ ಒತ್ತಡವನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡುವುದು ಕಲಾವಿದರು. ಇವತ್ತು ತುಳು ಭಾಷೆ ಉಳಿದಿದ್ದರೆ ಯಕ್ಷಗಾನ ಹಾಗೂ ತುಳು ರಂಗಭೂಮಿಯ ನಾಟಕ ಕಲಾವಿದರಿಂದ ಆ ಕಲಾವಿದರ ಮೇಲೆ ಸವಾರಿ ಆಗುವಾಗ ನಾವು ಒಗ್ಗಟ್ಟಾಗಲೇಬೇಕು. ಇವತ್ತು ಒಗ್ಗಟ್ಟಾಗಿದ್ದೀವಿ. ನಾವು ಸೌಹಾರ್ದಯುತವಾಗಿ ಅದನ್ನು ಮುಗಿಸಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀವಿ. ಸಂಬಂಧಪಟ್ಟ ಈ ನಮ್ಮ ನಾಟಕಕ್ಕೆ ತಡೆಯೊಡ್ಡುವ ನಾಟಕ ಆಗುವಲ್ಲಿ ಬಂದು ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡುವವರಿಗೆ ನಾವು ಕೂಡ ಅಂಥ ಕೆಲಸವನ್ನು ಮಾಡಬೇಡಿ ಅಂತ ಒಂದು ವಿನಂತಿ ಮಾಡ್ತೇವೆ. ಆಮೇಲೆ ಎಲ್ಲದರಲ್ಲಿ ಉಂಟು ಸಮಾಧಾನ ಭೇದ ದಂಡ. ಕಲಾವಿದರು ಶಾಂತಿಪ್ರಿಯರು, ಗಲಾಟೆ ಮಾಡುವವರಲ್ಲ, ನಗಿಸುವವರು, ಒಂದು ಒಳ್ಳೆಯ ಸಂದೇಶವನ್ನು ನಾಟಕದ ಮುಖಾಂತರ ಕೊಡುವವರು. ನಾವೇನು ಪೆಟ್ಟು ಗಲಾಟೆ ಅದು ದೊಂಬಿ ಮಾಡಲಿಕ್ಕೆ ಹೋಗುವವರಲ್ಲ. ದಯವಿಟ್ಟು ಕಲಾವಿದರನ್ನು ಅವರ ಕೆಲಸವನ್ನು ಅವರಿಗೆ ಮಾಡಲಿಕ್ಕೆ ಬಿಡಿ. ಇದು ನಮ್ಮ ವಿನಂತಿ. ಎಷ್ಟೋ ಜನರ ಬದುಕು ರಂಗ ಇಷ್ಟು ತಂಡಗಳು 60 ತಂಡ ಉಂಟು. ಕಲಾವಿದರ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಅವರಿಗೆ ಅವರಷ್ಟಕ್ಕೆ ಅವರ ನಾಟಕವನ್ನು ಮಾಡಲಿಕ್ಕೆ ಬಿಡಿ. ದಯವಿಟ್ಟು ಕಲಾವಿದರಿಗೆ ಉಪದ್ರ ಮಾಡಲಿಕ್ಕೆ ಬರಬೇಡಿ. ಯಾರೂ ದೈವವನ್ನು ದೂಷಿಸುವುದಿಲ್ಲ. ಎಲ್ಲ ದೈವವನ್ನು ನಂಬುವವರೇ ಇರುವುದು ತುಳುನಾಡಿನಲ್ಲಿ. ನಮ್ಮ ಮನೆಯಲ್ಲಿ ಕೂಡ ದೈವ ಉಂಟು. ಎಲ್ಲರೂ ದೈವವನ್ನು ಆರಾಧಿಸುವವರೇ. ನಿಂದನೆ ಮಾಡಿ ಏನು ಪ್ರಯೋಜನ? ದೈವ ನಿಂದನೆ ಮಾಡಿದರೆ ಅವನಿಗೆ ಗೊತ್ತುಂಟದು ದೈವ ಏನು ಮಾಡ್ತದಂತ. ನಿಂದನೆ ಮಾಡುವವನಿಗೆ ಗೊತ್ತುಂಟು. ಸುಮ್ಮನೆ ಎಲ್ಲ ನಾವೇ ನಮ್ಮಲ್ಲೇ ಇರುವುದು ದೈವ, ನಾವು ಹೇಳಿದಾಗೆ ದೈವ ಅಂತ ತಿಳ್ಕೊಂಡ್ರೆ ಅದು ತಪ್ಪು. ದಯವಿಟ್ಟು ಕಲಾವಿದರ ತಂಟೆಗೆ ಬರಬೇಡಿ. ಎಲ್ಲರೂ ಒಗ್ಗಟ್ಟಾಗಿದ್ದೇವೆ. ಈ ಒಗ್ಗಟ್ಟು ಇವತ್ತು ಕಮ್ಮಿ, ಇನ್ನೂ ಜಾಸ್ತಿ ಒಗ್ಗಟ್ಟಾಗ್ತೇವೆ. ಸಮ್ಮೇಳನ ಮಾಡ್ತೇವೆ. ತುಳು ನಾಟಕ ಕಲಾವಿದರು ಸಮ್ಮೇಳನ ಅಂತ ಒಂದು ಸೃಷ್ಟಿ ಮಾಡ್ತೇವೆ. ಖಂಡಿತ ಸಾವಿರ ಜನರನ್ನು ಒಟ್ಟು ಮಾಡ್ತೇವೆ. ನಮ್ಮ ಶಕ್ತಿ ಏನು ಅಂತ ನಾವು ಕೂಡ ತೋರಿಸ್ತೇವೆ. ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅಲ್ಲ, ಕಾನೂನು ಪ್ರಕಾರ ಹೋಗ್ತಾ ಇದ್ದೀವಿ. ನಾವು ಕಾನೂನನ್ನು ಮೀರಿ ಹೋಗೋದಿಲ್ಲ, ಹೋಗಬಾರ್ದು. ಕಾನೂನು ಪ್ರಕಾರ ನಾವು ನಮ್ಮ ಹಕ್ಕು ಏನಿದೆ ಅದನ್ನು ಕೇಳ್ತಾ ಇದ್ದೀವಿ ಅಷ್ಟೇ.
ನಮಗೆ ನಾಟಕ ತಂಡದಲ್ಲಿ ಎಲ್ಲಿ ನಾಟಕ ಆದರೂ ನಾವು ಒಂದು 10-15 ಕಲಾವಿದರು ಇರೋದು. ಅಲ್ಲಿ ನಮಗೆ ಯಾರ್ಯಾರು ಬಂದು ಏನೇನಾದರೂ ಮಾಡಿದರೂ ಕೇಳುವವರು ಬೇಕಲ್ಲ. ಅದಕ್ಕೆ ಮೊದಲು ಕಾನೂನು ಪ್ರಕಾರ ನಾವು ಹೋಗ್ತಾ ಇದ್ದೇವೆ. ಎಲ್ಲರೂ ಸಹಕರಿಸ್ಬೇಕು ಅಷ್ಟೇ. ಯಾವುದು ನಾಟಕವನ್ನು ಅಲ್ಲ, ಕೆಲವು ಕಡೆಯಲ್ಲಿ ಆಯ್ತಂತೆ, ನಂಗೆ ಗೊತ್ತಿಲ್ಲ. ನಮ್ಮ ತಂಡದಲ್ಲಿ ಆಗಿಲ್ಲ, ಬಟ್ ಬೇರೆ ಬೇರೆ ತಂಡಗಳಲ್ಲೆಲ್ಲ ಹೋಗಿ ಅದಕ್ಕೆ ನಾವು ಪುನಃ ಒಗ್ಗಟ್ಟಾಗ್ತೀವಿ, ಮೀಟಿಂಗ್ ಮಾಡ್ತೀವಿ, ಮುಂದಿನ ಹೆಜ್ಜೆ ಏನು ಅಂತ ಆಮೇಲೆ ತೀರ್ಮಾನ ಮಾಡ್ತೀವಿ. ನಮಸ್ಕಾರ. ನಮ್ಮ ಜಿಲ್ಲೆ ನಾಗಾರಾಧನೆ, ದೈವಾರಾಧನೆ, ಯಕ್ಷಾರಾಧನೆ ಈ 3 ವಿಭಾಗಗಳಲ್ಲಿ ತುಂಬ ಕೆಲಸ ಮಾಡ್ತಾ ಇಲ್ಲಿನ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಜನರು ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿದ್ದಾರೆ. ಆ ಮೂಲಕ ಇದೊಂದು ಸುಸಂಸ್ಕೃತ ಜಿಲ್ಲೆಯಾಗಿ ಕಾಣಿಸಿಕೊಳ್ತಾ ಇದೆ. ಇಂತಹ ಜಿಲ್ಲೆಯಲ್ಲಿ ಒಂದು ಕಳಂಕಪ್ರಾಯವಾದಂಥ ಒಂದು ಸಣ್ಣ ವಿಚಾರ, ದೈವವನ್ನು ರಂಗಭೂಮಿಗೆ ತರಬಾರ್ದು, ರಂಗವೇದಿಕೆಯಲ್ಲಿ ದೈವವನ್ನು ಅಭಿವ್ಯಕ್ತಗೊಳಿಸಬಾರ್ದು ಎನ್ನುವಂತಹ ಒಂದು ಸಣ್ಣದಾದಂಥ ಒಂದು ಕಿಡಿಯನ್ನು ಹಚ್ಚಿಬಿಟ್ಟಿದ್ದಾರೆ. ಇದು ನಮ್ಮ ಕಲಾವಿದರಿಗೆ ತುಂಬ ಮನಸ್ಸಿಗೆ ನೋವನ್ನು ಕೊಡ್ತಾ ಇದೆ. ಇಲ್ಲಿನ ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಅಥವಾ ಇತರ ಯಾವುದೇ ಧಾರ್ಮಿಕ ವಿಚಾರಗಳಿರ್ಬೋದು, ದೈವವನ್ನು ಪ್ರಧಾನವಾಗಿಟ್ಟುಕೊಂಡು ನಾವು ಯಾವುದನ್ನು ಮಾಡುವವರು. ಯಕ್ಷಗಾನದಲ್ಲಿ ಅನೇಕ ಪುರಾಣ ಪುಣ್ಯ ಕಥೆಗಳು ಕೂಡ ದೈವಾರಾಧನೆ ವಿಚಾರ ಅದರಲ್ಲಿ ಬಂದೇ ಬರ್ತದೆ. ಉದಾಹರಣೆಗೆ ನಮ್ಮ ಅತಿ ಪುರಾತನವಾದಂಥ ದೇವಸ್ಥಾನ ಬಪ್ಪನಾಡು ಇರ್ಬೋದು, ಕಟೀಲ್ ಕ್ಷೇತ್ರ ಇರ್ಬೋದು, ಸಸೀತ್ಲು ಕ್ಷೇತ್ರ ಇರ್ಬೋದು, ಮಂಗಳದೇವಿ ಕ್ಷೇತ್ರ ಇರ್ಬೋದು. ಇಲ್ಲಿನ ಕ್ಷೇತ್ರ ಮಹಾತ್ಮೆಯನ್ನು ಆಡುವಾಗ ಪ್ರತಿಯೊಂದು ಕ್ಷೇತ್ರ ಮಹಾತ್ಮೆಯಲ್ಲಿ ದೈವಗಳ ಪಾತ್ರ ಬಂದೇ ಬರ್ತದೆ. ಅದು ಬರದಿದ್ದರೆ ಅದು ಪರಿಪೂರ್ಣ ಆಗುವುದಿಲ್ಲ. ಆ ದೈವ ಪಾತ್ರವನ್ನು ಮಾಡೋದ್ರ ಬಗ್ಗೆ ಆಕ್ಷೇಪವೋ, ಅವರು ಮಾಡುವಂತಹ ಪಾತ್ರ ವೇಷವೂ ಸರಿಯಿಲ್ಲ ಎನ್ನುವ ಆಕ್ಷೇಪವು ಇನ್ನೂ ಸ್ಪಷ್ಟತೆ ಸಿಗಲಿಲ್ಲ. ಇಲ್ಲಿ ಈಗ ಏನಾಗಿದೆ ಅಂದರೆ, ಒಂದು ರೀತಿ ಕಲಾವಿದರನ್ನು ಹೆದರಿಸುವಂಥ ಒಂದು ತಂತ್ರ ನಡೀತಿದೆ. ಈ ಮೂಲಕ ಒಂದು ರೀತಿಯ ಭಯವನ್ನು ಉಂಟು ಮಾಡುವ ಭಯೋತ್ಪಾದಕರ ರೀತಿಯಲ್ಲಿ ವ್ಯವಹರಿಸ್ತಾ ನಾಟಕವನ್ನು ನಿಲ್ಲಿಸಬೇಕು, ದೈವ ಬರಬಾರ್ದು ರಂಗದಲ್ಲಿ. ದೈವ ಬರದಿದ್ದರೆ, ದೈವದ ಪಾತ್ರವೊಂದು ರಂಗಕ್ಕೆ ಬರದಿದ್ದರೆ ಅಲ್ಲಿನ ಚರಿತ್ರೆ ಪರಿಪೂರ್ಣ ಆಗುವುದಿಲ್ಲ. ಇಲ್ಲಿ ಇರುವಂಥ ಎಲ್ಲ ಕಲಾವಿದರು ದೈವಾರಾಧಕರೇ. ಅವರ ಕುಟುಂಬದಲ್ಲಿರ್ಬೋದು, ಅವರ ಮನೆಯಲ್ಲಿರ್ಬೋದು, ಅವರ ಊರಿನಲ್ಲಿರ್ಬೋದು. ದೈವಾರಾಧನೆ ಮಾಡುವಂತಹ ಕುಟುಂಬದಲ್ಲಿ ಹುಟ್ಟಿ ಬಂದು ಆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಾ ಜೀವನ ಮಾಡುವಂತಹ ಎಲ್ಲ ಕಲಾವಿದರು ದೈವ ನಿಂದನೆ ಎನ್ನುವಂಥ ಒಂದು ಹಣೆಪಟ್ಟಿಯನ್ನು ಕಟ್ಟುತ್ತಾ ಕಲಾವಿದರನ್ನು ಒಂದು ಮೂಲೆ ಗುಂಪು ಮಾಡುವಂಥ ಒಂದು ಕೆಲಸ ನಡೀತಿದೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಯಾಕಂದರೆ ನಮ್ಮಲ್ಲೂ ಒಂದು ಶಕ್ತಿ ಇದೆ. ನಾವು ಕೇವಲ ಕಲಾವಿದರೆಂದರೆ ನಮ್ಮ ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕೆ ಮಾತ್ರ ನಾವು ಕಲಾ ಜೀವನ ಮಾಡುವುದಲ್ಲ, ಸಮಾಜದ ಆಸ್ತಿಯಾಗಿದ್ದೇವೆ. ನಾವು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುತ್ತಾ ಒಂದು ಸುಸಂಸ್ಕೃತ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಕಲಾವಿದರ ಪಾತ್ರ ಹಿರಿದು. ಇದು ನಾನು ಮಾತ್ರ ಹೇಳುವುದಲ್ಲ, ಇಡೀ ವಿದ್ವಾಂಸರೆಲ್ಲರೂ ಹೇಳುವಂಥ ವಿಚಾರ. ಹಾಗಾಗಿ ಕಲಾವಿದರು ಅಭಿವ್ಯಕ್ತಗೊಳಿಸುವಂತಹ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಯಾವುದೇ ಕಾರಣಕ್ಕೂ ನಾವು ಸಹಿಸಿಕೊಳ್ಳುವುದಿಲ್ಲ. ನಮ್ಮಲ್ಲಿ ಕೂಡ ಸಂಘಟನೆ ಇದೆ, ಕಲಾವಿದರಲ್ಲಿ ಕೂಡ ಸಂಘಟನೆ ಇದೆ. ಈ ಸಂಘಟನೆಯನ್ನು ಯಾವುದೇ ಕಾರಣಕ್ಕೂ ದುರುಪಯೋಗ ಪಡಿಸದಂತೆ ಇದರ ವಿರುದ್ಧವಾಗಿ ಮಾತಾಡುವಂತಹ ಎಲ್ಲರೂ ಯಾರೇ ಇರ್ಬೋದು, ಅದು ದೈವಾರಾಧಕರು ಎನ್ನುವಂತಹ ಹೆಸರಿಟ್ಟುಕೊಂಡು ಕೆಲಸ ಮಾಡ್ಬೋದು, ಅಥವಾ ಬೇರೊಂದು ಹೆಸರಿಟ್ಟುಕೊಂಡು ಕೆಲಸ ಮಾಡ್ಬೋದು. ರಂಗದಲ್ಲಿ ದೈವದ ಪಾತ್ರ ಬರಬಾರ್ದು ಎನ್ನುವಂತಹ ಆ ವಿಚಾರಕ್ಕೆ ನನ್ನ ವಿರೋಧ ಇದೆ. ಖಂಡಿತ. ನಾನು 48 ವರ್ಷಗಳಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ವ್ಯವಸಾಯ ಮಾಡ್ತಾ ಇದ್ದೇನೆ. ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿದ್ದೇನೆ. ಆ ಕಾರಣದಿಂದ ನಾನು ಹೇಳ್ತಾ ಇದ್ದೇನೆ, ನನಗೆ ಒಂದು ಅಧಿಕಾರ ಇದೆ, ಅಧಿಕಾರವಾಣಿಯಿಂದ ಹೇಳ್ತಾ ಇದ್ದೇನೆ. ನಾನು ಯಾವುದೇ ಕಾರಣಕ್ಕೂ ದೈವದ ಪಾತ್ರ ರಂಗಕ್ಕೆ ಬಂದಾಗ ವಿರೋಧ ಮಾಡುವಂಥ ವ್ಯಕ್ತಿಗಳು ಇನ್ನು ಮುಂದಕ್ಕೆ ತಮ್ಮ ನರಿಬುದ್ಧಿಯನ್ನು ತೋರಿಸಿದರೆ ನಾವು ತಕ್ಕದಾದಂಥ ಉತ್ತರವನ್ನು ಯಾವುದೇ ಸಂದರ್ಭದಲ್ಲಿ ಕೊಡೋದಕ್ಕೆ ಸಿದ್ಧರಿದ್ದೇವೆ, ಬದ್ಧರಿದ್ದೇವೆ ಎಂದು ಹೇಳೋದಕ್ಕೆ ನಾನು ಇಚ್ಛೆಪಡ್ತೇನೆ. ನನ್ನ ಹೆಸರು ಸರಪಡೆ ಅಶೋಕ್ ಶೆಟ್ಟಿ, ಯಕ್ಷಗಾನ ಕಲಾವಿದ. ಮಾತೃಗಳಿಗೆ ನಮಸ್ಕಾರ. ಇನಿ ಎಂಗನ ತುಳುನಾಟಕ ಕಲಾವಿದರ ಒಕ್ಕೂಟ ಅಂಚನೆ ರಂಗ ಸಮ್ಮಿಲನ ಪಂಪಿನ ಒಂಜಿ ರಡ್ಡು ಸಂಘದ ಮುಖಾಂತರ ಅಂಚನೆ ಎಂಕಲ ಕೋಶಲ್ವುಡ್ ಕಲಾವಿದರ ಸಂಘ, ಯಕ್ಷಗಾನ ಸಂಘ ಅಂಚೆ ಮಾತ್ರ ಎಂಗೆ ಒಟ್ಟಿಗೆ ಸೇರಿ ಕಮ್ಮಿಡ್ಲ ಒಂಜಿ 300-400 ಜನ ಸೇರೋಂಡ ಖಂಡಿತವಾದ ಎಂಗಳ ಒಂಜಿ ಎಂಗೆ ಬೇನಾಣ ಮಣ್ಣ ಖಂಡಿತವಾದ ಎಂಗಳು ಇಂಚಿನ ವೈಕುಲ ತಯಾರಿಲ್ಲ ಬಣ್ಣದ ಇನ್ನು ಎಂಗಳು ತೋಜಾದ ಕೊರಿಯ ಇನಿ ದಾದನ ಒಂಜಿ ಕೆಲವು ಹಿತಾಸಕ್ತಿ ಪೂರ ಸೇರೊಂದು ಈಗ ನಾಟಕದ ಕಲಾವಿದರು ನಾಟಕ ತಂಡದ ಕಡೆಗೆ ಪೂರ ಮಸ್ತ್ ಯಾಕಂದ ಏರ ಒಂದು 4 ಜನ ಸೇರೊಂದು ಎಂಗಳ ಕಲಾವಿದರಿಗೆ ಸಂಘದ ಕಡೆ ಪೂರ ಮಸ್ತ್ ಉಪದ್ರ ಕೊರೊಂದುಲ್ಲೇರಿ
ಎಂಕ್ಲೆಗೆ ದಾದಾನಲ ಬೇನಾನ ಬಂಡ ಇಂಗ್ಲು ದಾದಾಲ ಮಲ್ಪ ತಯಾರುಲ್ಲ ಬಂಡದ ಇಂತೆ ನೀ ಒಂಜಿ ನೆಟ್ಟು ಎಂಗನ ಸಭೆಟ್ಟು ಪೂರ ಮಾತ ತೀರ್ಮಾನ ಅಂಡು ಅಂಚ ಅದು ದಯ ಮಲ್ತದೆ ನಿಕುಲು ನಿಕಲಾತಿಗೆ ಇತ್ತಂಡ ನಿಖಿಲೆಗೆ ಎಡ್ಡೆ ಎಂಗುಲು ಎಂಗಲಾತಿಗೆ ಉಪ್ಪ ಈ ನಿಖಿಲೆಗೆ ನಿಖಿಲೆಡ್ದು ಎಂಕಲ ನಾಟಕಗಳು ದಾದಾನಲ ದೈವ ನಿಂದನೆ ಆತನ ಮನ್ನಣ ಎಂಗ್ಲೆಡ್ ತೆರಿಪಾಲೆ ನಿಖಿಲ್ ಏಕಾಏಕಿ ನೀವು ಉಂಟಾರ ನಿಕುಲ್ ದಲ ನಿಕುಲೆ ಸುಪ್ರೀಮತ್ ಎಂಕುಲ ಸುಪ್ರೀಮತ್ ನಿಕುಲು ಎಂಜಿನ ಬಂದೆ ಅವು ಆಪುಣ್ಣ ಎಂಗ್ಲಿಗೆ ಮಲ್ಪರೆ ಎಂಗುಲು ತಯಾರಿಲ್ಲ ಪಕ್ಕ ನಿಕುಲು ಏತು ದೇವರೇ ದೈವನು ನಂಬೋರ ಈಗ ಯಾನ ಎನ್ನ ಇಲ್ಲ ರಾಜನ್ ದೈವ ಉಂಡು ಯಾನ ಮಸ್ತ್ ದೇವರ ಎಂಗ್ಲಿಗೆ ಯಾನು ಶೆಟ್ಟಿಯಾನು ಎಂಗ್ಲಿಗೆ ದೇವರಿ ಜೇರಿ ಎಂಗ್ಲಿಗೆ ದೇವಸ್ಥಾನ ಎಂಗು ನಂಬನು ದೈವಲೇನೆ ಎಂಗು ಕಾರಣವೇ ದೈವಕ್ಕೆ ಕೈ ಮುಗಿದೇ ಬೋದು ಒಂದು ಮಲ್ಪನು ಎಂಗ್ಲಿಗೆ ದಾಲ ಒಂದು ಮಲ್ಪರಿಜ್ಜಿ ನಿಕು ಎಂಗ್ ದೈವದ ಬಗ್ಗೆ ನಿಕುಲು ಎಂಗ್ಲ ದಾಲ ಚಾಲೆಂಜ್ ಮಲ್ಪರ್ನೆ ಎಂಗುಲು ಎಂಗನ ದೈವನ ನಿಂದನೆ ಮಲ್ಪರ್ ಸಾಧ್ಯ ಇಜ್ಜಿ ಎಂಗನ ದೈವ பொண்ணு தெய்வான எங்கள் அப்ப ஆணு தெய்வான எங்கள் அம்மே ಅವು ಎಂಗಳು ನಿರ್ಧಾರ ಮಲ್ತಿನಗಳು ಅಂಚದ ನಿಕುಲು ದಯ ಮಲ್ತದೆ ನಿಕುಲು ನಿಕಲಾತಿಗೆ ಎಂಜಿನಾಂಡಲ ತೀರ್ಮಾನ ಮಲ್ತಾರೆ ಬಂದಾಂಡ ಖಂಡಿತವಲ್ಲ ನಿಕುಲು ಅವು ಸೋಷಿಯಲ್ ಮೀಡಿಯಾಡು ಪಕ್ಕ ಇನ್ಸ್ಟಾಗ್ರಾಮ್ಡು ಪೂರ ನಿಕಲ ಈ ಒಂಜಿ ಎಂಕಲ ಕಲಾವಿದರೆ ನೆಡ್ದು ನಿಕುಲು ಅಂಚ ಇಂಚ ಪಂಡನ ಅವನ ಇನಿಕೆ ಉಂತಾವಡು ನಿಕುಲು ದಯ ಮಲ್ತ ನಿಕಲ ಒಂದು ಉಂತಾಲೆ ಬಲೆ ಎಂಗಳ ಪಾತ್ರ ಕತೆಗೆ ಬಲೆ ಪಾತ್ರ ಕತೆಗೆ ಬಂದು ನಮ್ಮ ಎದುರು ಕುಲ್ಗ ನಮ್ಮ ನಿಕುಲ್ಲ ಒಂಜಿ ಲೆಕ್ಕಡು ಎಂಗುಲು ಸ್ಟೇಜಿನ ಮಿತ್ತು ಕಲಾವಿದೆ ಮಲ್ಪುನು ಕಲಾವಿದರು ಎಂಗುಲು ಸ್ಟೇಜಿನ ಮಾತ್ರ ಎಂಗುಲು ಆಕ್ಟ್ ಮಲ್ಪುನು ನಿಕಲಕ್ಕ ಎಂಗುಲು ಉಣ್ ಮಲ್ಪತ್ತೆ ನಿಕುಲ ಬಲೆ ಎಂಗುಲ ಬಲೆ ಒಟ್ಟು ಎಂಗುಲು ಪಾತಿರ್ಗ ನಮ್ಮ ಮೆಗ್ಗೆ ಬರಲಕ್ಕ ಪಾತಿರ್ದು ನಮ್ಮ ಇಂಜಿನ ನಮ್ಮ ಎಂಗ್ಳೂರು ದಾದ ಮಿಸ್ಟೇಕ್ ಆತನ ಎಂಗುಲು ಪನ್ಪ ನಿಕುಲ ದಾದ ಮಿಸ್ಟೇಕ್ ಆತ ಎಂಗುಲ ಪನ್ಪ ಎಂಗುಲೆಲ್ಲ ಗೊತ್ತು ನಿಕುಲು ಇಂಜಿನ ಮಲ್ತಂದಿಲ್ಲ ಅವನ ಎಂಗುಲು ಒಬ್ಜೆಕ್ಷನ್ ಮಲ್ಪನೆ ಹೋಗ್ಜೆ ಮಲ್ಲ ಎಂಗುಲು ಪೂರ ನಿಕ್ಲೇನು ತೂಪಿನತ್ತೆ ಎಂಕಲ ಮನೆ ಹಿಡಿತಿನ ದೈವದ ತೂದು ಎಂಗುಲು ನಿಕಲೆ ನಿಂತ ಮಾಪ್ ಮಲ್ತಿದ್ನ ಅಂದ್ರೆ ಎಂಕಲೆಗೆ ನಿಕುಲು ಎಂಕಲ ಮಿದ್ದು ಸವಾಜಿ ಮಲ್ಪ ದಯ ಮಲ್ತು ಬರೋಚಿ ನಿಕಲ ನನರ ಪನೊಂದಿಲ್ಲ ದಯ ಮಲ್ತದೆ ನಿಕುಲು ನಿಕಲಾತಿಗೆ ಉಪ್ಪುಲೆ ಬಕ್ಕಲ ನಿಕಲೆಗೆ ಇನ್ನೂ ಮಲ್ಪಡ್ನ ಎಂಕಲ ಪಾತ್ರ ಕತೆಗೆ ಬಲಿ ಪಾತ್ರ ಕತೆ ಮುಕ್ತವಾದ ಪಾತ್ರಗ ಓಲು ಸರಿ ಓಲು ತಪ್ಪು ಮಣ್ಣು ನಮ್ಮ ತೀರ್ಮಾನ ಮಲ್ಪಗ 5 ಪಕ್ಕ ಡಿಸೈಡ್ ಮಾಡ್ಕೊ ಜೈ ಕರ್ನಾಟಕ ಇದೇ ಎಂಗ್ಲ ಕಲಾ ಸೇವೆ ಮಲ್ಪಡಾಗಲಿ ಓ ಕಾರಣಗಳು ಎಂಗ್ಲ ದೈವ ದೇವರನ್ನು ದುಂಬದಿದ್ದು ಕಲಾ ಸೇವೆ ಮಲ್ಪಡಿದವರ ದೈವಾರಾಧನೆ ದೈವನು ನಿಂದನೆ ಮಲ್ಪಣ ಅಪಹಾಸ್ಯ ಮಲ್ಪಣ ಒಂಜಿ ಖಂಡಿತ ಇಜ್ಜಿ ದಯಪಂಡ ಎಂಕ್ಲೆಗ್ ಕಲಾವಿದರು ಎಂಕ್ಲ ರಂಗವೇದಿಕೆಗೆ ಬರ್ಪಣೆ ದುಂಬು ದೈವ ದೇವರಿಗೆ ಎಂಕ್ಲ ಅಡ್ಡ ಬುರ್ದೇ ರಂಗಭೂಮಿಗೆ ಎಂಕ್ಲ ಬರ್ಪಣಗಳು ಅಂಜಿನಲ್ಪ ಎಂಕ್ಲ ವಾಕಾರಣಗಳ ರಂಗಭೂಮಿ ಬೆಂಪ ಪ್ರತಿಯೊಂದು ಕಲಾವಿದರೆಲ್ಲ ರಂಗ ಸೇವೆ ಉಂಟ ಕಲಾವಿದರು ವಾಕಾರಣಗಳ ದೈವ ದೇವರನ್ನು ಅವಹೇಳನ ಮಾಡೋಣ ದೈವನು ಅವಹೇಳನ ಮಾಡೋ ಪ್ರಶ್ನೆ ಇಜ್ಜಿ ಅಂಜ ಬಂದು ದೈವದ ಒಂಜಿ ಟೈಟ್ಲ್ ಇತ್ತಿನ ನಾಟಕವನ್ನು ಮಲ್ತಿ ಕೂಡಲೇ ಐಟ ಅಪಹಾಸ್ಯ ಆಪುಜಿ ಅಲ್ಪ ನಮ್ಮ ಮಲ್ಪುಣಿ ದೈವದ ಮಿತ್ತು ನಂಬಿಕೆಯನ್ನು ದೇವರನ್ನ ಕಾರಣಿಕನು ದೈವದ ಕಾರಣಿಕನು ನನಲ ಬರ್ಪಿನ ಇತ್ತದ್ದು ಜೋಕ್ಲಿಗೆ ತೆರಿಪಾಡು ಬಂದ ಉದ್ದೇಶಡು ಎಂಕ್ಲ ಕಲಾವಿದರು ಪೂರ ಸೇರಿದ ಜನ ಮಲ್ಪುಣಿ ಅಂಜದು ವಾ ಕಾರಣಗಳ ಜನರೆಲ್ಲ ತಪ್ಪಾದ ತೆರೆಯೊಣ್ಣತ್ತು ಕಲಾವಿದರನ್ನು ಮಿತ್ತು ಒಕ್ಕಡೆ ಒಂಜಿ ದೌರ್ಜನ್ಯ ಮಲ್ಪುಣ ಕ್ರಮ ಸರಿಯಾಗ್ತದೆ ಬಂದು ಈ ಮುಖಾಂತರ ಏನು ಪಣದುಲ್ಲೆ. ನಮಸ್ಕಾರ. ಬಹುಶಃ ಈ ಒಂಜಿ ಬಾರಿ ಪೊರ್ಲಗಂಟದ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ನಮ್ಮ ರಂಗ ಸಮ್ಮೇಳನ ಮಸ್ತಲ ಪಂಡಜ್ ಮಾತ ಗುರಿಯೇರಿ ಒಂಜಾತ್ ವಿಷಯನ ನಿರ್ಧಾರ ಮಾಡ್ತದೆ ಈ ಒಂಜಿ ಎಡ್ಡೆ ಪಜ್ಜೆಗೆ ದುಂಬುದಿ ಒಂದಲ್ಲ ಮಾತ ಸರ್ವ ಕಲಾವಿದರು ಸೇರಿದು ಎಂಕ್ ಪಂಡ್ರಪ್ಪು ನೀತೆ ನೇಟು ದಾದ ತೊಂದರೆ ಆತನ ಮನ್ಪನು ಎಂಕ್ ನಲ್ಲ ಕ್ಲಾರಿಟಿ ಇಜ್ಜಿ ಪರ್ಸನಲ್ ಆದ ಎಂಕ್ ಕ್ಲಾರಿಟಿ ಇಜ್ಜಿ ದಾದ ದೈವದೇರಿ ತೊಂದರೆ ಆಪನಂಚಿನ ಒಂಜಿ ಅವಹೇಳನ ಆಪನಂಚಿ ಕಾರ್ಯ ದಾದ ಆತನ ಮನ್ಪನು ಎಂಕ್ ನಲ್ಲ ಕ್ಲಾರಿಟಿ ಇಜ್ಜಿ ಬಟ್ ಎಂಕ್ ಗೊತ್ತಿತ್ತಿನ ಪ್ರಕಾರ ಮಸ್ತ್ ಎಡ್ಡೆನೇ ಆತಿನಿ ಮನ್ಪನವು ಎನ್ನೊಂದು ಅಭಿಪ್ರಾಯ ನೇಡ್ದು ಪಂಡದು ಎಂಕ್ ಇತ್ತೀಚೆಗೆ ಬತ್ತನ ಒಂಜಿ ಮಾಹಿತಿ ಪ್ರಕಾರ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಬೇತೆ ಬೇತೆ ಕಡೆ ಹಿಡ್ದು ನಮ್ಮ ದೇವರ ನಡೆ ಆಯ್ತಾ ನಂಬೋಲಿಕೆಯನ್ನು ತೆರೆಯುವಂಚರೆ ತೆರೆಯಲು ಬೋಡಾದು ಶಕ್ತಿನ ತೆರೆಯಲು ಬೋಡಾದು ಬೇತೆ ಬೇತೆ ಕಡೆದು ಇಡೀ ರಾಜ್ಯ ಹೊಡೆದು ಇಡೆ ಬತ್ತದ ಕೈ ಮುಗಿದು ಪೋಂದಿಲ್ಲ ಬ್ರಹ್ಮ ತೆರೆಯಂಚನ ಸತ್ಯ ನೇಟು ಒಂಜಾತ್ ಎಡ್ಡೆನೇ ಆತಿನ ಎನ್ನ ಅಭಿಪ್ರಾಯ ಹೆಂಗೆ ಜಾಸ್ತಿ ತಲ ಪಾತ್ರ ಇಜ್ಜಿ ಆಂಡ ಒಂದು ಈತೆ ಪಂಡ್ರಪ್ಪುನಿ ರಂಗಭೂಮಿದ ಕಲಾವಿದರವಡು ಸಿನಿಮಾ ಕಲಾವಿದರವಡು ಇಂಚಿನೊಂಜಿ ಬೇಲೆ ಜೆಪ್ಪುನಾಗ ಗಣಪತಿ ದೈವದೇವರ ಕೈ ಮುಗಿದು ಆ ಕ್ಷೇತ್ರದ ಜನ ದೈವದೇವರ ಕೈ ಮುಗಿದು ಮಲ್ಪನಂಚಿನ ಒಂಜಿ ರಂಗ ಸೇವೆ ಮಲ್ತೊಂದುಪ್ಪು ನಾವು ಪ್ರತಿ ಊರಿಲ್ಲ ಬಹುಶಃ ಇಂಚಿನ ವಿಶೇಷವಾದ ಪಾತ್ರ ಈ ದೈವದೇವರನ್ನ ಇತ್ತಿನ ನಾಟಕಡು ಅಂಚೆ ವಿಶೇಷವಾದ ಅಂಚಿನ ಪಾತ್ರ ಇತ್ತಿನಲ್ಲ ಆಯ್ನ ಇಡೀ ಕನ್ನಡ ನೀರೇರ್ಕುದುಪ್ಪು ನಂಜನ ವಿಷಯ ಅಂತೂತೆ ಅದು ಇನ್ವಾಲ್ವ್ ಆದು ಇಂದು ನಮ್ಮ ತುಳುನಾಡದ ಒಂದು ಎಮೋಷನ್ ಈ ಎಮೋಷನ್ಗೆ ಬೇತೆ ಏರೆ ದೈವ ಆರಾಧಕರೇ ಆವಡು ಅಕ್ಕಲು ಬತ್ತದ ನೇಕ ಪಾತೇನಲ್ಲ ಆ ಎಮೋಷನ್ ಬಿತ್ತು ಗೊಬ್ಬುಣದಾಂಡ ಖಂಡಿತವಾದಲು ಕಲಾವಿದರ ಮನಸ್ಸಿಗೆ ಮಸ್ತ್ ಬೇನೆ ಹಾಕೊಂಡು ಸೊ ಒಂದು ಒಂಜಿ ಎಡ್ಡೆಡೆ ಆವಡು ಅನ್ಪನೋ ಎನ್ನ ವಿಷಯ ಥ್ಯಾಂಕ್ ಯು ಸೋ ಮಚ್. ಇಪ್ಪುನ ಒಂಜಿ ದಿನ ದಯಬಂಡ ಒಂಜಿ 70 ರಂಗಭೂಮಿದ 70 ತಂಡ ಇನ್ನು ಒಟ್ಟುಗಾದ ಒಂಜಿ ಬಲ ಪ್ರದರ್ಶನ ಮಂತದ್ದು ಈ ರಂಗಭೂಮಿದ ಮಿತ್ತು ಎಂಚಿನ ದಬ್ಬಾಲಿಕೆ ಅವನುಂಡ ಐತೊಂಜಿ ಇರೋದ ಮಲ್ತದ ಎಂಕ್ಲುಲ್ಲ ದಯಬಂಡ
ಪೂರ ಮನ್ಪೇರು ನಾಟಕದಲ್ಲಿ ಕಾಸು ಮಲ್ಪುಜ ಎಂಕಲ್ ಅಯ್ಯೋ ಅಜ್ಜಿಪ್ಪ ಸರ ದಿಕ್ಕಂಡ 18 ಜನ ಕಲಾವಿದರು ಲೆತ್ತುಂದುಬೋದು ಆ 18 ಜನ ಕಲಾವಿದರೆ ಪಟ್ಟದು ಮೂಜಿ ಗಾಡಿ ಕೊನದು ಎಂಕಲ್ ಮಾಂತ ಕಲಾವಿದರನ್ನ ಇಲ್ಲದಂಜಿ ಬೊಲ್ಪಾದುಲ್ಲ ಅಂಚಾದು ನನಾಲ್ನ ಈ ಸ್ಥಾಪಿತ ಎಕ್ತಿನ ಒಂಜಿ ಎಂಕಲ್ನ ಕಲಾವಿದರಪ್ಪನ ದೌರ್ಜನ್ಯ ಉಂಟಾರ ಎಂಕ್ಲೆದ ನಿಜವಾದ ಎಂಕಲ್ನ ಕಲಾಭಿಮಾನಕಲ್ನ ಸಪೋರ್ಟ್ ಆಪಲುಂಡು ಆತನಟ ಎಂಕ್ಲ ದೈವ ದೇವರನ್ನ ನಾಟಕ ಖಂಡಿತ ಮಲ್ಪುವ ಮಾಂತಿರ್ಲ ಎಂಕ್ಲ ಒಗ್ಗಟ್ಟದಲ್ಲ ಪಲ್ಪೇನೆ ಈ ಮೂಲಕ ತೆರಿಪೋದು. ಒಂದು ಕಟ್ಟಾಪುಂಡ ಎಲ್ರಿಗೂ ವಂದನೆಗಳು. ಸಮಾಜದ ಯಾವುದೇ ಪ್ರಕಾರದ ಪ್ರದರ್ಶನಗಳಿರಲಿ ಅದು ಸಮಾಜದ ಕನ್ನಡಿ. ಸಮಾಜದಲ್ಲಿ ಏನು ಘಟನಾವಳಿಗಳಿತದ ಅಥವಾ ನಮ್ಮ ನಿತ್ಯ ಜೀವನದಲ್ಲಿ ಆಗುಹೋಗುಗಳೇ ವೇದಿಕೆಯಲ್ಲಿ ನಡೆಯುವ ಅಥವಾ ಯಾವುದೇ ಪ್ರಕಾರಗಳಲ್ಲಿ ನಡೆಯುವ ಪ್ರದರ್ಶನದ ಚಿತ್ರಣವಾಗಿರ್ತದೆ. ಮುಖ್ಯವಾಗಿ ಸಮಾಜದ ಪ್ರತಿರೂಪವೇ ಪ್ರದರ್ಶನ. ಹಾಗಾಗಿ ಯಾವುದೇ ಕತೆ, ಯಾವುದೇ ಘಟನೆ ಇದು ನಮ್ಮ ನಿತ್ಯ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನಾಡಿಯಲ್ಲಿ ನಡೆಯುವಂಥದ್ದು. ದೈವ, ದೇವರು, ಪುರಾಣ, ಇತಿಹಾಸ ಇವುಗಳೆಲ್ಲವೂ ನಮ್ಮ ಜೀವನ ಬದುಕಿನಲ್ಲಿ ಅವಲಂಬಿತವಾಗಿರ್ತದೆ. ಆ ಘಟನೆಗಳೇ ಪ್ರದರ್ಶನಗಳಾಗಿರ್ತವೆ. ಅದಕ್ಕಾಗಿ ಯಾವುದೇ ಕತೆ, ಕಾದಂಬರಿ ಅಥವಾ ಕವನಗಳಲ್ಲಿ ನಮ್ಮ ಸಮಾಜದ ತಿಳುವಳಿಕೆಯನ್ನು ತಿಳಿಸುವುದರ ಮೂಲಕ ಕೆಲವು ಸಂದೇಶ, ಸುಧಾರಣೆ, ಪ್ರಗತಿ, ಸಮಾಜ ಸ್ವಾಸ್ಥ್ಯ ಇವುಗಳಿಂದ ಆಗ್ತದೆ. ಆದುದರಿಂದ ತುಳುನಾಡಲ್ಲಿ ಪ್ರಚಲಿತವಾಗಿ ಎಲ್ಲ ಕಡೆಯೂ ದೈವ, ದೇವರು, ಭಕ್ತರು, ಭಯ, ಭಕ್ತಿ ಇವುಗಳೆಲ್ಲ ಬಹಳ ಹೆಚ್ಚೆಚ್ಚಾಗಿ ಜನಗಳಿಗೆ ಇವೆ. ಆದುದರಿಂದ ಯಾವುದೇ ಭಕ್ತಿ ಪ್ರಧಾನವಾಗಲಿ, ಪುರಾಣವಾಗಲಿ, ಜನಪದವಾಗಲಿ, ಸಾಮಾಜಿಕವಾಗಲಿ ಎಲ್ಲವೂ ನಮ್ಮ ನಿತ್ಯ ನಮ್ಮ ಒಡನಾಡದೊಟ್ಟಿಗೆ ನಮ್ಮೊಟ್ಟಿಗೆ ಅದು ಅವಲಂಬಿತವಾಗಿರುವುದರಿಂದ ಆ ಪ್ರದರ್ಶನಗಳು ಅದಕ್ಕೆ ನಿರ್ಬಂಧ ಹಾಕುವ ಯಾವುದೇ ಒಂದು ವಿಷಯಗಳು ನಮ್ಮಲ್ಲಿಲ್ಲ. ಇದಕ್ಕೆ ಸರಿಯಾದ ಸೂಕ್ಷ್ಮ ವಿಷಯದಲ್ಲಿ ಹೇಳುವುದಾದರೆ ಸರಕಾರ, ಕಾನೂನು ಇದೆ. ಎಲ್ಲ ವಿಷಯಗಳನ್ನು ವೇದಿಕೆಯಲ್ಲಿ ಅಭಿವ್ಯಕ್ತಪಡಿಸುವ ಕಲಾವಿದನ ಧರ್ಮ. ಅವನು ಪಾತ್ರಕ್ಕೆ ಸರಿಯಾಗಿ ಅಭಿನಯ ಮಾಡುತ್ತಾನಲ್ಲದೆ ಬೇರೆ ಆತನದೇ ಇರುವುದಿಲ್ಲ. ಆದುದರಿಂದ ನಾವು ರಂಗಭೂಮಿ, ಸಿನಿಮಾ ಕ್ಷೇತ್ರ ಅಥವಾ ಯಕ್ಷಗಾನ ಆಗಲಿ, ಭರತನಾಟ್ಯ ಯಾವೇ ಪ್ರಕಾರಗಳ ಪ್ರದರ್ಶನವಿರಲಿ ಅದು ಸಮಾಜದ ಕಥೆಯನ್ನು ಕಥಾನಕ ರೂಪದಲ್ಲಿ ಪ್ರದರ್ಶನವಾಗುತ್ತದೆ. ಇಷ್ಟೇಳಿ ನಾನು ತುಳು ರಂಗಭೂಮಿದ ಮಿತ್ತು ಒಂಜಾತು ಜನ ದಬ್ಬಾಳಿಕೆ ಮಲ್ಪುನ ಒಂಜಿ ಪ್ರಯತ್ನ ನಡುಲ್ಲೇರು. ನಮ್ಮ ತುಳು ರಂಗಭೂಮಿದ ಕಲಾವಿದರು ದೈವ ದೇವರಿನ ಪ್ರತಿಯೊಂದು ನಮ್ಮನಕ್ಲ ಒವೇ ರೀತಿಯ ಅಪಹಾಸ್ಯ ಮಲ್ಪುನಂಚಿನ ಕತೆ ನಂಗೆ ಲೇಪಲ ಕನಪುಜ ಇಂಚಿನ ದಬ್ಬಾಳಿಕೆ ದಾದಾಪುಣ ಪಂಡ ನನ್ನ ದುಂಬಗೋರಿ ರೈಟರ್ಗೆ ಬಾರಿ ಮಲ್ಲ ಸಮಸ್ಯೆ ಹಾಕೊಂಡು ಓವೇನು ಮಲ್ಪುಡು ಓವೇನು ಮಲ್ಪರೆ ಬಲ್ಲಿ ಪನ್ಪಿನ ಉದ್ದೇಶ ಅದಕ್ಕೋಸ್ಕರ ಇನ್ನು ಎಂಕ್ಲು ರಂಗಭೂಮಿದ ಕಲಾವಿದರು ಉಡುಪಿ, ದಕ್ಷಿಣ ಕನ್ನಡ, ಅಂಚನೆ ಕಾಸರಗೋಡು ಮೂಜಿ ಜಿಲ್ಲೆದ ರಂಗಭೂಮಿ ಕಲಾವಿದರು ಸೇರಿ ಶಾಂತಿಯುತವಾಯಿನಂಚಿನ ಪ್ರತಿಭಟನೆ ಮಲ್ತದೊಂಜಿ ನಮ್ಮ ಜಿಲ್ಲಾಧಿಕಾರಿಗೆ ಮನವಿ ಮಲ್ಪುನಂಚಿನ ಒಂಜಿ ಕೆಲಸಕ್ಕೆ ನಮ್ಮ ಬಿದ್ದಾಡ್ದ ಈ ಒಂಜಿ ಕಜ್ಜಗು ನಮಕ್ ಮಸ್ತ್ ಕಲಾಭಿಮಾನಿ ಇಲ್ಲ ನಂಗೆ ಸಹಕಾರವನ್ನು ಕೊರೊಂದುಲ್ಲೇರು. ಇಂಚಿತ್ನ ಘಟನೆ ನನಾವರೆ ಬಲ್ಲಿ ಒವೇ ರೀತಿದ ಅವರಿ ಕಲಾವಿದನು ಸಾಮಾಜಿಕ ಜಾಲತಾಣಡು ಏಕವಚನಡು ಅವಹೇಳನ ಮಲ್ಪುನಂಚಿನ ಕೆಲಸ ಏಪಗ್ಲು ಆವರೆ ಬಲ್ಲಿ ಒಂದೇನು ನಮ್ಮ ಮಾತೆರ್ಲ ಕಲಾವಿದರು ನೆತ್ ಬೆರಿಯಾದುಂತುದು ಇಂದೇನು ಖಂಡಿಸಾವನಂಚಿನ ಕೆಲಸ ನಾನು ದುಂಬಗೆ ಎಂಕ್ಲು ಮಲ್ಪುವ ಇಂಚಿತ್ನ ಕೆಲಸಕ್ಕೆ ನಂಗೆ ಮಾತ ಕಲಾಭಿಮಾನಿಲ್ಲ ನಂಗೆ ಸಹಕಾರನ ಕೊರಡು ತುಳು ರಂಗಭೂಮಿ ಆವಾಡು, ಯಕ್ಷಗಾನ ಆವಾಡು, ಸಿನಿಮಾ ಆವಾಡು ಒವೇ ರೀತಿದು ನಮ್ಮ ದೈವನ ಅಪಹಾಸ್ಯ ಮಲ್ಪುನಂಚಿನ ಕೆಲಸ ಈತನಟ ಮಲ್ದಿಜ ನನ್ನ ದುಂಬಗ್ಲ ಮಲ್ಪುಜ ದಯಪಂಡ ನಮ್ಮ ಮಾತೆರ್ಲ ದೈವ ದೇವರೇ ನಂಬುನಕ್ಲು ಇನ್ನಿತ್ತ ಈ ಕೆಲಸಕ್ಕೆ ನಿಕ್ಲು ಮಾತೇನಲ್ಲ ಸಹಕಾರ ಬೋರ್ಡು ಬಂದಕ್ಕೆ ಏನೊಂದಿಲ್ಲ ಅಂಚನೆ ಮೀಡಿಯಾದಲ್ಲ ನಿಕ್ಲ ಸಪೋರ್ಟ್ ಎಂಗ್ಲ ಮಿತಿ ಏಪಲ ಇಪ್ಪಾಡು ಬಂದಕ್ಕೆ ಏನೊಂದಿಲ್ಲ ಸೊಲ್ಮೇಲು. ನಮಸ್ತೆ ಮಾತಿರಗಳೇ, ನಾನು ವಿಜಯಮಯ್ಯಪ್ಪ ಅಂದು ಶಾರದಾಸ್ ಕಲಾವಿದರೆ ಮಂಜೇಶ್ವರ ತಂಡದ ಒಂಜಿ ಇಲ್ಲೇ ಕಲಾವಿದೆ. ಇನ್ನು ಇತ್ತೆ ಒಂಜಿ ದಾದ ಒಂದೊಂದು ಕಲಾವಿದರನ್ನ ಸೇರಿಗೆ ಮೂಲ ಆತಂದ ದಾದ ಪಂಡ ಕಲಾವಿದರನ್ನ ಮತ್ತು ಮಸ್ತ್ ಶೋಷಣೆ ಒಂದುಂಡು ಪಂಪಿನ ಒಂದು ವಿಷಯ ಶೋಷಣೆ ಪಂಡ ಅವೇ ದೈವರಾಧನದ ವಿಷಯ ಪೂರ ನಾಟಕದ ತೋಜಾರ ಬಲ್ಲಿ, ಸಿನಿಮಾದ ತೋಜಾರ ಬಲ್ಲಿ ಅಂಚಿನ ವಿಷಯ ಇನ್ನಿಟ್ಟು ವಿಷಯ ದಾದ ಪಂಡ ನಮ್ಮ ನಾಟಕದ ಓಲ್ಲ ಅಕಲ್ನ ಐತೆ ಅಕಲ ಪಂಪಿನ ಪ್ರಕಾರ ಅಪಹಾಸ್ಯ, ಅಪಚಾರ, ನಿಂದನೆ ಎಂಕಲ್ ನಾಟಕದ ಓಲ್ಲ ಏನು ಮಲ್ದಿಜ ಓವೇ ನಾಟಕಡ್ಲ ಅವಳು ದಯಪಂಡ ಬೊಕ್ಕ ಇತ್ತೊಂಜಿ ದೈವದೇವನ ಕಲೆಕಾರಣಿಗೆ ಗೊತ್ತಾಯಿನ ಆಲ್ಮೋಸ್ಟ್ ಜನಗಳಿಗೆ ನಮ್ಮ ನಾಟಕ ಸಿನಿಮಾದ ಹತ್ರ ಐಟಮ್ ಇತ್ತು ದೇವರ ಮಿತ್ತು ಅಥವಾ ದೈವದ ಮಿತ್ತು ಏರಿಯಾಗಳ ಭಕ್ತಿ ಕಮ್ಮಿ ಆಗ್ತದೆ, ಭಕ್ತಿ ಜಾಸ್ತಿನೇ ಆಗ್ತೀನಿ ಅಂಚಾದಿ ಪುನ್ನಾಗ ಇಂದೊಂಜಿ ಪರ್ಟಿಕ್ಯುಲರ್ ಒಂಜಿ ಬೋರ್ಡ್ ಉಂದೆ ದಾದನ ಒಂಜಿ ಅವ್ರೇನು ಟಾರ್ಗೆಟ್ ಮಾಡ್ತಾರೆ ದಾದನ ಒಂದು ಮಲ್ಪೋಡು ಬಂದು ಏರೋ ಪಬ್ಲಿಸಿಟಿ ದತ್ತೊಂಡ್ರಸ್ಕರ ಇಂದ ನೀವು ಯೂಸ್ ಮಾಡ್ತಂದುಲ್ಲೇರು ದಯಮಲ್ತು ಮಾತ ಕಲಾಭಿಮಾನಗಿಲ್ಲ ಎಂಗ್ಲ ಕಲಾವಿದರನೊಟ್ಟಿಗೆ ಉಂತುಲೆ ಎಂಗ್ಲಿಗೆ ಪ್ರೋತ್ಸಾಹ ಮಲ್ಪಲೆ
ಆ್ಯಂಡ್ ಇಂಚಿನ ಮದಕ ಇನಿ ಮೂಲ ಬತ್ತ ಸೇರಿನ ಮಾತ ಕಲಾವಿದರುಗಳ ಈ ಒಂಜಿ ಮಲ್ಲ ಸಂಖ್ಯೆಯ ಬತ್ತ ಸೇರಿನ ಮಸ್ತ್ ಖುಷಿ ಆಗ್ಬೋದು ದಯಮಾಡಿ ಕಲಾವಿದರನ್ನ ಒಂಜಿ ಒಗ್ಗಟ್ಟು ಏತಂದು ಬಂದಿರುತ್ತೆ ಇಡೀ ತುಳುನಾಡಿಗೆ ಇಡೀ ಮಾತಾಡಕ್ಕೆ ಗೊತ್ತಾಗ್ಬೋದು ಅಂಚನೆ ನಿಖಿಲ ಕಲಾಭಿಮಾನಿಲ್ಲ ಎಂಗಳೊಟ್ಟಿಗೆ ಸಾತುಪ್ಪಲೆ ಎಂಗಳ ಪ್ರತಿಯೊಂದು ನಿಖಿಲ ಆಶೀರ್ವಾದ ಪ್ರೋತ್ಸಾಹ ಪ್ರತಿಯೊಂದು ವಿಷಯಗಳು ಎಂಗಳೊಟ್ಟಿಗೆ ಉಪ್ಪಡು ಥ್ಯಾಂಕ್ ಯು ಸೊ ಮಚ್. ಮಧು ಬಂಗೇರ ಕಲ್ಲಡ್ಕ ದೈವಗ್ ಒಂಜಿ ಕೊಡಿ ಅಡಿತ್ತಲ್ಲ ಕನೆ ರಂಗಭೂಮಿದ ರಂಗ ಕಲಾವಿದರಿಗೆಲ್ಲ ಒಂಜಿ ಕೊಡಿ ಅಡಿ ಪಡೆದುಂಡು ಅವು ಎಂಗ್ಲ ಕಲಾ ಸೇವೆ ಕೊರಪುನಂಚಿನ ರಂಗವೇದಿಕೆ ಅಂಚಿತ್ತಿನ ರಂಗವೇದಿಕೆ ಕಲಾ ಪ್ರದರ್ಶನ ಕೊರೊಂದಿಪ್ಪನ ಪೊರ್ತುಡು ಸುಮಾರು ಸರ್ತಿ ಅವನು ಬತ್ತದ ಆ ಕಲಾ ಸೇವೆನ ತಡೆಪುನಂಚಿನ ಕೆಲಸ ನಡೆತದನು ಅವತ್ತಂದೆ ಮಲಮಲ್ಲ ತುಳು ರಂಗಭೂಮಿದ ಹುಗರ್ತೆ ಪಡೆಯನಂಚಿನ ಮಲಮಲ್ಲ ಕಲಾವಿದರಿನ ಏಕವಚನಡು ಅವಾಚ್ಯ ಶಬ್ದಡು ನಿಂದನೆ ಮಲ್ಪುನಂಚಿನ ಕೆಲಸ ಸೋಷಿಯಲ್ ಮೀಡಿಯಾ ನಡೆತುಂದುಂಡು ಒಂದೇನು ಮಾತ ವಿರೋಧಿಸದು ಇನಿ ಡಾನ್ ಬಾಸ್ಕೋ ಹಾಲಡು ತುಳು ನಾಟಕ ಯಕ್ಷಗಾನ ಸಿನಿಮಾ ಕಲಾವಿದರು ಮಾತೆಲ್ಲ ಸೇರ್ದು ಒಂಜಿ ಶಾಂತಿಯುತ ಸಭೆ ಸೇರ್ದು ಇನಿ ಜಿಲ್ಲಾಧಿಕಾರಿಗೆ ಮನವಿ ಕೊರ್ಪುನಂಚಿನ ಒಂಜಿ ಕೆಲಸ ನಡೆತದನು ದಯವಿಟ್ಟು ಮಾಂತ ಸೋಷಿಯಲ್ ಮೀಡಿಯಾಡು ಕಲಾವಿದರನ್ನ ವಿರುದ್ಧವಾದ ಬರೆಪುನ ದೈವ ನಿಂದನೆ ಅಪಹಾಸ್ಯ ಮಲ್ತೊಂದು ಉಲ್ಲೇರ್ ಪನ್ಪುನಂಚಿನ ಮಾಂತ ದೈವಾರಾಧಕೆರಡ ಎಂಕ್ಲಲ್ಲ ದೈವಾರಾಧಕೆರೆ ಕಲಾವಿದರ್ಲ ದೈವಾಧಕೆರೆ ಆಂಡ ದೈವಾರಾಧಕೆರೆ ಪನ್ಪಿನ ಕುಡೊಂಜಿ ಪುದರ್ನ ದೀವೊಂದು ಕಲಾವಿದರ್ನ ಮಿತ್ತ ದೌರ್ಜನ್ಯ ಮಲ್ತೊಂದು ಪುನಂಚಿನ ಮಾಂತೆರಡಲ್ಲ ಎಂಕ್ಲ ಒಂಜಿ ಪಾತೆರ ದಯ ಮಲ್ತದು ಒವ್ವೇ ಕಲಾವಿದರ್ನ ಮಿತ್ತ ಈ ರೀತಿದ ಒಂಜಿ ದೌರ್ಜನ್ಯಗೆ ಜಪ್ಪಡೆ ದಾದಂಡಲ ನಿಕ್ಲೆಗೆ ಸಂಶಯ ಇತ್ತಂದಾಂಡ ದಾದಂಡಲ ತೆರಿಯೋ ನೇರ ಇತ್ತಂದಾಂಡ ದಯ ಮಲ್ತದು ಎಂಕ್ಲೆಗೆ ನೇರ ಭೇಟಿಯಾಲೆ ಐನ ಕುಲ್ಲುದು ಪಾತೆರ್ಗ ಒಂದಕ್ಕೆ ಸೋಷಿಯಲ್ ಮೀಡಿಯಾಡು ನಮ್ಮ ಒರಿಯನವರಿ ದೂರ ನೆಟ್ಟು ಖಂಡಿತವಾದ ಐಕ ಪರಿಹಾರ ತಿಕ್ಕುಜಿ ಎದುರೆದುರು ಕುಲ್ಲುದು ಪಾತೆರ್ಗ ಅವು ಬುರ್ದು ನನ್ನ ದುಂಬುಗೆ ಏರ್ಲ ಈ ರೀತಿಯ ಅಪಪ್ರಚಾರಕ್ಕೆ ಜಪ್ಪಡೆ ಬಂದು ಈ ಮೂಲಕ ವಿನಂತಿ ಮಲ್ತೊಂದು ಎನ್ನ ರಡು ಪಾತ್ರ ತೊಗೊಂದಿಲ್ಲ. ವಿಜಯ್ ಕುಮಾರ್ ಕುಡಿಯಾದರೆ ದೇವರ ಶರಶಕ್ತಿ ಕಿಡಿಗೋಡಿ ತಿರುಗಲ್ಲ ಮಾತೆಲ್ಲ ಅರ್ಹತೆ ತಿರುಗಲು ದೇವರಾಗಿ ಆಗ ಈ ಒಂದು ವಿಶೇಷ ಸಂದರ್ಭಗಳು ಇದರ ಉದ್ದೇಶ ಹೆಚ್ಚಿನ ಹೊರಗೆ ಮಾತಾಡುತ್ತಿರುವ ಗೋಡೆ ಮರಣಿ ಶನಿವಾರದಲ್ಲಿ ಗೀತೆ ಸಂಗೀತ ಜಾತಿಯ ಹತ್ರ ನಾನು ಸಮಾರಂಭ ಮಾಡುವ ಅವಕಾಶ ಇದೆ. ಅಂಚನೆ ಜಗನ್ ಪವಾರ್ ಬೇಕರ್ ನೇರ ದಯಮಾಡಿ ಸಂಗೀತ ಜಗನ್ ಪವಾರ್ ಬೇಕರ್ ನೇರ ಜಾಥಾ ಮಧುಮಂದಿ ಕಾರ್ಯಕ್ರಮ ಇತ್ತು ಮುಂಬರೈತಿ ಎಂಜಿನೆ ಕುಬೇರುದಿ ಜಾಥಾ ಹತ್ತನ ಸಭೆ ಸಮಾರಂಭ ಸಾರ್ವಜನಿಕವಾಗಿ ಮುಂಬರೈತಿ ಇದರಿಂದ ಈ ಸಭೆಯಲ್ಲಿ ತುಂಬ ಮಾತನಾಡುವ ಕುಬೇರುದಿ ರಾಜಕೀಯ ಪಕ್ಷದ ಪರವಾದವರು ಅಥವಾ ರಾಜಕೀಯ ವ್ಯಕ್ತಿಗಳ ಉದಾಹರಣೆ ತುಂಬ ಉದಯಪುರದಲ್ಲಿ ದೊಡ್ಡ ನೀತಿ ಸಂಹಿತೆ ಜಾರಿಯಾಗಿ ಕೊಟ್ಟ ಕುಬೇರುದಿ ರಾಜಕೀಯ ಹತ್ತುದಾಗ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಅವರ ಮಾತನ್ನ ಅವು ಸರಿಯಾದ ಕಾನೂನು ರೀತಿಯಲ್ಲಿ ಕ್ರಮವಾಗಿ ಅದೇ ರೀತಿ ದೇವಸ್ಥಾಪಿತ ಕೈಗೊಳ್ಳುತ್ತದೆ ಅಂಚನೆ ಮಧು ದೇವರ ವೇದಿಕೆಗಳು ನಮ್ಮ ನಾಟಕಗಳು ನಮ್ಮ ದೈವ ದೇವರಿಗೆ ತನ್ನಪ್ಪ ಉದ್ದೇಶಗಳು ಕೆಲವು ಸ್ಥಾಪಿತ ಸಂಘಟಕರಾದ ಸಂಘಟಿತ
ಸಿದ್ಧತೆ ಮಾಡ್ತಿದ್ರೆ ಆಯ್ತಾ ಪೂರ್ಣ ಜವಾಬ್ದಾರಿ ಮಧುಬರಿಯರ ಮೇಲೆ ಎಂದು ಇಲ್ಲಿ ಒಬ್ಬ ಈ ನಡವಳಿಕೆ ನಡೆಸಬೇಕು. ನಾವು ಇಲ್ಲಿ ಸಾಮೂಹಿಕವಾಗುವಂತೆ ಏನಾಗಿ ಒಂದು ನಮ್ಮ ಹಿಂದಿನ ಮಧುಬರಿಯರಲ್ಲ ಅವರಿಗೆ ಜಿಲ್ಲಾಧಿಕಾರಿ ಕೆಲವು ಗಣ್ಯ ವ್ಯಕ್ತಿಗಳು ಈ ಐದು ಹಾಕಿ ಏಳು ಜನರ ಉನ್ನಾಯಿ ಹಿರಿಯ ವ್ಯಕ್ತಿಗಳು ಬರುವಂತ ಜಿಲ್ಲಾಧಿಕಾರಿ ಮುಖ್ಯವಾಗಿ ಕೆಲಸ ಅವರು ತಯಾರ ಈ ಮಂದಿನ ತಯಾರ ಮಾಡಿದ ಹಣವಿದೆ ಯಾರ ನೀವು ಓದಲು ಬಂದ ಮಾನ್ಯ ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತುಳುನಾಟ ಕಲಾವಿದರ ಒಕ್ಕೂಟ ರಿಜಿಸ್ಟ್ರೇಷನ್ ಮಂಗಳೂರು, ಜಿಲ್ಲಾ ರಂಗ ಸಮ್ಮೇಳನ ವೇದಿಕೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆ, ಕೋಸ್ಟಲ್ ರೋಡ್ ಕಲಾವಿದರ ಮತ್ತು ತಂತ್ರಜ್ಞಾನ ಸಹಕಾರಿ ಒಕ್ಕೂಟ ರಿಜಿಸ್ಟ್ರೇಷನ್ ಮಂಗಳೂರು, ಕರಾವಳಿ ಚಲನಚಿತ್ರ ಮತ್ತು ಯಕ್ಷಗಾನ ಕಲಾವಿದರು ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆ. ಮಾನ್ಯ ವಿಷಯ ಅಭಿವೃದ್ಧಿಸಿದ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ರಂಗಭೂಮಿ ಕಲಾವಿದರಿಗೆ ಸೂಕ್ತ ರಕ್ಷಣೆ ಕೋರಿ ಮತ್ತು ರಂಗಭೂಮಿ ಪರಂಪರೆ ಉಳಿಸಲು ಹಾಗೂ ನಿರಾತಂಕವಾಗಿ ರಂಗ ಪ್ರದರ್ಶನ ಮಾಡಲು ಅನುಕೂಲಕರವಾದ ವಾತಾವರಣ ನಿರ್ಮಾಣ ಮಾಡಲು ಹೊರಗೊಂಡ ಭಾವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿ ನಾವು ಹೇಳಬಯಸುವುದೇನೆಂದರೆ ತುಳುನಾಟ ಕಲಾವಿದರ ಒಕ್ಕೂಟ ರಿಜಿಸ್ಟ್ರೇಷನ್ ಮಂಗಳೂರು ಮತ್ತು ಜಿಲ್ಲಾ ರಂಗ ಸಮ್ಮೇಳನ ವೇದಿಕೆಯಿಂದ 1,700 ಕೋಟಿಗೆ ಕಲಾವಿದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಿಸುಮಾರು 40ಕ್ಕೂ ಹೆಚ್ಚು ಈ ತಂಡಗಳಿಂದ ತಿಂಗಳಿಗೆ 10ರಿಂದ 20ರವರೆಗೂ ಪ್ರದರ್ಶನಗಳಿದ್ದು ರಂಗಭೂಮಿ ಮತ್ತು ಉದ್ಯಮವಾಗಿ ಬೆಳೆದಿದ್ದ ಮಾತ್ರವಲ್ಲದೆ 100 ಕುಟುಂಬಗಳು ಇದರ ಆದಾಯ ಮೂಲವನ್ನೇ ನಂಬಿಕೊಂಡು ಬರುತ್ತಿವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಟಕ ತಂಡಗಳು ಸಾಮಾಜಿಕ, ಪೌರಾಣಿಕ, ಆಧ್ಯಾತ್ಮಿಕ, ಚಾರಿತ್ರಿಕ ಮುಂತಾದ ವಿವಿಧ ಪ್ರಾಕಾರಗಳನ್ನು ಹಲವಾರು ವರ್ಷಗಳಿಂದ ನಿರಾತಂಕವಾಗಿ ಪ್ರದರ್ಶನ ನೀಡುತ್ತಾ ಬಂದಿದ್ದು ಜನರಿಗೆ ಮನೋರಂಜನೆ ಜೊತೆಗೆ ಸಂದೇಶ ಸಾರುವಂತಹ ಸಾಮಾಜಿಕ ಸಾಮರಸ್ಯ ಬೀರುವ ಮತ್ತು ಜಿಲ್ಲೆಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಕೆಲಸವನ್ನು ಮಾಡಿ ಜನತೆಗೆ ಬೆಳೆಸುತ್ತಿದೆ. ಕರಾವಳಿಯಲ್ಲಿ ಇತ್ತೀಚೆಗೆ ಬಂದ ಕೆಲವು ಭಕ್ತಿ ಪ್ರಧಾನ ಸಿನಿಮಾಗಳನ್ನು ದೈವಾರಾಧನೆಯನ್ನು ಉನ್ನತ ಮಟ್ಟದ ಘನತೆ ಕಾಯುವ ರೀತಿಯಲ್ಲಿ ತೋರಿಸಿದ್ದು ದೈವಾರಾಧನೆಗೆ ಇನ್ನಷ್ಟು ಹೆಚ್ಚು ಗೌರವ ಮೂಡಿಸಿತ್ತು. ಇತ್ತೀಚೆಗೆ ಕೆಲವು ಸ್ಥಾಪಿತ ಹಿತಾಸಕ್ತಿಗಳ ಕುಮ್ಮಕ್ಕಿನಿಂದ ಕೆಲವು ನೋಂದಣಿಯಾದ ಸಂಘಟನೆಗಳು ಕಲಾವಿದರ ಮೇಲೆ ಗೂಬೆ ಕೂರಿಸುವ ಮತ್ತು ಕಲಾತಂತ್ರಗಳ ಮೇಲೆ ಸವಾರಿ ಮಾಡುವ ಹಾಗೂ ಅನಾವಶ್ಯಕ ತೊಂದರೆಗಳಿಗೆ ಉದ್ದೇಶದಿಂದ ಸುಳ್ಳು ದೂರು ನೀಡುತ್ತಿರುವುದು ಆತಂಕದ ಬೆಳವಣಿಗೆಯಾಗಿದೆ. ಕರಾವಳಿಯ ಯಾವುದೋ ಯಕ್ಷಗಾನ, ಸಿನಿಮಾ ಅಥವಾ ನಾಟಕ ತಂಡವು ದೇವರನ್ನಾಗಲಿ ದೈವವನ್ನಾಗಲಿ ಅಥವಾ ಯಾವುದೇ ಆರಾಧನಾ ಕ್ರಮವನ್ನಾಗಲಿ ಹೀಯಾಗಿಸದೆ ಅದರ ಮಹತ್ವವನ್ನು ಸಾರುವ ಅಪರೂಪದ ಕಥೆಗಳನ್ನು ಪ್ರದರ್ಶನ ರೂಪದಲ್ಲಿ ಕೊಡುತ್ತಿದೆ. ಈವರೆಗೆ ಯಾವುದೇ ರೀತಿಯ ದೂರು ಗಲಾಟೆಯಾದ ನಿದರ್ಶನಗಳಿಲ್ಲ. ಆರಾಧನೆ ಪವಿತ್ರತೆಗೆ ಭಂಗ ತರುವಂತಹ ಯಾವುದೇ ದೃಶ್ಯ ಅಥವಾ ಸಂಭಾಷಣೆಯನ್ನು ನಾಟಕಗಳು ಮಾಡುತ್ತಿಲ್ಲ. ಆದರೆ ಇತ್ತೀಚೆಗೆ ದೈವಾರಾಧಕರ ಸಂಘ ಎಂದು ಹೇಳಿಕೊಂಡ ಕೆಲವರು ನಾಟಕವನ್ನು ನೋಡಲಿ, ಕೇವಲ ನಾಟಕದ ಶೀರ್ಷಿಕೆಯನ್ನೇ ನೋಡಿ ನಾಟಕದ ಬಗ್ಗೆ ಮತ್ತು ಕಲಾವಿದರ ಬಗ್ಗೆ ಅಪಪ್ರಚಾರ ನಡೆಸುವುದು ಕಂಡುಬರುತ್ತಿದೆ. ಇವರ ಹಿಂದೆ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಕೆಲಸ ಮಾಡುತ್ತಿರುವುದು ನಮ್ಮ ಗಮನಕ್ಕೆ ಬಂದಿರುತ್ತದೆ. ದೈವಾರಾಧನೆ ಕರಾವಳಿಯ ಅತ್ಯಂತ ಪ್ರಮುಖ ಆರಾಧನಾ ಕ್ರಮವಾಗಿದೆ. ದೈವದ ಹಿನ್ನೆಲೆ ಮತ್ತು ಹಿರಿಮೆಯನ್ನು ಸಾರುವ ಯಕ್ಷಗಾನ ಮತ್ತು ನಾಟಕಗಳು ಈಗಾಗಲೇ ಸಾವಿರಾರು ಪ್ರದರ್ಶನಗಳಿವೆ. ಈವರೆಗೆ ಇಲ್ಲದ ಟೀಕೆಗಳು ಏಕಾಏಕಿ ದೈವಾರಾಧಕರ ಸಂಘದ ವ್ಯಕ್ತಿಗಳ ಮೂಲಕ ಬರುತ್ತಿರುವುದು ಒಳ್ಳೆಯ ಲಕ್ಷಣವಲ್ಲ ಮತ್ತು ಅದೊಂದು ಸೌಹಾರ್ದಕ್ಕೆ ಸತ್ಯ. ಕರಾವಳಿ ಭಾಗದ 16 ವರ್ಗದ ಮತ್ತು ಸಮಾಜದ ಎಲ್ಲ ಸಮುದಾಯಗಳು ಜಾತಿ, ಮತ, ಭೇದ ಮರೆತು ಮಾಡುವ ದೈವಿಕ ಆಚರಣೆ. ದೈವಾರಾಧನೆ ಕೇವಲ ಒಂದು ವರ್ಗಕ್ಕೆ ಸೀಮಿತವಾದ ಸೊತ್ತಲ್ಲ ಮತ್ತು ಅದನ್ನು ಯಾವುದೋ ವರ್ಗವು ಗುತ್ತಿಗೆ ತೆಗೆದುಕೊಳ್ಳುವ ಹಾಗಿಲ್ಲ. ಹೀಗಿರಲು ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಆಚರಿಸುವ ದೈವಾರಾಧನೆಯನ್ನು ಕೇವಲ ವೈಯಕ್ತಿಕ ಹಿತಾಸಕ್ತಿಯನ್ನು ಕೆಲವರು ನಿಯಂತ್ರಿಸಲಾಗದು. ಅದರ ಹಿರಿಮೆ
ವೇಷ ಹಾಕಬಾರದು. ಇಂತಹ ಸಮಾಜಕ್ಕೆ ಹೇಳಬಾರದೆಂದು ಸುಗ್ರೀವಾಜ್ಞೆ ಹೊರಡಿಸುವ ಇವರ ಹೇಳಿಕೆಗಳು ಬಾಲಿಶನದ್ದು ಮತ್ತು ಯಾವುದೇ ಪಾರಂಪರಿಕ ಹಿನ್ನೆಲೆ ಇಲ್ಲದಿರುವಂಥದ್ದು. ಇಂತಹ ಹೇಳಿಕೆಗಳು ಭಾರತದ ಸಂವಿಧಾನದಲ್ಲಿ ದೃಢಪಡಿಸಲಾದ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸ್ಪಷ್ಟ ಉಲ್ಲಂಘನೆಯಾಗಿದ್ದು, ಇದರ ವಿರುದ್ಧ ಸರ್ಕಾರ ಮತ್ತು ಆಡಳಿತ ಸ್ವಯಂ ಪ್ರೇರಿತ ದೂರು ದಾಖಲಿಸಬೇಕಾಗಿದೆ. ಆದುದರಿಂದ ತಾವು ಕೂಡಲೇ ಜಿಲ್ಲೆಯ ಕಲಾವಿದರಿಗೆ ಸೂಕ್ತ ರಕ್ಷಣೆ ನೀಡಲು ಮತ್ತು ಆದಾಯದಿಂದ ನಿರಾತಂಕವಾಗಿ ನಡೆದು ಬರುತ್ತಿರುವ ಕಲಾ ಪ್ರದರ್ಶನ, ರಂಗ ಪ್ರದರ್ಶನ, ಸಿನಿಮಾ ಪ್ರದರ್ಶನ ನಡೆಯುವ ಸ್ಥಳದಲ್ಲಿ ಯಾವುದೇ ಆತಂಕ ಅಡ್ಡಿಯಾಗದಂತೆ ಸೂಕ್ತ ಭದ್ರತೆ ನೀಡಲು ಸ್ಥಳೀಯ ಪೊಲೀಸರಿಗೆ ಮತ್ತು ಸ್ಥಳೀಯ ಆಡಳಿತಕ್ಕೆ ನಿರ್ದೇಶನ ನೀಡಬೇಕಾಗಿ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಇಲ್ಲಿ ನಮ್ಮ ವಿಶ್ವಾಸಗಳು. ಅಧ್ಯಕ್ಷರು ತುಳುನಾಡ ಕಲಾವಿದರ ಒಕ್ಕೂಟ ಮಂಗಳೂರು, ಜಿಲ್ಲಾ ರಂಗ ಸಮ್ಮೇಳನ ವೇದಿಕೆ ದಾಖ ಉಡುಪಿ, ಕಾಸರಗೋಡು ಜಿಲ್ಲೆ, ಕೋಸ್ಟಲ್ ರೋಡ್ ಕಲಾವಿದರ ಮತ್ತು ತಂತ್ರಜ್ಞಾನ ಸಹಕಾರ ಒಕ್ಕೂಟ ಮಂಗಳೂರು, ಕರಾವಳಿ ಚಿತ್ರ ಮತ್ತು ಯಕ್ಷಗಾನ ಕಲಾವಿದರ ದಾಖ ಉಡುಪಿ, ಕಾಸರಗೋಡು ಜಿಲ್ಲೆ. ಇದರ ಜೊತೆಗೆ ನಮ್ಮ ಈ ರಂಗ ಸಮ್ಮೇಳನ ವೇದಿಕೆಯಲ್ಲಿ ಜೊತೆಗೂಡಿದಂತಹ ಎಲ್ಲ ಕಲಾವಿದರು, ಕಲಾ ತಂಡಗಳು ಈ ಒಂದು ಮನವಿಗೆ ಪ್ರತ್ಯೇಕ ಒಂದು ಹಾಳೆಯಲ್ಲಿ ಸಹಿ ಮತ್ತು ಅವರ ಕಲಾವಿದರ ಹೆಸರು, ಅವರ ತಂಡದ ಹೆಸರು, ಅವರ ಮೊಬೈಲ್ ಸಂಖ್ಯೆ ಮತ್ತು ಸಹಿಯನ್ನು ಹಾಕಲು ಪತ್ರದಲ್ಲಿ ಹಾಕಬೇಕು ಎಂದು ಕೇಳಿಕೊಳ್ಳೇವೆ. ಅದನ್ನು ಇದಕ್ಕೆ ಜೊತೆಗೂಡಿಸಿ ನಾವು ಈ ಮನವಿಯನ್ನು ಇವತ್ತು ಜಿಲ್ಲಾಧಿಕಾರಿಯವರ ಸಮ್ಮುಖವನ್ನು ಅವರಿಗೆ ಅರ್ಪಣೆ ಮಾಡಲಿದ್ದೇವೆ. ಇವತ್ತು ಈ ಬಂದಂತ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಂತ ಎಲ್ಲ ಕಲಾವಿದರನ್ನು ಹಾಗೂ ವೇದಿಕೆಯಲ್ಲಿ ಎಲ್ಲ ವ್ಯಕ್ತಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಒಂದು ಈ ಪ್ರಸ್ತಾವನೆಯ ಮಾತನ್ನು ಮುಗಿಸ್ತೇನೆ. ಮುಂದೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ದೇವದಾಸ್ ಕಾಪುಗಾರವರು ನಮ್ಮ ಉದ್ದೇಶಗಳು ಮಾತಾಡಬೇಕು. ವಿಶೇಷವಾಗಿ ನಾವು ಹೇಳಿಕೊಂಡಿದ್ದೇವೆ, ಕೆಲವೊಂದು ಸಮಸ್ಯೆಯಿಂದ ಇನ್ನೊಬ್ಬರ ಮಾತಾಡ ನಾವು ಅವರು ನ್ಯಾಯ ಕೇಳಲು ಸಾಧ್ಯ. ಹಾಗೆ ಕಲಾವಿದರಿಗೆ ಒಂದು ಚೌಕಟ್ಟಿನಲ್ಲಿ ಹಕ್ಕು ಕೇಳುವಂಥ ವ್ಯವಸ್ಥೆ ಇರ್ತದೆ. ನಮ್ಮ ಅಲ್ಲಿ ಒಂದಷ್ಟು ನಿಯಮಗಳಿರಬೇಕು, ನಿಬಂಧನೆಗಳಿರಬೇಕು. ಜೊತೆಗೆ ಕೇವಲ ಒಂದು ಪ್ರದರ್ಶನ ಮಾತ್ರ ಅಲ್ಲ, ಪ್ರದರ್ಶನದಲ್ಲಿ ಇರುವ ಸಾವಿರಾರು ಕಲಾ ಕವಿಗಳಿವೆ, ಅವರ ರಕ್ಷಣೆ ಮತ್ತು ಕಲ್ಯಾಣದ ಅಗತ್ಯವಿದೆ. ಆ ನಿಟ್ಟಿನಲ್ಲಿ ವಿಶೇಷವಾದ ಇವತ್ತಿನ ವಿಶೇಷ ಸಂದರ್ಭದಲ್ಲಿ ನಾವೆಲ್ಲರೂ ಜೊತೆಯಾಗಿದ್ದೀವಿ ಅಂತ ಹೇಳೋದು ದೊಡ್ಡ ವಿಷಯ. ಸಂಖ್ಯೆಯಲ್ಲಿ ಹೆಚ್ಚು ನಾವು ನಿರೀಕ್ಷೆ ಮಾಡ್ಕೋಬಾರ್ದು. ಸಂಖ್ಯೆ ಇರುವುದು ಇಷ್ಟೇ ಅಂತ ತಿಳ್ಕೊಳ್ತಾ ಹೋಗ್ಬಾರ್ದು. ಭಾಳಷ್ಟು ಸಂಖ್ಯೆ ಇದೆ ಕಲಾವಿದರು, ಹಾಗೆ ಭಾಳಷ್ಟು ಸಂಖ್ಯೆಯಲ್ಲಿ ಇರ್ತಾರೆ. ಆದರೆ ನಾವು ಏನು ಕೇಳಬೇಕು ಅದನ್ನು ಕೇಳುವಾಗ ಬಹುಸಂಖ್ಯೆಯಲ್ಲಿ ಹೋಗೋದಕ್ಕೆ ಆಗಲ್ಲ. ಇವತ್ತು ಆ ರೀತಿಯ ಪ್ರಣಾಳಿಕೆಯಲ್ಲಿ, ಚುನಾವಣಾ ಸಂಹಿತೆಯಲ್ಲಿ ನಾವು ಅದನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಇದನ್ನು ಬಹಳ ಸರಳವಾಗಿ ಕಡಿಮೆ ಸಂಖ್ಯೆಯಾದ ಪರವಾಗಿಲ್ಲ ಒಂದು ಮನವಿಯನ್ನು ಕೊಡುವಂಥ ಕೆಲಸ ಆಗ್ತಿದೆ. ಇದರ ಹಿಂದೆ ಆಗಲೇ ಹೇಳಿದಾಗೆ ಕಲಾವಿದರು ಒಗ್ಗಟ್ಟಾಗಬೇಕು. ಇದರಲ್ಲಿ ಜಾತಿ, ಮತ, ಪಕ್ಷ ಭೇದ ಇಲ್ಲದೆ ಇರಬೇಕಾಗುತ್ತೆ. ಮತ್ತೊಂದು ಸಾಕಷ್ಟು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಏನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಗ್ರೂಪ್ಗಳನ್ನು ಮಾಡ್ಕೊಂಡಿದ್ದೀವಿ. ಆ ಗ್ರೂಪ್ಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ಬೇಕಾದಷ್ಟು ಅನಗತ್ಯ ವಿಷಯಗಳೇ ಸೇರ್ತಾ ಇದೆ ಅಂಥದ್ದು ಕೂಡ ಎಲ್ರಿಗೂ ಭಾವನೆಯಲ್ಲಿ ಇದೆ. ಆಗ ಒಂದು ಗ್ರೂಪ್ ಇದಕ್ಕೆ ಸೀಮಿತ ಅಂತ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಂದೊಂದು ಗ್ರೂಪ್ಗಳು ಇಲ್ದಿದ್ರೆ ಕೆಲವೊಮ್ಮೆ ಈ ಗ್ರೂಪಲ್ಲಿ ನೀವು ಇದು ಹಾಕಬಾರ್ದು, ಮಾಡಬಾರ್ದು ಅಂತ. ಆ ನಿಟ್ಟಿನಲ್ಲಿ ಎಚ್ಚರಿಕೆ ಕೊಡುವಂಥ ಕೆಲಸ ಆಗಬೇಕು. ಮತ್ತು ವಿಶೇಷ ಅಂತ ಹೇಳಿದ್ರೆ ಹೇಗೆ ನಾವು ನಮ್ಮ ಒಟ್ಟು ವ್ಯವಸ್ಥೆಯಲ್ಲಿ ನಾಲ್ಕನೇ ಅಂಗವಾಗಿ ಪತ್ರಿಕಾ ರಂಗ ಆಡ್ತಿದ್ದೀವೋ ಅಥವಾ ಪತ್ರಿಕಾ ರಂಗ ಇದೆಯೋ, ಆ ಪತ್ರಿಕಾ ರಂಗಕ್ಕೆ ಪೂರಕವಾಗಿರುವಂಥ ಮಾಹಿತಿಗಳು, ಸುದ್ದಿಗಳು ಮತ್ತು ಪ್ರಚಾರದ ಕೆಲಸ ಮಾಡ್ತಾ ಇರೋದು ನಾವೇ. ಸಾಂಸ್ಕೃತಿಕ ಕ್ಷೇತ್ರದ ಬಹುಪಾಲು ಅಂಶ ಅಲ್ಲಿ ಬಿಂಬಿಸಿರೋದ್ರಿಂದ ಮತ್ತು ಗಟ್ಟಿತನವನ್ನು ಹೇಳೋದ್ರಿಂದ, ಜನರಿಗೆ ತಲುಪೋದ್ರಿಂದ
ಅದು ಸಾಮಾಜಿಕ ಜಾಲತಾಣದಿಂದ ಮತ್ತು ಇತರ ಎಲ್ಲ ಮಾಧ್ಯಮ ರೂಪದಲ್ಲಿ ಹೊರಬರ್ತಿದೆ, ಪತ್ರಿಕಾ ಮಾಧ್ಯಮದಲ್ಲೂ ಬರ್ತಾ ಇದೆ. ಹಾಗೆ ಅಷ್ಟೇ ಜವಾಬ್ದಾರಿ ಮತ್ತು ಜಾಗ್ರತೆಯಿಂದ ವರ್ತಿಸಬೇಕಾದ ನಮ್ಮೆಲ್ಲ ಕರ್ತವ್ಯ. ಹಾಗೇನೆ ಒಂದು ವಿಷಯ ಅಂದರೆ, ಇವತ್ತು ನ್ಯಾಯ ಕೇಳುವಂಥ ಸಮಯದಲ್ಲಿ ನಾವು ಇನ್ನು ಮುಂದಾದರೂ ಇಂಥವ್ರು ಬರಲಿಲ್ಲ, ಇಂಥವ್ರು ಬರಬೇಕಾಗಿತ್ತು, ಅವ್ರು ನಮ್ಮ ಜೊತೆ ಕೈ ಸೇರಿಸಿಲ್ಲ ಅಂತ ಯಾವ ಮಾತು ಬೇಡ. ಎಲ್ಲರೂ ಇರ್ತಾರೆ, ಪ್ರತಿಯೊಬ್ಬರಿಗೆ ಅವ್ರದ್ದೇ ಆದ ಒಂದು ಸಮಸ್ಯೆಗಳಿರ್ತದೆ, ಅವ್ರದ್ದೇ ಆದ ಒಂದು ಕಾಲಮಿತಿ ಇರುತ್ತದೆ. ಅದರೊಳಗಡೆ ಎಲ್ಲರೂ ಬಂದಿರುವ ಈ ಅವಧಿಯಲ್ಲಿ ಎಲ್ಲರಿಗೂ ಕೂಡ ನಾನು ಶುಭ ಹಾರೈಸ್ತೇನೆ ಮೊದಲಾಗಿ. ಮತ್ತು ಮುಂದೆ ನಾವು ಇನ್ನು ವಿಶಾಲವಾಗಿ ಚಿಂತಿಸುವಂಥ ಕೆಲಸ ಆಗಬೇಕು ಅಂತ ನಾನು ಒಂದು ಸಣ್ಣ ಮಾತು ಆಗಲೇ ಹೇಳಿದ್ದೀನಿ. ಕಲಾವಿದರ ಕಲ್ಯಾಣಕ್ಕೆ ಈಗಾಗಲೇ ಶ್ರಮಿಸುವ ಸಂಸ್ಥೆಗಳಿದೆ, ಆದರೆ ಅದಕ್ಕೊಂದು ನಿಬಂಧನೆಗಳು, ಆಗ ಹಕ್ಕಿನ ರೂಪದ ನಿಬಂಧನೆಗಳು ಹಾಕ್ತಾ ಅದು ವಿಶಾಲವಾಗಿ ಬೆಳಿಬೇಕಾಗಿದೆ. ಆ ಮೂಲಕ ಎಲ್ಲ ಕಲಾವಿದರಿಗೆ ನ್ಯಾಯ ಸಿಗಬೇಕು. ಅಷ್ಟೇ ಅಲ್ಲ, ಬದುಕಿಗೆ ಒಂದು ಹೊಸ ರೂಪ ಕೂಡ ಬೇಕಾಗುತ್ತೆ. ನಾವು ಏನಾಗುತ್ತೆ, ಸಮಸ್ಯೆ ಬಂದಾಗ ಒಂದು ಪತ್ರಿಕೆ ಮೂಲಕ ಅಥವಾ ಸಾಮಾಜಿಕ ಜಾಲತಾಣದ ಮೂಲಕ ಒಟ್ಟಿಗಾಗ್ತೀವಿ. ಒಂದು ವ್ಯಕ್ತಿಗತ ಅಂತಲ್ಲ, ಸಾಮೂಹಿಕವಾದಂಥ ಸಮಸ್ಯೆ ಇರ್ಬೋದು, ಸೇರ್ತೀವಿ, ಆಮೇಲೆ ಅದನ್ನು ಮರ್ತು ಬಿಡ್ತೀವಿ, ಆಮೇಲೆ ಅದು ಮುಂದೆ ಬದುಕಾಗ್ತಾ ಇರೋದಿಲ್ಲ. ಆದರೆ ಅದರ ಹಿಂದಿರತಂಥ ಶಕ್ತಿಗಳ ಜೊತೆಗೆ ನಾವು ತುಂಬ ಅವರಿಗೆ ಸಹಾಯ ರೂಪದಲ್ಲಿ ಸಂಸ್ಥೆಗಳು ಮುಂದಾಗಬೇಕು. ಆ ನಿಟ್ಟಿನಲ್ಲಿ ರಂಗಸಭೆಲ್ಲ ದೊಡ್ಡ ಯೋಜನೆ ಹಾಕಿಕೊಂಡಿದೆ ಅಂತಲೂ ಕೂಡ ನನಗೆ ತಿಳಿದು ಬಂದಿದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ಸಾಗಲಿ ಮತ್ತು ಎಲ್ಲರ ಒಂದು ಶ್ರಮ, ಕಲಾವಿದರಿಗೆ ಹೆಚ್ಚಿನವರಿಗೆ ಬೇರೆ ಕೆಲಸ ಏನು ಬರಲ್ಲ, ಮಾತು, ಚಲನೆ, ಭಾವನೆ ಇಷ್ಟೇ ವ್ಯಕ್ತಪಡಿಸ್ತದೆ. ಮಾತಿನಲ್ಲಿ ಹೇಳೋದಕ್ಕೆ ಸಾಧ್ಯ ಆಗೋದು ಚಲನೆಯಲ್ಲಿ ಇರ್ತದೆ, ಬಿಟ್ಟರೆ ಭಾವನೆಯಲ್ಲಿ ವ್ಯಕ್ತಪಡಿಸೋ ಅಲ್ಲಿ ಮುಗೀತು ಅಂತ. ಆದರೆ ಅದನ್ನು ವಿಶಾಲವಾಗಿ ತುಂಬ ವ್ಯಾಪ್ತಿ ಮಟ್ಟದಲ್ಲಿ ಅದನ್ನು ವಿಸ್ತರಿಸಲಿಕ್ಕೋಸ್ಕರ ನಾವು ಇವತ್ತು ಇಷ್ಟು ಜನ ಸೇರಿದ್ದೇವೆ. ಅದು ಮುಂದುವರಿಲಿ ಆಶಿಸ್ತೇನೆ. ಸಾಕಷ್ಟು ಗಣ್ಯರಿದ್ದಾರೆ, ವಿಜಯ್ ಕುಮಾರ್ ಕೋಡೇಲ್ಬಳ್ಳವರು, ಕಿಶೋರ್ ಅವರು, ದೇವದಾಸ್ ಕಾಪಿಕೊಂಡವರು, ಬಂಗೇರವರು, ಹಾಗೆ ಯಕ್ಷಗಾನ ರಂಗದವರಿದ್ದಾರೆ. ಇಲ್ಲಿ ನಾವು ಬಹಳಷ್ಟು ಸಾಂಸ್ಕೃತಿಕ ಕ್ಷೇತ್ರ ಅಂದರೆ ಒಂದು ಪ್ರದೇಶದ ಒಟ್ಟು ವೈಭವವನ್ನು ನೋಡಬೇಕಿದ್ರೆ ಸಾಂಸ್ಕೃತಿಕವಾಗಿ ಎಷ್ಟು ಬೆಳೆದಿದ್ದಾರೆ ಅಂತ ಅನ್ಸೋದು. ನಾವು ಒಂದು ರೀಜನ್ ಯಾವುದೇ ರೀತಿ ಬೆಳೆದಿದೆ ಅಂತ ಹೇಳಬೇಕಾದ್ರೆ, ಯಾವುದಾದ್ರೂ ರಾಜ್ಯ ಆಗಲಿ ದೇಶ ಆಗಲಿ ಬೆಳೆದಿರ್ಬೇಕಂತಿದ್ರೆ ಸಾಂಸ್ಕೃತಿಕವಾಗಿ ಹೇಗೆ ಬೆಳೆದಿದೆ ಅಂತ ನೋಡಿದಾಗ ಆ ರಾಜ್ಯ ಎಷ್ಟು ಸಂಪನ್ನ, ಎಷ್ಟು ಸಮೃದ್ಧಿ ಅಂತ ತಿಳ್ಕೊಳ್ಳುವಂತೆ. ಆ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಕ್ಷೇತ್ರ ನಾವೆಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡೋಣ, ಎಲ್ಲರೂ ಈ ಟಿ ವಿ ಅಂತ ಅಂದ್ಕೊಳ್ಳೋಣ. ನಾನು ಜೊತೆ ಸೇರ್ತೀನಿ. ಧನ್ಯವಾದ. ಕಲಾವಿದರ ಪಟ್ಟ ಕಲಾವಿದರಿಗೆ ಮಾತಾ ವಿಷಯದ ಸಹಕಾರ ತೆಗೆದು ಅಕ್ಲೇನ ಮಿತ್ತೆ ಮಸ್ಕಿ ಮತ್ತೊಂದು ಅಥವಾ ಬುಕ್ಕಂಜಿ ಅಕ್ಲೆ ನೆಕ್ಕಕ್ಕೆ ಈ ಕಲಾವಿದರು ಮಾತ್ರ. ಕಲಾವಿದರಿಗೆ ನಿಜವಾದ ಹೆಚ್ಚಿನ ಕಲಾವಿದರಿಗೆ ಹೂವೇ ವಿಷಯ ಗೊತ್ತಿಸುವಂತೆ ಧ್ಯಾನ ಇದೆ. ಬಣ್ಣ ಮಾತಾ ವಿಷಯದ ಪಳಗಿನಾಗಲೇ ಕಲಾವಿದೆ. ಅವು ಒಂದು ಡಾಕ್ಟರ್ ಆದಿಪ್ಪು, ಇಂಜಿನಿಯರ್ ಆದಿಪ್ಪು, ಏರ್ಲಾದಿಪ್ಪು. ಹಾಗಾಗಿ ಕಲಾವಿದ ಅಂಡ ಆನಂದಿನ ಮಾತಾ ವಿಷಯ ಅದು ಗೊತ್ತಿದ್ದಂಗೆ ಆಂಡ ಈ ಕಲಾವಿದರ ತೂಪುನೊಂದು ದೃಷ್ಟಿ ಆನ ರಂಗ ನೆಟ್ಟುಕೊಂಡಾಗ ಒಂಜಿ ಮೇಕಪ್ ಉಡುಕೊಂಡಾಗ ಪೊರ್ಲಡೆ ತೂದಂಜಿ ಅಭಿನಯ ಮನಸ್ಸಿಗೆ ಸಂತೋಷ ಆಗ್ತದೆ. ಬಿದಾಯಿ ಪೋಯಿ ನಡೆದ ಬೊಕ್ಕ ಆ ರಂಗ ಜೆತ್ತದ ಆಕಲ ನೈಜ ಜೀವನ ಬಂದಾಗ ಬೊಕ್ಕ ಹಾಕಲಿ ಹೆಂಚೆ ಹಾಕಲಿ ಹಾಕಲಿ ಒಂಥರ ತೂಪನ್ಯದ ಈಜನ್ನ ದಯಪಂಡ ಈ ಕಲೆನ ನಾವು ಅಂಚಾರು ಹೋಗಲಾದ ಒಂಜಿ ಕಾಲಡು ಕುಡ್ಲಡು ಕೆಲವರು ನಾಟಕ ತಂಡವಾಗಿರ್ತದೆ. ಅಪ್ಪಾಗ ಕೆಲವರು ಬಂದ ಈ ಟೂರ್ಸ್ ನಾಟಕ ವಿಜಯ್ ಕುಮಾರ್ ಕೋಡೇಲ್ಬಳ್ಳಿ ಮತ್ತು ನಮ್ಮ ಮ್ಯೂಸಿಕ್ AK ವಿಜಯ್ ಮತ್ತು ಮನವಲ್ಲ ಹೆಚ್ಚಿನ ಕಲಾವಿದರಲ್ಲಿ ಆ ಒಂಜಿ ವಿಷಯಡು ಮತ್ತೆ ಕಷ್ಟ ಏತು ಮಾಡಿದ್ರೆ ಆ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಬೊಕ್ಕ ಇಲ್ಲದ ಗೊತ್ತು ಗುಳ್ತನ ಉಂಟು ಸತ್ಯ ಇಲ್ಲ. ಅವೇ ಇತ್ತೆ ಅವೇನು ಒಂಜಿ ರಾಜಕೀಯದ ಒಂದು ಇಡಟ್ಟು ಒಯ್ತೊಂದು ಐನೇ ಬಂಡವಾಳ ಅಂತದ್ದು ಬೊಕ್ಕಂಜಿ ಅಕ್ಕಲ ನಿತ್ಯ ದಬ್ಬಾಳಿಕೆ ಮಲ್ಪಂತ ನಿತ್ಯಂಜಿ ಒಂಜಿ ಕಾರ್ಯಕ್ರಮ ಅಂತದ್ದು ಮನಸ್ಸು ಮಸ್ತ್ ಬೇಜಾರು. ಮೊನ್ನೆ ಸಾಧಾರಣ ವಾಟ್ಸಪ್ ಐತೆ ಒಂಜರ ಗಡ್ಡು ಪೇಜಿ ಬರುತ್ತೇವೆ. ಕೆಲವೊಂದು ಆಯ್ದ ಗೇರ್ನಾಗ ಆ ಒಂಜಿ ಕಾಲಡೆ ಹೆಂಚ ಇರ್ತದೆ. ಉದಾಹರಣೆಗೆ ದೇವರನ್ನು ಬಂದಾಗ ಏರು ಮಕ್ಕಳ ಅಂತ ಬರೀ ನಾವು ಇಲ್ಲಿ ಮುಟ್ಟೆ ಹಾಕ್ತೀವಿ. ಎಗ್ಗಲನ್ನೇ ಕೆಲವು ಐತಿಹಾಸಿಕ ಪೌರಾಣಿಕ ಮಾತುಗಳು ಹೋಗುತ್ತೆ. ಮುಳು ಕುಡ್ಲಾಡಿ ಸಿಟ್ಟಿಟ್ಟು ಒಂಜಿ ಕಾಲ ಒಂಜಿ ಅಪಗ ಈ ಹೊರಗ ಜನ ಮುಂದೆ ಜನ ನಾಟಕ ಹೋಗುದಾಗ್ತದೆ
ಆ ಊರಾಗ ಪೂರ ಕುತ್ತಾರಿಗೆ ಹೋದು ಕೈ ಮುಗಿದು ಪ್ರಸಾದ ಬರುವಂತ ಮಾನವೇ ಗಿಡ ಮಾಡ್ತೇವೆ ನಡ್ತೇವೆ ಕತೆ ಬೊಕ್ಕಂಜಿಗಡೆ ಇದರಲ್ಲಿ ಕಾರ್ಮಿಕದ ಆಲಿ ದೈವ ನಾಟಕ ಬಂತೇವೆ ಇದು ಕೆಲವು ಕಾಲದಲ್ಲಿ ಮುಂಕೊಳ್ಳೇದು ಆ ದರ್ಶನದಪ್ಪ ಎಂಚೆ ಕಡೆಗೆ ಹಾಕಿರ್ಬೋದು ಒಂದು ದಿಕ್ಕಲು ಪ್ರಶ್ನೆ ಕೇಳಿರಿ ನಿಖಲ್ನ ಕಾಣಿಕೆ ಸಂತದ್ದು ನೀ ಪ್ರಶ್ನೆ ಹೋಗಿರ್ಬೇಕು ನಿಖಲ ಕಾಣಿಕೆ ಅಲ್ಪ ಸಂತದ ಇದು ನಮ್ಮ ಉಡುಪಿಯ ಪ್ರಭಾಕರ್ ಕಲ್ಯಾಣಿ ಆಗ ಒಂಜಿ ನಾಟಕನು ಒರುಂಬ ಸತ್ಯ ಗೊಬ್ಬನ ಒಂಜಿ ಒಣ್ಣ ನೈಟ್ ಬರ್ಬೋದು ಅವೊಂಜಿ ಶಕ್ತಿ ಬಂಡ ವಿಚಿತ್ರ ಕಾಲ ಒಂಜೇ ಪನ್ನ ಡೈಲಾಗ್ ಆಡ ಪನ್ನ ಆ್ಯಕ್ಷನ್ ಆಡು ತತ್ತದು ಬಂದು ಅಪ್ಪ ಅಂಚಿನ ಒಂದು ಕಲಾವಿದಾಗ ಸ್ವಲ್ಪ ಕಲಾವಿದರ ನೆಟ್ಟು ಆ ದೇವಿ ಶಕ್ತಿ ತೋರಿಸಬೇಕು ಅಂಚಿನ ಏತ ವಿಷಯಗಳು ಏತೋ ಇಂಚಿನ ಗುಪ್ತವಾಯಿನ ಕೆಲವು ಸನ್ನಿವೇಶ ದೈವ ಸಾನ್ನಿಧ್ಯನು ಕೂಡ ಈ ಕಲಾವಿದರ ಲೇಖಕರಾದ ಕಲಾವಿದರ ನಾಟ ನಡೆ ಸಾರ್ವತ್ರಿಕವಾದ ಬರೆಯ ಕಾರಣ ಆದರು ಅಂಚಾದ ತುಂಬ ಇಂಚಿನ ಕಲಾವಿದರ ಮಲ್ಪನಂಚಿನ ಈ ಕಾರ್ಯಕ್ರಮಗಳಿಗೆ ಈ ಬೊಕ್ಕರಿಯನ ದಬ್ಬಾಳಿಕೆ ಅಥವಾ ಒತ್ತಡ ನಾನು ಉಂಟವನಂಚಿನ ಕಾರ್ಯಕ್ರಮ ಮಾತಾಡಿ ಸೇರಿ ಮಲ್ಕೊಂಡು ಮಾತಾಡಲಿಕ್ಕೆ ಒತ್ತಡ ಮಾಡೋಕ್ಕೆ ಇನ್ನೊಂದು ಎರಡು ಮಾತಾಡಲು ಉಂಟ ನಮಸ್ಕಾರ ಕೇಳತ್ತ ವೇದಿಕೆ ಪೂರ ರಂಗಭೂಮಿದ ಏತೋ ಕಲಾವಿದರನ್ನು ಸೃಷ್ಟಿ ಮಾಡಿ ನೆಚ್ಚಿನ ತಂಡವನ್ನು ರಚನೆ ಮಾಡೋದು ಆಯ್ತಾ ಬೇನೆ ಬೇಜಾರನ್ನು ಪೂರ ತಿಂಗಳು ನಿಂಗೊಂದು ಬಂಗ ಬೈದಿನ ವ್ಯವಸ್ಥಾಪಕರಿರ್ಬೋದು ನಿರ್ಮಾಪಕರಿರ್ಬೋದು ಅಂಚಿನ ಬೆನ್ನಿನಂಚಿನ ಇಂಗ್ಲೆಂಡ್ ಸಾದಿ ಪಾಡು ಬೆನ್ನಿನಂಚಿನ ಹಿರಿಯರು ಯಕ್ಷಗಾನ ಕಲಾವಿದ ಅಶೋಕಣ್ಣ ಬೇರು ಅಂಚಿನ ಗುರುಕುಳು ಬೇರು ಅಲ್ಲೂ ಸರ್ ಪೂರ ವೇದಿಕೆ ಪೂರ ಗಣ್ಯರೇ ಮಧು ಬಂಗೇರು ಒಂಜಿ ಇಲ್ಲಿ ಬಂಗಾರದಂಚಿನ ಕೆಲಸ ಮಾಡ್ತಾರೆ ಮಧು ಬಂಗೇರ ಬಂಗಾರ ಒಂಜಿ ಆರು ಒಂಜಿ ಮುಖಪಡಿಸಿದ್ದೊಂದು ಇಂಕಲ್ನ ವಿಜಯರಡ ಒಟ್ಟು ಕುಂದು ಪಾತೆರ್ದು ಕಿಶೋರ್ ಶೆಟ್ಟಡ ಪಾತೆರ್ದು ಮಾತ್ರ ಕಲಾವಿದರನ್ನು ಒಟ್ಟು ಮಾಡ್ತಾರೆ ಕಲಾವಿದರು ಪಂಡಿ ಕೂಡಲೇ ಒಂಜಿ ಟೈಮ್ ಭಾರಿ ಸಸಾರ ಮಾಸ್ಟರ್ ಪಂಡ್ಯರು ಒಂಜಿ ಟೈಮ್ ಭಾರಿ ಸಸಾರ ಆ ಸಸಾರ ಇದ್ದ ಕೂತು ಇದ್ದೆ ಕಲಾವಿದರು ನೀವು ಆಫೀಸರ್ ಕೂತ್ಕೊಂಡಾಗ ಆಫೀಸರ್ ಎಲ್ಲ ಏತ್ ಮಲ್ಲ ಜನ ಹೊಡ ಎಲ್ಲ ನಮಸ್ಕಾರ ಆ ತಾತ್ಸಾರ ಭಾವನೆ ಕೂತು ಬೆಪ್ಪದ ನಮ್ಮ ದಯಪಟ್ಟು ನಮ್ಮಡಕ್ಕಿನ ಕಲೆಯನ್ನು ತೋಚ್ಪಾದ ದೆಪ್ಪದಿನ ಏತ್ ಮಲ್ಲ ಒಂಜಿ AC ಅವಾರ್ಡ್ DC ಅವಾರ್ಡ್ ಏರ್ಲ ಗೌರವ ತಿಳ್ಕೊಂಡ ನಮ್ಮ ಆ ಕಲೆಯನ್ನು ತೋಚ್ಪಾದಿಟ್ಟು ಅವೇ DC ಅವಾರ್ಡ್ ಲಗ್ದುಂಟು ಆ ಕಲೆ ಕಥೆ ಗೌರವ ಬರಬೇಕು ಅಂಚಿನ ಕಲೆಯನ್ನು ಸೃಷ್ಟಿ ಮಾಡಿದ ನಮ್ಮ ಇನಿ ನಮ್ಮ ಮಿತ್ತು ಒಂಜಿ ದಬ್ಬಾಳಿಕೆ ಬಂದಾಗ ಭಾರಿ ಭಾರಿ ಬೇಜಾರಿನ ಸಂಗತಿ ನಮ್ಮ ಹೊರನಲ್ಲಿ ಹಾಕಿದ ಬಚ್ಚಿ ಸಾಮ ದಾನ ವೇದ ದಂಡ ನಾವು ಸ್ವಲ್ಪ ಸಾಧಾರಣ ರೂಪಾಯಿ ದಂಡ ಬಲ್ಲವಂತ ಲೀಟ್ರು ಹಣ ಮನ್ಕನಗಳನ್ನ ಬಚ್ಚಿ ದಯ ಬಂದಾಗ ಮಾತ್ರ ಪ್ರತಿಯೊಂಜಿ ಡೈಲಾಗ್ ಬಂದಾಗೆಲ್ಲ ಕೋಡಿಗೇಳಿ ಏನೆಂಟು ಭಯೋತ್ಪಾದಕರ ನಮ್ಮ ಹತ್ರ ಕೋಡಿ ಇದು ಭಾರಿ ಬೇಜಾರು ಸಂಗತಿ ಭಾರಿ ಬೇಜಾರು ನೀವು ದೈವ ನಾಡು ನಮಗೆ ಓದಿ ಇಲ್ಲ ನಮ್ಮ ಇಲ್ಲ ಪ್ರತಿ ಅವರಿಗೆಲ್ಲ ಇಟ್ಟಲ್ಲ ದೈವದ ಪೂಜೆದ ಒಂದು ಪ್ರಥಮ ನಾಟಕ ಉಂಟು ಟೌನ್ ಒಳಗೆ ನಮ್ಮ ಪುಟ್ಟಾರಿಗೆ ಹೋಗ್ಬಾರ ಒಡೆಗಳ ಹೋಗ್ಬ ಅಂತ ದೈವದ ಪ್ರಸಾದವನ್ನು ದೀದು ಆ ಗಣಪತಿ ಜಿಲ್ಲೆ ಪ್ರಸಾದನ ಸಾಯ್ತು ದೈವದೇವರು ನಮ್ಮೊಂದು ಬಂದಿನಾಗ ನಮ್ಮ ತಮಾಷೆ ಹೋಗಿ ಮಾತಾಡ್ಬಾರ್ದು ಒಂದು ಕ್ರಿಯೇಟ್ ಮಾಡ್ತದೆ ಕೆಲವು ಇಂಚಿಪ್ಪು ಕೆಲವು ಮೇಧಾವಿಲ್ಲ ಮೊದಲೆಲ್ಲ ಮೇಧಾವಿಲ್ಲ ಅದ ಪುರಾಣನು ಬರೆತಿನ ಮೇಧಾವಿ ಅಕ್ಲೇರದಲ್ಲಿ ತೊಂದರೆ ಈ ಲೆಕ್ಕಟೆಚ್ಚ ಕತ್ತಿ ಕೂಡಲೇ ಅವು ಅಂಚಿನಾಗಿ ಅವು ಕಲಾವಿದರು ಪಾಪ ಅದನ್ನ ಬಂಜಿದ ನೆಕ್ಕು ಮಲ್ಪೇರು ಅವದೆಲ್ಲ ಮಕ್ಕಳ ಮಲ್ಪನಾಗ್ತದೆ ಗೋಡನ್ನು ಮಲ್ಪನಾಗ್ತಾರೆ ಒಂಜಿ ಕಲೆ ಒಂಜಿ ಕಲೆಗೆ ಪ್ರೋತ್ಸಾಹ ಒಂಜಿ ಒಳ್ಳೆಯ ವಿಷಯ ಅವರ ದೇಶೋದಕ ಗುಳಿಗೆ ಅವರ ಏತೋ ಕಲಾವಿದರಿಗೆ ಮುಟ್ಟುಕೊಂಡು ನಾವು ಏತೋ ಕಲಾವಿದರನ್ನು
ಅವು ಮೊಳೆಪಾಡು ಏತೋ ಪ್ರದರ್ಶನ ಏತೋ ಸಂಘ ಸಂಸ್ಥೆಯಲ್ಲಿ ಏತೋ ಶಾಲೆ ಅವು ಉದಾಹರಣೆ ಪ್ರತಿಯೊಂದು ನಾಟಕದಲ್ಲ ಪ್ರತಿಯೊಂದು ನೆಡ್ತಲ ಇಕ್ಕಲ ಹಾಳು ಮಾಡಿದ ಎಟ್ಟನೇ ಹಾಕ್ತೀನಿ ಮಾತು ಅಂಚಾದ ಕಲಾವಿದರೆ ಒಂದು ಈ ನಮ್ಮನೆ ಒಂದು ಕೋಡಿಗೆ ಅಭಿನಯ ಮಾಡ್ತಾರೆ ಕೋಡಿಗೆ ಒಂದು ಡೈಲಾಗ್ ತತ್ತದ ಬರ್ತದ ಮನದಲ್ಲಿ 10 ಜನ ಬರ್ತಾರೆ ಆ ಡೈಲಾಗ್ ಬಿಟ್ಟಿದೆ ಇನ್ನೊಬ್ಬರ ಒಂದು ಭಯದ ವಾತಾವರಣ ನೋಡು ದೈವದೇವರು ಯಾವ ಬೈತಿ ಅಶೋಕನೋಡು ಯಕ್ಷಗಾನೋಡು ಯಾಪೋಟ್ ದಿಂಚಿ ಪ್ರತಿ ಪೌರಾಣಿಕ ಪ್ರಸಂಗ ನೋಡಿದ ದೈವರು ಬೇಡ ಯಕ್ಷಗಾನೋಡು ಇತ್ತೆಲ್ಲ ಧರ್ಮಸ್ಥಳ ಇತ್ತೆಲ್ಲ ದೈವರು ಆಗ ಅವ ಹೇಳೋದು ನಮ್ಮ ಇತ್ತಿನ ಇಂಥವಲ್ಲ ಐಕ್ಯದಾಗ ಮಿಸ್ಟೇಕ್ ಇತ್ತು ನಾವು ಮಿಸ್ಟೇಕ್ ಮಾಡ್ತಾರೆ ನಾನು ಚೂರು ಗೆದ್ದರೆ ಅದಾದ ಮುಂಚಿನ ಅಭ್ಯಾಸ ಅವಾಗ ನಂತರ ಪರವಾಗಿ ನಾನು ಕೆಲವು ಸರ್ತಿ ದಾದಾಪುರ ಬಂದಾಗ ಮೇಲಿನ ಹಾಗೆಯೇ ಬರ್ಕೊಂಡು ಬಂದಾಗ ಭಾರಿ ಬೇಜಾರಾಗ್ತದೆ ಕಲಾವಿದರಿಗೆ ಬೆಲೆನೇ ಜನ ಇರ್ತಾರೆ ಹಾಕೊಂಡು ಇನ್ನೂ ಈ ದಬ್ಬಾಳಿಕೆ ಒಂದು ಪಕ್ಕ ಒಂದು ಮುಕ್ತವಾದ ರಂಗೋಡು ನಮ್ಮದು ನಾಟಕ ಮಾಡ್ತಾರೆ ಕಲಾವಿದರಿಗೆ ಒಂದು ಅವಕಾಶ ಕೊಟ್ಟು ನಮ್ಮೊಂದು ಮನವಿ ಪೂರಾ ಪಾಯಿಂಟ್ಸ್ ಆಯ್ತು ನಮ್ಮ ಸೋದೆ ಪೂರಾ ಪಾಯಿಂಟ್ಸ್ ಆಯ್ತು ಕರೆಕ್ಟ್ ಒಂದೊಂದು ದೈವಗಳ ಒಮ್ಮೆ ನಾಟಕ ಮಾಡ್ಕೊಂಡಾಗ ಆ ಪರ್ಯಟನಾಯಕ ಅವರ ಕಲಾವಿದರಿಗೆ ಅವರು ಕೊಡುಗೆ ಒಂದು ಜೀಪ್ ಬತ್ತು ಕೂಟ್ರೆ ಕೊಡುಗೆ ಅಭಿವೃದ್ಧಿ ಜೊತೆ ನಾಲ್ಕು ಜೊತೆ ಹೆಚ್ಚಿನ ವಾತಾವರಣ ಇನ್ನೊಂದು ಮುಕ್ತವಾದ ಅಣ್ಣ ಬಲೆ ಒಂಚೂರು ಪಾತ್ರ ಸ್ಕ್ರಿಪ್ಟದ ಬಗ್ಗೆ ಒಂಚೂರು ತಿದ್ದೋಡಿ ಸರಿಯಾಗಿ ಈಗಲೇ ಬೇಜಾರಾಗುತ್ತೆ ತಿದ್ದೋಡಿ ನಮ್ಮ ಸಂಗತಿ ಈ ವಾತಾವರಣ ಐತಿ ಡೈರೆಕ್ಟ್ ಅಟ್ಯಾಕ್ ಬರ್ಕೊಂಡು ಕಲಾವಿದರ ಕಾಲ ಕಲಾವಿದರಿಗೆ ದಾದ ಶಕ್ತಿ ಇದೆಯಾ ಕಲಾವಿದರಿಗೆ ಕೆಲವರು ಬ್ಯಾಕ್ಗ್ರೌಂಡ್ ಇದೆಯಾ ಖಂಡಿತ ಉಂಟು ಪ್ರತಿಯೊಂದು ಕಲಾವಿದರಿಗೆ ಕೆಲವರು 10 ಜನಕ್ಕೆ ಎಣ್ಣೆ ಇರಲಿ ಒಂದು ಕಲಾವಿದರ ಮೇಘೆ ಪಾಠರಿಗೆ ಇಲ್ಲ 5 ಪಕ್ಕ ಗೊತ್ತಾಗುತ್ತೆ ಒಂದು ಕಲಾವಿದ ಅವಹೇಳನ ನಮ್ಮ ಮಾತಾಡಲ್ಲ ಹೊಟ್ಟಾಗ ಅದಕ್ಕೆ ಪಾತ್ರ ಮಕ್ಕಳು ನಮ್ಮ ಮನಪೂಜ ನಮ್ಮ ವೈದ್ಯಲಜ್ಜ ನಮ್ಮ ಕಲಾವಿದರ ಮಂಡ ದಾಲ ಜಾಗ್ರಾಟ್ ನಿರ್ಮಲ ತೊಂದರೆ ಜಾಗ್ರಾಟ್ ಪಾಂಡವ ತೊಂದರೆ ಇಂಚ ಏನು ಅವ್ರು ರಾಂಗ್ ಚಿಂತನೆ ಪ್ರತಿ ಒರಿಯಾಗಲಕ್ಕೆ ಏನು ಹಾಕೊಳ್ಳಿ ರವಂಜಿ ನೆನಪು ಏನು ಮಲ್ಪನೆ ಇಲ್ಲ ಪ್ರತಿ ಒರಿಯಾಗಲಕ್ಕೆ ಏನು ಹಾಕೊಳ್ಳಿ ಆಡ ಬುರ್ಚು ಸೌಹಾರ್ದತೆ ಇಟ್ಕೊಡು ಆ ವಿಷಯ ಅಂತ ನಮ್ಮ ಸೌಹಾರ್ದತೆ ಪಾತ್ರ ಪೂರ ಸರಿಯಾಗ್ಬೋದು ಇದು ಪಾತ್ರ ಅಂದರೆ ಒಂದು ಮೂಲೆ ಡೂಲ್ಲ ತೆಗೆದಪ್ಪ ಅದು ಒರಿಯಾಗ ಎದುರು ಅದು ನೀರು ಕಡಪುಂಡ ಪಾಪದ ನಡುಕು ತಿಕ್ಕೊಂಡು ಪಕ್ಕ ಚಟ್ನಿ ಆಯರು ಸಾಬೀತು ಕಡಪುಂಡ ಸಾಬೀತು ಹೆಚ್ಚಿನ ಪರಿಸ್ಥಿತಿ ನಮ್ಮ ತುಳುನಾಡು ಕನ್ನಡದಲ್ಲಿ ಎಲ್ಲ ಅಭಿಪ್ರಾಯ ಪ್ರಕಾರ ಕಲಾವಿದರಿಗೆ ಒಂದು ಮುಕ್ತವಾದ ರಂಗಭೂಮಿಗೆ ಅದು ಇನ್ವಾಲ್ವ್ಮೆಂಟೆಡ್ ನಾಟಕ ಮಾಡ್ತಿನ ಪರಿಸ್ಥಿತಿ ಕೋಡಿ ಸ್ಟೇಜ್ ಉಪ್ಪನಾಗಲ್ಲ ಅವ್ರದ್ದು ಕಾರು ಗಡ್ಡು ಉಪ್ಪನಾಟ 3 ಡೈಲಾಗ್ ಅವನು ಕಣ್ಣು ಅವಾಂಚಾರ ಆಯ್ತು ಈ ಒಗ್ಗಟ್ಟು ಎಲ್ಲಿ ಒಗ್ಗಟ್ಟಾಗುತ್ತೆ ನೀವು ಭಾರಿ ಸ್ಟ್ರಾಂಗ್ ಒಗ್ಗಟ್ಟು ಅವರು ಮಾತೆಲ್ಲ ನೆಟ್ಟು ಜಾತಿ ಮತ ಮೇಲೆ ಹೋಗಲು ಕೊಚ್ಚಿ ಆ ತಂಡ ಈ ತಂಡ ಕೊಚ್ಚಿ ಕಲಾವಿದರ ಕಂತೆ ಒಂಜಿ ಮಾತ ಕೆಂಪೆ ಅವ್ದು ಪಾತ್ರ ರೀತಿ ಒರೇ ಗುರಿ ಕುಗಿಯಲು ಕೊಡ್ಕ ಖಂಡಿತವಾಗಿಲ್ಲ ನಮಗೆ ಎದುರು ಪಾತ್ರ ಒಂಚೂರು ಆಲೋಚನೆ ಮಾಡ್ತೀವಿ ಅದು ಸ್ಟ್ರಾಂಗ್ ಉಲ್ಲೇರು ಮಾಡ್ರೆ ಪಾತ್ರ ಬರಲಿ ಸ್ಟ್ರಾಂಗ್ ಉಲ್ಲೇರು ಬರ್ತೀನಿ ಕೂತ್ರೇನು ಉತ್ತೋಡು ಅದು ದಾಲಜಿಗೆ ಅಂದ ದಿನವಾಗ ಅಕ್ಕನ ಶಕ್ತಿ ಉಂಟು ಅವು ಹತ್ತು ಕೋಪ ಬರ್ತದೆ ಅಕ್ಕಲ್ಲ ಖುಷಿದೆ ಅಕ್ಕಲೆಲ್ಲ ಗರ್ವ ಬರ್ತದೆ ಕಲಾವಿದರು ಬಂದಿದ್ದ ಅವು ಸ್ಟೇಜಿಗೆ ಮುಂಚೆ ಪ್ರಿಪೇರ್ ಆಗಿ ಅಣ್ಣ ಬಿರಾವಣೆಲ್ಲ ಜೋರೆಲ್ಲ ಬಂದಿದ್ದು ಅವು ಎಚ್ಚರಿಕೆ ಅಕ್ಕಲೆಲ್ಲ ಹೊರಡೋದು ಪಕ್ಕ ದೈವದೇವರಿಗೆ ಅನ್ಯಾಯ ನಿಜವಾದರೂ ಮಾಡ್ತಾರೆ ಬಲ್ಲಿ ವ್ಯಾಪಾರ ಬಲ್ಲಿ ನಮ್ಮ ಬೈದಿನ ದೈವರು ಐದು ಒಂಜಿ ಮಕ್ಕಳದಲ್ಲ ವ್ಯಾಪಾರ ಮಾಡ್ತಾರೆ ಆಂಡ ಈತ್ನಾಟಕವಿನ ಯಾರು ಮಾಡ್ತಾರೆ ಪೂರೆಲ್ಲ ಗೌರವ ಕೊಟ್ಟು ಅವು ಎಂಚ ಐಕೆ ದಾದ ಗೌರವ ಕೊಟ್ಟು ಐದು ಕೊರತೆ ಮಲ್ದೆ ಪ್ರತಿಯವರೆಲ್ಲ ಕೈ ಮುಗಿದು ತಪ್ಪು ನಟ್ಟದ ಮಲ್ದೆ ಒಂದು ನುಪ್ಪದ ಪಡಿಯ ಉಪ್ಪು ಒಣಸದ ಪಡಿ ಒಂಜಿ ಪ್ರಕಾರ ಒಂದು ಬೇತೆ ಬೇತೆ ರೀತಿಯಲ್ಲಿ ತೋರಿಸುವ ಚಾಕಚಕ್ಯತೆ ಅವರೆಲ್ಲ ಮಕ್ಕಳ ಮಾಡ್ಕೊಂಡು ಒಂದು ದೈವಗಳನ್ನು ಕಾರ್ಮಿಕರು ತೋರಿಸುವ ಎಲ್ಲ ಬಡಿ ಐದು ನಮ್ಮ ಮಕ್ಕಳು ಏನಿಲ್ಲ ಲೆಕ್ಕ ಮತ್ತು ಕಾಂತಾರ ಬರ್ತದೆ ಕಾಂತಾರ ಇಡೀ ಜಗತ್ತಿನ ತೋರಿಸುವ ದೈವದ ಶಕ್ತಿದಾರ ಐದು ಓಲ್ ಮಕ್ಕಳಿಗೆ ದಾಲ್ ಹೆಚ್ಚು ಕ್ಷತ್ರಿಯ ಕ್ರಾಂತಿನ ಮಕ್ಕಳ ಒಂದು ಅದು ಶಕ್ತಿ ಒಂದು 50 ವಿಜಯ ಪಂಡಿತ ನೋಡಿ 100 ಜನ ಸಾನೋ ಕೈ ಮುಗಿದು ನೀವು 500 ಜನ ಕೈ ಮುಗಿತೇವೆ ಕಾಂತಾರ ಕೈ ಅವು 100% ಕರೆಕ್ಟ್ ಅಂಚೆ ಈ ಮೇಧಾವಿಲು ಮತ್ತು
ಲಕ್ಕೊಂದು ಇಂಚಿನ ಆಜ್ಞೆ ತಂದು ಬೇತೆ ಏರಿಗಳು ತೊಂದರೆ ಅವರಿಗಿನ ಒಗ್ಗಟ್ಟಡೆ ಒಪ್ಪಗ ಪಕ್ಕ ಏರು ಇಂಚಿನ ಮಲ್ಪನಾಗ ಸಮಾಧಾನ ವೇದ ದಂಡಗಳು ಆರಾಮಾಗಿ ಹೋಗಿ ಪಕ್ಕತ್ತ ನಮಸ್ಕಾರ. ಇಂಥ ನಮ್ಗಿಂತ ಮರ್ಯಾದೆ ನಿಜವಾದ ವಾ ಕಲಾವಿದರಿಗೆ ಭಾಷೆ ಒರಿಜಿನಿ ನಾಟಕ ಯಕ್ಷಗಾನ ನಾಟಕಗಳು ನಮ್ಮ ತುಳು ಭಾಷೆ ಒರಿಜಿನಿ ಮಾಡಿದ್ರೆ ಆಚರಣ ಒಟ್ಟೊಂದಿಗೆ ಅದನ್ನಾಗ ನಮ್ಮದಾಗಿ ಅಂತ ಬೇದೊಪ್ಪು ನಮಗೆ ಇದು ಬಂದಾಗ ನಮ್ಮ ಖಂಡಿತ ಬಂದ ಆಪಲ್ಲ ಏದು ಇಂಚಿನ ಮಣ್ಣ ನಮ್ಮ ಕೇಂದ್ರ ನಮಗೆ ನಮ್ಮ ಕಲಾವಿದರಿಗೆ ಓದ ಹೆಚ್ಚಿನ ತೊಂದರೆ ಆಗಿ ಐಕೆ ಇಂದು ಸುರುಟುಲ್ಲ ಇದು ನಾಳೆ ಏದ ಪೋಡಿಯೋಡಿದ್ದು ಖಂಡಿತವಾದ ಆಡ ಒಂಜಿ ಮಾತ್ರ ನಮ್ಮ ಈ ಕಟ್ಟಣ ಕೂಡ ಒಂದು ಅಕ್ಕಡಿಗೆ ನಮ್ಮ ದಾತಾಡಲ ನಮ್ಮ ರೂಲ್ಸ್ ಕಾಪಾದ್ದರಿಂದ ಮಾರಿದ್ದೇ ಇಲ್ಲ ದಯಮಾಡಿ ಏರ ಅಕ್ಕಡಿಗೆ ಏಕವಚನ ಅವರು ಅದನ್ನು ಜಾತಿನಿಂದ ಮಾತಾಡ್ಕೊಂಡ ಅವೇನೇ ಪದ್ಧತಿ ನಮ್ಮ ನಕಲು ಆಡೋ ಚಾನ್ಸ್ ಇದೆ ಅಂತ ಓಲ್ಲ ವಾದ ನೆಟ್ಟು ಕೋಪ ಬಂದಾಗ ಅಕ್ಕಡಿಗೆ ನಮ್ಮ ದಾಳ ಅಕ್ಕಡಿಗೆ ನೆರಬಲ್ಲಿ ನೆರಿಯಾಗಿ ಬಂದಾಗ ಖಂಡಿತವಾದ ಏನು ನೆರಿಯಾಗಿ ಅಕ್ಕಡಿ ಖಂಡಿತ ಅವರು ಅನುಭವಿಸೋಣ ಅವಾಗ ನಮಗೆ ದಾಳ ಮಾಡ್ಕೊಂಡ ಹೆಂಚ ಬಂದೆ ಏಕವಚನ ನಮ್ಮ ಜಾತಿನಿಂದ ಮತ್ತೆ ಬಂದು ನಾವು ಕೇಸ್ ಮಾಡಿ ಬಂದಾಗ ಮಸ್ತ್ ತೊಂದರೆ ಮಧ್ಯದ ಮಗ ದಯಮಾತ್ರ ಐಕೊಂಚಿ ಕೈಪಾಡ ಅಂದರೆ ನಮ್ಮ ಸೀದವಾದ ನಮ್ಮ ಏಪ ಇಂಥ ನಮ್ಮ ದಿಸಿರಬಹುದು ನಮ್ಮ ಪ್ರಾಬ್ಲಮ್ ನಮ್ಮ ಬಂದ ಖಂಡಿತವಾದ ನಮಗೆ ಸ್ಪಂದನೆ ಕೊಡ್ತೇವೆ ಮಾತ್ರ ನಮ್ಮ ವೈಕಲ ಕಮ್ಮಿ ಇಲ್ಲ ವೈಟ್ ಕಮ್ಮಿ ಇಲ್ಲ ನಮ್ಮ ವೈಕಲ ನಮ್ಮ ಕಮ್ಮಿ ಅಂಜದ ಮಗ ಮಾತ್ರ ನಮ್ಮ ಮುಂಜಾಕ ಖಂಡಿತವಾದ ನಮ್ಮ ಈ ಒಂದು ನೆಕ್ ಖಂಡಿತ ಯಶಸ್ವಿ ತಿಳ್ಕೊಂಡು ಮಾಡೋದಕ್ಕೆ ನನಗೆ ಮನಂದುಂಟು ಎಲ್ಲರೂ ಮಾತಾಡಿದ್ದಾರೆ ಕಲಾವಿದರಿಗೆ ಉಳ್ಳ ಜಾತಿ ಇಜ್ಜಿ ಖಂಡಿತ ಜಾತಿ ಇಜ್ಜಿ ನಮ್ಮ ಮಾತ ಒಂಜೆ ಒಗ್ಗಟ್ಟಿಡೆ ಕೊಡು ಬೊಕ್ಕ ದೈವದ ಇತ ಎರಡಾವರಿ ಅಂತರ್ಜಾಲೋಡು ಎರವರಿ ನಮ್ಮ ಮಿತ್ರ ದಬ್ಬಾಳಿಕೆ ಮಾಡ್ತಂದಿಲ್ಲ ಆಯ ತುಳುನಾಡಿದ ನಮ್ಮ ಕುಟುಂಬದವೇ ಆಯ್ತು ಆಯ ಇನಿ ಮುಟ್ಟ ಒಂದು ದೈವಸ್ಥಾನ ಬೋದಿಪಾಯಿ ఆయన మిట్టు ఎర పండుకున్నట్లు పండుది ఆయే ముక్కరు ఎడ పండుది నమ్మకలే నమ్మని తాంటది పాడినట్టు నమ్మకలు ఏరు లేదు ನಮ್ಮ ಕಮ್ಯುನಿಸ್ಟ್ ಬಣ್ಣ ಅದು ನಾಟಕದ కమ్యూనిస్ట్ అక్కడ పనుంది లేదు ఆయనే కమ్యూనిస్ట్ పండుకున్న ఇన్ని ముట్టండి కొరగజ్జాలు వీడదిపోయి ರಾಜಕೀಯದ ವಿಷಯ ಎತ್ತು ಬರ್ತಿದ್ದೆ ರಾಜಕೀಯದ ವಿಷಯ ಎತ್ತು ನೈತಿಕ ವಿಷಯ ಬರ್ತಿದ್ದೆ ಇತ್ತನ ವಿಷಯ ಐದು ಬುಕ್ಕ ಇತ್ತ ಮುರಣಿ ನಾಟಕ ರಂಗ ಅವು ತಮ್ಮಣ್ಣಿದ್ದ ಬಂಡೇರು ಗುಳಿಗೆ ಬರೆಯರ ಬಲ್ಲಿ ಎಲ್ಲ ಮೈಸೂರು ಬರೆಯರ ಬಲ್ಲಿ ಬಂಪೇರು ಐಕ್ಲ ನಮ್ಮ ಓದ್ತೋನುವನ ಕಲಾವಿದ ನಕಲಿಗೆ ಪ್ರದರ್ಶನದ ಒಂದು ಮೌಲ್ಯ ಜಾಸ್ತಿ ಅವ್ರನಾಡ ಜನಕಲಿಗೆ ತೂಪು ನಕಲಿಗೆ ದೈವ ದೇವರನ್ನ ಬಿಟ್ಟು ಭಕ್ತಿ ಪುಟ್ಟು ಹೊಡ್ನಾಡ ನಮ್ಮ ಅಂಚಿನ ಪುರ ಗಿಮಿಕ್ ಮಲ್ಕೊಳ್ಳಿ ನಮ್ಮ ದಾರ ಏರನ್ನ ಅವಹೇಳನ ಮಲ್ತದ ಪಾತಿರ್ಜ ದೈವ ದೇವರನ್ನ ಅವಹೇಳನ ಮಲ್ತದ ಪಾತಿರ್ಜ ಮಾತಾ ಕಲಾವಿದನ ಇಲ್ಲಲ್ಲ ಮಾತಾ ಕಲಾವಿದರ ನಕಲನ ಇಲ್ಲಲ್ಲ ಒಂದು ತರವಾಡದ ಇಲ್ಲು ಕುಡು ಗುತ್ತದ ಇಲ್ಲದ ಅಟ್ಲು ಉಪ್ಪೇರು ಮಾತ ಎದಡ್ಡೆ ಮನೆತನದ ಅಟ್ಲೇ ಉಳ್ಳೇರು ಮಾತೇರ್ಲ ಮಾತೇರ್ನ ಇಲ್ಲಡ್ಲ ದೈವನು ನಮ್ಮ ನಕಲೇ ಉಳ್ಳೇರು ಏರ್ಲ ಅಟ್ಲಕ್ಲನ ಇಲ್ಲದ ದೈವನು ಏರನ್ನ ಚಂದ ಮಂದಿರ ತಯಾರು ಉಳ್ಳೇರ ಇಜ್ಜೇರು ಇನಿ ಎನ್ನವ ಪಾತಿರಕ್ಕೇನೊಂದು ಕಲಾರಂಗದ ಮಿತ್ತು ಒಂಜಿ ದಬ್ಬಾಳಿಕೆ ಮಲ್ಕೊಂಡು ಬಂಡ ಈಗ ಅರ್ಥ ಐಕ್ಬೋಡದು ಮಾತಿರಲ್ಲ ಒಟ್ಟಿಗೆ ಅದು ನಮ್ಮ ಒಂಜಪ್ಪ ಜೋಕಲ್ ಲೆಕ್ಕ ಈ ದಬ್ಬಾಳಿಕೆದ ಮಿತ್ತು ನಮ್ಮ ಮೊಟ್ಟದ ಹುಂಚೆ ನಾಡ ಎಲ್ಲೇ ನಂಕಲ ಅಕ್ಲೆಲ್ಲ ಉಳ್ಳೇರು ಮಾರೆ ಅಕಲ್ನ ಮಾತಿರಲ್ಲ ಒಗ್ಗಟ್ಟಾಪೇನಂತ ಬಂತೇವೆ ಐಕ್ಬೋಡದು ಮಾತಿರಲ್ಲ ಆಯ ಇಂಡಿ ಅಂತ ಎನ್ನಂದೆ ಆಯ ಬತ್ತಜಿ ಎಂಬಿ ಬತ್ತಜಿ ಅಂತ ಎನ್ನಂದೆ ಮಾತಿರಲ್ಲ ನಮ್ಮ ಒಗ್ಗಟ್ಟಾದ ಉಪ್ಪುಗ ಒಗ್ಗಟ್ಟು ಈ ಎಂಚಿನ ಕಷ್ಟ ಬೈದಿಲ್ಲ ಈ ಕಷ್ಟನು ಸುಲಭರು ಗೊಲ್ಪದ ಸಾಲಿದಂಚಿ ನಮ್ಮ ಕೋಯಿ ಬಂದೊಂದು ಎನ್ನ ಎರಡು ಪಾತ್ರ ಉಂಟು ಜೈ ಹಿಂದ್ ವೇದಿಕೆ ಮಾತಾಡ್ತಾರೆ ಕಡೆಗಾದ ವಿಜಯ್ ಕುಮಾರ್ ಹಕೀರ್ ದಾಟ ಪಾತ್ರ ಈ ಮುಗಿತಲ್ಲ ಫೇಸ್ ಮಾಡ್ತೊಂದು ಬೈದೆ ಅಣ್ಣ ಉಂಟುದಿತ್ತಂದ್ರೆ ಕಡೆ ಕುಂದಿನ ಮಂಡ ಲಾಸ್ಟ್ಗೆ ಅಕ್ಕಳೆ ಕುಂಜಿ ತಿಕ್ಕಿನ ಉಪಾಯ ಎಂಚಿನ ಮಂಡ ಒಂದು ಸಮುದಾಯನ ಪತ್ತದು ಒಂದು ಹಿಂದುಳಿದ ಸಮುದಾಯನ ಪತ್ತದು ಎಂಕಲ್ ನಮಿತ್ತು ಗುಂಡು ನಂಡ ಐಕೆ ದಾಳ ಮಾಡ್ಬಾರ ಆಪುಜಿ ಮಾಡ್ಬಾರ ದೃಷ್ಟಿಡ್ ಒಂದು ಆತಿನ ಪ್ಲಾನ್ ಉಂಡು ಒಂದು ಐಕೆ ದಾಳ ಮಾಡ್ಬಾರ ಆಪುಜಿ ಎದುರು ಪಾತ್ರ ಆಪುಜಿ ಮಾಡಿ ಅಂಡ್ ಐಕೆ ನಮ್ಮ ಕಲಾವಿದರ ನಕಲು ಉತ್ತರ ಕೊಡ್ತೇವೆ ಏರ್ನ ಜಾತಿನಿಂದನೇ ಧರ್ಮನಿಂದನೇ ಮಲ್ಪ ಅಂದ್ರೆ ಏಕವಚನ ಪಾತ್ರನೇ ಉತ್ತರ ಕೊಡ್ತೇವೆ ಐಕೆ ಬಟ್ ಮುಗಿಯೊಂದು ಬೈದನೊಂದು ನಾನೊಂದು ಎರಡು 3 ಜನ ಮಾತ್ರ ಉಳ್ಳೇರು ಅಂಡ ಇರುವನ ಇಸುವಿಡು ಲಕ್ಕ ದಿನ ಒಂದು ಬೆಳ್ತಂಗಡಿದ ಕುಲ್ಲ ಇತ್ತ ಕೂಡ ಲಕ್ಕದುಂಡು ಅಂಡ ತೂಕ ಕೋಡೆ ಸ್ಟಾರ್ಟ್ ಮಾಡಿದೆ ನಾವು ಆಯ್ತದಲ್ಲ ಉತ್ತರ ಕೊರಡು ಒಂದಿಜ್ಜಿ ಮತ್ತು ನಾನು ಉತ್ತರ ಕೊಡ್ತೀನ ಬಡ್ಚಿ ನಮ್ಮ ಕೆಲಸ ನಮ್ಮ ಮಲ್ತೊಂದು ಪೋಯಿ
ಬರ್ತಾರೆ ಪೂರ ಕೆಲವರು ಸಾಮಾಜಿಕ ನಾಟಕ ಮಲ್ಪನಕ್ಕಲ್ಲ ಈ ನೆಟ್ಟು ಭಾಗವಹಿಸ್ತೀನಿ ಮಸ್ತ್ ಕೃತಜ್ಞತೆ ದಯಗೊಂಡು ನನ್ನ ಮಿಕ್ಲೆಲ್ಲ ಒಳ್ಳೆ ರೀತಿಯ ತೊಂದರೆ ಬಂದು ನನಗೆ ಸಾಧ್ಯತೆ ಅಪ್ಪ ಹಿಂಗೆ ಒಟ್ಟಿಗೆ ಸೇರ್ಗ ಮಾತಾಡಲ್ಲ ಮಲ್ಲ ಸಂಖ್ಯೆ ಮಾಧ್ಯಮ ಬಂಧುಲು ಮತ್ತು ಇದು ಸಾಕಾರ ಕೊರಿಯೋದು ಮಿಕ್ಲೆಲ್ಲ ಕೃತಜ್ಞತೆ ಒಂದು ಬುದ್ಧಿಗೆ ಪನ್ಪುಣಂಚಿನ ಪಾತ್ರ ಎಂಕಲ್ಲ ಯಕ್ಷಗಾನ ಮೇಲೋಡು ಸಸಿತ ಮೇಲೋಡು ಪರಮ ಸಮಾಜದಾರಿ ಕಲಾವಿದ ಅದುಲ್ಲೇರಿ ನಲಿಕೆ ಸಮಾಜದಾರಿ ವೇಷಧಾರಿ ಅದುಲ್ಲೇರಿ ನಿಖಿಲ್ ವೇಷ ಮಲ್ಪಡ್ತೀನಿ ಎಂಕುಲು ಹನುಪೂಜ ಅಕ್ಕಲ ವೃತ್ತಿ ಉಂಟು ಆ ವೃತ್ತಿನ ಮುರಿದ ಲೆಕ್ಕ ಬೈದೇರಿ ನಮ್ಮ ಕಲಾವಿದರು ಹನುಮನ ಭಾವನೆ ನಕಲೆ ಮಾತ್ರ ಸ್ವೀಕಾರ ಮಾಡ್ತದ ಇನ್ನು ಏರೋ ಒಂದು ಮೂಡಿಡ್ಕೊಳ್ಳೊಂದು ಅವು ಸರಿಯತ್ತು ಒಂದು ಸರಿಯತ್ತು ಪಂಡದು ಆ ಸಾಂದರ್ಭಿಕವಾದ ಕೆಲವು ಸಂಘಟನೆಗೆಲ್ಲ ದೌರ್ಬಲ್ಯ ಅಂತೂ ಅದೇ ಸವಾರಿ ಬಂದು ಹೋದ ಕಿಶೋರಣ್ಣನ ತಂದಿಡ್ಬೋದು ಮಾತಾಡಿ ಪೆದಮ್ಮ ಮಲ್ಪಡಿ ಅದು ಸರಿ ಬಾರಣ್ಣ ದೇವದಾಸಣ್ಣನ ತಂದಿಡ್ಬೋದು ಪೆದಮ್ಮ ಮಲ್ಪಡಿ ಇದಕ್ಕೆಲ್ಲ ಮಾಡಿದರೆ ಮತ್ತೊಂದು ಪೆದಮ್ಮ ಮಲ್ತು ಮಾಡಿ ನಮ ಏಪ ಒಗ್ಗಟ್ಟಾದ ನಮ್ಮ ಧ್ವನಿ ಅಖಿಲರಿಗೆ ಹೆಚ್ಚ ತೋಜವನ ನಮ್ಮ ಸುದ್ದಿಗೆ ಸರ್ವತಾ ಬರ್ಬಿದ್ದೀರಿ ಏನ ಅನಪೇಕ್ಷಿತ ವ್ಯಕ್ತಿಗಳು ಸ್ಥಾಪಿತ ಹಿತಾಸಕ್ತಿಗಳು ಒಂದು ಹೆಚ್ಚಿನ ಹಿಂದುತ್ವದ ವಿಚಾರ ಅಥವಾ ನಮ್ಮ ಧರ್ಮದ ಪ್ರಜ್ಞೆ ಇದ್ದ ವ್ಯಕ್ತಿಗಳು ಮಾತ್ರ ಕಲಾವಿದರೆ ಪ್ರಶ್ನೆ ಮಾಡಿದರೆ ಹೊರತು ಸಮಾಜದ ಸ್ವಾಸ್ಥ್ಯ ಕಾಪಾಡಗಳು ಸಮಾಜದ ಒಂದು ಅಂಗನ ಕಲಾವಿದರ ಬಗ್ಗೆ ಏರು ತಿಳಿಯೊಂದು ಎಲ್ಲರ ಅದು ಆ ಕಾರಣ ವಿರೋಧ ಮಾಡ್ತಾರೆ ಸಾಧ್ಯತೆ ಹೆಚ್ಚು ನಮ್ಮ ಸಮಾಜದ ಆಸ್ತಿ ಕಲಾವಿದರಿ ಸಮಾಜ ಇರ್ತದೆ ನಮ್ಮಲ್ಲ ನಮ್ಮ ವ್ಯತ್ಯಾಸ ನಮ್ಮದಲ್ಲ ಏರ್ಲ ಸರ್ವಜ್ಞರತ್ತಿ ಪ್ರತಿಯೊಬ್ಬರಿಗೂ ಕಲ್ಪನೆ ಕಲ್ತನಾತುಂಡು ನನಾತುಂಡು ಇನ್ನು ಕೆಲವು ಜನಕ್ಕೆ ಬೇಡಿಕೆ ಹೆಚ್ಚೆಪ್ಪು ಬೇಡಿಕೆ ಹೆಚ್ಚೆತ್ತು ಮಟ್ಟಿಗೆ ಸರ್ವಜ್ಞತ್ತಿ ಬೇಡಿಕೆ ಇದ್ದನ್ನ ದಾಳ ಹತ್ತೊಂದು ನಮ್ಮಡಿಪ್ಪುಡಂಚಿನ ಕೀಳರ ಮೇಲೆ ದೂರ ಮಾಡ್ತದಾಣ ನಮ್ಮ ಉತ್ತರ ಕೊರ್ಪುಡ ಜಾಗದ ಸಮರ್ಥನೀಯರೇ ಇರ್ತದೆ ಉತ್ತರ ಕೊರ್ಪುಡಿನ ಆ ಧೈರ್ಯ ಭರವಸೆ ಇತ್ತಿನಾಡ ನಮ್ಮ ಓಡಿನ ಪ್ರಶ್ನೆ ಇದ್ದಿರ ಉಂಟು ಗೋಡೆ ಪಟ್ಲ ಸತೀಶ್ ಶೆಟ್ಟರ ಸಂಪರ್ಕ ಬರುತ್ತೆ ಅರಿದು ಶಿವಮೊಗ್ಗದಲ್ಲಿ ಇಂಜಿನಿಯರ್ ಬರ್ಪಣ ಕಲಾವಿದರ ಪರವಾಗಿ ಮಧುಮಂಜರಿ ಮಲ್ಲಕನ ಕಲಾವಿದರಿಗೆ ಪೂರ ಆಯ್ನಾತು ಸಂಪರ್ಕ ಬರುತ್ತೆ ವೃತ್ತಿಪರ ಕಲಾವಿದರು ಆಯ್ನ ಬಲ್ಪೂಟ ನಿದ್ರೆ ಗಜ್ಜರ್ದು ಇಂಜಿನಿಯರ್ ಭಾಗವಹಿಸೋರು ಮಾತಾಡಿದ್ರೆ ಸಾಧ್ಯ ಇತ್ತು ಎಲ್ಲ ಬಲ್ಪೂಟ ನಿದ್ರೆ ಗಜ್ಜರ್ನೇ ಇದು ಬರ್ತದೆ ನಾನು ಸೇರಿದೆ ಪಟ್ಲ ಸತೀಶ್ ಶೆಟ್ಟರ ಬಂದಾವೇನು ನಮ್ಮನ್ನ ಐತಿ ಸಂಪೂರ್ಣ ಸಹಕಾರ ಕಲಾವಿದರಿಗೆ ಒಲ್ಪ ಅನ್ಯಾಯ ಪುಂದಾಂಡಲ್ಲ ನಮ್ಮ ಅಡಿಗೆ ಧ್ವನಿ ಆದ ಉಳ್ಳಾದ ಪಣಪಣಿ ಮಾತಾಡಿ ಬಂದಿರ್ದಾಡ ಎಂಕರಿಗೆ ಯಕ್ಷಗಾನ ಕ್ಷೇತ್ರ ಮಾತಾಡ್ತಿ ಇಡೀ ಕಲಾವಿದರ ಕ್ಷೇತ್ರಗಳ ಒಂದು ಭೀಮ ಬಲದೆ ಅನೇಕಿದೆ ಇತ್ತ ಧಾರ್ಮಿಕ ಪರಿಷತ್ತಿನ ಪ್ರಸ್ತುತ ಆಯ್ಕೆ ನಂಕಿನ ಜಗನ್ನಾಥ್ ಚೌಟೇರಿ ಬದಿಗುಡ್ಡ ಮಾಡಿ ಆರು ಪಾತ್ರ ಇಂಚ ಬಣ್ಣ ನಿಜ ಕಾರ್ಯಕ್ರಮ ನಡೆಕೋದಿಲ್ಲ ಎನ್ನರ ಸಂಪೂರ್ಣ ಬೆಂಬಲವನ್ನು ಮಾಡಿರಿ ಮುರಣಿ ಭೀಷಣಿಗೆ ನಾಟಕಗಳಿಗೆ ಶೋಧೂತಗಳಿಗೆ ತಿರುಗಟ್ಟರ ಬಲ್ಲಿ ಬಂದೆ ದಾಯ ತಿರುಗಟ್ಟರ ಬಲ್ಲಿ ಅವರ ಪ್ರಶ್ನೆ ಇರ್ತದೆ ದಾಯ ತಿರುಗಟ್ಟರ ಬಲ್ಲಿ ಇನ್ನು ನಿಖಿಲ ಯಕ್ಷಗಾನ ಹಾಕೊಂಡು ಮತ್ತೊಂದಿದ್ದೇವ ಅವು ಮಾಡ್ಬಿಡ ಸರಿ ನಮ್ಮ ಪ್ರಶ್ನೆ ಮಾಡಿದ್ಯ ನಮ್ಮ ಸಹಿಸೋಂದ ಈ ನಮ್ಮ ಸಹಿಸೋಂದ ನಮ್ಮ ಸಜ್ಜನಿಕೆನೆ ದೌರ್ಬಲ್ಯದಲ್ಲಿ ಎಲ್ಲಿದೆ ನಮ್ಮ ಮಿತ್ರ ಸವಾರಿ ಮತ್ತೊಂದ ನಮ್ಮ ಪ್ರತಿಕ್ರಿಯೆ ಕೊರಡೆ ಕ್ರಿಯೆಗೆ ಪ್ರತಿಕ್ರಿಯೆನೇ ಉತ್ತರ ಸಾಮ ದಾನ ಭೇದ ದಂಡ ದೇವನ ಬಂದೇರಿ ದಂಡ ಪ್ರಯೋಗಗಳು ನಮ್ಮ ತಯಾರವರು ಅಜ್ಜನ ಮಾತ್ರ ಈ ಏರಿ ಇಲ್ಲಿ ಸಮಾಜ ಕುಡಪ್ಪನ ಕೆಲಸ ಮತ್ತೊಂದಿಲ್ಲ ಕಲಾವಿದರನ್ನು ತೂಕ ಮಲ್ಪರ ಬಿದ್ದಾರ್ದಾರ ಕಲಾವಿದರನ್ನು ಪ್ರಶ್ನೆ ಮಲ್ಪಡೋದು ಏರು ಬಿದ್ದಾರ್ದಾರ ಅಕ್ಕಲಿಗೆ ಉತ್ತರ ದಿಕ್ಕೊಡು ನಾನು ಈ ಕಡೆ ಬಲ್ಲಿಗೆ ನಮ್ಮದೆಲ್ಲ ಸರ್ವಜ್ಞರತ್ತೆ ನಮ್ಮದೆಲ್ಲ ತಪ್ಪಾವು ನಮ್ಮದೆಲ್ಲ ದೋಷ ಉಂಟು ನಮ್ಮದು ಆಯ್ನತ್ತಿ ಸಮಾಜಗೂ ಅಪಚಾರ ಬಳಿಕ ದೈವದ ಅಪಚಾರ ಒಂದರಿಕ ನಮ್ಮ ಅಭಿವ್ಯಕ್ತ ಗೊಳಿಸಗ ಬರೀ ನಿರ್ಮಾಪಕ ಅಥವಾ ನಿರ್ದೇಶಕ ಇಲ್ಲ ನಾಡು ಎಂಗಿನ ಆಟೋಡು ನಿರ್ದೇಶಕ ನಿರ್ಮಾಪಕ ಇಚ್ಚಿ ಕಲಾವಿದ ಸ್ವತಂತ್ರ ನೇರದ ಪೋಪಡೆ ಸಾವಿರ ಗಂಟೆದು ಪಾತ್ರನೇ ದಾಳ ಬರೆದವರೇ ಇಚ್ಚಿ ಈತ ಪಾತ್ರ ಎಲ್ಲ ನಿಯಮಲ ಇಚ್ಚಿ ಎಂಕುಲು ಪಾತ್ರನೆಲ್ಲ ಆಲೋಚನೆ ಮಾಡ್ಕೊಡು ಪ್ರತಿಯೊಂದು ಶಬ್ದಲ್ಲ ತೂಕುದು ನಮ್ಮ ಪಾತ್ರಗಳು ಅಳತೆ ಮತ್ತೆ ಪಾತ್ರಗಳು ಮತ್ತು ಪರಿಣಾಮದಾದ ವ್ಯತ್ಯಾಸ ಬರುವ ವ್ಯತ್ಯಾಸ ಬರ್ತನಿಗೆ ಉತ್ತರಗಳು ಏನಾದರೂ ಸಾಧ್ಯ ಉಂಟ ಪಣಪನ ಪರಾಮರ್ಶೆ ಮಾಡ್ತದೆ ನಮ್ಮ ಬಣ್ಣ ಬಾರದೆ ರಂಗಭೂಮಿಗೆ ಹೋದಾಗ ಯೋಚನೆ ಮಾಡ್ಕೊಡು ಇನ್ನು ಎಲ್ಲ ಉದ್ದೇಶನೇ ತಪ್ಪಿರಬೇಕು ಕಲಾವಿದರ ಉದ್ದೇಶನೇ ಹತ್ತಿ ಇದು ಸ್ಥಾಪಿತ ಹಿತಾಸಕ್ತಿ ಒಂದು ಷಡ್ಯಂತ್ರದ ಒಂದು ಭಾಗ ಕಲಾವಿದರಲ್ಲಿ ಪ್ರೀತಿ ಬಲ್ಪನ ಸಮಾಜ ಇತ್ತೇ ಬಿಟ್ಟ ನಮ್ಮ ಏರಿಗೆ ಫೋಟಿನಂಚಿನ ಅವಶ್ಯಕತೆ ಹೆಚ್ಚಿ ಪಂಪನಂಚಿನ ಆತ್ಮವಿಶ್ವಾಸ ಯಾರು பண்ணுವುದಿಲ್ಲ ದಯವಂಡ ನಿಕ್ಕಿನ ಮಾತ್ರ ಹೆಚ್ಚಿ ಬೇನೆ ತಿಂದರೆ
ವರ್ಷ ತುಂಬು ಸವಣೂರು ಎನ್ನ ರಂಗದ ವೇಷ ಪ್ರವೇಶ ನನಗ 15 ಜನ ಹೊರಗೂನ ಲಕ್ಕೊಂದು ಬೇರಿ ಚೌಕಿಡು ಬರ್ತದೆ ಗಲಾಟೆನೆ ಗಲಾಟೆ ಅವ್ರು ಎಂಚರ ಬರ್ತದೆ ಅವು ಬರ್ತಾರ ಸರಿಯ ಒಂದು ವೇಳೆ ಚೌಕಿಡು ಅಪಗಾಲ ಪೈತರು ಹಿರಿಯ ಕಲಾವಿದ ಪುದರವನ ಪೂಜೆನ ಎಂಟದ ಬಂದು ಬರ್ಬರ್ರಿ ಬೋಳ ಆಮೇಲೆ ಬರ್ತೇವೆ ಬೇರೆ ಕುಳ್ಳೆತ್ತ ಸರಪಟ್ಟದೆ ಬರ್ತಿರಲಿ ಏನಾಗ್ತಾನೆ ಎಲ್ಲ ಅವ್ರ ಪೂಜೆರಿ ಮಕ್ಕಳು ಉತ್ತರ ಹಂಚಿ ಯಾನಾತಿ ಇಜ್ಜಂದೆ ಎಲ್ಲ ಬರ್ತಾರೆ ಅಂಚಾದೆ ಕಲಾವಿದರು ಎಲ್ಲ ಎದೆಗುಂದು వచ్చి ಒಬ್ಬರು ಕಲಾವಿದರ ಮಿತ್ತವರಿಗೆ ಸವಾರಿ ಮಲ್ಕೊಂಡು ಪಾತ್ರದ ವ್ಯತ್ಯಾಸ ಬರ್ತದೆ ಬಂದಿದೆ ನಮ್ಮ ಪೊರ್ಲುತಿಯರಲ್ಲಿ ಬುಕ್ಕಗಡ ನಮ್ಮನಾಡಿ ಹೋಡೆ ಏರೇ ಕಲಾವಿದವನೇ ಒಂದು ತಪ್ಪು ಪಾತ್ರ ಬರ್ತದ ನಮ್ಮಡೆ ಹೋದ ರಕ್ಷಣೆಗೆ ಉಂಟೋಡು ಈ ಕೆಲಸವನ್ನು ಮಲ್ಪುಗ ನಮ್ಮನ್ನು ವಿರೋಧಿಸೋದು ಶಕ್ತಿ ಇಜ್ಜಿ ಯಾರು ಮನ್ಪೇಡ ದೈವಾರಾಧನೆ ನಮ್ಮ ಪ್ರಧಾನ ಅಂಗ ದೈವ ದೇವರ ನಮ್ಮ ಪ್ರಾರ್ಥನೆ ಅನ್ಬೋದು ಕೆಲಸ ಮಲ್ಪುಜಿ ಎಲ್ಲ ಇನ್ನಿತ್ತ ಶಿವದೂತಗಳಿಗೆ ಉದಾಹರಣೆ ಬಂದಾರೆ ಶಿವದೂತಗಳಿಗೆ ಅವು ಸರಿಯತ್ತೆ ಅವುಗಳಿಗೆ ಅಪಹಾಸ್ಯ ಆಗ್ಬಿಡುದು ಪಣಪಡಗಳು ಎಂಕೆಲ್ಲ ಸಸಿಯುತ ಭಗವತಿ ಕ್ಷೇತ್ರ ಹೋಗ್ಬೇಡಿ ಗುಳಿಗೆ ಪ್ರಧಾನ 25 ವರ್ಷದ ಇತಿಹಾಸಗಳು ಯಕ್ಷಗಾನ ಮೇಳಗು ಆ ಗುಳಿಗನ ಪಾತ್ರ ಬರ್ತದೆ ಅಂಚನೆ ಮಲ್ಪಡಗಳು ಉಳ್ಳೇರುತ್ತೆ ತುಯಿನಗಳು ಏನು ಮಾಡ್ಬೇಕು ಅಳಿತು ಆ ಗುಳಿಗೆ ಇಟ್ಟು ಮಾತ್ರ ಆಟದ ಗುಳಿಗೆ ಇಟ್ಟು ಅವೇನು ಸ್ವೀಕಾರ ಆಗ್ಬಿಡ ಅಂಚಾದ ನಮ್ಮ ಮೆತ್ತ ಬಗ್ಗೆ ಎಂಟು ಬಾರಿ ಖುಷಿಯಲ್ಲಿರುವಂಡ ಇದು ಜನ ಕಲಾವಿದರು ಒಟ್ಟಾಬಿಡ ಬಾರಿ ಬಣ್ಣ ಮಧುವಣ್ಣನ ಏತ್ತು ತಿರುವ ಪ್ರಯತ್ನ ಉಂಡ ವಿಜಯಣ್ಣನ ಏತ್ತು ಪ್ರಯತ್ನ ಉಂಡ ಏರೇರಿ ಏತ್ತು ಪ್ರಯತ್ನ ಮತ್ತೆ ಎಲ್ಲ ಪ್ರಯತ್ನ ಮತ್ತೆ ಮುರಂದಿಚ್ಚಿ ಆಜಿ ಮೇಲನ್ನು ಸಂಪರ್ಕ ಮತ್ತೆ ಪ್ರತಿಯೊಂದು ಕಲಾವಿದಲ್ಲ ಬಂದು ಬಲೆ ನಮ್ಮ ಅತ್ತ ಒಟ್ಟು ಸೇರ್ಗ ನಮ್ಮೊಂದು ಧ್ವನಿ ಹಾಕ ಜಿಲ್ಲೆ ನಮ್ಮ ಶಕ್ತಿಯಂಜಿನ ತೋಜಕ ಕೆಲವರಲ್ಲಿ ಬರ್ರೆ ಪುರುಷೋತ್ತಿದ್ದಂತೆ ಬತ್ತಿದ್ದೀರಿ ಅಂಚದೆ ಬಂದ್ರೆ ಆ ಜಗನ್ನಾಥ್ ಚೌಟರಿ ಧಾರ್ಮಿಕ ಪರಿಷತ್ ಸದಸ್ಯರಿ ಆರು ಬಂದ ಸಂಪೂರ್ಣ ಬೆಂಬಲ ಉಂಟು ನಿಖಿಲ ಎಂಜಿನ ಮಾಡು ಧಾರ್ಮಿಕ ಪರಿಷತ್ತದ ಮೂಲಕಲ್ಲ ಯಾನೈತೆ ಅವು ಸರಿ ಯಕ್ಷಗಾನ ಹೊಡು ನಾಟಕ ಹೊಡು ಸಿನಿಮಾ ಆಡು ದೈವದ ಬರ್ರೆ ಬಲ್ಲಿ ಪಣಪಡಕ್ಕೆ ಎನ್ನಲ ವಿರೋಧ ಉಂಟು ಕಂಡೇರಿ ಅರಿವೆ ಸಾಂದರ್ಭಿಕವಾದ ನಮ್ಮ ನೋಡಿದ ನಾನು ವೇದಿಕೆಗೆಲ್ಲಿತ್ತು ನಾನು ಪಾತಿರ್ಬೇಕು ದಯಮಂಡಾರಿ ಸರ್ಕಾರದ ಪ್ರತಿನಿಧಿ ಧಾರ್ಮಿಕ ಪರಿಷತ್ ಸದಸ್ಯರು ಅಂಚಾದ್ರೆ ನಮ್ಮ ನೆಟ್ಟದಾಲ ಹತಾಶರಾವು ಏನ ಹತಾಶರಾಪುರ ಬಚ್ಚಿ ಮಲ್ಲ ಮಲ್ಲ ಧೀಮಂತ ಶಕ್ತಿಗಳಿರ್ಬೋದು ಆನೆ ಬಲ ಭೀಮ ಬಲ ತಗಲು ಮಾತೆಲ್ಲ ನಮ್ಮ ಮಾತದಿಕ್ಕಲೊಟ್ಟಿಗೆಲ್ಲ ಯಕ್ಷಗಾನ ಕಲಾವಿದೆಲ್ಲ ಒಂದು ಎಲ್ಲ ಕಲಾವಿದೆ ಒಂದು ನಾಟಕ ತಂಡದವಡು ಯಕ್ಷಗಾನ ತಂಡದವಡು ಒರಿ ಕಲಾವಿದಾಗಿ ಒಂದು ಎಲ್ಲ ಬೇಡ ಆಡವ ನಮ್ಮಡಿಗೆ ಬರ್ತದೆ ಅದಕ್ಕೆ ನ್ಯಾಯ ಕಟ್ಟು ಕೊಡ್ಬೋದಂಬ ವಿಶ್ವಾಸದ ಪಾತ್ರಗಳು ಈ ಸಂದರ್ಭ ಬಂದೆ ನಮಸ್ಕಾರ ಯಾವೇ ಸ್ಫೂರ್ತಿ ಮುಂಬರಿಯಾಡು ಸುನಿಲ್ ನೆಲ್ಲಿಗುಡ್ಡ ಪಾರ್ಟಿ ಒಂಜಿ ಪ್ರಸ್ತುತ ಕಲೆಗೆ ಬೋಡಾದ ಮನವಿದ ಪ್ರತಿಯೊಂದು ಮಾತ ಕೈದಿನ ಕಲಾವಿದರು ಸ್ವಲ್ಪ ಸ್ಟೇಜ್ ಯಾವುದು ಸ್ಟೇಜ್ ಯಾವುದು ಸ್ಟೇಜ್ ಯಾವುದು ಇದೆ ಆಟಜಿ यस सर इन्हें कर रहे हैं यार पेट्रोल ರಂಗಭೂಮಿ ಸಿನಿಮಾ ರಂಗ ಬೊಕ್ಕ ಯಕ್ಷಗಾನ ರಂಗದ ಮಿತ್ತು ಅಂಚನೆ ಭಕ್ತಿಗೀತೆ ಪನ್ಪುನ ಸಂಗೀತಗಾರರ ಮಿತ್ತು ಒಂಜಿ ಮಲ್ಲ ಮಟ್ಟದ ದೌರ್ಜನ್ಯ ಇಂಚಿಪೋಗು ನಡೆದೊಂದು ಪುನಃ ನಿಕ್ಲೆ ಗೊತ್ತುಂಡು ನೆಕ್ಕ ಪೂರ ಒಂಜಿ ನಿರ್ಬಂಧ ಹೇರ್ನಂಚಿನ ಒಂಜಿ ಪೌರಾಣಿಕ ನಾಟಕದ ಒಂಜಿ ಸಾಂಸ್ಕೃತಿಕ ಲೋಕಗೆ ಒಂಜಿ ನಿರ್ಬಂಧ ಪಾಡ್ನಂಚಿನ ಒಂಜಿ ವ್ಯವಸ್ಥಿತವಾದ ಇಂಚಿಪೋಗು ನಡ್ಕೊಂಡಿತ್ತಂಡು
ಈ ಬಗ್ಗೆ ಕಲಾವಿದರನ್ನ ಒಕ್ಕೂಟ ಅಂಚನೆ ರಂಗ ಸಮ್ಮಿಲನ ಸಂಸ್ಥೆ, ಕ್ಯಾಟ್ಕಾ ಸಂಸ್ಥೆ, ಮೂಜಿ ಸಂಸ್ಥೆಯಲ್ಲಿ ಪೂರ ಸೇರಿದು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಬೊಕ್ಕ ಕಾಸರಗೋಡು ಜಿಲ್ಲೆದ ಕಲಾವಿದರು ಒಟ್ಟು ಸೇರಿದೀನಿ ಒಂಜಿ ಮಲ್ಲ ಮಟ್ಟದ ಚರ್ಚೆ ನಡ್ತಂಡು ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಒಂಜಿ ಮನವಿನ ಕೊರದು ನೆಡು ದುಂಬು ಇಂಚಿನ ಕೆಲಸ ನಡ್ತಂಡ ಪೂರ ಕಲಾವಿದರೆಲ್ಲ ಒಗ್ಗಟ್ಟಾದ ಒಂದೇನು ಎದುರಿಸನ ಒಂಚಿನ ಒಂಜಿ ಚರ್ಚೆ ನಡ್ತಂಡು ಮಲ್ಲ ಮಟ್ಟದ ಸಂಖ್ಯೆಡ್ ಕಲಾವಿದರನಕ್ಕೆ ಸೇರೊಂದಿತ್ತೇರು ನನ್ನ ಮಿತ್ತು ಈ ರೀತಿದ ಒಂಜಿ ಒವೇ ರೀತಿಯ ದೌರ್ಜನ್ಯ ನಾಟಕ ಆಪಿನಡೆಗಾವಡು ಸಂಗೀತಗಾರರನ್ನ ಮಿತ್ತಾವಡು ಯಕ್ಷಗಾನದ ಮಿತ್ತಾವಡು ನಡತನಂಡ ಮಲ್ಲ ಮಟ್ಟದ ಎಂಕುಲು ಉಗ್ರವಾದ ಪ್ರತಿಭಟನೆ ಮಲ್ಪನ ಎಚ್ಚರಿಕೆಯನ್ನು ಈ ಮೂಲಕ ಈ ವ್ಯವಸ್ಥಿತ ಶಕ್ತಿಗಳಿಗೆ ಎಂಕುಲು ಕೊರೊಂದಿಲ್ಲ. ಸರ್ಕಾರ ಮಲ್ತಜಿತ್ತೆ ಜಿಲ್ಲಾಧಿಕಾರಿಗೆ ಮಲ್ತ ನೆಕ್ಸ್ಟ್ ಪೊಲೀಸ್ ಕಮಿಷನರ್ಗೆ ಮಲ್ತೊಂದಲ್ಲ ಬೊಕ್ಕ ಸರ್ಕಾರಗಳ ಮನವಿ ಮಲ್ಪೈತೆ ಇಲೆಕ್ಷನ್ದ ಇಂದು ಆಯ್ನ ಹಿಡ್ದವರ ಇಲೆಕ್ಷನ್ ಆಯ್ನ ಹಿಡ್ದು ಬೊಕ್ಕ ಸರ್ಕಾರಗಳ ಮನವಿ ಕೊರ್ಕೊಂಡು ಅಂಚಿನ ಒಂಜಿ ನಿರ್ಧಾರವನ್ನು ಮಲ್ತದೆ. ಎಲ್ರಿಗೂ ನಮಸ್ಕಾರ. ರಂಗ ಸಮ್ಮಿಲನ ಅಂತ ಇವತ್ತು ನಾವೆಲ್ಲ ಕಲಾವಿದರು ಒಟ್ಟಾಗಿದ್ದೀವಿ. ಸುಮಾರು ದಿನಗಳಿಂದ ಸುಮಾರಲ್ಲ ವರ್ಷ ಕಳೆಯಿತು. ರಂಗಭೂಮಿ ರಂಗ ಕಲಾವಿದರ ಬಗ್ಗೆ ಏನೋ ಒಂಥರ ಒಂದು ದಬ್ಬಾಳಿಕೆ, ಒಂದು ಕಲಾವಿದರಿಗೆ ಯಾರೂ ಕೇಳುವವರಿಲ್ಲ ಅಂತ ಒಂದು ಭಾವನೆ ಉಟ್ಕೊಂಡಿದೆ. ಕಲಾವಿದರಿಗೂ ಕೇಳುವವರಿದ್ದಾರೆ. ಕಲಾವಿದರು ಎಲ್ಲರನ್ನೂ ಮನಸ್ಸನ್ನು ತಣಿಸುವಂಥ ಕೆಲಸ ಮಾಡುವವರು ಕಲಾವಿದರು. ಯಾವುದೇ ಒತ್ತಡ ಇದ್ದರೂ ಆ ಒತ್ತಡವನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡುವುದು ಕಲಾವಿದರು. ಇವತ್ತು ತುಳು ಭಾಷೆ ಉಳಿದಿದ್ದರೆ ಯಕ್ಷಗಾನ ಹಾಗೂ ತುಳು ರಂಗಭೂಮಿಯ ನಾಟಕ ಕಲಾವಿದರಲ್ಲಿ ಆ ಕಲಾವಿದರ ಮೇಲೆ ಸವಾರಿ ಆಗುವಾಗ ನಾವು ಒಗ್ಗಟ್ಟಾಗಲೇಬೇಕು. ಇವತ್ತು ಒಗ್ಗಟ್ಟಾಗಿದ್ದೀವಿ. ನಾವು ಸೌಹಾರ್ದಯುತವಾಗಿ ಅದನ್ನು ಮುಗಿಸಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀವಿ. ಸಂಬಂಧಪಟ್ಟ ಈ ನಮ್ಮ ನಾಟಕಕ್ಕೆ ತಡೆಯೊಡ್ಡುವ, ನಾಟಕ ಆಗುವಲ್ಲಿ ಬಂದು ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡುವವರಿಗೆ ನಾವು ಕೂಡ ಅಂಥ ಕೆಲಸವನ್ನು ಮಾಡಬೇಡಿ ಅಂತ ಒಂದು ವಿನಂತಿ ಮಾಡ್ತೇವೆ. ಆಮೇಲೆ ಎಲ್ಲದರಲ್ಲಿ ಉಂಟು ಸಮಾಧಾನ, ವೇದ ದಂಡ. ಕಲಾವಿದರು ಶಾಂತಿ ಪ್ರಿಯರು, ಗಲಾಟೆ ಮಾಡುವವರಲ್ಲ, ನಗಿಸುವವರು, ಒಂದು ಒಳ್ಳೆಯ ಸಂದೇಶವನ್ನು ನಾಟಕದ ಮುಖಾಂತರ ಕೊಡುವವರು. ನಾವೇನು ಪೆಟ್ಟು ಗಲಾಟೆ ಅದು ದೊಂಬಿ ಮಾಡಲಿಕ್ಕೆ ಹೋಗುವವರಲ್ಲ. ದಯವಿಟ್ಟು ಕಲಾವಿದರನ್ನು ಅವರ ಕೆಲಸವನ್ನು ಅವರಿಗೆ ಮಾಡಲಿಕ್ಕೆ ಬಿಡಿ. ಇದು ನಮ್ಮ ವಿನಂತಿ. ಎಷ್ಟೋ ಜನರ ಬದುಕು ರಂಗ ಇಷ್ಟು ತಂಡಗಳು 60 ತಂಡ ಉಂಟು. ಕಲಾವಿದರ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಅವರಿಗೆ ಅವರಷ್ಟಕ್ಕೆ ಅವರ ನಾಟಕವನ್ನು ಮಾಡಲಿಕ್ಕೆ ಬಿಡಿ. ದಯವಿಟ್ಟು ಕಲಾವಿದರಿಗೆ ಉಪದ್ರ ಮಾಡಲಿಕ್ಕೆ ಬರಬೇಡಿ. ಯಾರೂ ದೈವವನ್ನು ದೂಷಿಸುವುದಿಲ್ಲ. ಎಲ್ಲ ದೈವವನ್ನು ನಂಬುವವರೇ ಇರುವುದು ತುಳುನಾಡಿನಲ್ಲಿ. ನಮ್ಮ ಮನೆಯಲ್ಲಿ ಕೂಡ ದೈವ ಉಂಟು. ಎಲ್ಲರೂ ದೈವವನ್ನು ಆರಾಧಿಸುವವರೇ. ನಿಂದನೆ ಮಾಡಿ ಏನು ಪ್ರಯೋಜನ? ದೈವ ನಿಂದನೆ ಮಾಡಿದರೆ ಅವನಿಗೆ ಗೊತ್ತುಂಟದು ದೈವ ಏನು ಮಾಡ್ತದಂತ. ನಿಂದನೆ ಮಾಡುವವನಿಗೆ ಗೊತ್ತುಂಟು. ಸುಮ್ಮನೆ ಎಲ್ಲ ನಾವೇ ನಮ್ಮಲ್ಲೇ ಇರುವುದು ದೈವ, ನಾವು ಹೇಳಿದಾಗೆ ದೈವ ಅಂತ ತಿಳ್ಕೊಂಡ್ರೆ ಅದು ತಪ್ಪು. ದಯವಿಟ್ಟು ಕಲಾವಿದರ ತಂಟೆಗೆ ಬರಬೇಡಿ. ಎಲ್ಲರೂ ಒಗ್ಗಟ್ಟಾಗಿದ್ದೇವೆ. ಈ ಒಗ್ಗಟ್ಟು ಇವತ್ತು ಕಮ್ಮಿ, ಇನ್ನೂ ಜಾಸ್ತಿ ಒಗ್ಗಟ್ಟಾಗ್ತೇವೆ. ಸಮ್ಮೇಳನ ಮಾಡ್ತೇವೆ. ತುಳು ನಾಟಕ ಕಲಾವಿದರು ಸಮ್ಮೇಳನ ಅಂತ ಒಂದು ಸೃಷ್ಟಿ ಮಾಡ್ತೇವೆ. ಖಂಡಿತ ಸಾವಿರ ಜನರನ್ನು ಒಟ್ಟು ಮಾಡ್ತೇವೆ. ನಮ್ಮ ಶಕ್ತಿ ಏನು ಅಂತ ನಾವು ಕೂಡ ತೋರಿಸ್ತೇವೆ. ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅಲ್ಲ, ಕಾನೂನು ಪ್ರಕಾರ ಹೋಗ್ತಾ ಇದ್ದೀವಿ. ನಾವು ಕಾನೂನನ್ನು ಮೀರಿ ಹೋಗೋದಿಲ್ಲ, ಹೋಗಬಾರ್ದು. ಕಾನೂನು ಪ್ರಕಾರ ನಾವು ನಮ್ಮ ಹಕ್ಕು ಏನಿದೆ ಅದನ್ನು ಕೇಳ್ತಾ ಇದ್ದೀವಿ ಅಷ್ಟೇ. ನಮಗೆ ನಾಟಕ ತಂಡದಲ್ಲಿ ಎಲ್ಲಿ ನಾಟಕ ಆದರೂ ನಾವು ಒಂದು 10-15 ಕಲಾವಿದರು ಇರೋದು. ಅಲ್ಲಿ ನಮಗೆ ಯಾರ್ಯಾರು ಬಂದು ಏನಾದರೂ ಮಾಡಿದರೂ ಕೇಳುವವರು ಬೇಕಲ್ಲ. ಅದಕ್ಕೆ ಮೊದಲು ಕಾನೂನು ಪ್ರಕಾರ ನಾವು ಹೋಗ್ತಾ ಇದ್ದೇವೆ. ಎಲ್ಲರೂ ಸಹಕರಿಸ್ಬೇಕು ಅಷ್ಟೇ. ಯಾವುದು ನಾಟಕವನ್ನು ಅಲ್ಲ, ಕೆಲವು ಕಡೆಯಲ್ಲಿ ಆಯ್ತಂತೆ, ನಂಗೆ ಗೊತ್ತಿಲ್ಲ. ನಮ್ಮ ತಂಡದಲ್ಲಿ ಆಗಿಲ್ಲ. ಬಟ್ ಬೇರೆ ತಂಡಗಳಲ್ಲೆಲ್ಲ ಹೋಗಿ ಅದಕ್ಕೆ ನಾವು ಪುನಃ ಒಗ್ಗಟ್ಟಾಗ್ತೀವಿ, ಮೀಟಿಂಗ್ ಮಾಡ್ತೀವಿ. ಮುಂದಿನ ಹೆಜ್ಜೆ ಏನು ಅಂತ ಆಮೇಲೆ ತೀರ್ಮಾನ ಮಾಡ್ತೀವಿ. ನಮಸ್ಕಾರ. ನಮ್ಮ ಜಿಲ್ಲೆ ನಾಗಾರಾಧನೆ, ದೈವಾರಾಧನೆ, ಯಕ್ಷಾರಾಧನೆ ಈ 3 ವಿಭಾಗಗಳಲ್ಲಿ ತುಂಬ ಕೆಲಸ ಮಾಡ್ತಾ ಇಲ್ಲಿನ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಜನರು ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿದ್ದಾರೆ. ಆ ಮೂಲಕ ಇದೊಂದು ಸುಸಂಸ್ಕೃತ ಜಿಲ್ಲೆಯಾಗಿ ಕಾಣಿಸಿಕೊಳ್ತಾ ಇದೆ. ಇಂತಹ ಜಿಲ್ಲೆಯಲ್ಲಿ ಒಂದು ಕಳಂಕಪ್ರಾಯವಾದಂಥ ಒಂದು ಸಣ್ಣ ವಿಚಾರ, ದೈವವನ್ನು ರಂಗಭೂಮಿಗೆ ತರಬಾರ್ದು, ರಂಗವೇದಿಕೆಯಲ್ಲಿ ದೈವವನ್ನು ಅಭಿವ್ಯಕ್ತಗೊಳಿಸಬಾರ್ದು ಎನ್ನುವಂತಹ ಒಂದು ಸಣ್ಣದಾದಂಥ ಒಂದು ಕಿಡಿಯನ್ನು ಹಚ್ಚಿಬಿಟ್ಟಿದ್ದಾರೆ. ಇದು ನಮ್ಮ ಕಲಾವಿದರಿಗೆ ತುಂಬ ಮನಸ್ಸಿಗೆ ನೋವನ್ನು ಕೊಡ್ತಾ ಇದೆ. ಇಲ್ಲಿನ ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಅಥವಾ ಇತರ ಯಾವುದೇ ಧಾರ್ಮಿಕ ವಿಚಾರಗಳಿರ್ಬೋದು, ದೈವವನ್ನು ಪ್ರಧಾನವಾಗಿಟ್ಟುಕೊಂಡು ನಾವು ಯಾವುದನ್ನು ಮಾಡುವವರು.
ಯಕ್ಷಗಾನದಲ್ಲಿ ಅನೇಕ ಪುರಾಣ ಪುಣ್ಯ ಕಥೆಗಳು ಕೂಡ ದೈವಾರಾಧನೆ ವಿಚಾರ ಅದರಲ್ಲಿ ಬಂದೇ ಬರ್ತದೆ. ಉದಾಹರಣೆಗೆ ನಮ್ಮ ಅತಿ ಪುರಾತನವಾದಂಥ ದೇವಸ್ಥಾನ ಬಪ್ಪನಾಡು ಇರ್ಬೋದು, ಕಟೀಲು ಕ್ಷೇತ್ರ ಇರ್ಬೋದು, ಸಸೀತ್ಲು ಕ್ಷೇತ್ರ ಇರ್ಬೋದು, ಮಂಗಳಾದೇವಿ ಕ್ಷೇತ್ರ ಇರ್ಬೋದು. ಇಲ್ಲಿನ ಕ್ಷೇತ್ರ ಮಹಾತ್ಮೆಯನ್ನು ಆಡುವಾಗ ಪ್ರತಿಯೊಂದು ಕ್ಷೇತ್ರ ಮಹಾತ್ಮೆಯಲ್ಲಿ ದೈವಗಳ ಪಾತ್ರ ಬಂದೇ ಬರ್ತದೆ. ಅದು ಬರದಿದ್ದರೆ ಅದು ಪರಿಪೂರ್ಣ ಆಗುವುದಿಲ್ಲ. ಆ ದೈವ ಪಾತ್ರವನ್ನು ಮಾಡೋದ್ರ ಬಗ್ಗೆ ಆಕ್ಷೇಪವೋ, ಅವರು ಮಾಡುವಂತಹ ಪಾತ್ರ ವೇಷವೂ ಸರಿಯಿಲ್ಲ ಎನ್ನುವ ಆಕ್ಷೇಪವು ಇನ್ನೂ ಸ್ಪಷ್ಟತೆ ಸಿಗಲಿಲ್ಲ. ಇಲ್ಲಿ ಈಗ ಏನಾಗಿದೆ ಅಂದರೆ ಒಂದು ರೀತಿ ಕಲಾವಿದರನ್ನು ಹೆದರಿಸುವಂಥ ಒಂದು ತಂತ್ರ ನಡೀತಾ ಇದೆ. ಈ ಮೂಲಕ ಒಂದು ರೀತಿಯ ಭಯವನ್ನು ಉಂಟು ಮಾಡುವ ಭಯೋತ್ಪಾದಕರ ರೀತಿಯಲ್ಲಿ ವ್ಯವಹರಿಸ್ತಾ ನಾಟಕವನ್ನು ನಿಲ್ಲಿಸಬೇಕು, ದೈವ ಬರಬಾರ್ದು ರಂಗದಲ್ಲಿ. ದೈವ ಬರದಿದ್ದರೆ, ದೈವದ ಪಾತ್ರ ಒಂದು ರಂಗಕ್ಕೆ ಬರದಿದ್ದರೆ ಅಲ್ಲಿನ ಚರಿತ್ರೆ ಪರಿಪೂರ್ಣ ಆಗುವುದಿಲ್ಲ. ಇಲ್ಲಿ ಇರುವಂಥ ಎಲ್ಲ ಕಲಾವಿದರು ದೈವಾರಾಧಕರೇ. ಅವರ ಕುಟುಂಬದಲ್ಲಿರ್ಬೋದು, ಅವರ ಮನೆಯಲ್ಲಿರ್ಬೋದು, ಅವರ ಊರಿನಲ್ಲಿರ್ಬೋದು. ದೈವಾರಾಧನೆ ಮಾಡುವಂತಹ ಕುಟುಂಬದಲ್ಲಿ ಹುಟ್ಟಿ ಬಂದು ಆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಾ ಜೀವನ ಮಾಡುವಂತಹ ಎಲ್ಲ ಕಲಾವಿದರು ದೈವ ನಿಂದನೆ ಎನ್ನುವಂಥ ಒಂದು ಹಣೆಪಟ್ಟಿಯನ್ನು ಕಟ್ಟುತ್ತಾ ಕಲಾವಿದರನ್ನು ಒಂದು ಮೂಲೆ ಗುಂಪು ಮಾಡುವಂಥ ಒಂದು ಕೆಲಸ ನಡೀತಾ ಇದೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಯಾಕಂದರೆ ನಮ್ಮಲ್ಲೂ ಒಂದು ಶಕ್ತಿ ಇದೆ. ನಾವು ಕೇವಲ ಕಲಾವಿದರೆಂದರೆ ನಮ್ಮ ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕೆ ಮಾತ್ರ ನಾವು ಕಲಾ ಜೀವನ ಮಾಡುವುದಲ್ಲ, ಸಮಾಜದ ಆಸ್ತಿಯಾಗಿದ್ದೇವೆ. ನಾವು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುತ್ತಾ ಒಂದು ಸುಸಂಸ್ಕೃತ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಕಲಾವಿದರ ಪಾತ್ರ ಹಿರಿದು. ಇದು ನಾನು ಮಾತ್ರ ಹೇಳುವುದಲ್ಲ, ಇಡೀ ವಿದ್ವಾಂಸರೆಲ್ಲರೂ ಹೇಳುವಂಥ ವಿಚಾರ. ಹಾಗಾಗಿ ಕಲಾವಿದರು ಅಭಿವ್ಯಕ್ತಗೊಳಿಸುವಂತಹ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಯಾವುದೇ ಕಾರಣಕ್ಕೂ ನಾವು ಸಹಿಸಿಕೊಳ್ಳುವುದಿಲ್ಲ. ನಮ್ಮಲ್ಲಿ ಕೂಡ ಸಂಘಟನೆ ಇದೆ, ಕಲಾವಿದರಲ್ಲೂ ಕೂಡ ಸಂಘಟನೆ ಇದೆ. ಈ ಸಂಘಟನೆಯನ್ನು ಯಾವುದೇ ಕಾರಣಕ್ಕೂ ದುರುಪಯೋಗ ಪಡಿಸದಂತೆ ಇದರ ವಿರುದ್ಧವಾಗಿ ಮಾತಾಡುವಂತಹ ಎಲ್ಲರೂ ಯಾರೇ ಇರ್ಬೋದು, ಇದು ದೈವಾರಾಧಕರು ಎನ್ನುವಂತಹ ಹೆಸರಿಟ್ಟುಕೊಂಡು ಕೆಲಸ ಮಾಡ್ಬೋದು ಅಥವಾ ಬೇರೊಂದು ಹೆಸರಿಟ್ಟುಕೊಂಡು ಕೆಲಸ ಮಾಡ್ಬೋದು. ರಂಗದಲ್ಲಿ ದೈವದ ಪಾತ್ರ ಬರಬಾರ್ದು ಎನ್ನುವಂತಹ ಆ ವಿಚಾರಕ್ಕೆ ನನ್ನ ವಿರೋಧ ಇದೆ. ಖಂಡಿತ. ನಾನು 48 ವರ್ಷಗಳಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ವ್ಯವಸಾಯ ಮಾಡ್ತಾ ಇದ್ದೇನೆ. ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿದ್ದೇನೆ. ಆ ಕಾರಣದಿಂದ ನಾನು ಹೇಳ್ತಾ ಇದ್ದೇನೆ, ನನಗೆ ಒಂದು ಅಧಿಕಾರ ಇದೆ, ಅಧಿಕಾರವಾಣಿಯಿಂದ ಹೇಳ್ತಾ ಇದ್ದೇನೆ. ನಾನು ಯಾವುದೇ ಕಾರಣಕ್ಕೂ ದೈವದ ಪಾತ್ರ ರಂಗಕ್ಕೆ ಬಂದಾಗ ವಿರೋಧ ಮಾಡುವಂಥ ವ್ಯಕ್ತಿಗಳು ಇನ್ನು ಮುಂದಕ್ಕೆ ತಮ್ಮ ನರಿಬುದ್ಧಿಯನ್ನು ತೋರಿಸಿದರೆ ನಾವು ತಕ್ಕದಾದಂಥ ಉತ್ತರವನ್ನು ಯಾವುದೇ ಸಂದರ್ಭದಲ್ಲಿ ಕೊಡೋದಕ್ಕೆ ಸಿದ್ಧರಿದ್ದೇವೆ, ಬದ್ಧರಿದ್ದೇವೆ ಎಂದು ಹೇಳೋದಕ್ಕೆ ನಾನು ಇಚ್ಛೆಪಡ್ತೇನೆ. ನನ್ನ ಹೆಸರು ಸರಪಡಿ ಅಶೋಕ್ ಶೆಟ್ಟಿ, ಯಕ್ಷಗಾನ ಕಲಾವಿದ. ಮಾತೃಗಳಿಗೆ ನಮಸ್ಕಾರ. ಇನ್ನು ಎಂಗನ ತುಳುನಾಟಕ ಕಲಾವಿದರ ಒಕ್ಕೂಟ ಅಂಚನೆ ರಂಗ ಸಮ್ಮೇಳನ ಪಂಪಿನ ಒಂಜಿ ರಡ್ಡು ಸಂಘದ ಮುಖಾಂತರ ಅಂಚನೆ ಎಂಗನ ಕೋಶಲ್ವುಡ್ ಕಲಾವಿದರ ಸಂಘ, ಯಕ್ಷಗಾನ ಸಂಘ ಅಂಚೆ ಮಾತ್ರ ಎಂಗೆ ಒಟ್ಟಿಗೆ ಸೇರಿ ಕಮ್ಮಿಡ್ಲ ಒಂಜಿ 300-400 ಜನ ಸೇರೋಂಡ ಖಂಡಿತವಲ್ಲ. ಎಂಗಳ ಒಂಜಿ ಎಂಗಳಿಗೆ ಬೇನಾಡು ಮಣ್ಣ ಖಂಡಿತವಾದ ಎಂಗಳು ಇಂಚಿನ ವೈಕುಲ ತಯಾರಿಲ್ಲ ಬಣ್ಣದ ಇನ್ನು ಎಂಗಳು ತೋಜಾದ ಕೊರಿಯ ಇನ್ನು ದಾದನ ಒಂಜಿ ಕೆಲವು ಹಿತಾಸಕ್ತಿ ಸೇರೊಂದು ಈಗ ನಾಟಕದ ಕಲಾವಿದರು ನಾಟಕ ತಂಡದ ಕಡೆಗೆ ಪೂರ ಮಸ್ತ್ ಯಾಕಂದ್ರೆ ಏರ ಒಂದು 4 ಜನ ಸೇರೊಂದು ಎಂಗಳಿಗೆ ಎಂಗಳ ಕಲಾವಿದರಿಗೆ ಸಂಘದ ಕಡೆಗೆ ಪೂರ ಮಸ್ತ್ ಉಪದ್ರ ಕೊರೊಂದುಲ್ಲೇರು ಎಂಗಳಿಗೆ ದಾದಾನ ಬೇನಾಡು ಬಣ್ಣ ಇಂಗಳು ದಾದಾಲ ಮಲ್ಪ ತಯಾರಿಲ್ಲ ಬಣ್ಣದ ಇಂತೆ ನೀ ಒಂಜಿ ನೆಟ್ಟು ಎಂಗಳ ಸಭೆಟ್ಟು ಪೂರ ಮಾತ್ರ ತೀರ್ಮಾನ ಅಂಡು ಅಂಚೆ ಅದು ದಯ ಮಲ್ತದೆ ನಿಗಳು ನಿಖಲಾತಿಗೆ ಇತ್ತಂಡ ನಿಖಲೆಗೆ ಎಡ್ಡೆ ಎಂಗಳು ಎಂಗಳಾಟಿಗೆ ಉಪ್ಪ ಈ ನಿಖಲೆಗೆ ನಿಖಲೆಡ್ದು ಎಂಕಲ ನಾಟಕಗಳು ದಾದಾದಾನ ದೈವ ನಿಂದನೆ ಆತನ ಮಣ್ಣನ ಎಂಗ್ಲಡ ತೆರಿಪಾಲೆ ನಿಖಲು ಏಕಾಏಕಿ ನೀವು ಉಂತಾರೆ ನಿಖುಲೆ ಸುಪ್ರೀಮತ್ ಎಂಕುಲ ಸುಪ್ರೀಮತ್ ನಿಖಲು ಎಂಜಿನ ಬಂದೆ ಅವು ಆಪುಣ್ಣ ಎಂಗ್ಳಿಗೆ ಮಲ್ಪರೆ ಎಂಗಳು ತಯಾರಿಲ್ಲ ಪಕ್ಕ ನಿಖುಲು ಏತ ದೈವನು ನಂಬೋರ ಈಗ ಎನ್ನ ಇಲ್ಲ ರಾಜನ ದೈವ ಉಂಡು ಯಾನ ಮಸ್ತ್ ದೇವರ ಎಂಗ್ಳಿಗೆ ಶೆಟ್ಟಿ ಯಾನು ಎಂಗ್ಳಿಗೆ ದೇವರಿಜೇರಿ ಎಂಗ್ಳಿಗೆ ದೇವಸ್ಥಾನ ಎಂಗು ನಂಬನು ದೈವಲೇನೆ ಎಂಗು ಕಾರಣವೇ ದೈವಕ್ಕೆ ಕೈ ಮುಗಿದೇ ಬೋದು ಒಂದು ಮಲ್ಪನು ಎಂಗ್ಳಿಗೆ ದಾಳ ಒಂದು ಮಲ್ಪರಿಜ್ಜಿ ನಿಖಲು ಎಂಗ್ ದೈವದ ಬಗ್ಗೆ ನಿಖಲು ಎಂಗ್ಳ ದಾಳ ಚಾಲೆಂಜ್ ಮಲ್ಪರ್ನೆ ಎಂಗ್ಳು ಎಂಗಳ ದೈವನ ನಿಂದನೆ ಮಲ್ಪರ ಸಾಧ್ಯ ಇಜ್ಜಿ ಎಂಗಳ ದೈವ பொண்ணு தெய்வான எங்கள் அப்ப ஆணு தெய்வான எங்கள் அம்மே ಅವು ಎಂಗಳು ನಿರ್ಧಾರ ಮಾಡ್ತಿನಗಳು ಅಂಚದ ನಿಖಲು ದಯ ಮಲ್ತದೆ ನಿಖಲು ನಿಖಲಾತಿಗೆ ಎಂಚಿನಾಂಡಲ ತೀರ್ಮಾನ ಮಲ್ತಾರೆ ಬಂದ ಖಂಡಿತವಲ್ಲ ನಿಖಲು ಅವು ಸೋಷಿಯಲ್ ಮೀಡಿಯಾಡು ಪಕ್ಕ ಇನ್ಸ್ಟಾಗ್ರಾಮ್ಡು ಪೂರ ನಿಖಲ ಈ ಒಂಜಿ ಎಂಕಲ ಕಲಾವಿದರೆ ನೆರೆದು ನಿಖಲು ಇಂಚ ಪಂಡನ ಅವನ ಇನಿಕೆ ಉಂಟಾಡು ನಿಖಲು ದಯ ಮಲ್ತ ನಿಖಲ ಒಂದು ಉಂಟಾಲೆ ಬಲೆ ಎಂಗಳ ಪಾತ್ರ ಕತೆಗೆ ಬಲೆ ಪಾತ್ರ ಕತೆ ಬಂದು ನಮ್ಮ ಎದುರು ಕುಲ್ಗ ನಮ್ಮ ನಿಖುಲ್ಲ ಒಂಜಿ ಲೆಕ್ಕಡು ಎಂಗುಲು ಸ್ಟೇಜಿನ ಮಿತ್ತು ಕಲಾವಿದೆ ಮಲ್ಪುಣು ಕಲಾವಿದರು ಎಂಗುಲು ಸ್ಟೇಜಿನ ಮಾತ್ರ ಎಂಗುಲು ಆ್ಯಕ್ಟ್ ಮಲ್ಪುಣು ನಿಖಲಕ್ಕ ಎಂಗುಲು ಉನ್ ಮಲ್ಪರಂತೆ ನಿಖುಲ ಬಲೆ ಎಂಗುಲ ಬಲೆ ಒಟ್ಟಿಗೆ ಕುಲ್ಲು ಪಾತಿರ್ಗ
ನಮ್ಮ ಮೆಗ್ಗೆ ಬರಲಕ್ಕ ಬಾಧ್ಯ ಇರ್ತದೆ ನಮ್ಮ ಇಂಜಿನ ನಮ್ಮ ಎಂಗ್ಲೇರ್ ದಾದ ಮಿಸ್ಟೇಕ್ ಆದ್ರೆ ಎಂಗುಲು ಪನ್ಪ ನಿಗುಲ ದಾದ ಮಿಸ್ಟೇಕ್ ಆದ್ರೆ ಎಂಗುಲ ಪನ್ಪ ಎಂಗುಲೆಲ್ಲ ಗೊತ್ತು ನಿಗುಲು ಇಂಜಿನ ಮಲ್ತಂದಿಲ್ಲ ರಾವಣ ಎಂಗುಲು ಒಬ್ಜೆಕ್ಷನ್ ಮಲ್ಪನೆ ಹೋಗ್ಜ ಮಲ್ಲ ಎಂಗುಲು ಪೂರ ನಿಗ್ಲೇನು ತೂಪಿನದ್ದು ಎಂಕಲ ಮನ ಹಿಡಿತಿನ ದೈವ ತೂದು ಎಂಗುಲು ನಿಗ್ಲೆ ನಿಂತ ಮಾಪ್ ಮಲ್ತಿದ್ನಂತ ಅಂದ್ರೆ ಎಂಗ್ಲೆಗೆ ನಿಗುಲು ಎಂಗಲ ಮಿದ್ದು ಸವಾಜಿ ಮಲ್ಪ ದಯ ಮಲ್ತು ಬರೋಚಿ ನಿಗಲ ನನಾರ ಪನೊಂದಿಲ್ಲ ದಯ ಮಲ್ತದೆ ನಿಗುಲು ನಿಗಲ ಆದಿಗೆ ಉಪ್ಪಲೆ ಬಕ್ಕಲ ನಿಗಲಿಗೆ ಇನ್ನೂ ಅಲ್ಬರ್ನ ಎಂಗಲ ಪಾತ್ರ ಕತೆಗೆ ಬಲ್ಲಿ ಪಾತ್ರ ಕತೆ ಮುಕ್ತವಾದ ಪಾತ್ರೆಗೆ ಓಲು ಸರಿ ಓಲು ತಪ್ಪು ಮಣ್ಣು ನಮ್ಮ ತೀರ್ಮಾನ ಮಲ್ಪಗ 5 ಬಕ್ಕ ಡಿಸೈಡ್ ಮಾಡ್ಬೇಕು ಜೈ ಕರ್ನಾಟಕ ಇದೇ ಎಂಗ್ಲ ಕಲಾ ಸೇವೆ ಮಾಡ್ಬಿಡಾಗಲಿ ಓ ಕಾರಣಗಳು ಎಂಗ್ಲ ದೈವ ದೇವರನ್ನು ದುಂಬುದಿದ್ದು ಕಲಾ ಸೇವೆ ಮಾಡ್ಬಿಡ್ದವರ ದೈವಾರಾಧನೆ ದೈವನು ನಿಂದನೆ ಮಲ್ಪಣ ಅಪಹಾಸ್ಯ ಮಲ್ಪಣ ಒಂಜಿ ಖಂಡಿತ ಇಜ್ಜಿ ದಯಪಂಡ ಎಂಕ್ಲೆಗ್ ಕಲಾವಿದರು ಎಂಕ್ಲ ರಂಗವೇದಿಕೆಗೆ ಬರ್ಪಣ ದುಂಬು ದೈವ ದೇವರಿಗೆ ಎಂಕ್ಲ ಅಡ್ಡ ಬುರ್ದೇ ರಂಗಭೂಮಿಗೆ ಎಂಕ್ಲ ಬರ್ಪಣಗಳು ಅಂದಿನಲ್ಪ ಎಂಗ್ಲ ವಾಕಾರಣಗಳ ರಂಗಭೂಮಿ ಬೆಂಪಿನ ಪ್ರತಿಯೊಂದು ಕಲಾವಿದರ ರಂಗ ಸೇವೆ ಉಂಟ ಕಲಾವಿದರು ವಾಕಾರಣಗಳ ದೈವ ದೇವರನ್ನು ಅವಹೇಳನ ಮಾಡೋಣ ದೈವನು ಅವಹೇಳನ ಮಾಡೋ ಪ್ರಶ್ನೆ ಇಜ್ಜಿ ಅಂಚ ಬಂದು ದೈವದ ಒಂಜಿ ಟೈಟ್ಲ್ ಇತ್ತಿನ ನಾಟಕವನ್ನು ಮಲ್ತಿ ಕೂಡಲೇ ಐಟ ಅಪಹಾಸ್ಯ ಆಪೂಜಿ ಅಲ್ಪ ನಮ್ಮ ಮಲ್ಪುಣಿ ದೈವದ ಮಿತ್ತು ನಂಬಿಕೆನು ದೇವರನ ಕಾರ್ಣಿಕನು ದೈವದ ಕಾರ್ಣಿಕನು ನನ್ನ ಬರ್ಪಿನ ಇತ್ತದ್ದು ಜೋಕ್ಲಿಗೆ ತೆರಿಪಾಡು ಬಂದ ಉದ್ದೇಶಡು ಎಂಗ್ಲ ಕಲಾವಿದರು ಪೂರ ಸೇರಿದ ದೆನ್ನ ಮಲ್ಪುಣಿ ಅಂಚದು ಆ ಕಾರಣಗಳ ಜನಗೆಲ್ಲ ತಪ್ಪಾದ ತೆರೆಯೊಣ್ಣೆತ್ತು ಕಲಾವಿದರನ್ನು ಮಿತ್ತು ಒಕ್ಕಡೆ ಒಂಜಿ ದೌರ್ಜನ್ಯ ಮಲ್ಪುಣ ಕ್ರಮ ಸರಿಯಾಗ್ತದೆ ಬಂದು ಈ ಮುಖಾಂತರ ಏನು ಪಣದಿಲ್ಲ. ನಮಸ್ಕಾರ. ಬಹುಶಃ ನೀವು ಒಂಜಿ ಬಾರಿ ಪೊರ್ಲಗಂಡದ ಕಾರ್ಯಕ್ರಮ ಆಯೋಜನೆ ಮಾಡ್ತೀರಿ ನಮ್ಮ ರಂಗ ಸಮ್ಮೇಳನ ಮಸ್ತಲ ಪಂಡಜ್ ಮಾತ ಗೊರಿಯೇರಿ ಒಂಜಾತ್ ವಿಷಯನ ನಿರ್ಧಾರ ಮಾಡ್ತದೆ ಈ ಒಂಜಿ ಎಡ್ಡೆ ಪಜ್ಜೆಗೆ ದುಂಬುದಿ ಒಂದಲ್ಲ ಮಾತ ಸರ್ವ ಕಲಾವಿದರು ಸೇರಿದು ಎಂಕ್ ಪಂಡ್ರ ಪುನೀತೆ ನೇಟ್ ದಾದ ತೊಂದರೆ ಆತನ ಮನ್ಪುನೋ ಎಂಕ್ ನಲ್ಲ ಕ್ಲಾರಿಟಿ ಇಜ್ಜಿ ಪರ್ಸನಲ್ ಆದ ಎಂಕ್ ಕ್ಲಾರಿಟಿ ಇಜ್ಜಿ ದಾದ ದೈವದೇರಿ ತೊಂದರೆ ಆಪನಂಚಿನ ಒಂಜಿ ಅವಹೇಳನ ಆಪನಂಚಿ ಕಾರ್ಯ ದಾದ ಆತನ ಮನ್ಪುನೋ ಎಂಕ್ ನಲ್ಲ ಕ್ಲಾರಿಟಿ ಇಜ್ಜಿ ಬಟ್ ಎಂಕ್ ಗೊತ್ತಿತ್ತಿನ ಪ್ರಕಾರ ಮಸ್ತ್ ಎಡ್ಡೆನೇ ಆತಿನಿ ಮನ್ಪುನವು ಎನ್ನೊಂದು ಅಭಿಪ್ರಾಯ ನೇಡ್ದು ಪಂಡದು ಎಂಕ್ ಇತ್ತೀಚೆಗೆ ಬತ್ತನ ಒಂಜಿ ಮಾಹಿತಿ ಪ್ರಕಾರ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಬೇತೆ ಬೇತೆ ಕಡೆ ಹಿಡ್ದು ನಮ್ಮ ದೈವ ನಡೆ ಆಯ್ತಾ ನಂಬೋಲಿಕೆಯನ್ನು ತೆರೆಯುವಂಚರೆ ತೆರೆಯಬೋಡಾದು ಶಕ್ತಿನ ತೆರೆಯಬೋಡಾದು ಬೇತೆ ಬೇತೆ ಕಡೆದು ಇಡೀ ರಾಜ್ಯ ಹೊಡೆದು ಇಡೆ ಬತ್ತದ ಕೈ ಮುಗಿದು ಪೋಂದಿಲ್ಲ ಬ್ರಹ್ಮ ತೆರೆನಂಚಿನ ಸತ್ಯ ನೇಟ್ ಒಂಜಾತ್ ಎಡ್ಡೆನೇ ಆತಿನ ಎನ್ನ ಅಭಿಪ್ರಾಯ ಹೆಂಗೆ ಜಾಸ್ತಿ ತರ ಪಾತ್ರ ಇರಜ್ಜಿ ಆಣ ಒಂದು ಈತೆ ಪಂಡ್ರು ಪುನಿ ರಂಗಭೂಮಿದ ಕಲಾವಿದರೆ ಅವಡು ಸಿನಿಮಾ ಕಲಾವಿದರೆ ಅವಡು ಇಂಚಿನೊಂಜಿ ಬೇಲೆ ಜೆಪ್ಪುನಾಗ ಗಣಪತಿ ದೈವ ದೇವರ ಕೈ ಮುಗಿದು ಆ ಕ್ಷೇತ್ರಡಿಚ್ಚಿನ ದೈವ ದೇವರ ಕೈ ಮುಗಿದು ಮಲ್ಪನಂಚಿನ ಒಂಜಿ ರಂಗ ಸೇವೆ ಮಲ್ತೊಂದುಪ್ಪು ನಾವು ಪ್ರತಿ ಊರಿಲ ಬಹುಶಃ ಇಂಚಿನ ವಿಶೇಷವಾದ ಪಾತ್ರ ಈ ದೈವ ದೇವರನ್ನ ಇತ್ತಿನ ನಾಟಕಡು ಅಂಚ ವಿಶೇಷವಾದ ಅಂಚಿನ ಪಾತ್ರ ಇತ್ತಿನಲ್ಲ ಆಯ್ನ ಇಡೀ ಕನ್ನಡ ನೀರೇರ್ಕುದುಪ್ಪು ನಂಚಿನ ವಿಷಯ ಅಂತೂತೆ ಅದು ಇನ್ವಾಲ್ವ್ ಆದು ಇಂದು ನಮ್ಮ ತುಳುನಾಡ್ದು ಎಮೋಷನ್ ಈ ಎಮೋಷನ್ಗೆ ಬೇತೆ ಏರೆ ದೈವ ಆರಾಧಕರೇ ಆವಡು ಅಕಲ್ ಬತ್ತದ ನೇಕ ಪಾತೆನಲ್ಲ ಆ ಎಮೋಷನ್ ಬಿತ್ತು ಗೊಬ್ಬುಣ ನಾಂಡ ಖಂಡಿತವಾದಲು ಕಲಾವಿದರ ಮನಸ್ಸಿಗೆ ಮಸ್ತ್ ಬೇನೆ ಹಾಕೊಂಡು ಸೊ ಒಂದು ಒಂಜಿ ಎಡ್ಡೆಡೆ ಆವಡು ಅನ್ಪನೋ ಎನ್ನ ವಿಷಯ ಥ್ಯಾಂಕ್ ಯು ಸೋ ಮಚ್. ಇಪ್ಪುನ ಒಂಜಿ ದಿನ ದಯಬಂಡ ಒಂಜಿ 70 ರಂಗಭೂಮಿದ 70 ತಂಡ ಇನ್ನು ಒಟ್ಟುಗಾದ ಒಂಜಿ ಬಲ ಪ್ರದರ್ಶನ ಮಂತದ್ದು ಈ ರಂಗಭೂಮಿದ ಮಿತ್ತಿ ಎಂಚಿನ ದಬ್ಬಾಲಿಕೆ ಒಂದುಂಡ ಐತೊಂಜಿ ಇರೋದ ಮಲ್ತದ ಎಂಕ್ಲುಲ್ಲ ದಯಬಂಡ ಪೂರ ಮನ್ಪೇರು ನಾಟಕಗಳು ಕಾಸು ಮಲ್ಪುಜ ಎಂಕಲ್ ಅಯ್ಯೋ ಅಜ್ಜಿಪ್ಪ ಸರ ದಿಕ್ಕಂಡು ನನ್ನ 14 ಜನ ಕಲಾವಿದರು ಲೆತ್ತುಂದುಬೋದು ಆ 14 ಜನ ಕಲಾವಿದರೆ ಪಟ್ಟದು ಮೂಜಿ ಗಾಡಿ ಕೊನದು ಎಂಕಲ್ ಮಾಂತ ಕಲಾವಿದರನ್ನ ಇಲ್ಲದಂಜಿ ಬೊಲ್ಪಾದುಲ್ಲ ಅಂಚಾದು ನನ್ನಲ್ನ ಈ ಸ್ಥಾಪಿತ ಎಕ್ತಿನ ಒಂಜಿ ಎಂಕಲ್ನ ಕಲಾವಿದರಪ್ಪನ ದೌರ್ಜನ್ಯ ಉಂಟಾರ ಎಂಕ್ಲೆದ ನಿಜವಾದ ಎಂಕಲ್ನ ಕಲಾಭಿಮಾನಕಲ್ನ ಸಪೋರ್ಟ್ ಆಪಲುಂಡು ಆತನಟ ಎಂಕ್ಲ ದೈವ ದೇವರನ ನಾಟಕ ಖಂಡಿತ ಮಲ್ಪುವ ಮಾಂತಿರ್ಲ ಎಂಕ್ಲ ಒಗ್ಗಟ್ಟದಲ್ಲ ಪಲ್ಪೇನೆ ಈ ಮೂಲಕ ತೆರಿಪೋದು. ಒಂದು ಕಟ್ಟಾಪುಂಡ ಎಲ್ರಿಗೂ ವಂದನೆಗಳು. ಸಮಾಜದ ಯಾವುದೇ ಪ್ರಕಾರದ ಪ್ರದರ್ಶನಗಳಿರಲಿ ಅದು ಸಮಾಜದ ಕನ್ನಡಿ. ಸಮಾಜದಲ್ಲಿ ಏನು ಘಟನಾವಳಿಗಳಿರ್ತದೆ ಅಥವಾ ನಮ್ಮ ನಿತ್ಯ ಜೀವನದಲ್ಲಿ ಆಗುಹೋಗುಗಳೇ ವೇದಿಕೆಯಲ್ಲಿ ನಡೆಯುವ ಅಥವಾ ಯಾವುದೇ ಪ್ರಕಾರಗಳಲ್ಲಿ ನಡೆಯುವ ಪ್ರದರ್ಶನದ ಚಿತ್ರಣವಾಗಿರ್ತದೆ. ಮುಖ್ಯವಾಗಿ ಸಮಾಜದ ಪ್ರತಿರೂಪವೇ ಪ್ರದರ್ಶನ. ಹಾಗಾಗಿ ಯಾವುದೇ ಕತೆ ಯಾವುದೇ ಘಟನೆ ಇದು ನಮ್ಮ ನಿತ್ಯ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನಾಡಿಯಲ್ಲಿ ನಡೆಯುವಂಥದ್ದು. ದೈವ ದೇವರು ಪುರಾಣ ಇತಿಹಾಸ ಇವುಗಳೆಲ್ಲವೂ ನಮ್ಮ ಜೀವನ ಬದುಕಿನಲ್ಲಿ ಅವಲಂಬಿತವಾಗಿರ್ತದೆ. ಆ ಘಟನೆಗಳೇ ಪ್ರದರ್ಶನಗಳಾಗಿರ್ತವೆ. ಅದಕ್ಕಾಗಿ ಯಾವುದೇ ಕತೆ ಕಾದಂಬರಿ ಅಥವಾ ಕವನಗಳಲ್ಲಿ ನಮ್ಮ ಸಮಾಜದ ತಿಳುವಳಿಕೆಯನ್ನು ತಿಳಿಸುವುದರ ಮೂಲಕ ಕೆಲವು ಸಂದೇಶ ಸುಧಾರಣೆ
ಪ್ರಗತಿ, ಸಮಾಜ ಸ್ವಾಸ್ಥ್ಯ ಇವುಗಳಿಂದ ಆಗ್ತದೆ. ಆದುದರಿಂದ ತುಳುನಾಡಲ್ಲಿ ಪ್ರಚಲಿತವಾಗಿ ಎಲ್ಲ ಕಡೆಯೂ ದೈವ, ದೇವರು, ಭಕ್ತರು, ಭಯ, ಭಕ್ತಿ ಇವುಗಳೆಲ್ಲ ಬಹಳ ಹೆಚ್ಚೆಚ್ಚಾಗಿ ಜನಗಳಿಗೆ ಇವೆ. ಆದುದರಿಂದ ಯಾವುದೇ ಭಕ್ತಿ ಪ್ರಧಾನವಾಗಲಿ, ಪುರಾಣವಾಗಲಿ, ಜನಪದವಾಗಲಿ, ಸಾಮಾಜಿಕವಾಗಲಿ ಎಲ್ಲವೂ ನಮ್ಮ ನಿತ್ಯ ನಮ್ಮ ಒಡನಾಡದೊಟ್ಟಿಗೆ ನಮ್ಮೊಟ್ಟಿಗೆ ಅದು ಅವಲಂಬಿತವಾಗಿರುವುದರಿಂದ ಆ ಪ್ರದರ್ಶನಗಳು ಅದಕ್ಕೆ ನಿರ್ಬಂಧ ಹಾಕುವ ಯಾವುದೇ ಒಂದು ವಿಷಯಗಳು ನಮ್ಮಲ್ಲಿಲ್ಲ. ಇದಕ್ಕೆ ಸರಿಯಾದ ಸೂಕ್ಷ್ಮ ವಿಷಯದಲ್ಲಿ ಹೇಳುವುದಾದರೆ ಸರಕಾರ, ಕಾನೂನು ಇದೆ. ಎಲ್ಲ ವಿಷಯಗಳನ್ನು ವೇದಿಕೆಯಲ್ಲಿ ಅಭಿವ್ಯಕ್ತಪಡಿಸುವ ಕಲಾವಿದನ ಧರ್ಮ. ಅವನು ಪಾತ್ರಕ್ಕೆ ಸರಿಯಾಗಿ ಅಭಿನಯ ಮಾಡುತ್ತಾನಲ್ಲದೆ ಬೇರೆ ಆತನದೇ ಇರುವುದಿಲ್ಲ. ಆದುದರಿಂದ ನಾವು ರಂಗಭೂಮಿ, ಸಿನಿಮಾ ಕ್ಷೇತ್ರ ಅಥವಾ ಯಕ್ಷಗಾನ ಆಗಲಿ, ಭರತನಾಟ್ಯ ಯಾವೇ ಪ್ರಕಾರಗಳ ಪ್ರದರ್ಶನವಿರಲಿ ಅದು ಸಮಾಜದ ಕಥೆಯನ್ನು ಕಥಾನಕ ರೂಪದಲ್ಲಿ ಪ್ರದರ್ಶನವಾಗುತ್ತದೆ. ಇಷ್ಟೇಳಿ ನಾನು ತುಳು ರಂಗಭೂಮಿದ ಮಿತ್ತು ಒಂಜಾತು ಜನ ದಬ್ಬಾಳಿಕೆ ಮಲ್ಪುನ ಒಂಜಿ ಪ್ರಯತ್ನ ಉಳ್ಳೇರು. ನಮ್ಮ ತುಳು ರಂಗಭೂಮಿದ ಕಲಾವಿದರು ದೈವ ದೇವರನ್ನು ಪ್ರತಿಯೊಂದು ನಮ್ಮನಕ್ಲ ಒವೇ ರೀತಿಯ ಅಪಹಾಸ್ಯ ಮಲ್ಪನಂಚಿನ ಕತೆ ನಂಗೆ ಲೇಪಲ ಕನಪುಜ ಇಂಚಿನ ದಬ್ಬಾಳಿಕೆ ದಾದಾಪುಣ ಪಂಡ ನನ್ನ ದುಂಬಗೋರಿ ರೈಟರ್ಗೆ ಬಾರಿ ಮಲ್ಲ ಸಮಸ್ಯೆ ಆಪುಂಡು ಓವೇನು ಮಲ್ಪುಡು ಓವೇನು ಮಲ್ಪರೆ ಬಲ್ಲಿ ಪನ್ಪಿನ ಉದ್ದೇಶ ಅದಕ್ಕೋಸ್ಕರ ಇನ್ನು ಎಂಕ್ಲು ರಂಗಭೂಮಿದ ಕಲಾವಿದರು ಉಡುಪಿ, ದಕ್ಷಿಣ ಕನ್ನಡ, ಅಂಚನೆ ಕಾಸರಗೋಡು ಮೂಜಿ ಜಿಲ್ಲೆದ ರಂಗಭೂಮಿ ಕಲಾವಿದರು ಸೇರಿ ಶಾಂತಿಯುತವಾಯಿನಂಚಿನ ಪ್ರತಿಭಟನೆ ಮಲ್ತದೊಂಜಿ ನಮ್ಮ ಜಿಲ್ಲಾಧಿಕಾರಿಗೆ ಮನವಿ ಮಲ್ಪನಂಚಿನ ಒಂಜಿ ಕೆಲಸಕ್ಕೆ ನಮ್ಮ ಪಿದಾಡ್ದ ಈ ಒಂಜಿ ಕಜ್ಜಗು ನಮಕ್ ಮಸ್ತ್ ಕಲಾಭಿಮಾನಿಲ್ಲ ನಂಗೆ ಸಹಕಾರವನ್ನು ಕೊರೊಂದುಲ್ಲೇರು. ಇಂಚಿತ್ನ ಘಟನೆ ನನಾವರೆ ಬಲ್ಲಿ ಒವೇ ರೀತಿದ ಅವರಿ ಕಲಾವಿದನು ಸಾಮಾಜಿಕ ಜಾಲತಾಣಡು ಏಕವಚನಡು ಅವಹೇಳನ ಮಲ್ಪುನಂಚಿನ ಕೆಲಸ ಏಪಗ್ಲು ಆವರೆ ಬಲ್ಲಿ ಒಂದೇನು ನಮ್ಮ ಮಾತೆರ್ಲ ಕಲಾವಿದರು ನೆತ್ ಬೆರಿಯಾದುಂತುದು ಇಂದೇನು ಖಂಡಿಸಾವನಂಚಿನ ಕೆಲಸ ನಾನು ದುಂಬಗೆಂಕ್ಲು ಮಲ್ಪುವ ಇಂಚಿತ್ನ ಕೆಲಸಕ್ಕೆ ನಂಗೆ ಮಾತ ಕಲಾಭಿಮಾನಿಲ್ಲ ನಂಗೆ ಸಹಕಾರನ ಕೊರಡು ತುಳು ರಂಗಭೂಮಿ ಆವಾಡು, ಯಕ್ಷಗಾನ ಆವಾಡು, ಸಿನಿಮಾ ಆವಾಡು ಒವೇ ರೀತಿದು ನಮ್ಮ ದೈವನು ಅಪಹಾಸ್ಯ ಮಲ್ಪನಂಚಿನ ಕೆಲಸ ಈತನಟ ಮಲ್ದಿಜ ನನ್ನ ದುಂಬಗ್ಲ ಮಲ್ಪುಜ ದಯಪಂಡ ನಮ್ಮ ಮಾತೆರ್ಲ ದೈವ ದೇವರ ನಂಬು ನಕ್ಲು ಇನ್ನಿತ್ತ ಈ ಕೆಲಸಕ್ಕೆ ನಿಕ್ಲು ಮಾತೇನಲ್ಲ ಸಹಕಾರ ಬೋರ್ಡು ಬಂದು ಕೇನೊಂದಿಲ್ಲ ಅಂಚನೆ ಮೀಡಿಯಾದಲ್ಲ ನಿಕ್ಲ ಸಪೋರ್ಟ್ ಎಂಗ್ಲ ಮಿತಿ ಏಪಲ ಇಪ್ಪಾಡು ಬಂದು ಕೇನೊಂದಿಲ್ಲ ಸೊಲ್ಮೇಲು. ನಮಸ್ತೆ ಮಾತೆರಗಳೇ, ನಾನು ವಿಜಯಮಯ್ಯಪ್ಪ ಅಂದು ಶಾರದಾಸ್ ಕಲಾವಿದರೆ ಮಂಜೇಶ್ವರ ತಂಡದ ಒಂಜಿ ಇಲ್ಲೇ ಕಲಾವಿದೆ. ಇನ್ನು ಇತ್ತೆ ಒಂಜಿ ದಾದ ಒಂದು ಕಲಾವಿದರನ್ನ ಸೇರಿಗೆ ಮೂಲ ಆತಂದು ದಾದ ಪಂಡ ಕಲಾವಿದರನ್ನ ಮತ್ತು ಮಸ್ತ್ ಶೋಷಣೆ ಒಂದುಂಡು ಪನ್ಪಿನ ಒಂದು ವಿಷಯ ಶೋಷಣೆ ಪಂಡ ಅವೇ ದೈವರಾಧನೆದ ವಿಷಯ ಪೂರ ನಾಟಕದ ತೋಜಾರ ಬಲ್ಲಿ, ಸಿನಿಮಾದ ತೋಜಾರ ಬಲ್ಲಿ ಅಂಚಿನ ವಿಷಯ ಇಂದಿಟ್ಟು ವಿಷಯ ದಾದ ಪಂಡ ನಮ್ಮ ನಾಟಕದ ಓಲ್ಲ ಅಕಲ ಐತೆ ಅಕಲ ಪನ್ಪಿನ ಪ್ರಕಾರ ಅಪಹಾಸ್ಯ, ಅಪಚಾರ, ನಿಂದನೆ ಎಂಕಲ್ ನಾಟಕದ ಓಲ ಏನು ಮಲ್ದಜ ಓವೇ ನಾಟಕಡ್ಲ ಆವಡೆ ದಯಪಂಡ ಬೊಕ್ಕ ಇತ್ತೊಂಜಿ ದೈವದೇವನ ಕಲಾಕಾರಣಿಗೆ ಗೊತ್ತಾಯಿನ ಆಲ್ಮೋಸ್ಟ್ ಜನಗಳಿಗೆ ನಮ್ಮ ನಾಟಕ ಸಿನಿಮಾದ ಹತ್ರ ಐಟಮ್ ಇತ್ತು ದೇವರ ಮಿತ್ತು ಅಥವಾ ದೈವದ ಮಿತ್ತು ಏರಿಯಾಗಳ ಭಕ್ತಿ ಕಮ್ಮಿ ಆದ ಭಕ್ತಿ ಜಾಸ್ತಿನೇ ಆಯ್ತೀನಿ ಅಂಚಾದಿ ಪುನ್ನಾಗ ಇಂದೊಂಜಿ ಪರ್ಟಿಕ್ಯುಲರ್ ಒಂಜಿ ಬೋರ್ಡ್ ಉಂದೆ ದಾದನ ಒಂಜಿ ಅವ್ರೇನು ಟಾರ್ಗೆಟ್ ಮಾಡ್ತಾರೆ ದಾದನ ಒಂದು ಮಲ್ಪೋಡು ಬಂದು ಏರೋ ಪಬ್ಲಿಸಿಟಿ ದತ್ತೊಂಡ್ರಸ್ಕರ ಇಂದ ಯೂಸ್ ಮಾಡ್ತಂದುಲ್ಲೇರೆ ದಯಮಲ್ತು ಮಾತ ಕಲಾಭಿಮಾನಿಗಿಲ್ಲ ಎಂಗ್ಲ ಕಲಾವಿದರನೊಟ್ಟಿಗೆ ಉಂತುಲೆ ಎಂಗ್ಲಿಗೆ ಪ್ರೋತ್ಸಾಹ ಮಲ್ಪಲೆ ಆ್ಯಂಡ್ ಈ ಇಂಚಿನ ಮದಕ ಇನಿ ಮೂಲ ಬತ್ತ ಸೇರಿನ ಮಾತ ಕಲಾವಿದರುಗಳ ಈ ಒಂಜಿ ಮಲ್ಲ ಸಂಖ್ಯೆಯ ಬತ್ತ ಸೇರಿನ ಮಸ್ತ್ ಖುಷಿ ಆಗ್ಬಿಟ್ಟು ದಯಮಾಡಿ ಕಲಾವಿದರನ್ನ ಒಂಜಿ ಒಗ್ಗಟ್ಟು ಏತು ಬಂದಿರುತ್ತೆ ಇಡೀ ತುಳುನಾಡಿಗೆ ಇಡೀ ಮಾತಾರಿಗೆ ಗೊತ್ತಾಗ್ಬಿಟ್ಟು ಅಂಚನೆ ನಿಖಲ ಕಲಾಭಿಮಾನಿಲ್ಲ ಎಂಗಳೊಟ್ಟಿಗೆ ಸಾತುಪ್ಪಲೆ ಎಂಗಳ ಪ್ರತಿಯೊಂದು ನಿಖಲ ಆಶೀರ್ವಾದ ಪ್ರೋತ್ಸಾಹ ಪ್ರತಿಯೊಂದು ವಿಷಯ ಎಂಗಳೊಟ್ಟಿಗೆ ಉಪ್ಪಡು. ಥ್ಯಾಂಕ್ ಯು ಸೊ ಮಚ್. ಮಧು ಬಂಗೇರ ಕಲ್ಲಡ್ಕ ದೈವಗ್ ಒಂಜಿ ಕೊಡಿ ಅಡಿತಲ್ಲ ಕನೆ ರಂಗಭೂಮಿದ ರಂಗ ಕಲಾವಿದರುಗಳ ಒಂಜಿ ಕೊಡಿ ಅಡಿ ಪಡೆದುಂಡು ಅವು ಎಂಗ್ಲ ಕಲಾ ಸೇವೆ ಕೊರಪುನಂಚಿನ ರಂಗವೇದಿಕೆ ಅಂಚಿತನ ರಂಗವೇದಿಕೆಡು ಕಲಾ ಪ್ರದರ್ಶನ ಕೊರೊಂದಿಪ್ಪನ ಹೊರ್ತುಡು ಸುಮಾರು ಸರ್ತಿ ಅವನು ಬತ್ತದ ಆ ಕಲಾ ಸೇವೆಯನ್ನು ತಡೆಪುನಂಚಿನ ಕೆಲಸ ನಡೆತದನು ಅವತ್ತಂದೆ ಮಲಮಲ್ಲ ತುಳು ರಂಗಭೂಮಿದ ಹುಗರ್ತೆ ಪಡೆಯನಂಚಿನ ಮಲಮಲ್ಲ ಕಲಾವಿದರನ್ನ ಏಕವಚನಡು ಅವಾಚ್ಯ ಶಬ್ದಡು ನಿಂದನೆ ಮಲ್ಪುನಂಚಿನ ಕೆಲಸ ಸೋಷಿಯಲ್ ಮೀಡಿಯಾ ನಡೆತುಂದುಂಡು ಒಂದೇನು ಮಾತ ವಿರೋಧಿಸದು ಇನಿ ಡಾನ್ ಬಾಸ್ಕೋ ಹಾಲಡು ತುಳು ನಾಟಕ, ಯಕ್ಷಗಾನ, ಸಿನಿಮಾ ಕಲಾವಿದರು ಮಾತೆಲ್ಲ ಸೇರ್ದು ಒಂಜಿ ಶಾಂತಿಯುತ ಸಭೆ ಸೇರ್ದು ಇನ್ನು ಜಿಲ್ಲಾಧಿಕಾರಿಗೆ ಮನವಿ ಕೊರ್ಪುನಂಚಿನ ಒಂಜಿ ಕೆಲಸ ನಡೆತದನು ದಯವಿಟ್ಟು ಮಾಂತ ಸೋಷಿಯಲ್ ಮೀಡಿಯಾಡು ಕಲಾವಿದರನ್ನ ವಿರುದ್ಧವಾದ ಬರೆಪುನ ದೈವ ನಿಂದನೆ ಅಪಹಾಸ್ಯ ಮಲ್ತೊಂದು ಉಲ್ಲೇರ್ ಪನ್ಪುನಂಚಿನ ಮಾಂತ ದೈವಾರಾಧಕೆರಡ ಎಂಕ್ಲಲ್ಲ ದೈವಾರಾಧಕೆರೆ ಕಲಾವಿದರ್ಲ ದೈವಾಧಕೆರೆ ಆಂಡ ದೈವಾರಾಧಕೆರೆ ಪನ್ಪಿನ ಕುಡೊಂಜಿ ಪುದರ್ನ ದೀವೊಂದು ಕಲಾವಿದರನ ಮಿತ್ತ ದೌರ್ಜನ್ಯ ಮಲ್ತೊಂದು ಪುನಂಚಿನ ಮಾಂತೆರಡಲ್ಲ ಎಂಕ್ಲ ಒಂಜಿ ಪಾತೆರ ದಯ ಮಲ್ತದು ಒವ್ವೇ ಕಲಾವಿದರನ ಮಿತ್ತ ಈ ರೀತಿದ ಒಂಜಿ ದೌರ್ಜನ್ಯಗೆ ಜಪ್ಪಡೆ
ದಾದಂಡಲ ನಿಕ್ಲೆಗ್ ಸಂಶಯ ಇತ್ತಂದಾಂಡ ದಾದಂಡಲ ತೆರಿಯೋ ನೇರ ಇತ್ತಂದಾಂಡ ದಯಮಲ್ತದು ಎಂಕ್ಲೆಗ್ ನೇರ ಭೇಟಿಯಾಲೆ ಐನ ಕುಲ್ಲುದು ಪಾತೆರ್ಗ ಒಂದಕ್ಕೆ ಸೋಷಿಯಲ್ ಮೀಡಿಯಾಡ್ ನಮ್ಮ ಒರಿಯನೋರಿ ದೂರೊನ್ನೆಟ್ ಖಂಡಿತವಾದ ಐಕ ಪರಿಹಾರ ತಿಕ್ಕುಜಿ ಎದುರೆದುರು ಕುಲ್ಲುದು ಪಾತೆರ್ಗ ಅವು ಬುರ್ದು ನನ್ನ ದುಂಬುಗೆ ಏರ್ಲ ಈ ರೀತಿಯ ಅಪಪ್ರಚಾರಕ್ಕೆ ಜಪ್ಪಡೆ ಪಂದು ಈ ಮೂಲಕ ವಿನಂತಿ ಬಂತಂದು ಎನ್ನ ರಡು ಪಾತ್ರ ಅಂತ ಒಂದಿಲ್ಲ. ವಿಜಯ್ ಕುಮಾರ್ ಕುಡಿಯಾತ್ರೆ ದೇವರ ಒಂದು ಷಡಶಕ್ತಿ ಕಿಡಿಗೋಡಿ ಮಾತೆಲ್ಲ ಅರ್ಹತೆ ಈ ಒಂದು ವಿಶೇಷ ಸಂದರ್ಭಗಳು ಇದರ ಉದ್ದೇಶ ಹೆಚ್ಚಿನ ಹೊರಗಡೆ ಮಾತಾಡುತ್ತಿದೆ. ಗೋಡೆ ಮರಣಿ ಶನಿವಾರದಲ್ಲಿ ನೀತಿ ಸಂಹಿತೆ ಜಾತಿಯಾಗಿ ಹತ್ರ ಅನುಕೂಲಪರಗಳು ಸಮಾರಂಭಪರವಾದ ಅವಕಾಶ ಐತಿ. ಅಂಚನೆ ಜಗನ್ ಪವಾರ್ ಬೇಕರ್ ಸಂಕೇತ ಜಗನ್ ಪವಾರ್ ಬೇಕರ್ ಜಾಥಾ ಮತ್ತು ಕಾರ್ಯಕ್ರಮ ಇತ್ತು. ಪಡೆದಿ ಎಂಚನೆ ಕುಬೇರಲ್ಲಿ ಜಾಥಾ ಹತ್ತನ ಸಭೆ ಸಮಾರಂಭ ಸಾರ್ವಜನಿಕವಾಗಿ ಪಡೆದಿ ಇದರಿಂದ ಈ ಸಭೆಯಲ್ಲಿ ಸ್ವಲ್ಪ ಮಾತನಾಡುವ ಕುಬೇರಲ್ಲಿ ರಾಜಕೀಯ ಪಕ್ಷದ ಪರವಾದವಾಡು ಅಥವಾ ರಾಜಕೀಯ ವ್ಯಕ್ತಿಗಳ ಉದರವಾಡು ತುಂಬ ಉದ್ಯೋಗದಲ್ಲಿ ದೊಡ್ಡ ನೀತಿ ಸಂಹಿತೆ ಜಾರಿಯಾಗಿ ಕೊಟ್ಟ ಕುಬೇರಲ್ಲಿ ರಾಜಕೀಯ ಹತ್ತುದಾಗ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಅವರ ಪಾತ್ರನ ಅವು ಸರಿಯಾದ ಕಾನೂನು ರೀತಿಯಲ್ಲಿ ಕ್ರಮವಾಗಿ ಆ ವೇದಿಕೆಗೆ ದೇವರ ಸ್ಥಾಪಿತ ಬರುತ್ತದೆ. ಅಂಚನೆ ಮಗಳು ದೇವರ ವೇದಿಕೆ ಬರುತ್ತದೆ. ನಮ್ಮ ನಾಟಕಗಳು ನಮ್ಮ ದೈವ ದೇವರನ್ನು ತನ್ನಪ್ಪ ಉದ್ದೇಶಗಳು ಕೆಲವು ಸ್ಥಾಪಿತ ಸಾಮೂಹಿಕವಾಗುವಂತೆ ಒಂದು ನಮ್ಮ ಹೆಚ್ಚಿನ ಹಣಪರಿಯಲ್ಲ ಅವರಿಗೆ ಜಿಲ್ಲಾಧಿಕಾರಿ ಕೆಲವು ಗಣ್ಯ ವ್ಯಕ್ತಿಗಳಿಗೆ ಬರುವುದು ಈ ಐನ ಹಾಕಿ 7 ಜನರ ಉಮೈ ಹಿರಿಯ ವ್ಯಕ್ತಿಗಳಿಗೆ ಬರುವಂತ ಜಿಲ್ಲಾಧಿಕಾರಿ ಮುಕ್ತವರಿಗೆ ಕೆಲಸ ಅವರು ತಯಾರಾಗ್ತದ ಈ ಮಂಚಿನ ತಯಾರಾಗ್ತಿನ ಹಣವಿದೆ ಯಾರ ನಿಮ್ಮಲ್ಲಿ ಎಲ್ಲರೂ ಓದಿ ಬರ್ತಾರೆ. ಹೀಗೆ ಮಾನ್ಯ ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತುಳುನಾಟ ಕಲಾವಿದರ ಒಕ್ಕೂಟ ಮಂಗಳೂರು ಜಿಲ್ಲಾ ರಂಗ ಸಮ್ಮೇಳನ ವೇದಿಕೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆ ಪೋಸ್ಟಲ್ ಕಲಾವಿದರ ಮತ್ತು ತಂತ್ರಜ್ಞಾನ ಸಹಕಾರಿ ಒಕ್ಕೂಟ ಮಂಗಳೂರು ಕರಾವಳಿ ಚಲನಚಿತ್ರ ಮತ್ತು ಯಕ್ಷಗಾನ ಕಲಾವಿದರು ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆ. ಮಾನ್ಯ ವಿಷಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ರಂಗಭೂಮಿ ಕಲಾವಿದರಿಗೆ ಸೂಕ್ತ ರಕ್ಷಣೆ ಕೋರಿ ಮತ್ತು ರಂಗಭೂಮಿ ಪರಂಪರೆ ಉಳಿಸಲು ಹಾಗೂ ನಿರಾತಂಕವಾಗಿ ರಂಗ ಪ್ರದರ್ಶನ ಮಾಡಲು ಅನುಕೂಲಕರವಾದ ವಾತಾವರಣ ನಿರ್ಮಾಣ ಮಾಡಲು ಹೊರಗೊಂಡ ಭಾವಿ
ತುಳುನಾಡ ಕಲಾವಿದರ ಒಕ್ಕೂಟ ರೇಷ್ಮೆ ಮಂಗಳೂರು ಒಂದು ಜಿಲ್ಲಾ ರಂಗ ಸಮ್ಮೇಳನ ವೇದಿಕೆ ಇದರ ಸುಮಾರು 1,700 ಕೊಡುಗೆ ಕಲಾವಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಿಸುಮಾರು 40ಕ್ಕೂ ಹೆಚ್ಚು ನಾಟಕ ತಂಡಗಳಿವೆ. ಈ ತಂಡಗಳಿಂದ ತಿಂಗಳಿಗೆ 10ರಿಂದ 20ರವರೆಗೂ ಪ್ರದರ್ಶನಗಳಿದ್ದು ರಂಗಭೂಮಿ ಮತ್ತು ಉದ್ಯಮವಾಗಿ ಬೆಳೆದಿದ್ದ ಮಾತ್ರವಲ್ಲದೆ 100 ಕುಟುಂಬಗಳು ಇದರ ಆದಾಯವನ್ನು ನಂಬಿಕೊಂಡು ಬರುತ್ತಿವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಟಕ ತಂಡಗಳು ಸಾಮಾಜಿಕ, ಪೌರಾಣಿಕ, ಆಧ್ಯಾತ್ಮಿಕ, ಚಾರಿತ್ರಿಕ ಮುಂತಾದ ವಿವಿಧ ಪ್ರಕಾರಗಳನ್ನು ಹಲವಾರು ವರ್ಷಗಳಿಂದ ನಿರಾತಂಕವಾಗಿ ಪ್ರದರ್ಶನ ನೀಡುತ್ತಾ ಬಂದಿದ್ದು ಜನರಿಗೆ ಮನರಂಜನೆ ಜೊತೆಗೆ ಸಂದೇಶ ಸಾರುವಂತಹ ಸಾಮಾಜಿಕ ಸಾಮರಸ್ಯ ಇರುವ ಮತ್ತು ಜಿಲ್ಲೆಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಕೆಲಸವನ್ನು ಮಾಡಿ ಜನತೆಗೆ ಗಳಿಸುತ್ತಿದೆ. ಕರಾವಳಿಯಲ್ಲಿ ಇತ್ತೀಚೆಗೆ ಬಂದ ಕೆಲವು ಭಕ್ತಿ ಪ್ರಧಾನ ಸಿನಿಮಾಗಳನ್ನು ದೈವಾರಾಧನೆಯನ್ನು ಉನ್ನತ ಮಟ್ಟದ ಘನತೆ ಕಾಯುವ ರೀತಿಯಲ್ಲಿ ತೋರಿಸಿದ್ದು ದೈವಾರಾಧನೆಗೆ ಇನ್ನಷ್ಟು ಹೆಚ್ಚು ಗೌರವ ಮೂಡಿಸಿತ್ತು. ಇತ್ತೀಚೆಗೆ ಕೆಲವು ಸ್ಥಾಪಿತ ಹಿತಾಸಕ್ತಿಗಳ ಕುಮ್ಮಕ್ಕಿನಿಂದ ಕೆಲವು ನೋಂದಣಿಯಾಗದ ಸಂಘಟನೆಗಳು ಕಲಾವಿದರ ಮೇಲೆ ಗೂಬೆ ಕೂರಿಸುವ ಮತ್ತು ಕಲಾತಂತ್ರಗಳ ಮೇಲೆ ಸವಾರಿ ಮಾಡುವ ಹಾಗೂ ಅನಾವಶ್ಯಕ ತೊಂದರೆಗಳಿಗೆ ಉದ್ದೇಶದಿಂದ ಸುಳ್ಳು ದೂರು ನೀಡುತ್ತಿರುವುದು ಆತಂಕದ ಬೆಳವಣಿಗೆಯಾಗಿದೆ. ಕರಾವಳಿಯ ಯಾವುದೋ ಯಕ್ಷಗಾನ, ಸಿನಿಮಾ ಅಥವಾ ನಾಟಕ ತಂಡವು ದೇವರನ್ನಾಗಲಿ ದೈವವನ್ನಾಗಲಿ ಅಥವಾ ಯಾವುದೇ ಆರಾಧನಾ ಕ್ರಮವನ್ನಾಗಲಿ ಹೀಯಾಗಿಸದೆ ಅದರ ಮಹತ್ವವನ್ನು ಸಾರುವ ಅಪರೂಪದ ಕಥೆಗಳನ್ನು ಪ್ರದರ್ಶನ ರೂಪದಲ್ಲಿ ಕೊಡುತ್ತಿದೆ. ಈವರೆಗೆ ಯಾವುದೇ ರೀತಿಯ ದೂರು ಗಲಾಟೆಯಾದ ನಿದರ್ಶನಗಳಿಲ್ಲ. ಆರಾಧನೆಯ ಪವಿತ್ರತೆಗೆ ಭಂಗ ತರುವಂತಹ ಯಾವುದೇ ದೃಶ್ಯ ಅಥವಾ ಸಂಭಾಷಣೆಯನ್ನು ನಾಟಕಗಳು ಮಾಡುತ್ತಿಲ್ಲ. ಆದರೆ ಇತ್ತೀಚೆಗೆ ದೈವಾರಾಧಕರ ಸಮುದಾಯಕ್ಕೆ ಬೇಡಿಕೊಂಡ ಕೆಲವರು ನಾಟಕವನ್ನು ನೋಡಲಿ, ಕೇವಲ ನಾಟಕದ ಶೀರ್ಷಿಕೆಯನ್ನೇ ನೋಡಿ ನಾಟಕದ ಬಗ್ಗೆ ಒಂದು ಕಲಾವಿದರ ಬಗ್ಗೆ ಅಪಪ್ರಚಾರ ನಡೆಸುವುದು ಕಂಡುಬರುತ್ತಿದೆ. ಇವರ ಹಿಂದೆ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಕೆಲಸ ಮಾಡುತ್ತಿರುವುದು ನಮ್ಮ ಗಮನಕ್ಕೆ ಬಂದಿರುತ್ತದೆ. ದೈವಾರಾಧನೆ ಕರಾವಳಿಯ ಅತ್ಯಂತ ಪ್ರಮುಖ ಆರಾಧನಾ ಕ್ರಮವಾಗಿದೆ. ದೈವದ ಹಿನ್ನೆಲೆ ಮತ್ತು ಹಿರಿಮೆಯನ್ನು ಸಾರುವ ಯಕ್ಷಗಾನ ಮತ್ತು ನಾಟಕಗಳು ಈಗಾಗಲೇ ಸಾವಿರಾರು ಪ್ರದರ್ಶನಗಳಿವೆ. ಈವರೆಗೆ ಇಲ್ಲದ ಟೀಕೆಗಳು ಏಕಾಏಕಿ ದೈವಾರಾಧಕರ ಸಂಘದ ವ್ಯಕ್ತಿಗಳ ಮೂಲಕ ಬರುತ್ತಿರುವುದು ಒಳ್ಳೆಯ ಲಕ್ಷಣವಲ್ಲ ಮತ್ತು ಅದೊಂದು ಸೌಹಾರ್ದಕ್ಕೆ ಸತ್ಯ. ಕರಾವಳಿ ಭಾಗದ 16 ವರ್ಗದ ಮತ್ತು ಸಮಾಜದ ಎಲ್ಲಾ ಸಮುದಾಯದವರು ಜಾತಿ, ಮತ, ಭೇದ ಮರೆತು ಮಾಡುವ ದೈವಿಕ ಆಚರಣೆ. ದೈವಾರಾಧನೆ ಕೇವಲ ಒಂದು ವರ್ಗಕ್ಕೆ ಸೀಮಿತವಾದ ಸೊತ್ತಲ್ಲ ಮತ್ತು ಅದನ್ನು ಯಾವುದರಲ್ಲೂ ಗುತ್ತಿಗೆ ತೆಗೆದುಕೊಳ್ಳುವ ಹಾಗಿಲ್ಲ. ಹೀಗಿರಲು ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಆಚರಿಸುವ ದೈವಾರಾಧನೆಯನ್ನು ಕೇವಲ ವೈಯಕ್ತಿಕ ಹಿತಾಸಕ್ತಿಯುಳ್ಳ ಕೆಲವರು ನಿಯಂತ್ರಿಸಲಾಗದು. ಅದರ ಹಿರಿಮೆ, ಗೌರವ ಮತ್ತು ಘನತೆಯನ್ನು ಎಲ್ಲರೂ ಉಳಿಸಬೇಕಾದದ್ದು ಅಗತ್ಯ. ಅದು ಎಲ್ಲರ ಕರ್ತವ್ಯ ಮತ್ತು ಕಲಾವಿದರು ತಮ್ಮ ಕರ್ತವ್ಯವನ್ನು ಅತ್ಯಂತ ನಿಷ್ಠೆಯಿಂದ ಮತ್ತು ಜಾಗರೂಕತೆಯಿಂದ ನಿಭಾಯಿಸುತ್ತಿದ್ದಾರೆ. ನಾಟಕ ಕಲಾವಿದರು ನಾಟಕದಲ್ಲಿ ದೈವ ದೇವರುಗಳ ಹಿರಿಮೆ ಸಾರುತ್ತಾ ಜನಮಾನಸದಲ್ಲಿ ದೈವಾರಾಧನೆಯ ಬಗ್ಗೆ ಗೌರವ ಹೆಚ್ಚಿಸುತ್ತಿದ್ದಾರೆ ವಿನಃ ಅದಕ್ಕೆ ಧಕ್ಕೆ ತರುವಂತಹ ಪ್ರದರ್ಶನ ಈವರೆಗೆ ನೀಡಿಲ್ಲ ಮತ್ತು ಭವಿಷ್ಯದಲ್ಲೂ ನೀಡಲಾರದು. ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೆ ನೀಡುತ್ತಿರುವ ಕೆಲವು ಸ್ವಯಂಘೋಷಿತ ದೈವಾರಾಧಕ ಸಂಘದ ಸದಸ್ಯರು ನಾವು ದೈವದ ಬಗೆಗೆ ಯಾವ ನಾಟಕ ಅಥವಾ ಸಿನಿಮಾ ಪ್ರದರ್ಶನವಾದಂಥದ್ದು ನಿಲ್ಲಿಸುತ್ತೇವೆ ಎಂದು ಇದು ನಮ್ಮ ಎಚ್ಚರಿಕೆಯನ್ನು ಬೆದರಿಕೆ ಹಾಕುತ್ತಿದ್ದು ನಾಟಕ ಪ್ರದರ್ಶನ ನಡೆಯುವಲ್ಲಿ ಏಕಾಏಕಿ ಒಂದು ದಾಂಧಲೆ ನಡೆಸಿ ಅಥವಾ ಸಿನಿಮಾ ಮಂದಿರಗಳಿಗೆ ಸುತ್ತುಗಳನ್ನು ಹಾನಿ ಮಾಡುವ ಮತ್ತು ಸಾಮಾಜಿಕ ಸ್ವಾಸ್ಥ್ಯ ಹಾಗೂ ಸೌಹಾರ್ದ ನೀಡಿಸುವ ಸಾಧ್ಯತೆಗಳಿವೆ. ನಾಟಕದಲ್ಲಿ ಇದನ್ನು ಬಳಸತಕ್ಕದ್ದಲ್ಲ. ಇಂತಹ ವೇದ ಹಾಕಬಾರದು. ಇಂತಹ ಸಮಾಜಕ್ಕೆ ಹೇಳಬಾರದರಿಂದಲೂ ಸುದ್ದಿವಾಹಿನಿ ಹೊರಡಿಸುವ ಇವರ ಹೇಳಿಕೆಗಳು ಭಾರತದದ್ದು ಮತ್ತು ಯಾವುದೇ ಪಾರಂಪರಿಕ ಹಿನ್ನೆಲೆ ಇಲ್ಲದಿರುವಂಥದ್ದು. ಇಂತಹ ಹೇಳಿಕೆಗಳು ಭಾರತದ ಸಂವಿಧಾನದಲ್ಲಿ ದೃಢಪಡಿಸಲಾದ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸ್ಪಷ್ಟ ಉಲ್ಲಂಘನೆಯಾಗಿದ್ದು ಇದರ ವಿರುದ್ಧ ಸರ್ಕಾರ ಮತ್ತು ಆಡಳಿತ ಸ್ವಯಂ ಪ್ರೇರಿತ ದೂರು ದಾಖಲಿಸಬೇಕಾಗಿದೆ. ಆದುದರಿಂದ ತಾವು ಕೂಡಲೇ ಜಿಲ್ಲೆಯ ಕಲಾವಿದರಿಗೆ ಸೂಕ್ತ ರಕ್ಷಣೆ ನೀಡಲು ಮತ್ತು ಆದಾಯದಿಂದ ನಿರಾತಂಕವಾಗಿ ನಡೆದು ಬರುತ್ತಿರುವ ಕಲಾ ಪ್ರದರ್ಶನ, ರಂಗ ಪ್ರದರ್ಶನ, ಸಿನಿಮಾ ಪ್ರದರ್ಶನ ನಡೆಯುವ ಸ್ಥಳದಲ್ಲಿ ಯಾವುದೇ ಆತಂಕ ಅಡ್ಡಿಯಾಗದಂತೆ ಸೂಕ್ತ ಭದ್ರತೆ ನೀಡಲು ಸ್ಥಳೀಯ ಪೊಲೀಸರಿಗೆ ಮತ್ತು ಸ್ಥಳೀಯ ಆಡಳಿತಕ್ಕೆ ನಿರ್ದೇಶನ ನೀಡಬೇಕಾಗಿ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಇತಿ ನಮ್ಮ ವಿಶ್ವಾಸಗಳು. ಅಧ್ಯಕ್ಷರು ತುಳುನಾಡ ಕಲಾವಿದರ ಒಕ್ಕೂಟ ರೇಷ್ಮೆ ಮಂಗಳೂರು, ಜಿಲ್ಲಾ ರಂಗ ಸಮ್ಮೇಳನ ವೇದಿಕೆ ದಾಖ ಉಡುಪಿ, ಕಾಸರಗೋಡು ಜಿಲ್ಲೆ, ಕೋಸ್ಟಲ್ ಕಲಾವಿದರ ಮತ್ತು ತಂತ್ರಜ್ಞಾನ ಸಹಕಾರಿ ಒಕ್ಕೂಟ ರೇಷ್ಮೆ ಮಂಗಳೂರು, ಕರಾವಳಿ ಯಂತ್ರ ಮತ್ತು ಯಕ್ಷಗಾನ ಕಲಾವಿದರ ದಾಖ ಉಡುಪಿ, ಕಾಸರಗೋಡು ಜಿಲ್ಲೆ. ಇದರ ಜೊತೆಗೆ ನಮ್ಮ ಈ ರಂಗ ಸಮ್ಮೇಳನ ವೇದಿಕೆಯಲ್ಲಿ ಜೊತೆಗೂಡಿದಂತಹ ಎಲ್ಲ